ಲೈವ್ ಲೇಟ್ ಆಗಿ ನಮ್ಮಲ್ಲಿ ಶುರು ಮಾಡ್ಕೊ ಅನಂತ್ ಸ್ಟಾರ್ಟ್ ಮಾಡ್ತೇವೆ. ಸೊ ಆಗಸ್ಟ್ 15 ಇನಿಯಾಕಲು ಕನ್ನಡದಾಗಲು ತುಳುತಾಗಲು ಮಿಕ್ಸ್ ಇತ್ತಿನೇಟ ಸರ ಅಂತೆ ಕನ್ನಡ ಅಂತೆ ತುಳು ಸ್ವಲ್ಪ ಕನ್ನಡ ಸ್ವಲ್ಪ ತುಳು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೇವೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ವಸಂತ್ ಅವರೇ, ನಿಮ್ಗೆ ತುಳು ಬರಲ್ಲ ಅಂತ ಗೊತ್ತು, ಆದ್ರೆ ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತೇನೆ ನಾನು. ಅರ್ಥ ಆಗುತ್ತೆ, ನೀವು ಮಾತಾಡಿ ಸರ್, ತುಳು ಮಾತಾಡ್ತಾರೆ. ಓಕೆ, ಹೆಚ್ಚಿನವ್ರು ತುಳುವವರು ಇದ್ದಾರೆ, ಆದ್ರೂ ನಾವು ಕನ್ನಡದಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಆಗಸ್ಟ್ 15ನೇ ತಾರೀಕು ನಾವು ಐಲೇಸ್ ಲಾಂಚ್ ಮಾಡಿದ್ದು. ಇನ್ನು 4 ದಿನ ಕಳೆದ್ರೆ ಈ ಐಲೇಸ್ ಲಾಂಚ್ ಆಗಿ 4 ತಿಂಗಳಾಗುತ್ತೆ. ಸೊ ನಾವು ತುಂಬಾ ಚಿಕ್ಕವರು, ಅಂದ್ರೆ 4 ತಿಂಗಳ ಮಗು ನಾವು. ಆದ್ರೂ ಬಹುಶಃ ಎಲ್ಲರ ಪ್ರೀತಿಯಿಂದ ಅಥವಾ ಎಲ್ಲರ ಪ್ರೋತ್ಸಾಹದಿಂದ 21 ದೇಶಗಳಿಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಯ್ತು. ಇವತ್ತು ವಿಶೇಷ ಅಂತ ಹೇಳಿದ್ರೆ 22ನೇ ದೇಶವಾಗಿ ನಾವು ತುಂಬಾ ಹತ್ತಿರದ ನೇಪಾಳ ಬಿಟ್ಟಿದ್ವು. ಆ ನೇಪಾಳವನ್ನು ಕೂಡ ಇವತ್ತು ನಾವು ನಮ್ಮ ತೆಕ್ಕೆಯೊಳಗೆ ಸೇರಿಸ್ಕೊಂಡಿದ್ದೇವೆ. ತುಂಬಾ ಸಂತೋಷ ಆಗುತ್ತೆ. ಐಲೇಸ್ ಆರಂಭ ಆದಾಗ, ಐಲೇಸ್ ಶುರುವಾಯಿನದಾಗ ಒಂಜಿ ಪ್ರಾಮಿಸ್ ಮಲ್ತಿತ್ತೆ ಎಂಕಲು, ಅಂಗೈ ತಟ್ಟಿಡು ನಿಗೆಲ್ಲ ಬೇರೆಲ್ಲ ಮುಟ್ಟುಡು ಎಂಕಲು ಸಂಗೀತವನ್ನು ಬೊಕ್ಕ ಸಾಹಿತ್ಯವನ್ನು ಕೊರ್ಪ ಅಂತಿನ ಪ್ರಾಮಿಸ್. ಸೊ ನಿಮ್ಮ ಬೆರಳ ತುದಿಯಲ್ಲಿ ನಾವು ಸಂಗೀತ ಮತ್ತು ಸಾಹಿತ್ಯವನ್ನು ಕೊಡ್ತೇವೆ ಅನ್ನೋ ಒಂದು ಪ್ರಾಮಿಸ್ ಮಾಡಿದ್ದು. ಅದರ ಮೊದಲ ಅಂಗವಾಗಿ ಇವತ್ತು ಮೈಲ್ಯಾಂಗ್ ಬುಕ್ಸ್ ವಸಂತ್ ಶೆಟ್ಟರ ಒಂದು ಸಹಕಾರದಿಂದಾಗಿ ನಾವು ಮೊದಲ ಹೆಜ್ಜೆ ಇಟ್ಟಿದ್ದೇವೆ. ಕುವೆಂಪು ನೂತ್ತ ಒಂಜಿ ನೆಂಪು ಅನ್ನೋ ಒಂದು ಪುಸ್ತಕ, ಇದು ವೆಂಕಟರಾಜಪ್ಪನ ಚಿತ್ತಾಯರು ಅವರ ಒಂದು ಗೌರವಾರ್ಥವಾಗಿ ನಾವು ಭಾವಗೀತೆಗಳ ಸಂಕಲನ, ಕವನ ಸಂಕಲನ ನಾವು ಪ್ರಕಟ ಮಾಡಿದಾಗ ಅದನ್ನೇ ಇವತ್ತು ನಾವು ಈ ಬುಕ್ ರೂಪದಲ್ಲಿ ಬಿಡುಗಡೆ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಖಂಡಿತವಾಗಿ ಇದಕ್ಕೋಸ್ಕರ ನಾವು ವಸಂತ್ ಶೆಟ್ಟರನ್ನು ಮತ್ತೆ ಪವಮಾನ್ ಅವರಿಬ್ಬರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ, ಮತ್ತೆ ಧನ್ಯವಾದ ಕೂಡ ಹೇಳ್ತಾ ಇದ್ದೇವೆ. ವಸಂತ್, ಮುಂದಕ್ಕೂ ನಿಮ್ಮ ಸಹಕಾರಗಳು ಹೀಗೆ ಬೇಕು. ಯಾಕಂದ್ರೆ ನಮ್ಮಲ್ಲಿ ಪ್ರಶಸ್ತಿ ವಿಜೇತ ಪುಸ್ತಕಗಳು ನಮ್ಮ ತುಳು ಭಾಷೆಯಲ್ಲಿ ಹಾಗೆ ಕನ್ನಡದಲ್ಲಿ ಇದ್ದಾವೆ. ಅದನ್ನು ಈ ಬುಕ್ ಆಸ್ ವೆಲ್ ಆಸ್ ಆಡಿಯೋ ಬುಕ್ ಎರಡಾಗಿ ನಾವು ನಿಮ್ ಜೊತೆ ಆದಷ್ಟು ಅದನ್ನು ಪ್ರಕಟ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಎರಡನೇ ವಿಷಯ ಅಂದ್ರೆ 4 ತಿಂಗಳಲ್ಲಿ ನಮ್ಗೆ ಪ್ರೋತ್ಸಾಹ ಕೊಟ್ಟವರಲ್ಲಿ ಕೆಲವರನ್ನ ಆದ್ರೂ ನಾನು ಇವತ್ತು ಸ್ಮರಿಸ್ಕೊಳ್ತೇನೆ. ನಾನು ಬರೀ 5 ನಿಮಿಷ ತಗೊಳ್ತೇನೆ, ಅದಕ್ಕಿಂತ ಜಾಸ್ತಿ ತಗೊಳ್ಳಲ್ಲ. ಮೊದಲನೇದಾಗಿ ನಾವು ಆರಂಭ ಆದಾಗ ಆ ಮೊದಲ ದಿನಗಳಲ್ಲಿ ತುಂಬಾ ಬೆನ್ಕಟ್ಟಿದವರು ವಿದ್ಯಾರಣ್ಯ ಅವರು, ಸರ್ವೋತ್ತಮ ಶೆಟ್ರು, ಮತ್ತೆ ರವಿ ಶೆಟ್ರು, ರಾಘು ಪೂಜಾರಿ ಅವರು, ಮತ್ತೆ ರಮೇಶ್ ಕಿದಿಯೂರವರು. ಇಷ್ಟು ಜನ ನಮ್ಗೆ ಮೊದಲ ಹೆಜ್ಜೆಯಲ್ಲಿ ತುಂಬಾ ಪ್ರೋತ್ಸಾಹ ಕೊಟ್ಟವರು. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇವೆ. ಆ ನಂತರ ಅವರವರ ಕಾರ್ಯಕ್ರಮದಲ್ಲಿ ನಮ್ಮನ್ನು ತುಂಬಾ ಇನ್ವಾಲ್ವ್ ಮಾಡಿಕೊಂಡವರು. ಮೊದಲಿಗೆ ನ್ಯೂ ಇಂಗ್ಲೆಂಡ್ ತುಳುಕೂಟ ಅಮೆರಿಕದವರು, ಅವರು ಅವರ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗಿಯಾಗುವಂತೆ ಮಾಡಿದ್ರು. ಹಾಗಾಗಿ ಭಾಸ್ಕರ್ ಶೆಟ್ಟಿಗಾರ್ ಅವರಿಗೆ, ಪ್ರಸನ್ನ ಅವರಿಗೆ, ದೀಪಕ್ ಜೈನ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಸಮರ್ಪಣೆ ಮಾಡ್ತೇವೆ. ಹಾಗೇನೆ ಗಲ್ಫ್ ಕಂಟ್ರಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡಿದಾಗ 4 ಗಲ್ಫ್ ಕಂಟ್ರಿಯ 4 ದೇಶಗಳು ಸೇರಿ ಅವರ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನು ಭಾಗವಹಿಸುವ ಅವಕಾಶ ವಸಂತ್ ಶೆಟ್ಟಿ ಒದಗಿಸಿಕೊಟ್ರು. ಅವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಆಮೇಲಿಂದ ನಾವು ಒಂದು ಕೆಲವು ಪ್ರೋಗ್ರಾಮ್ಗಳನ್ನು ಮಾಡಿದ್ವು. ಕಲ್ಲೇಗೌಡರು, ರೋಟರಿ ಸ್ಪಂದನ ಬೆಂಗಳೂರು ಅವರು ತುಂಬಾ ಸಹಕಾರ ಕೊಟ್ಟರು. ರಮೇಶ್ ಚಂದ್ರ ಅವರ 5 ಕಾರ್ಯಕ್ರಮಗಳನ್ನು ಅವರು ಈಗಾಗಲೇ ನಡೆಸಿಕೊಟ್ಟಿದ್ದಾರೆ ನಮ್ಗೆ. ತುಂಬಾ ರಮೇಶ್ ಚಂದ್ರ ಅವರ ಮಧುರ ಧ್ವನಿಯನ್ನು ಇಷ್ಟು ದಿನ ಅಡಗಿಸಿಟ್ಟದ್ದಕ್ಕೆ ಅವರು ತುಂಬಾ ನೊಂದುಕೊಂಡು ಇನ್ನು ಮುಂದಕ್ಕೆ ಖಂಡಿತವಾಗಿ ರಮೇಶ್ ಚಂದ್ರ ಅವರ ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡ್ತೇವೆ ಅಂತ ನಮ್ಗೆ ಭರವಸೆ ಕೊಟ್ಟರು. ಅವರಿಗೂ ನಾವು ಧನ್ಯವಾದ ಸಮರ್ಪಣೆ ಮಾಡ್ತೇವೆ. ಮತ್ತೆ ಒಂದು ಆನ್ಲೈನ್ ಕ್ಲಾಸ್ ಮಾಡಿದ್ರು ರಮೇಶ್ ಚಂದ್ರ ಅವರು ಸಂಗೀತ ಕಲಿಯುವವರಿಗೆ. ಅದಕ್ಕೂ ವಿದೇಶಗಳಿಂದ ಬೇಕಾದಷ್ಟು ಜನ ಸೇರ್ಕೊಂಡು ಪ್ರೋತ್ಸಾಹ ಕೊಟ್ಟರು. ಅವರಿಗೂ ನಾವು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವತ್ತಿನ ವಿಶೇಷ ಅಂತ ಹೇಳಿದ್ರೆ 2 ಮುಖ್ಯ ಅತಿಥಿಗಳು. ಒಬ್ರು
ಆ ನೇಪಾಳ ದೇಶದಿಂದ ನಮ್ಗೆ ಅವರ ಬಗ್ಗೆ ಮೊದಲು ಗೊತ್ತಿರ್ಲಿಲ್ಲ. ಇವರು ಉಡುಪಿಯವರು ಅಂತ ಗೊತ್ತಾದ್ಮೇಲೆ ಅವರನ್ನು ನಮ್ ಜೊತೆ ಸೇರ್ಸ್ಕೋಬೇಕು ಅಂತ ಹೇಳಿ ಅದಕ್ಕೆ ಸಹಕಾರ ಕೊಟ್ಟಂತ ಡಾಕ್ಟರ್ ರಾಜೇಶ್ ಅವರಿಗೂ ನಾವು ಸಲ್ಮೆ ಸಂದಾಯ ಮಾಡ್ತೀವಿ ಈ ಸಂದರ್ಭದಲ್ಲಿ. ಅದೇ ರೀತಿ ನಾವು ಮಂಗಳೂರಲ್ಲಿ ಕುವೆಂಪು ಪುಸ್ತಕ ಬಿಡುಗಡೆ ಮಾಡಿದಾಗ ಅಚಾನಕ್ ಆಗಿ ಸಿಕ್ಕಿದವರು ವೀಣಾ ಶೆಟ್ಟಿ. ಇವರು ಒಂದು ದೊಡ್ಡ ಕುಟುಂಬಕ್ಕೆ ಸೇರಿದಂತ ವೀಣಾ ಶೆಟ್ಟಿ ಅವರು ನಮ್ಮ ಜೊತೆ ಸೇರ್ಕೊಂಡು ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು ಸತ್ವಪೂರ್ಣವಾಗಿರ್ಲಿ, ಅದಕ್ಕೆ ನನ್ನ ಸಹಕಾರ ಇರುತ್ತೆ ಅಂತ ಹೇಳಿ ನಮ್ಮ ಜೊತೆ ಇವತ್ತು ಬಂದು ಸೇರ್ಕೊಂಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವಸಂತ್ ಶೆಟ್ಟಿ ಅವರಿಗೆ ಆದ್ಮೇಲೆ ವಸಂತ್ ಶೆಟ್ಟಿ ಅವರನ್ನು ಪರಿಚಯ ಮಾಡಿಸಿದಂತ ಮತ್ತೊಬ್ಬ ವ್ಯಕ್ತಿ ನಮ್ಗೆ ಟೋಟಲ್ ಕನ್ನಡದ ಲಕ್ಷ್ಮೀಕಾಂತ್ ಅವರು. ನಮ್ಮ ತುಳು ಪುಸ್ತಕಗಳನ್ನು ಬಿಡುಗಡೆ ಮಾಡೋದಕ್ಕೆ, ತುಳು ಸಿಡಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಅಲ್ಲಿ ತುಂಬಾ ಸಹಕಾರ ಕೊಟ್ಟವರು. ಅವರು ಇವತ್ತಿನ ಅತಿಥಿಯಾಗಿ ಬಂದಿದ್ದಾರೆ. ಅವರನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಇದಕ್ಕಿಂತಲೂ ಹೆಚ್ಚಾಗಿ ಅಂತ ಹೇಳಿದ್ರೆ, ನಾವು ಗಲ್ಫ್ ಕಂಟ್ರಿಗಳಿಗೆ ಹೋಗ್ತಾ ಇದ್ದಾಗೆ, ಅಮೆರಿಕಕ್ಕೆ ಹತ್ರ ಆಗ್ತಾ ಇದ್ದಾಗೆ ಬ್ಯಾಂಕಾಕ್ ಅಲ್ಲಿ ತುಳುಕೂಟ ಒಂದಿದೆ, ಅವರನ್ನು ನಮ್ಮ ಜೊತೆ ಸೇರಿಸ್ಕೋಬೇಕು ಅಂತ ಹೇಳಿದಾಗ ನವೀನ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ನವೀನ್ ಪ್ರೀತಿಯಿಂದ ಒಪ್ಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ರಿಗೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಇವತ್ತಿನ ಈ ಬುಕ್ ಬಿಡುಗಡೆಯನ್ನು ನೆರವೇರಿಸಿಕೊಡ್ಲಿಕ್ಕೆ ಅಂತ ಬಂದಂತಹ ರಾಹುಲ್ ಎಚ್ ಕೃಷ್ಣ ಭಟ್ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಹೇಳ್ತಾ, ಇವತ್ತು ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ನಾವು. ನಮಗೆ ಸರ್ವೋತ್ತಮ್ ಶೆಟ್ರು ಅನಂತ್ ಅವರನ್ನು ಪರಿಚಯ ಮಾಡಿದ್ರು. ಅನಂತ್ ಅವರು ಒಳ್ಳೆ ನಿರೂಪಕ, ಸಾಹಿತ್ಯ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡೋದ್ರಲ್ಲಿ ತುಂಬಾ ಪರಿಣಿತರು. ಅವರನ್ನು ನಿಮ್ ಜೊತೆ ಇಟ್ಕೊಳ್ಳಿ ಅಂತ ಹೇಳಿ ನನಗೆ ಅವರನ್ನು ಪರಿಚಯ ಮಾಡಿದ್ರು. ಮತ್ತೆ ನನಗೆ ಗೊತ್ತಾಯ್ತು, ಸರ್ವೋತ್ತಮಣ್ಣ ಪರಿಚಯ ಮಾಡುವ 2 ವರ್ಷ ಮೊದಲೇ ನಾವು ಮತ್ತೆ ಅವರು ಮೀಟ್ ಆಗಿದ್ವು ಒಂದು ಕಾರ್ಯಕ್ರಮದಲ್ಲಿ. ಆಮೇಲೆ ನಾವು ನೆನಪಿಸ್ಕೊಂಡಾಗ ನಮ್ಗೆ ಗೊತ್ತಾಯ್ತು, ಇವ್ರು ನಮ್ಗೆ ಮೊದ್ಲೇ ಪರಿಚಯ ಇತ್ತು ಅಂತ ಹೇಳಿ. ಹಾಗಾಗಿ 50% ಕ್ರೆಡಿಟ್ ಮಾತ್ರ ಸರ್ವೋತ್ತಮ್ ಶೆಟ್ರಿಗೆ ಹೋಗುತ್ತೆ, 50% ನಾವೇ ತಗೊಳ್ತೇವೆ. ಇವತ್ತಿನ ವಿಶೇಷ ಅಂತ ಹೇಳಿದ್ರೆ 100% ನೀವೇ ತಗೊಳ್ಳಿ ಅವರನ್ನು. ಇನ್ನೊಬ್ರು ಒಳ್ಳೆ ನಿರೂಪಕರು ನಮ್ಮೊಟ್ಟಿಗಿದ್ದಾರೆ, ಮನೋಹರ್ ತನ್ಸೆ ಅವರು ನಮ್ಮ ಲೈನ್ ನಲ್ಲಿ ಇದ್ದಾರೆ, ಈಗ ಆನ್ಲೈನ್ ಇದ್ದಾರೆ. ಮನೋಹರ್ ತನ್ಸೆ ಅವರನ್ನು ಸೇರಿಸ್ಕೊಳ್ತೇವೆ. ಅವರು ತುಂಬಾ ಒಳ್ಳೆ ನಿರೂಪಕರು ಕನ್ನಡದಲ್ಲಿ ಮತ್ತು ತುಳುವಿನಲ್ಲಿ. ಆಯ್ತು. ಓಕೆ. ಸೊ ಇವತ್ತಿನ ಕಾರ್ಯಕ್ರಮ ನಾವು ಅನಂತ್ ಅವರ ಕೈಯಲ್ಲಿ ನಡೆಸ್ಕೊಡ್ಬೇಕು ಅಂತ ಅವ್ರ ಕೇಳಿದಾಗ ಅವರು ಖಂಡಿತವಾಗಿ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಸೊ ಅನಂತ್ ಅವರೇ, ಇನ್ನು ಮುಂದಿನ ಸುಮಾರು 1.5 ಗಂಟೆಗಳ ಕಾಲ ಅದನ್ನು ಮುಂದುವರಿಸಿಕೊಂಡು ಹೋಗುವಂತ ಸಾರಥ್ಯ ನಿಮ್ಗೆ ಕೊಟ್ಬಿಡ್ತಾ ಇದ್ದೇವೆ. ರಮೇಶ್ ಚಂದ್ರ ಅವರ ಪರ್ಮಿಷನ್ ತಗೊಂಡು ಇದನ್ನು ನಿಮ್ಗೆ ಹಸ್ತಾಂತರಿಸ್ತಾ ಇದ್ದೇನೆ. ಎಲ್ರಿಗೂ ಒಂದು ಮಿತವಾದ ಸಮಯ ಕೊಟ್ಟಿದ್ದೇವೆ. ಆ ಸಮಯದೊಳಗೆ ಎಲ್ರು ಮಾತಾಡಬೇಕು ಅಂತ ಒಂದು ಕೊನೆಯಲ್ಲಿ ಒಂದು 20 ನಿಮಿಷ ಎಲ್ಲಾ ದೇಶದ ಪ್ರಮುಖರಿಗೆ ಒಂದೊಂದು ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಮತ್ತೆ ಈ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ. ನಡುವೆ ರಮೇಶ್ ಚಂದ್ರ ಅವರದ್ದು ಒಂದು ಹಾಡು ಇರುತ್ತೆ, ಕೊನೆಯಲ್ಲಿ ಒಂದು ಹಾಡು ಇರುತ್ತೆ, ಮೊದಲೊಂದು ಹಾಡು ಇರುತ್ತೆ. ಹಾಗೆ ಅಷ್ಟೇ ನನ್ನ ಮಾತುಗಳು. ಎಲ್ರು ಸಮಯದ ಪ್ರಕಾರ ಮಾತಾಡಿ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ, ಅನಂತ್ ಅವರೇ, ಇನ್ನು ಮುಂದಿನ ಸಮಯ ನಿಮ್ದು. ಅನ್ಮ್ಯೂಟ್. ನಮಸ್ಕಾರ ಶಾಂತರಮಣ್ಣ. ನಮಸ್ತೆ. ನಾನು ಕಾರ್ಯಕ್ರಮ ಆರಂಭ ಮಾಡೋ ಮೊದಲು ನಿಮಗೂ ಮತ್ತು ನೀವು ಹೇಳಿದಾಗೆ ಸರ್ವೋತ್ತಮ್ ಶೆಟ್ರಿಗೂ ಮತ್ತೆ ಒಂದು ಕೃತಜ್ಞತೆಗಳನ್ನು ಹೇಳ್ತಾ ನಾನು ಈ ಕಾರ್ಯಕ್ರಮ ನಿರೂಪಣೆಯನ್ನ ಜವಾಬ್ದಾರಿಯನ್ನ ನಿಭಾಯಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನೀವು ಪರಿಣತಿ ಅಂತ ಹೇಳಿದ್ರಿ. ಆಕ್ಚುಲಿ ಆ ಪರಿಣತಿಯನ್ನ ನಿಮ್ಮಿಂದನೇ ಕಲಿಬೇಕು. ಈಗ ನೀವು ನಿರೂಪಣೆ ಮಾಡಿದ ರೀತಿಯನ್ನು ನೋಡಿದ್ರೆ ಸಾಧಾರಣ ಎಲ್ಲಾ ಕಾರ್ಯಕ್ರಮದ ಬಗ್ಗೆ ಎಲ್ಲವನ್ನೂ ಹೇಳಿಬಿಟ್ರೆ ನನ್ಗೇನು ಉಳಿಸ್ಲಿಲ್ಲ. ನೀವು ಇಷ್ಟು ಕಮ್ಮಿ ಸಮಯದಲ್ಲಿ ನೀವು ಇಷ್ಟು ಚೆನ್ನಾಗಿ ಹೇಳೋದನ್ನ ಕಲ್ತಿದ್ರಿ. ಸೊ ಪರಿಣಿತಿ ನಾನು ನಿಮ್ಮನ್ನ ಕಲಿಬೇಕು. ಏನೇ ಇರ್ಲಿ, ಈಗ ನಾನಿರುವ ಸ್ಥಿತಿಯಲ್ಲಿ ನಾನು ಎಲ್ಲಿರ್ತೇನೋ ಅಲ್ಲಿಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿಯೇ ನಾನು ಬಹಳ ಆಸೆಯಲ್ಲಿದ್ದೆ. ಆದ್ರೆ ನೀವು ಕರೆದ ರೀತಿಯನ್ನು ನೋಡಿದ್ರೆ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಅದೊಂದು ಸಮಸ್ಯೆ. ನೀವು ಕಾಲ್ ಮಾಡಿದಾಗ ಯಾವಾಗ ಕಾರ್ಯ ಮಾಡಿದ್ರು ಕೂಡ ನನಗೆ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ನಾನು ಇರುವುದಿಲ್ಲ. ಇರ್ಲಿ,
ಆ ಪ್ರೀತಿ ಬಾಂಧವ್ಯ ಹಾಗೆ ಇರ್ಲಿ ಅಂತ ಹೇಳಿ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಆರಂಭ ಮಾಡೋ ಮೊದಲು ನನಗೆ ಐಲಸದ ಬಗ್ಗೆ ಒಂದೆರಡು ಮಾತನ್ನು ಹೇಳಿದ್ರೆ ತಪ್ಪಾಗ್ತದೆ. ಸಾಧಾರಣ ಈಗ ನಾವು ಒಂದು 10-12 ಕಾರ್ಯಕ್ರಮಗಳನ್ನ ನಾವು ಈಗ ಐಲಸದಲ್ಲಿ ನಾವು ಭಾಗವಹಿಸಿದ್ದೇವೆ, ನೋಡಿದ್ದೇವೆ. ಇದು ಒಂಥರ ಸ್ಥಳೀಯವಾಗಿ ಆರಂಭವಾಗಿ ವಿಶ್ವಕ್ಕೆ ಲಗ್ಗೆಟ್ಟಂತ, ಮನೆಯಿಂದ ಆರಂಭವಾಗಿ ವಿಶ್ವಕ್ಕೆ ಲಗ್ಗೆಟ್ಟಂತಹ ಒಂದು ಡಿಜಿಟಲ್ ವಿಸ್ಮಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಎಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ದೇವೆ. ಶಿವನ ರೋಲ್ ಮಾಡಿದವನೆಯ ತಿರ್ಗಾ ಮೂಗು ನೋಡಿರ ಹಂಗೆ ಕಾಣುತ್ತೆ. ಅದೊಂದು ಒಂದು ಕಂಟ್ರೋಲ್, ಒಂದು ಮ್ಯೂಟ್ ಮಾಡ್ಲಿಕ್ಕೆ ಯಾವ್ದೋ ಒಂದು ಮಾತಾಡ್ತಾ ಇದ್ದಾರೆ ಮಧ್ಯದಲ್ಲಿ. ಆಯ್ತು ಮುಂದುವರಿಸಿ. ಓಕೆ, ಈಗ ನೀವು ಸಂಗೀತ ಮಾಧ್ಯಮದಿಂದ ನೀವು ಐಲೆಸ ಸಂಗೀತ ಮಾಧ್ಯಮದಿಂದ ಆರಂಭವಾಗಿ ತುಳು ಸಾಹಿತ್ಯ ಪ್ರಪಂಚದ ಮೇಲೆ ಒಂದು ಬೆಳಕನ್ನ ಚೆಲ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಐಲೆಸ ಹಮ್ಮಿಕೊಂಡಿತ್ತು. ಮುಖ್ಯವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ಕುವೆಂಪು ನೆತ್ತೊಂಜಿ ನೆಂಪು ಅಂತ ಹೇಳುವಂತ ಒಂದು ಕಾರ್ಯಕ್ರಮ. ಅವತ್ತು ನೀವು ಚಂದ್ರ ಶೆಟ್ಟರಿಗೆ ಹೇಳಿದಾಗೆ ಟೋಟಲ್ ಕನ್ನಡ ವತಿಯಿಂದ ಅದು ಆ ಪುಸ್ತಕವನ್ನ ಪ್ರಕಾಶನ, ಮುದ್ರಿತ ಪ್ರಕಾಶನ ಬಿಡುಗಡೆ ಆಗಿತ್ತು. ನಾವೆಲ್ಲ ಭಾಗವಹಿಸಿದ್ವಿ. ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ನಾವು ಭಾಗವಹಿಸಿ ಅದರ ರಸವನ್ನ ಅನುಭವಿಸಿ ನಾವು ಖುಷಿ ಪಟ್ಟಿದ್ದೇವೆ. ಈಗ ಅಂಥದೇ ಒಂದು ಕಾರ್ಯಕ್ರಮವನ್ನ ವಿಶ್ವದ ವೇದಿಕೆ ಮೇಲೆ ಮತ್ತೆ ಐಲೆಸ ನಿಮ್ಮ ಮುಂದೆ ಇಡ್ತಾ ಇದೆ. ಮತ್ತು ಕೂಡ ಈ ಕುವೆಂಪು ನೆತ್ತೊಂಜಿ ನೆನಪು, ಅದು ಹೆಸರು ಹೇಗೆ ಉಂಟು ಅಂತ ಹೇಳಿದ್ರೆ ಅದು ಪುನಃ ನೆನಪಾಗ್ತಾ ಉಂಟು. ಪುನಃ ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳೇ ಬರ್ತಾ ಉಂಟು. ಇವತ್ತು ಕೂಡ ಅಂಥದೇ ಒಂದು ಕಾರ್ಯಕ್ರಮ. ಈ ಪುಸ್ತಕ ಎಲ್ಲ ಸಂಕಲನಗಳು ಈ ಪುಸ್ತಕ ರೂಪದಲ್ಲಿ ಬಿಡುಗಡೆ ಆಗುವಂತಹ ಒಂದು ಕಾರ್ಯಕ್ರಮ. ಇದಕ್ಕೆ ಸಹಕಾರ ಇತ್ತವರು ಮೈ ಲ್ಯಾಂಗ್ ಆಪ್ನ ಶ್ರೀ ವಸಂತ್ ಶೆಟ್ರು, ಈಗಾಗಲೇ ಶಾಂತರಾಮ್ ಶೆಟ್ರು ಹೇಳಿದಾಗೆ. ಈಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗುವ ಮೊದಲು ನಾನು ಪ್ರಾರ್ಥನೆಯನ್ನ ಮಾಡಿಸುವ. ಪ್ರಾರ್ಥನೆಯನ್ನ ಯಾರಿಂದ ಮಾಡಿಸುವ ಅಂತ ನಿಮ್ಗೆ ಆಗಾಗ್ಲೇ ಗೊತ್ತಿರಬೇಕು. ಈಗ ಐಲಸದ ಬಗ್ಗೆ ನಾನು ಹೇಳಿದಾಗೆ ಪ್ರಾರ್ಥನೆ ಮಾಡೋರ ಬಗ್ಗೆ ಒಂದೆರಡು ಮಾತು ನಾನು ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಇವ್ರು ಹಾಡಿದ ನಂತರ ನಾನು ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅದನ್ನು ಮರ್ತು ಬಿಡ್ತೇನೆ. ಅದೊಂದು ಸಮಸ್ಯೆ. ಇವರ ಐಲಸ ಆರಂಭವಾಗುವ ಮೊದಲು ಇವರ ಹೆಸರು ನಮ್ಗೆ ಕೇಳಿ ಗೊತ್ತಿತ್ತು. ರಮೇಶ್ ಚಂದ್ರ ಅವರು ಹಿನ್ನೆಲೆ ಗಾಯಕರು ಅಂತ. ಸೊ ಅವರ ಹೆಸರು ಮತ್ತು ಗಾಯನ ಮತ್ತು ವ್ಯಕ್ತಿತ್ವ ಹಿನ್ನೆಲೆಯಲ್ಲೇ ಉಳಿದು ಹೋಗಿತ್ತು. ಈ ಐಲೆಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆರಂಭ ಆದ ನಂತರ ರಮೇಶ್ ಚಂದ್ರ ಅವರ ಸ್ವರ ಮಾಧುರ್ಯ ಈಗ ಮನೆಗಳಲ್ಲಿ ರಾರಾಜಿಸ್ತಾ ಇದೆ, ವಿಶ್ವದೆಲ್ಲೆಡೆ ರಾರಾಜಿಸ್ತಾ ಇದೆ. ಅವರು ನಮ್ಮ ಮನದಲ್ಲಿ ಇದ್ದಾರೆ, ಮನೆಗಳಲ್ಲಿ ಇದ್ದಾರೆ. ಈಗ ನಾವು ಅವರನ್ನು ಪ್ರತಿ ಬಾರಿ ಹಾಡಿದಾಗಲೂ ಅವರನ್ನೇ ನೋಡ್ತಾ ಇದ್ದೇವೆ, ಪ್ರತ್ಯಕ್ಷ ನಮ್ಮ ಮುಂದೆ ಇರ್ತಾರೆ. ಅದೊಂದು ಇಟ್ಸ್ ಅ ಬಿಗ್ ಚೇಂಜ್ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರ ಸ್ವರ ಮಾಧುರ್ಯದಿಂದಲೇ ಆರಂಭ ಮಾಡುವ ಆ ಪ್ರಾರ್ಥನೆ ಹಾಡನ್ನ ಅವರು ದಯವಿಟ್ಟು ನಮಗೆ ಮಾಡಿ ಪ್ರಸ್ತುತಪಡಿಸ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ತೇನೆ. ಶ್ರೀ ರಮೇಶ್ ಚಂದ್ರ. ಎಸ್ ಸರ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ದುಃಖವ ನೀಗಿಬಿಡು ನನ್ನಯ್ಯ ಶಬರಿವಾಸ. ಎಲ್ಲ ದುಃಖವ ನೀಗಿಬಿಡು ನನ್ನಯ್ಯ ಶಬರಿವಾಸ. ಎಲ್ಲ ದೋಷವ ಅಟ್ಟಿಬಿಡು ನನ್ನಯ್ಯ ಅನುಗ್ರಹಿಸು ದೇವಾ ನನ್ನನ್ನು ಅನುಗ್ರಹಿಸು. ಎಲ್ಲ ದೋಷವ ಅಟ್ಟಿಬಿಡು ನನ್ನಯ್ಯ ಅನುಗ್ರಹಿಸು ದೇವಾ ನನ್ನನ್ನು ಅನುಗ್ರಹಿಸು.
ದುಃಖವ ನೀಗಿ ಬಿಡು ನನ್ನಯ್ಯ ಶಬರಿ ವಾಸ. ಒಂದು ದಿನವೂ ಮರೆತಿಲ್ಲ ನಿನ್ನನ್ನು ಸ್ಮರಿಸದ ಕ್ಷಣವಿಲ್ಲ. ಒಂದು ದಿನವೂ ಮರೆತಿಲ್ಲ ನಿನ್ನನ್ನು ಸ್ಮರಿಸದ ಕ್ಷಣವಿಲ್ಲ. ಮಾಯಾಮಯನಿ ಜೀವನದಲ್ಲಿ ಮದ ಮಾತ್ಸರ್ಯಗಳ ಓಡಿಸೆಯ. ಮಾಯಾಮಯನಿ ಜೀವನದಲ್ಲಿ ಮದ ಮಾತ್ಸರ್ಯಗಳ ಓಡಿಸೆಯ. ಪ್ರೇಮವ ಹುಡುಕಿ ಅಲೆದು ಅಲೆದು ಕ್ಷಣದ ಸುಖವನ್ನು ತ್ಯಜಿಸಿರುವೆ. ಪ್ರೇಮವ ಹುಡುಕಿ ಅಲೆದು ಅಲೆದು ಕ್ಷಣದ ಸುಖವನ್ನು ತ್ಯಜಿಸಿರುವೆ. ಎಲ್ಲ ದುಃಖವ ನೀಗಿ ಬಿಡು ನನ್ನಯ್ಯ ಶಬರಿ ವಾಸ. ಎಲ್ಲ ದೋಷವ ಅಟ್ಟಿ ಬಿಡು ನನ್ನಯ್ಯ ಅನುಗ್ರಹಿಸು. ದೇವಾ ನನ್ನನ್ನು ಅನುಗ್ರಹಿಸು. ಎಲ್ಲ ದುಃಖವ ನೀಗಿ ಬಿಡು ನನ್ನಯ್ಯ ಶಬರಿ ವಾಸ. ಕರಚರಣಗಳು ಸುಸ್ತಾಗಿ ಮನಸ್ಸು ಎಲ್ಲೋ ಅಲೆಯುತ್ತಿದೆ. ಕರಚರಣಗಳು ಸುಸ್ತಾಗಿ ಮನಸ್ಸು ಎಲ್ಲೋ ಅಲೆಯುತ್ತಿದೆ. ಅಖಿಲಾಂಡೇಶ್ವರ ಅಭಯವ ನೀಡದೆ ಇಂದು ಅಖಿಲಾಂಡೇಶ್ವರ ಅಭಯವ ನೀಡದೆ ಇನ್ನು ನನಗೆ ಬದುಕಿಲ್ಲ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ. ಎಲ್ಲ ದುಃಖವ ನೀಗಿ ಬಿಡು ನನ್ನಯ್ಯ ಶಬರಿ ವಾಸ. ಎಲ್ಲ ದೋಷವ ಅಟ್ಟಿ ಬಿಡು ನನ್ನಯ್ಯ ಅನುಗ್ರಹಿಸು. ದೇವಾ ನನ್ನನ್ನು ಅನುಗ್ರಹಿಸು. ಎಲ್ಲ ದುಃಖವ ನೀಗಿ ಬಿಡು ನನ್ನಯ್ಯ ಶಬರಿ ವಾಸ. ಎಲ್ಲ ದೋಷವ ಅಟ್ಟಿ ಬಿಡು ನನ್ನಯ್ಯ ಅನುಗ್ರಹಿಸು. ದೇವಾ ನನ್ನನು ಅನುಗ್ರಹಿಸು. ಒಳ್ಳೆ ಹಾಡು ರಮೇಶ್ ಅಣ್ಣ. ಥ್ಯಾಂಕ್ ಯು ಸರ್. ನೀವು ಹಾಡ್ತಾ ಇದ್ದರೆ ನಮ್ಗೆ ಬೇಸರ ದುಃಖಗಳು ನಿಜವಾಗ್ಲೂ ಮರ್ತೋಗ್ತವೆ.
ನಾನು ಎಂದೂ ಮರೆತಿಲ್ಲ ಅಂತ ಹಾಡು ಹೇಳಿದ್ರಿ ನೀವು. ನಾವು ಕೂಡ ಹಾಗೆ ನಿಮ್ಮ ಹಾಡು ನೋಡಿ ಕೇಳಿದ ನಂತರ, ನಿಮ್ಮನ್ನು ನೋಡಿದ ನಂತರ ನಿಮ್ಮನ್ನು ಮರಿಲಿಕ್ಕೆ ಸಾಧ್ಯವಿಲ್ಲ. ನಾವು ಮರಿಲಿಲ್ಲ, ಯಾರು ಎಲ್ಲರೂ ಒಪ್ತಾರೆ ಅಂತ ನಾನು ಅನ್ಕೊಳ್ತೇನೆ. ಹಾಗೆ ಈಗ ನಿಮಗೆ ಮತ್ತೊಮ್ಮೆ ತಲೆ ಬಾಗ್ತಾ ನಾನು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತೇನೆ. ಶಾಂತರಮಣ್ಣ ಮತ್ತೆ ನಾನು ಮಾತಾಡ್ತಾ ಇತ್ತು, ನಾವು ದೂರದ ದೇಶಗಳಿಗೆ ಕನೆಕ್ಟ್ ಆಗಿದ್ದೇವೆ, ಪಕ್ಕದ ದೇಶದ್ದೇ ಆಗ್ಲಿಲ್ಲ ಅಥವಾ ಇತ್ತೀಚೆಗೆ ಆಯ್ತು ಅಂತ ಹೇಳುವ ಮಾತನ್ನ ಅವರು ಹೇಳ್ತಾ ಇದ್ರು. ಶಾಂತರಮಣ್ಣ, ನಮ್ಮ ಪರಶುರಾಮ ಕ್ಷೇತ್ರಕ್ಕೂ ಪಶುಪತಿನಾಥನ ಕ್ಷೇತ್ರಕ್ಕೂ ಬಹಳ ವಿಶೇಷವಾದ ಸಂಬಂಧ ಇದೆ. ಅದಾಗ್ಲೇಬೇಕಿತ್ತು. ಬಹುಶಃ ಆ ಸಂಬಂಧವನ್ನ ಪಶುಪತಿನಾಥನೇ ನಮಗೆ ದೊರಕಿಸಿದ ಅಂತ ಹೇಳುವಂತ ಒಂದು ಭಾವನೆಯಿಂದ ನಾನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತೇನೆ. ಇಲ್ಲಿ ಈಗ ಪಶುಪತಿ ಪ್ರಧಾನರ ಪರಿಚಯನ್ನ ಬಹುಶಃ ನಾವು ಡಾಕ್ಟರ್ ರಾಜೇಶ್ ಆಳ್ವರಿಂದಲೇ ನಾವು ಕೇಳಬೇಕು. ಯಾಕಂತ ಹೇಳಿದ್ರೆ ಅವರ ಆ ಪ್ರಧಾನರ ದಿವ್ಯ ಉಪಸ್ಥಿತಿಗೆ ಅವರೇ ಕಾರಣ. ಅವರಿಂದಲೇ, ಅವರ ಸಹಕಾರದಿಂದಲೇ ಇದು ಸಾಧ್ಯ ಆಯ್ತು. ಅವರ ಮುಂದಿನ ವಿವರಗಳನ್ನ ಅವರ ಬಾಯಿಂದಲೇ ಕೇಳುವ. ರಾಜೇಶ್ನ ದಯವಿಟ್ಟು ಅವರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ತೆ ಎಲ್ಲರಿಗೂ. ಮಾಂತ್ರಿಗಳ ಮೋಕೆಡ್ ಈ ಐಲೇಸದ ಈ ಬೂಕು ಬಿಡುಗಡೆದ ಕಾರ್ಯಕ್ರಮಕ್ಕೆ ಎದುಕೊನುವ ಕೇಂಡತ ಕೇರಳು ರಮೇಶಣ್ಣ ಬಾರಿ ಖುಷಿ ಒಂದುಂಟು ಈ ಒಂಜಿ ಭಾಗ್ಯ ದಿಕ್ಕನೆಗೆ ದಾಯಕ ಬಂಡ ಕರಿ ವರ್ಷ ಎಂಕ್ಲ ನೇಪಾಳಡ್ ತುಳು ಕನ್ನಡ ಸ್ನೇಹ ಸಮ್ಮೇಳನ ಒಂಜಿ ಕಾರ್ಯಕ್ರಮ ಮಲ್ತಿದ್ದ. ಅವು ರಡ್ಡ ಐದು ದುಂಬುದು ಅವೇ ಕರಿ ವರ್ಷನೇ ಕೊಡಂಜಿ ಬ್ಯಾಂಕಾಕ್ ಇಟ್ಲ ತುಳು ಕನ್ನಡ ಸ್ನೇಹ ಸಮ್ಮೇಳನ ಮಲ್ತಿದ್ದ. ಐನ ಬೆರಿಯೆ ನೇಪಾಳಡ್ಲ ಇಂಚಿನ ಕಾರ್ಯಕ್ರಮ ಮಲ್ತ. ಅಪ್ಪ ಓಲು ಕಾರ್ಯಕ್ರಮ ಎಂಚ ಮಲ್ಪುಂಡು ಏರು ಸಪೋರ್ಟ್ ತಿಕ್ಕಿವರೊಂದು ಪನ್ನಗ ಎಂಕ್ಲೆಗೆ ತಿಕ್ಕಿನ ಒಂಜಿ ಗೇಣ ತಿಕ್ಕಿನ ನಮ್ಮ ಪಶುಪತಿನಾಥದ ಪ್ರಧಾನ ಅರ್ಚಕರಾಯಿನ ರಾವಲ್ ಗಣೇಶ್ ಭಟ್ರು ಅವ ಆರ್ನ ಬಗ್ಗೆ ಪನ್ನಿರಕೊಂಡ ನಮಗೆ ಮಸ್ತ್ ಸಮಯ ಕೊಂಡು ಆರ್ನ ಎಲ್ಲಿಯ ಒಂಜಿ ಪರಿಚಯನ ಮಾತ್ರ ಪಂಡ ಆರ್ ನಿಜವತ್ತರ ನೇಟಿವ್ ಆರ್ನ ಊರು ನಮ್ಮ ಉಡುಪಿದ ಕೈತಲದ ಇಲಿಯಾನ ಮಲ್ಪನ ಜಾಗೆ ಅಲ್ಪ ಆರು ಕುಟ್ಟದ ಬಲತಿನಾರು ಆರು ಐದು ಬುಕ್ಕ ನಮ್ಮ ಆರ್ನ ಎಂಚಿನ ಶಾಸ್ತ್ರೋಕ್ತವಾಯಿನಂಚಿನ ಎಂಚಿನ ಪಟ್ಟಣಗಳು ಪುರ ಉಂಡ ಐನು ಪೂರ ಶೃಂಗೇರಿ ಮಟ್ಟೊಟ್ಟು ಮಲ್ತಿನಾರು. ಆರ್ನ ಪಪ್ಪನ ಪುದರ್ ಎಚ್ ನಾರಾಯಣ ಭಟ್ಟ, ಆರ್ನ ಅಮ್ಮನ ಪುದರ್ ಭಾಗೀರಥಿನ ಪಂಡದು ಒಟ್ಟಿಗೆ ಆರ್ನ ಪಂಡ ಎಂಕ್ಲೆಗೆ ಈ ಆರ್ನ ಒಂದು ಪರಿಚಯರ ಕಾರಣ ಆರ್ನ ಬುಡದಿನ ತುರುಡು ಮಂಜುಳಕ್ಕ ಎಲ್ಲ ಒಟ್ಟಿಗೆ ಒಳ್ಳೇದು. ನಮಸ್ತೆ ಮಂಜುಳಕ್ಕ ಬುಕ್ಕ ರಾಹುಲ್ ಗಣೇಶ್ ಭಟ್ಟ ಬೇರೆಗೆ ರಾವಲ್ ಪಂಡ ಅವು ನೇಪಾಳದ ಒಂದು ಪ್ರಧಾನ ಬಿರುದು ಅವು ಹಾಕ್ಲ ಒಂದು ನಾಕ್ಲ ಆದ್ರೆ ನಿಜವಾದ ವಾಲ್ ಪಂಡ ಅಲ್ಪದ ಒಂದು ಪ್ರಧಾನ ಮಂತ್ರಿನ ಅವೇ ಕೆಟಗರಿಡ್ ಸೆಕ್ಯೂರಿಟಿ ಡುಪ್ಪುನ ಒಂಜಿ ಮಲ್ಲ ಅರ್ಚಕರಾರು ದಾಯಕ ಪಂಡ ಆರು ನಿಜವಾದ ಇರು ಪಂಡಲೇಕೊನೆ ಪರಶುರಾಮ ಕ್ಷೇತ್ರ ಈ ಒಂದು ಕ್ಷೇತ್ರಗಳ ಪಶುಪತಿ ಕ್ಷೇತ್ರ ನಿಜವಾದಲ್ಲ ಒಂಜಿ ಮಲ್ಲ ಅನ್ಯೋನ್ಯವಾಯಿನ ಸಂಬಂಧ ಉಂಟು. ತುಳುನಾಡದ ಒಂಜಿ ಮೂಲಾಂದೆ ಪನ್ನೋಡು ದಾಯಕ ಪಂಡ ಯಾರು ಅಲ್ಪ ಪುನಗಲ ಪಂದ ಅಲ್ಪ ಸ್ಪೀಚ್ ಇಟ್ಲ ಪಂದಿದೆ. ದಾಯಕ ಪಂಡ ನಮ್ಮ ಮೂಲವೈನ ಲಾಂಛನ ಅವು ಸೂರ್ಯ ಎಲ್ಲ ಚಂದ್ರ ಎಲ್ಲ. ಪಶುಪತಿನಾಥ ನೇಪಾಳದ ಲಾಂಛನ ಅಲ್ಲ, ಸೂರ್ಯ ಎಲ್ಲ ಚಂದ್ರ ಎಲ್ಲ. ಒಟ್ಟಿಗೂ ನಮ್ಮ ಮುಲ್ಪದ ಮಾಡಗಳುಂಟು. ನಮ್ಮ ಈ ಕಾಸರಗೋಡು ಅದು ಪಡತ್ತೆ ಕೆಲವು ಒಂದು ಹಿರಿಯಡ್ ಕಡೆ ಇಪ್ಪುನ ಮಾಡ ತುತ್ತುಪರ ಅವು ಆಯ್ತ ವಾಸ್ತು ಶೈಲಿ ಅವು ನೇಪಾಳ ಶೈಲಿ ಅವು ಮೂಲವಾದ ಅವತ್ತಂದ್ರೆ ನಮ್ಮ ಪ್ರಾಚೀನವಾದ ಆರಾಧನೆ ಮಂತೊಂದಿಕ್ಲ ಪಂಚ ಮುಖ ಆರಾಧನೆ ಮಂತೊಂದಿತ್ತೇರು ತುಳುವೇರು ಮನ್ಪುನ ಇಕ್ಲ ಮಸ್ತ್ ಐತಿಹ್ಯಗಳು ತಿಕ್ಕೊಂಡು ಐದವರ ಒಂದು ಐಲೇಸದ ಮುಖಾಂತರ ಒಂದೊಂಜಿ ದಾನ ನೇಪಾಳದ ತುಳುನಾಡುಗಳ ಇತ್ನ ಸಂಬಂಧ ಪ್ರತ್ಯೇಕವಾದ ಶಂಕರಾಚಾರ್ಯರು ನೇಪಾಳಗ ಅವು ಒಂಜಿ ಇಂಚಿಪಿನ ಒಂದು ಬಂಡಲ ಆರ್ನ ಒಂದು ಪೂಜಾ ವಿಧಾನಗಳೇನು ಮುಲ್ಪಟ್ಟು ಪೂಜಾ ವಿಧಾನಗಳು ಪಶುಪತಿನಾಥ ಐನ ಬೆಳೆಪೈನಾರು ಶಂಕರಾಚಾರ್ಯ ಅಂಚಿನ ಒಂದು ಶಕ್ತಿಯುತವಾಯಿನ ಜಾಗ ಅವು ನಿಜವಾದಲ್ಲ. ನಮ್ಮ ತುಳುನಾಡದ ಪರಂಪರೆಗಳ ಅವತ್ತಿನ ಅಲ್ಪದ ಜನಪದ ಒಂದು ತುಂಡಲ್ಲ ಅಲ್ಪದ ಬೀಡ್ಸು ನಮ್ಮ ಪ್ರತ್ಯೇಕ ಐಲೇಸ ಒಂಜಿ ಬೀಡ್ಸಿಡ್ ನಡಪುನು ನಾವು ಕೊಂಡ ಸಂಗೀತ ಸಾಹಿತ್ಯ ಕೂಡ ನಡಪುನು ಪ್ರತ್ಯೇಕವಾದ ರಮೇಶ್ ಚಂದ್ರನ್ನೇ ಈ ಒಂಜಿ ಕಾರ್ಯಕ್ರಮದ ಒಂದು ಬೀಡ್ಸ್ ನೇಪಾಳದ ಬೀಡ್ಸ್ ಇಲ್ಲ ತುಳುನಾಡದ ಬೀಡ್ಸ್ ಇಲ್ಲ ಮಸ್ತ್ ಸಾಮ್ಯತೆ ಉಂಟು ಅಲ್ಪದ ಅವು ಒರಿಜಿನಲ್ ಜಾನಪದ ನಮ್ಗೆ ಯೂಟ್ಯೂಬ್ ಪೂರ ಕೊಂಡಿಗ್ಲಿ ಗೊತ್ತ ಒರಿಜಿನಲ್ ಜಾನಪದ ಎಂಚಿನ ಉಂಟು ಅವು ಪೂರ ನಮಗೆ ಮಸ್ತ್ ತುಳುನಾಡುಗಳ ಐಕ್ಲ ತುಳುನಾಡದ ಪಾಡ್ದನಗಳ ಆತನ ಆಯ್ತ ಬೀಡ್ಸಿಗಳ ಮಸ್ತ್ ಸಂಬಂಧ ಐತೆ ಅಂಚಿತನ ಮಸ್ತ್ ಐತಿಹ್ಯಗಳು ತಿಕ್ಕೊಂಡು ಅಂಚಿತ್ ನಂಜಿ ಪೊಯ್ಸರ್ತಿ ಎಂಕ್ಲ ಆಡೆಗೆ ನೇಪಾಳ ಡುಪ್ಪುನಾಗ ಎಂಕ್ಲಿಗೆ ಬಾರಿ ಆತಿಥ್ಯ ಕೊರ್ನ
ಮಹಾನ್ ವ್ಯಕ್ತಿ ಆರು ಮಾತ್ರ ಪಶುಪತಿನಾಥ ಟೆಂಪಲ್ ಇಟ್ಟು ಉಳೈ ಪೋಡುದು ಅಂಡ ಆತೆ ಸೆಕ್ಯೂರಿಟಿ ಆತೆ ಉಂಟು ಐನು ಉಳೈಡ್ ಪೋದು ಒಂಜಿ ಗಂಟೆ ಅಲ್ಪ ಕುಲ್ಲುದು ಅಲ್ಪತ ನಾಗಮಾಣಿಕ್ಯ ಅವಡು ಪೂರ ಒಂದು ಪೂಜ್ಯ ವಿಧಾನಗಳನ್ನ ಅವಡು ಪೂರ ತುಜಿಪದು ಎಂಕ್ಲೇನು ಪರಮ ಪಾವನ ಪುಣಿತನ ಒಂದು ಮಹಾನ್ ವ್ಯಕ್ತಿ ನಮ್ಮಲ್ ರಾವಲ್ ಗಣೇಶ್ ಭಟ್ ಬೇರು ಒಟ್ಟಿಗೆ ಆರ್ನ ಧರ್ಮಪತ್ನಿ ಮಂಜುಳಕ್ಕಲ ಉಳ್ಳೇರು ಮಂಜುಳಕ್ಕನ ಮೆಗ್ಗೆ ಇಂಕ್ಲೇನ ಊರುಡು ಆರು ಒಂದು ಸಂಘದ ಆರು ಕೆಲಸ ಮಲ್ತೊಂದು SM ಉಡುಪು ಅಂದ್ ಪಂಡದೆ ಆರ್ನ ಮುಖಾಂತರ ಎಂಕ್ಲಿಗೆ ಆಕ್ಲಿನ ಪರಿಚಯ ಅದು ಬಾರಿ ಪೊರ್ಲುಡು ಎಂಕ್ಲ ಈ ವರ್ಷ ಎಲ್ಲ ಒಂಜಿ ಕಾರ್ಯಕ್ರಮ ಮಲ್ಪೊಡೊಂದಿತ್ತ ಮಾತ್ರ ಕೊರೋನಾದ ಹಿಡ್ದವರ ಆಪಿಜಿ ಅರೇನೆ ಮೋಕೆಡ್ ಈ ಒಂಜಿ ಲೇಸಿಗೆ ಎದುಕೊಂಡು ಒಂಜಿ ಪುಸ್ತಕವನ್ನು ಬಿಡುಗಡೆ ಮಲ್ಕೊಂಡು ಆರ್ನ ಪದಾವರನ್ನ ಅರ್ಪಿಸದು ಅವು ಪಶುಪತಿನಾಥನ ಇಡೀ ಒಂಜಿ ಅನುಗ್ರಹ ತುಳುನಾಡದ ಭಾಷೆ ಎನ್ಮನೆ ಪರಿಚಯದ ಸೇರ್ ಹೊಯ್ಸರ್ತಿ ಯಾರು ಪಣದಿತ್ತೇರು ತುಳು ಭಾಷೆ ಎನ್ಮನೆ ಪರಿಚಯದ ಸೇರ್ಂಡ ಆಯ್ತ ಲಾಭ ಕರ್ನಾಟಕ ಕರ್ನಾಟಕ ರಡ್ಡು ಭಾಷೆ ತೆಗಿಲಾಕ ಆಪನು ಆತ ಅಭಿವೃದ್ಧಿ ಆಗಿಲಾಕ ಆಪನು ಐನು ಆರು ಪ್ರತ್ಯೇಕವಾದ ಪಂದಿತ್ತೇರು ಐದವರ ಆರೇನು ಮೋಕೆಡ್ ಮಾತಿರ್ಲಕ್ಕೆ ಎದುಕೊಂಡು ಅವರೇ ನವೀನ್ ಪಿಂಟು ನಮ್ಮ ಮುಲ್ಪಲ್ಲ ಆರ್ಲ ಹೊಯ್ಸರ್ತಿ ಎಂಕ್ಲ ಅಲ್ಪಲ್ಲ ಒಂಜಿ ತುಳು ಕನ್ನಡ ಸ್ನೇಹ ಸಮ್ಮೇಳನ ಒಂದು ಕಾರ್ಯಕ್ರಮ ಮಲ್ತಿತ್ತ ಒಟ್ಟಿಗೂ ಆರ್ಲ ಈ ಲೇಸದ ಬತ್ತದ ಉಳ್ಳೇರು ಆರಿಗ ಮೆಲ್ಲ ಒಂಜಿ ಕಣ ಇತ್ತೇನೆ ಈ ವರ್ಷ ಒಂಜಿ ವಿಶ್ವ ತುಳು ಸಮ್ಮೇಳನ ಅಲ್ಪ ಬ್ಯಾಂಕ್ ಒಕ್ಕಟ್ಟು ಮಲ್ಪೊಡೊಂದು ಅವು ಆಯ್ಜಿ ಅವು ಐನಾತ್ ಬೇಕ ನೆರವೇರಡು ಪಂಡೊಂದು ಯಾನ್ ನಿಂಜ ಪಾತೆರ್ದು ಮಸ್ತ್ ಜನ ಪಾತೆರ ಉಳ್ಳಾರ ನಿಕ್ಲ ಸಮಯ ಉಂಡು ಈತಿ ವಿಷಯ ಪಂಡದು ಈ ಅವಕಾಶ ತಿಕ್ಕನೈಗೆ ಪಶುಪತಿನಾಥಗಳ ತುಳುನಾಡದ ಪೂರ್ವ ದೈವ ದೇವರಿಗೆಲ್ಲ ಯಾನು ಸೊಲ್ಮೆ ಸಂದವನ್ನ ಎನ್ನಡ ಪಾತೆರ. ಥ್ಯಾಂಕ್ ಯು ರಾಜೇಶ್ ಅಣ್ಣ, ಮಸ್ತ್ ವಿಷಯ ತೆರಿಪಾಯಿರ್ಲಿಕ್ಕೆ ತುಳು ವರ್ಲ್ಡ್ ಟಿವಿದ ನಿರ್ದೇಶಕರಾದ ಮಸ್ತ್ ಕೆಲಸ ಮಲ್ದಾರಿ ಮಹಾ ಸೇವೆ ಮಲ್ದಾರಿ. ಸೊ ನೀವು ಇದರ ನಿಮ್ಮ ಸಹಕಾರದಿಂದ ಈ ದಿವ್ಯ ಸನ್ನಿಧಿ ಸಾಧ್ಯ ಆಯ್ತು. ಈಗ ನಮ್ಗೆ ಪರಶುರಾಮ ಕ್ಷೇತ್ರ ಪಶುಪತಿನಾಥ ಕ್ಷೇತ್ರ ಒಟ್ಟಾಗ್ಬೇಕಾದ್ರೆ ನಿಮ್ಮ ಸಹಕಾರ ಬೇಕಾಯ್ತು ನೋಡಿ. ಇದು ಹೇಳ್ತಾರೆ ದೇವರು ಯಾವ್ದೋ ಒಂದು ರೂಪದಲ್ಲಿ ಅದನ್ನ ನಮ್ಗೆ ಆಗ್ಬೇಕಾದಂತ ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿ ನಾವು ಅಲ್ವಾ ಹೇಳ್ತಾ ಇರ್ತೇವೆ. ಹಾಗೆ ಬಹುಶಃ ಪಶುಪತಿನಾಥ ನಿಮ್ಗೋಸ್ಕರ ಕಾಯ್ತಾ ಇದ್ದ ನೇಪಾಳಿಗೋಸ್ಕರ ಅಂತ ಕಾಣ್ತದೆ ಅಲ್ವಾ, ಅಂಚನೆ ತೋಜುಡು ಎಂಕಲ ಅದೇ. ಸೊ ಅಂತ ನಿಮ್ಮ ಮೂಲಕ ಇದನ್ನು ಕೆಲಸ ಮಾಡಿಸ್ತಾನೆ ಅದು. ಹಾಗೆ ಇರ್ಲಿ, ನೀವೆಲ್ಲ ಆ ದೇವರ ಸನ್ನಿಧಿಯಲ್ಲಿ ನೀವು ಅಷ್ಟು ಒಂದು ಪುಣ್ಯ ಭಾವನೆಯಲ್ಲಿ ಪೂಜ್ಯ ಭಾವನೆಯಲ್ಲಿ ನೀವು ಅಷ್ಟು ಹೋಗಿ ಬಂದಿದ್ದೀರಿ, ಅನುಭವಿಸಿದ್ದೀರಿ, ನಮ್ಮೊಟ್ಟಿಗೆಲ್ಲ ಹಂಚಿಕೊಂಡಿದ್ದೀರಿ. ಮತ್ತೊಮ್ಮೆ ನಿಮ್ಗೆ ಐಲಸ್ದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಾನು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತೇನೆ. ಈಗ ಕಾರ್ಯಕ್ರಮದ ಪ್ರಮುಖ ಭಾಗ, ಈಗ ನಾನು ರಾವಲ್ ಶ್ರೀ ಗಣೇಶ್ ಭಟ್ ಇವರನ್ನ ಈ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಅವ್ರಿಗೆ ಈಗಾಗಲೇ ನಾವು ತಿಳಿಸಿದಾಗೆ ಒಂದು ಮೊಬೈಲ್ ಇದರಲ್ಲಿ ಪ್ಲೇ ಮಾಡುವ ಮೂಲಕ, ಕರೆಕ್ಟ್ ಅಲ್ವಾ ಶಾಂತರಮಣ್ಣ? ಹೌದು ಅಲ್ವಾ, ಒಂದು ಮೊಬೈಲ್ ನಲ್ಲಿ ಅವರು ವಿಡಿಯೋ ದಯವಿಟ್ಟು ಸನ್ಮಾನ್ಯ ಗಣೇಶ್ ಭಟ್ ಅವರು ಅದನ್ನು ಆ ಲಿಂಕ್ ಅನ್ನು ಒತ್ತುವ ಮೂಲಕ ಆರಂಭ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅದಾದ ನಂತರ ಇಡೀ ಸ್ಕ್ರೀನ್ ಅಲ್ಲಿ ನಾವು ಐಲೆಸ್ದ ಎಲ್ಲ ಪ್ರೇಕ್ಷಕರಿಗೂ ಅದನ್ನ ತೋರಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಶ್ರೀ ಗಣೇಶ್ ಭಟ್ ಅವರೇ ಕೇಳ್ತಾ ಉಂಟಲ್ಲ ನಾನು ಹೇಳಿ ಮಾಡ್ತಾ ಇದ್ದಾರಲ್ಲ? ಓಕೆ. ಅದೇ ವಿಡಿಯೋ ನಾವು ಸ್ಕ್ರೀನ್ ಅಲ್ಲಿ ಪ್ಲೇ ಮಾಡೋಣ. ಅದೊಂದು ಪ್ಲೇ ಮಾಡಿಬಿಡಿ. ನಾನು ಸತೀಶ್ ಪ್ಲೇ ಮಾಡಿ. ಹೌದು, ಒಂದು ನಿಮಿಷ. ಒಂದು ನಿಮಿಷ.
పిల్లల కూడా but yeah, ಅದೇ. ಕ್ಲಿಯರ್ ಇರ್ತದೆ. Clear. ವೆಲ್ ಡನ್. ಸೊ ನಾವು ಮುಂದೆ ಇದಾದ ಕೂಡಲೇ ನಾವು ಲಿಂಕ್ಗಳನ್ನು ನಿಮ್ಗೆ ಶೇರ್ ಮಾಡಿದ್ದೀವಿ ಆಲ್ರೆಡಿ. ಅದರ ಮುಖಾಂತರ ನೀವು ಮೈಲ್ಯಾಂಗ್ ಆ್ಯಪ್ಗೆ ಎಂಟ್ರಿ ಆಗಿ ಪುಸ್ತಕವನ್ನು ನೋಡ್ಬೋದು, ಓದ್ಬೋದು, ಕೊಳ್ಬೋದು. ಸೊ ಮುಂದುವರ್ಸೋಣ. ಮುಂದುವರಿಸುವಲ್ಲ. ಈ ಕಾರ್ಯಕ್ರಮದ ಈ ಭಾಗದಿಂದ ಈ ಪುಸ್ತಕದ ಬಿಡುಗಡೆ ಸಾಕಾರಗೊಂಡಿದೆ. ಇದನ್ನ ನಡೆಸಿಕೊಟ್ಟಂತ ರಾವಲ್ ಶ್ರೀ ಗಣೇಶ್ ಭಟ್ರಿಗೆ ನಾನು ಐಲೆಸ್ದ ಪರವಾಗಿ ನನ್ನ ಅಂತರಂಗದ ಆಳದಿಂದ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಯಾಕೆಂದ್ರೆ ಅವರ ದಿವ್ಯ ಸನ್ನಿಧಿ ಅಷ್ಟು ಸುಲಭ ಸಾಧ್ಯ ಅಲ್ಲ. ಹೇಗೋ ದೇವರು ನಮ್ಗೆ ಅದನ್ನ ಒದಗಿಸಿಕೊಟ್ಟಿದ್ದಾನೆ. ಇವರ ದಿವ್ಯ ಉಪಸ್ಥಿತಿಗೆ ನಾನು ಅವರಲ್ಲಿ ಈ ಐಲೆಸ್ದ ಎಲ್ಲಾ ಪ್ರೇಕ್ಷಕರಿಗೂ ಸಾಹಿತ್ಯಾಸಕ್ತರಿಗೂ ನೀವು ಆಶೀರ್ವಚನ ನೀಡಬೇಕು. ಮತ್ತು ಐಲೆಸ್ದ ಪರವಾಗಿ, ನಮ್ಮ ಕಾರ್ಯಕ್ರಮಗಳ ಪರವಾಗಿ ನಿಮ್ಮ ಕೆಲವೊಂದು ಅನಿಸಿಕೆಗಳನ್ನ ಹಂಚಿಕೊಳ್ಬೇಕು ಅಂತ ನಾನು ಐಲೆಸ್ದ ಪರವಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಶ್ರೀ ಗಣೇಶ್ ಭಟ್. ಸತೀಶ್ ಸ್ಪೀಕರ್ಸ್ ವ್ಯೂ ಕೊರ್ರೆ आपले ಇಂಡಿವಿಜುವಲ್ ಆಗ್ಲಗಳು ಮಾತ್ರ ನೋಡಿ. ಓಕೆ ಸತೀಶ್ ಸ್ಪಾಟ್ಲೈಟ್ ಮಾಡ್ಲೈ ಸ್ಪೀಕರ್ ವ್ಯೂ ಅಂಡ್ ನಿಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರಿ ರಾವಲ್. ಓಕೆ, ಈಗ ಮಾತಾಡಿ ಸರ್. ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ರಗಧ್ರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕವನ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಸುಂದರಂ. ಆದರಣೀಯ ಈ ಕಾರ್ಯಕ್ರಮದ ಅತಿಥಿಗಳಾಗಿ ವಿರಾಜಿಸುತ್ತಿರುವ MRPLನ ಮುಖ್ಯ ವ್ಯವಸ್ಥಾಪಕರಾದ ಶ್ರೀಮತಿ ಪಿ ವೀಣಾ ಶೆಟ್ಟಿಯವರೇ, ಬ್ಯಾಂಕಾಕ್ನ ತುಳುಕೂಟದ ಅಧ್ಯಕ್ಷರಾದ ಶ್ರೀ ನವೀನ್ ರೋಷನ್ ಪಿಂಟೋರವರೇ, ಬೆಂಗಳೂರಿನ ಮೈಲಾಂಗಿನ ಶ್ರೀ ವಸಂತ ಶೆಟ್ಟಿಯವರೇ, ಬೆಂಗಳೂರಿನ ಟೋಟಲ್ ಕನ್ನಡದ ಶ್ರೀ ಲಕ್ಷ್ಮೀಕಾಂತಿರವರೇ, ಹಾಗೂ ಈ ಕಾರ್ಯಕ್ರಮದ ಯಶಸ್ವಿನತ್ತ ಭಾಗಿಯಾಗಿರುವ ಅಬುಧಾಬಿಯ ಸರ್ವೋತ್ತಮ ಶೆಟ್ಟಿಯವರೇ, ಕತಾರಿನ ಮೂಡಂಬೈಲ್ ರವಿಶೆಟ್ಟಿಯವರೇ, ಕುವೈತ್ನ ರಘು ಪೂಜಾರಿ ಮತ್ತು ರಮೇಶ್ ಕಿದಿಯೂರು ಅವರವರೇ, ಅಮೆರಿಕಾದ ಭಾಸ್ಕರ್ ಶೆರಿಗಾರ್, ಸುಧಾಕರ್ ರಾವ್, ಪೂಜಾ ಶೆಟ್ಟಿ, ದೀಪಕ್ ಜೈನ್, ಉಮೇಶ್ ಅಸೈಗೋಳಿ, ಅವಿಲ್ ಡಿಸೋಜಾರವರೇ, ಇಟಲಿಯ ನಾರಾಯಣ್ ಶೆಟ್ಟಿಯವರೇ, ನೈಜೀರಿಯಾದ ಶರತ್ ಶೆಟ್ಟಿಯವರೇ, ಹಾಗೂ ಓಮನ್ ದೇಶದ ಶಶಿಧರ್ ಶೆಟ್ಟಿ ಮತ್ತು ರಮಾನಂದ್ ಶೆಟ್ಟಿಯವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ರಸದೂತನ ಬಡಿಸಿರುವ ಐಲೇಸ ತಂಡದ ಸಮಸ್ತ ಮಹಾನುಭಾವರೇ, ಹಾಗೆಯೇ ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದ ಆಹ್ವಾನವನ್ನು ಸ್ವೀಕರಿಸಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಉಪಸ್ಥಿತರಿರುವ ಸಮಸ್ತ ಭಗವದ್ಭಕ್ತರೇ, ಈ ದಿನ ಅತ್ಯಂತ ಸಂಭ್ರಮದ ದಿನ. ಈ ಪುಸ್ತಕದ ಬಿಡುಗಡೆಯ ಈ ಸುಸಂದರ್ಭದಲ್ಲಿ ಶ್ರೀ ಪಶುಪತಿನಾಥನ ಆಶೀರ್ವಾದಗಳನ್ನು ಪಡೆಯಲು ಉತ್ಸುಕರಾಗಿ ಈ ಒಂದು ಪವಿತ್ರವಾದ ಪಾಶುಪತ ಕ್ಷೇತ್ರದ ಮಹಿಮೆಯನ್ನ ಹೆಚ್ಚಿಸುವುದರ ಮೂಲಕ ಈ ಪುಸ್ತಕದ ಉದ್ಘಾಟನೆಯನ್ನ ಹಮ್ಮಿಕೊಂಡು ನನಗೆ ಆಶೀರ್ವಚನ ಮಾಡಲು ಈ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಪ್ರಾಯೋಜಕರಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಪ್ರಪ್ರಥಮವಾಗಿ ಕನ್ನಡ ಮತ್ತು ತುಳು ಭಾಷೆಯ ಬಗ್ಗೆ ಮಾತನಾಡುವ ಮೊದಲು ಶ್ರೀ ಪಶುಪತಿಯ ಬಗ್ಗೆ ಒಂದೆರಡು ಮಾತನ್ನ ಆಡಬಯಸುತ್ತೇನೆ. ಪವಿತ್ರ ಪಾವನ ಧಾರ್ಮಿಕ ಕ್ಷೇತ್ರ ತಪೋಭೂಮಿಯಾದ ಹಿಮಾಲಯ ಪರ್ವತದ ಸಾಮೀಪ್ಯದಲ್ಲಿ ಇರುವ ಶ್ರೀ ಪಾಶುಪತ ಕ್ಷೇತ್ರದಲ್ಲಿ ಜಗತ್ತಿನ ಆರಾಧ್ಯ ದೇವನಾದ ಶ್ರೀ ಶಿವನು ಪಂಚಮುಖಿ ಶ್ರೀ ಪಶುಪತಿನಾಥನ ಹೆಸರಿನಲ್ಲಿ ವಿರಾಜಿಸುತ್ತಿರುವುದು ಸರ್ವವಿದಿತವಾಗಿದೆ. ಸ್ಕಂದ ಪುರಾಣದ ಹಿಮವತ್ಖಂಡದಲ್ಲಿ ಉಲ್ಲೇಖಿಸಿದಂತೆ ದ್ವಾಪರಯುಗದ ಕಥೆಯು ವಿಶ್ವಪ್ರಸಿದ್ಧವಾಗಿದೆ. ಪಂಚ ಪಾಂಡವರು ಮಹಾಭಾರತ ಯುದ್ಧದಲ್ಲಿ ತಮ್ಮ ಬಂಧು ಬಾಂಧವರನ್ನ ಹತ್ಯೆ ಮಾಡಿದ್ದ ಪ್ರಾಯಶ್ಚಿತ್ತಕ್ಕಾಗಿ ಪಾಪವನ್ನು ಕಳೆದುಕೊಳ್ಳುವ ಉಪಾಯವನ್ನು ಭಗವಂತನಾದ ಶ್ರೀಕೃಷ್ಣನಲ್ಲಿ ಪ್ರಸ್ತಾಪಿಸಿದಾಗ
ಶ್ರೀಕೃಷ್ಣನು ಈ ರೀತಿ ಹೇಳುತ್ತಾನೆ, ತಾವೆಲ್ಲರೂ ಕೇದಾರದತ್ತ ಪ್ರಯಾಣ ಬೆಳೆಸಿ ಈಶ್ವರನನ್ನ ಆರಾಧಿಸಿ ಒಲಿಸಿಕೊಂಡರೆ ಮಾಡಿದಂಥ ಪಾಪ ಸರ್ವನಾಶವಾಗುವುದು ಎಂದು. ಅದೇ ರೀತಿಯಲ್ಲಿ ಆರಾಧನೆ ಮಾಡಿದಂಥ ಪಾಂಡವರಿಗೆ ಶ್ರೀ ಶಿವನು ಭಯಂಕರವಾದ ಒಂದು ಮಹಿಷಿ ರೂಪದಲ್ಲಿ ಎದುರುಗೊಂಡು ಒಂದು ಗುಹೆಯನ್ನ ಪ್ರವೇಶಿಸುತ್ತಾನೆ. ಸಾಕ್ಷಾತ್ ಪರಮೇಶ್ವರನೇ ಈ ರೂಪದಲ್ಲಿ ಬಂದಿರುವುದನ್ನ ತಿಳಿದ ಪಾಂಡವರು ಆ ಮಹಿಷಿಯನ್ನ ಎಳೆಯುತ್ತಾರಂತೆ. ಆವಾಗ ಅದರ ಅರ್ಧ ಭಾಗ ಕೇದಾರದಲ್ಲಿ ಉಳಿದು ಗುಹೆಯಲ್ಲಿ ಪ್ರವೇಶಿಸಿದಂತ ಇನ್ನು ಅರ್ಧ ಭಾಗ ನೇಪಾಳದಲ್ಲಿ ಆವಿರ್ಭಾವಗೊಂಡಿತಂತೆ. ಆ ಸಮಯಕ್ಕೆ ಸರಿಯಾಗಿ ಆಕಾಶವಾಣಿಯಾಗಿ ನೇಪಾಳಕ್ಕೆ ಹೋಗಿ ಶಿವನ ಸಂಪೂರ್ಣ ದರ್ಶನವನ್ನು ಪಡೆದರೆ ನಿಮ್ಮ ಪಾಪಗಳಲ್ಲೂ ಸರ್ವನಾಶವಾಗುವುದು ಎಂದು. ಹಾಗೆಯೇ ಆವಿರ್ಭಾವಗೊಂಡಂತ ಶಿವನು ಇಲ್ಲಿ ಪಂಚಮುಖಿಯಾಗಿ ವಿರಾಜಿಸುತ್ತಿದ್ದಾನೆ. ಈ ಮಂದಿರವು ಪಗೋಡ ಶೈಲಿಯಲ್ಲಿದ್ದು ಮಂದಿರದ ಒಳಭಾಗ ಶ್ರೀಚಕ್ರದ ಶೈಲಿಯಲ್ಲಿ ನಿರ್ಮಿಸಿರುತ್ತಾರೆ. ಶ್ರೀಯುತ ಆದಿಶಂಕರಾಚಾರ್ಯರು ಇಲ್ಲಿಗೆ ಪಾದ ಸಂಚಾರ ಮಾಡಿದಾಗ ಶಿವನಲ್ಲಿ ಪ್ರಾರ್ಥಿಸಿ ಇಲ್ಲಿನ ಪೂಜಾ ಪದ್ಧತಿಯನ್ನು ಪರಿವರ್ತನೆಗೊಳಿಸಿದ್ದಾರೆ. ಇಲ್ಲಿನ ದೊರೆಯ ಸಮ್ಮುಖದಲ್ಲಿ ಶ್ರೀ ದ್ರಾವಿಡ ಬ್ರಾಹ್ಮಣರನ್ನ ಇಲ್ಲಿನ ಅರ್ಚಕರನ್ನಾಗಿ ನೇಮಿಸಿ ಶಾಸನವನ್ನು ಬರೆದು ಶಿವಶಕ್ತಿಯ ಆರಾಧನೆಯನ್ನ ಕೂಡ ಜಾರಿಗೆ ತಂದರು. ಇವಾಗಲೂ ಕೂಡ ನಾವು ಶಿವಲಿಂಗದ ಮೇಲ್ಭಾಗದಲ್ಲಿ ಶ್ರೀಚಕ್ರವನ್ನು ಬರೆದು ಮಹಾತ್ರಿಪುರ ಸುಂದರಿಯನ್ನ ಆರಾಧಿಸುತ್ತೇವೆ. ಹೀಗೆ ಪ್ರಾರಂಭವಾದ ಪರಂಪರೆಯಿಂದ ಇವಾಗಲೂ ಎಲ್ಲರೂ ಇಲ್ಲಿ ಕರ್ನಾಟಕದವರೇ ಅರ್ಚಕರಾಗಿದ್ದಾರೆ. ಅದರಲ್ಲೂ ಕೂಡ ಇಬ್ಬರು ತುಳು ಭಾಷೆಯನ್ನು ಮಾತನಾಡೋರು ಕೂಡ ಇದ್ದಾರೆ. ಹೀಗೆ ಬೆಳೆದು ಬಂದ ಸಂಬಂಧದಿಂದ ದೇಶ ವಿದೇಶಗಳಲ್ಲಿಯೂ ಕೂಡ ಮಿತ್ರತ್ವ, ಸಂಬಂಧ, ಭಾಷೆ ಎಲ್ಲವೂ ಕೂಡ ಮಹತ್ತರವಾದ ಸ್ಥಾನವನ್ನ ಪಡೆಯುತ್ತದೆ. ಭಾಷೆ ಎಂದರೆ ಒಂದು ಸಂವಹನ ಅಥವಾ ಮಾಧ್ಯಮ. ಮನುಷ್ಯನು ದೈನಂದಿನ ತನ್ನ ಬದುಕಿಗೆ ಸೃಷ್ಟಿಸಿಕೊಂಡ ಸಂಪರ್ಕ ಸಾಧನ ಎಂದರೆ ತಪ್ಪಾಗಲಿಕ್ಕಿಲ್ಲ. ಒಂದು ನಿರ್ದಿಷ್ಟವಾದ ಸಮುದಾಯ ಸಂವಹನಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಗೆ ಭಾಷೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಭಾಷೆ ಈ ಜಗತ್ತಿಗೆ ಜೀವಂತಿಕೆಯನ್ನ ತಂದುಕೊಟ್ಟಿದೆ. ಅದು ಮಾನವನು ಹುಟ್ಟಿದಾಗಿನಿಂದ ಬಂದಿಲ್ಲ. ಅದು ಮಾನವನು ತನ್ನ ಬುದ್ಧಿಯಿಂದ ಉತ್ಪತ್ತಿಗೊಳಿಸಿದ ಕಂಡುಕೊಂಡಂತಹ ಅದ್ಭುತ ಸೃಷ್ಟಿ. ಮನುಷ್ಯನಿಗೆ ಭಾಷೆ ಅವನ ಉಸಿರಿನಷ್ಟೇ ಅನಿವಾರ್ಯವೂ ಅಗತ್ಯವೂ ಆಗಿದೆ. ಹಿಂದೆ ಕಾಡು ಮಾನವ ಸಾವಿರಾರು ವರ್ಷಗಳ ಕತ್ತಲಲ್ಲಿ ಜೀವನ ಸಾಗಿಸಿ ಇವತ್ತು ನಾಡ ಮಾನವನಾಗಿ ಬದಲಾಗಿದ್ದಾನೆ. ಅಂದರೆ ಅವನ ಜೀವನದಲ್ಲಿ ಒಂದು ಜ್ಯೋತಿ ಬೆಳಗುತ್ತಿದೆ ಎಂದರೆ ಅದು ಭಾಷೆಯಿಂದ. ಅದಕ್ಕಾಗಿ ಮಹಾಕವಿ ದಂಡಿ ಭಾಷೆ ಎಂಬ ಬೆಳಕು ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯೊಳಗೆ ಮುಳುಗಿರುತ್ತಿತ್ತು ಅಂತ ಹೇಳುತ್ತಾನೆ. ಮನಸ್ಸಿನ ಭಾವನೆಗಳು, ಆಲೋಚನೆಗಳು ನಾಲಿಗೆ ಮೂಲಕ ಉಚ್ಚರಿಸಲ್ಪಟ್ಟು ಹೊರಬಂದು ಭಾಷೆಯಾಗುತ್ತದೆ ಎಂಬುದನ್ನ ನಾವು ಗಮನಿಸಬಹುದು. ಭಾಷೆ ಮನವನ್ನು ಅರಳಿಸಿ ಮನೆಯನ್ನು ಬೆಳಗುವ ವಿಶೇಷ ಶಕ್ತಿಯನ್ನು ಹೊಂದಿದೆ. ಇದು ಒಂದು ಬೆಳಕಿನ ಪ್ರಪಂಚ. ಇದೊಂದು ವಿಕಸನದ ಸಾಧನೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಭಾಷೆಯ ನೆರವಿನಿಂದ ನಾಗರಿಕತೆ ಬೆಳೆದಿದೆ. ಸಂಸ್ಕೃತಿ ಚಿರಸ್ಥಾಯಿಯಾಗಿ ಬೆಳೆದು ನಿಂತಿದೆ. ಇಂತಹ ಭಾಷೆಯನ್ನು ಆಡುವುದು ಸುಲಭ, ಆದರೆ ವೈಜ್ಞಾನಿಕವಾಗಿ ನಿಖರವಾಗಿ ವ್ಯಾಖ್ಯಾನಿಸುವುದು ಅಷ್ಟು ಸುಲಭವಲ್ಲ. ಇಂತಹ ಹಲವಾರು ಭಾಷೆಗಳಲ್ಲಿ ಕನ್ನಡ ಭಾಷೆಯು ಒಂದಾಗಿದೆ. ಕನ್ನಡಿಗರ ಮಾತೃಭಾಷೆಯಾದ ಕನ್ನಡ ವಿಶ್ವದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ. ವಿಶ್ವದ ನಾನಾ ಪ್ರದೇಶಗಳಲ್ಲಿ ಸಿಕ್ಕ ಅಚ್ಚ ಕನ್ನಡ ಶಾಸನಗಳು ಕನ್ನಡದ ಪ್ರಾಚೀನತೆಯನ್ನ ಸಾಬೀತುಪಡಿಸಿವೆ. ಅಂತೆಯೇ ಕನ್ನಡ ಭಾಷೆ ತುಳು ಭಾಷಾ ಪ್ರಾಂತ್ಯದಲ್ಲಿ ತುಳುವಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ಒಂದಕ್ಕೊಂದು ಬೆಳವಣಿಗೆ ಪೂರಕವಾಗಿದೆ. ತುಳು ದ್ರಾವಿಡ ಪರಿವಾರಕ್ಕೆ ಸೇರಿದ ಸುಮಾರು 2,500 ವರ್ಷಗಳಷ್ಟು ಪ್ರಾಚೀನತೆ ಹೊಂದಿರುವ ಒಂದು ಪ್ರೌಢ ಭಾಷೆ. ಕ್ರಿಸ್ತಶಕ 1856ರಲ್ಲಿಯೇ ಜರ್ಮನಿಯ ಭಾಷಾತಜ್ಞ ರಾಬರ್ಟ್ ಕಾಲ್ದ್ವೆಲ್ ದ್ರಾವಿಡ ಭಾಷೆಗಳ ಬಗ್ಗೆ ಸಂಶೋಧನೆ ನಡೆಸಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಈ 5 ಭಾಷೆಗಳು ಪ್ರೌಢ ಭಾಷೆಗಳೆಂದು ಗುರುತಿಸಿದ್ದಾನೆ. ಹಾಗಾಗಿಯೇ ಇದನ್ನು ಪಂಚದ್ರಾವಿಡ ಭಾಷೆಗಳೆಂದು ಕರೆಯುವ ಪದ್ಧತಿ ರೂಢಿಗೆ ಬಂದಿದೆ. ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು, ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳಂ ಎಂಬ ಹಿರಿತನದ ಪಟ್ಟಿ ಸಿಕ್ಕಿರುವುದು, ಅದರಲ್ಲಿ ತುಳು ಹಿರಿಯ ಭಾಷೆ ಎಂಬ ಉಲ್ಲೇಖ ದೊರಕಿರುವುದು
ತುಳು ಭಾಷೆಯ ಹಿರಿತನವನ್ನು ತೋರಿಸುತ್ತದೆ. ಒಂದು ಕಾಲದಲ್ಲಿ ತುಳುನಾಡು ಈಗಿನ ಕೇರಳದ ಬಣಗಣದಿಂದ ಹೊನ್ನಾವರದವರೆಗೆ ವ್ಯಾಪಿಸಿತ್ತು. ಅಲೂಪ ವಂಶದ ಅರಸರು ಈ ನಾಡನ್ನು 1000 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಆಳಿದ್ದರು. ಮುಂದೆ ಕನ್ನಡದ ಬೇರೆ ಬೇರೆ ವಂಶಗಳ ಅರಸುರಗಳ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ತುಳುನಾಡು ತನ್ನ ರಾಜಕೀಯ ಅಸ್ತಿತ್ವವನ್ನು ಕಳೆದುಕೊಂಡಿತು. ಕನ್ನಡವು ಮೇಲುಗೈ ಸಾಧಿಸಿತು. ಈಗ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡನ್ನ ಸೇರಿಸಿಕೊಂಡು ಭಾವನಾತ್ಮಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ತುಳುನಾಡು ಎನ್ನಲಾಗುತ್ತಿದೆ. ತುಳುವರೆಲ್ಲ ಭಾರತಾದ್ಯಂತ ಚದುರಿ ಹೋಗಿದ್ದಾರೆ. ಈಗ ಭಾರತದಲ್ಲಿ ಒಟ್ಟು 70 ಲಕ್ಷ ಜನ ತುಳುವರು ಇರಬಹುದೆಂದು ಅಂದಾಜಿಸಿದೆ. ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ PU ಪಣಿಯಾಡಿಯವರ ನೇತೃತ್ವದಲ್ಲಿ ತುಳುವು ಸಾಹಿತ್ಯಮಾಲೆ ಎಂಬ ಪ್ರಕಾಶನ ಮೂಲಕ ಹಲವಾರು ತುಳು ಗ್ರಂಥಗಳು ಪ್ರಕಟಗೊಂಡವು. ಕ್ರಿಸ್ತಶಕ 1994ರಲ್ಲಿ ಆಗಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯನ್ನ ಸ್ಥಾಪಿಸಿದರು. ಅಕಾಡೆಮಿ ಈವರೆಗೆ 100 ತುಳು ಪುಸ್ತಕಗಳನ್ನ ಪ್ರಕಟಿಸಿದೆ. ಬರಹಗಾರರಿಗೆ ಪ್ರೋತ್ಸಾಹ ನೀಡಿದೆ. ತುಳು ಸಾಹಿತಿಗಳಲ್ಲಿ ಹಿರಿಯರಾದ ಮಂದಾರ ಕೇಶವ ಭಟ್ಟ ಮತ್ತು ಯದಂಬಾವಿ ದತ್ತಪ್ಪರಯ್ಯವರು ತುಳು ಸಾಹಿತ್ಯಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸನ್ಮಾನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2010ರಲ್ಲಿ ರಾಜ್ಯ ಸರ್ಕಾರ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳಲ್ಲಿ ತೃತೀಯ ಭಾಷೆಯಾಗಿ ತುಳು ಕಲಿಕೆಗೆ ಅನುಮತಿ ನೀಡಿದೆ. ದ್ರಾವಿಡ ವಿಶ್ವವಿದ್ಯಾಲಯ ತುಳು ವಿಭಾಗ ತೆರೆದಿದೆ. ಅಮೆರಿಕ ಮತ್ತು ಯುರೋಪಿನ ಹಲವು ದೇಶಗಳು ತುಳುವಿಗೆ ಮಾನ್ಯತೆ ನೀಡಿವೆ. ಅಮೆರಿಕ ಜಗತ್ತಿನ 133 ಭಾಷೆಗಳಿಗೆ ಮಾನ್ಯತೆ ನೀಡಿದ್ದು, ತುಳುವನ್ನೊಳಗೊಂಡಂತೆ ಭಾರತದ 17 ಭಾಷೆಗಳು ಅದರಲ್ಲಿ ಸೇರಿವೆ. ತುಳುವನ್ನು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿಸಲು ಕಳೆದೆರಡು ದಶಕಗಳಿಂದ ಹೋರಾಟ ನಡೆಯುತ್ತಿದೆ. ಸೀತಾಕಾಂತ ಮಹಾಪಾತ್ರರ ವರದಿಯಲ್ಲಿ ಸೂಚಿಸಲಾದ ನಿಯಮಾವಳಿ ಪ್ರಕಾರ ತುಳುವಿಗೆ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳ್ಳಲು ರಾಜ್ಯದ ಆಡಳಿತ ಭಾಷೆಯಾಗದ ಒಂದು ಕೊರತೆ ಬಿಟ್ಟರೆ ಇನ್ನೆಲ್ಲ ಅರ್ಹತೆಗಳಿವೆ. ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯ ಜೊತೆಗೆ ಅನೇಕ ಪ್ರಾದೇಶಿಕ ಭಾಷೆಗಳು ಹಾಸುಹೊಕ್ಕಾಗಿ ಬೆಳೆದು ಬಂದಿವೆ. ಒಂದೊಂದು ಭಾಗಗಳಲ್ಲಿ ಒಂದೊಂದು ಭಾಷೆಗಳಿವೆ ಎನ್ನಬಹುದು. ಅದರಲ್ಲೂ ಕೊರ್ಗಿ, ಕೊಂಕಣಿ, ತುಳು ಭಾಷೆಗಳು ವಿಶೇಷ ಮಹತ್ವವನ್ನ ಪಡೆಯುತ್ತವೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ತನ್ನ ಛಾಪು ಮೂಡಿಸಿರುವ ತುಳು ಭಾಷೆ ಒಂದು ದ್ರಾವಿಡ ಭಾಷೆಯೂ ಆಗಿರುವುದರಿಂದ ಇದು ಕನ್ನಡದ ಜೊತೆಗೆ ಅನೇಕ ಸಾಮ್ಯತೆಯನ್ನು ಹೊಂದಿದೆ. ಈ ಕಾರಣದಿಂದ ಕನ್ನಡ ಕಲಿಕೆಗೆ ತುಳು ಭಾಷೆ ತನ್ನದೇ ಆದ ಕೊಡುಗೆಯನ್ನು ನೀಡುವಲ್ಲಿ ಸಫಲವಾಗಿದೆ. ಕನ್ನಡ ಭಾಷೆ ಕಲಿಯುವವರಿಗೆ ಸವಾಲಾಗಿ ನಿಲ್ಲುವುದು ಹಳೆಗನ್ನಡ. ಆದರೆ ತುಳು ಭಾಷೆ ಬಲ್ಲವನಾದರೆ ಆತನೇ ಹಳೆಗನ್ನಡ ಕಲಿಯುವುದು ಬಹಳ ಸುಲಭ. ಅಪ್ಪುದಪ್ಪುದು, ಅಪ್ಪೆ, ಇರ್ಕೆ ಇತ್ಯಾದಿ ಪದಗಳು ತುಳುವರು ಬಳಸುವ ಕನ್ನಡ ಪದಗಳೇ ಆಗಿವೆ. ಹೀಗೆ ಅವಳಿ ಭಾಷೆಯಾದ ಕನ್ನಡ ಮತ್ತು ತುಳು ಒಂದಕ್ಕೊಂದು ಹೊಂದಿಕೊಂಡು ಪೂರಕ ಭಾಷೆಯಾಗಿ ಬೆಳೆದಿರುವುದರಿಂದ ಒಂದು ನಾಣ್ಯದ 2 ಮುಖಗಳಿದ್ದಂತೆ ಎನ್ನಬಹುದು. ನೆರೆಹೊರೆಯ ಭಾಷೆಗಳಲ್ಲಿ ಕೊಡುಗೆ ವ್ಯವಹಾರ ನಡೆಯುತ್ತದೆ, ನಡೆಯಲೇಬೇಕು. ಅದು ಸಜೀವ ಭಾಷೆಯ ಲಕ್ಷಣ. ಆದರೆ ಸ್ವೀಕರಿಸುವಾಗ ತನ್ನತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಅಂತೆಯೇ ತುಳುವ ನಾಡಿನಲ್ಲಿ ಕನ್ನಡ ಭಾಷೆಯು ತುಳುವಿನಿಂದ ಕೆಲವು ಪದಗಳನ್ನು, ತುಳು ಭಾಷೆಯು ಕನ್ನಡದಿಂದ ಕೆಲವು ಪದಗಳನ್ನು ಸ್ವೀಕರಿಸಿ ತನ್ನತನವನ್ನು ಕಳೆದುಕೊಳ್ಳದೆ ವಿದ್ವತ್ಪೂರ್ಣ ಭಾಷೆಯಾಗಿ ಬೆಳೆದಿದೆ ಎಂಬುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ಪ್ರಸ್ತುತ ಕುವೆಂಪು 101 ನೆಂಪು ಎಂಬ 101 ಭಾವಗೀತೆಗಳಿಂದ ಕೂಡಿರುವ ಈ ಪುಸ್ತಕದ ಬಿಡುಗಡೆಯ ಸಂದರ್ಭದಲ್ಲಿ ಇದರ ಗೌರವವನ್ನು ನಾವು ಸಮರ್ಪಿಸಬೇಕಾಗಿರುವುದು ವಿದ್ವಾನ್ ಶ್ರೀಯುತ ವೆಂಕಟರಾಜ ಪಣಿಚಿತ್ತಾಯರಿಗೆ. ಅವರು ಸಜ್ಜನರು, ಅಸಾಧಾರಣ ವ್ಯಕ್ತಿತ್ವ ಹಾಗೂ ಅಸಾಧಾರಣ ಪ್ರತಿಭೆ ಉಳ್ಳವರಾಗಿದ್ದರು. ನಿಗರ್ವಿಯಾದ ಶ್ರೀಯುತರು ವಿಶೇಷವಾದ ಜ್ಞಾನವನ್ನು ಹೊಂದಿದವರಾಗಿದ್ದು, ಸಂಸ್ಕೃತ, ಕನ್ನಡ, ಮಲಯಾಳಂ ಹಾಗೂ ಸಾಹಿತ್ಯ ಕೃತಿಗಳ ಪರಿಚಯವನ್ನು ಹೊಂದಿದವರಾಗಿದ್ದರು. ಅಲ್ಲದೆ ತುಳು ಲಿಪಿಯನ್ನು ಕೂಡ ಚಾಲನೆಗೆ ತಂದಿದವರಾಗಿದ್ದಾರೆ. ಸಾಕಷ್ಟು ಸಂಶೋಧನಾ ಲೇಖನಗಳನ್ನು, ಭಾವಗೀತೆಗಳನ್ನು ಅವರು ಬರೆದಿದ್ದಾರೆ. ಅವರ ಸ್ಮರಣಾರ್ಥವಾಗಿ ನಾವು ಇಂದು ಈ ಪುಸ್ತಕವನ್ನ ಅವರಿಗೆ ಸಮರ್ಪಿಸುತ್ತಿದ್ದೇವೆ. ಶ್ರೀ ಪಶುಪತಿನಾಥನ ಕೃಪೆಯಿಂದ ಕರ್ನಾಟಕ ಮತ್ತು ನೇಪಾಳದ
ಒಂದು ಸಂಬಂಧ ಅತ್ಯಂತ ಉತ್ತಮ ರೀತಿಯಲ್ಲಿ ಬೆಳೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಈ ಹಿಂದೆ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ನೇಪಾಳದಲ್ಲಿ ಮಂಗಳೂರಿನ ಡಾಕ್ಟರ್ ರಾಜೇಶ್ ಆಳ್ವರ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ತುಳುವರ್ಡ್ ಮತ್ತು ಬೆಂಗಳೂರಿನ ಸಂಭ್ರಮದವರು ಅಂತಾರಾಷ್ಟ್ರೀಯ ದ್ವಿತೀಯ ತುಳು ಕನ್ನಡ ಸ್ನೇಹ ಸಮ್ಮೇಳನವನ್ನು ನಡೆಸಿದ್ದರು. ಕಾರ್ಯಕ್ರಮ ಅತ್ಯಂತ ಸಂಭ್ರಮವಾಗಿತ್ತು. ಯಾವಾಗಲೂ ಸ್ಮರಿಸುವಂತಹ ಕಾರ್ಯಕ್ರಮವಾಗಿತ್ತು. ಇಂತಹ ಕಾರ್ಯಕ್ರಮಗಳು ಆಗಿಂದಾಗ್ಗೆ ನಡೆಯುತ್ತಿದ್ದರೆ ಜನ, ದೇಶ, ಭಾಷೆ ಇವುಗಳ ಉನ್ನತಿ ಖಂಡಿತ ಸಾಧ್ಯ. ತಮ್ಮ ನಾಡಿನಿಂದ ಬಂದ ಸಮಸ್ತ ತೀರ್ಥಯಾತ್ರಿಕರು ಐಲೇಸ ಎಂಬ ಹೆಸರನ್ನು ಹೇಳಿಕೊಂಡು ಬಂದಲ್ಲಿ ಅವರಿಗೆ ವಿಶೇಷವಾದ ಒಂದು ದರ್ಶನ ವ್ಯವಸ್ಥೆ ಅಥವಾ ಇನ್ಯಾವುದೇ ಸಹಾಯ ಬೇಕಾದಲ್ಲಿ ಅದನ್ನು ಮಾಡಿಕೊಡುವ ವ್ಯವಸ್ಥೆ ನನಗೆ ಸಾಧ್ಯವಾದ ಮಟ್ಟದಲ್ಲಿ ಮಾಡಿಕೊಡುತ್ತೇನೆ ಎಂಬ ಭರವಸೆಯನ್ನ ಈ ಸಂದರ್ಭದಲ್ಲಿ ನೀಡುತ್ತಿದ್ದೇನೆ. ಎಲ್ಲರೂ ಬನ್ನಿ, ಎಲ್ಲರನ್ನು ಕರೆತನ್ನಿ, ಎಲ್ಲರೂ ಶ್ರೀ ಪಶುಪತಿನಾಥನ ಕೃಪೆಗೆ ಪಾತ್ರರಾಗಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಆಶೀರ್ವಚನ ಮಂತ್ರ ಪಠನ ಪೂರ್ವಕ ನನ್ನ 2 ಮಾತುಗಳನ್ನ ಮುಗಿಸುತ್ತಿದ್ದೇನೆ. ಶ್ರೀ ಪಶುಪತಿನಾಥ ದೇವೇರ ನಿಕ್ಲೇಗ ಮಾತರೆಗ್ಲ ಆಯುಷ್ಯ ಆರೋಗ್ಯ ಅಂಚನೆ ಸರ್ವ ಸಂಪತ್ತನ್ನ ದಯ ಮಲ್ಪಡ ಪಂಡೇದ ಯಾನ ದೇವೆರಡ ಪ್ರಾರ್ಥನೆ ಮಲ್ಪುವೆ. ಶ್ರೀವರ್ಚಸ್ವಮಾಜುಷ್ಯಮಾರೋಗ್ಯಮಾವಿಧಾಚ್ಛೋಭಮಾನಂ ಮಹೀಯತೆ ಧನಂ ಧಾನ್ಯಂ ಪಶುಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಋಣರೋಗಾದಿದಾರಿದ್ರ್ಯಪಾಪಕ್ಷುತಪಮೃತ್ಯವಃ ಭಯಶೋಕಮನಸ್ತಾಪಾಃ ನಶ್ಯಂತು ಮಮ ಸರ್ವದಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ರೇವಲ್ ಶ್ರೀ ಗಣೇಶ್ ಭಟ್ರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಅವರ ಭಾಷೆಯ ಬಗ್ಗೆ, ಕನ್ನಡ ಆಗ್ಲಿ ತುಳು ಆಗ್ಲಿ, ಅವರ ವ್ಯಾಖ್ಯಾನವನ್ನ ಹಂಚಿಕೊಂಡಿದ್ದಾರೆ, ಅವರ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಅವರು ವೆಂಕಟರಾಜ ಪುಣಚಿತ್ತಾಯರ ಬಗ್ಗೆಯೂ ಎಷ್ಟು ತಿಳಿದುಕೊಂಡಿದ್ದಾರೆ, ಅವರ ಬಗ್ಗೆಯೂ ಅನಿಸಿಕೆಗಳನ್ನ ಹಂಚಿಕೊಂಡ್ರು. ಹಾಗೆ ಜತ್ತಪ್ಪರಯ್ಯವರ ಹೆಸರನ್ನು ಕೂಡ ಅವರು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ನನಗೆ ಅತಿ ಬೇಗನೆ ಒಂದು ವಿಷಯವನ್ನ ಹಂಚಿಕೊಂಡು ಬಿಡ್ತಾರೆ. ಸರ್, ನೀವು ಅದರಲ್ಲಿ ಜರ್ಮನ್ ಲೇಖಕ ನಮ್ಮ ದ್ರಾವಿಡ 5 ಭಾಷೆಗಳ ಬಗ್ಗೆ ಪುಸ್ತಕಗಳನ್ನು ಬರೆದ ಅಂತ ಹೇಳಿ ಒಂದು ವಿಷಯವನ್ನ ಹಂಚಿಕೊಂಡ್ರಿ ನೀವು. ಅದರಲ್ಲಿ ನನಗೆ ಒಂದು ನೆನಪಾಗೋದು, ಜರ್ಮನಿ ದೇಶದಲ್ಲಿ ತುಳು ಲಿಪಿಯಲ್ಲಿ ಬರೆದಂತ 17 ಹಸ್ತಪ್ರತಿಗಳನ್ನ ಬಹಳ ಸಂರಕ್ಷಣೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ನಾವು ಅವರ ಪ್ರವಾಸಕನಲ್ಲಿ, ಬಹುಶಃ ನನಗೆ ನೆನಪಿರುವ ಹಾಗೆ BA ವಿವೇಕ ರೈ ಅವರು ಬರೆದಂತ ಪ್ರವಾಸಕತನದಲ್ಲಿ ಅದನ್ನ ಅವರು ಅದರಲ್ಲಿ ನಮ್ಗೆಲ್ಲ ತಿಳಿಯಪಡಿಸಿದ್ರು. ಹಾಗಾಗಿ ನಾವು ಬಹುಶಃ ಜರ್ಮನಿಗೂ ಹೋಗಿ ಆ ತುಳು ಲಿಪಿಯನ್ನ ನೋಡುವಂತ ಭಾಗ್ಯ ನಿಮ್ಮ ಮೂಲಕ ನೇಪಾಳದ ಆ ಪಶುಪತಿನಾಥ ನಮಗೆ ಕರುಣಿಸ್ಲಿ. ಹಾಗೆ ನಿಮ್ಮ ಕರೆಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗುದಿಲ್ಲ ಸರ್. ನಾವು ಖಂಡಿತ ದೇವರು ದಯಪಾಲಿಸಿದ್ರೆ ನೇಪಾಳಕ್ಕೆ ಬರ್ತೇವೆ. ಐಲೆಸ ಬ್ಯಾನರ್ ಅನ್ನೇ ಹಿಡ್ಕೊಂಡು ಬರ್ತೇವೆ ಅಂತ ಹೇಳಿ ನಾನು ಶಾಂತರಮಣ ಹತ್ರ ಹೇಳಿದ್ದೇನೆ. ಒಂದು ಐಲೆಸದಲ್ಲಿ ಬರ್ತೇವೆ, ಒಂದು ಪರಶುರಾಮ ಕ್ಷೇತ್ರ ಅಂತ ಒಂದು ಬ್ಯಾನರ್ ಹಿಡ್ಕೊಂಡು ಬರ್ತೇವೆ, ಖಂಡಿತವಾಗಿ ಬರ್ತೇವೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಓಕೆ, ಹೀಗೆ ನಾನು ಮತ್ತೆ ಬರುವ ಸರ್, ನೀವು ಎಷ್ಟೋ ವಿಷಯಗಳನ್ನು ಹಂಚಿಕೊಂಡಿದ್ದಾವೆಲ್ಲ ಚರ್ಚೆಗೆ ಅರ್ಹವಾದಂತಹ ಕೆಲವು ಅನಿಸಿಕೆಗಳು. ನಾವು ಸಮಯ ಸಿಕ್ಕಿದ್ರೆ ಮತ್ತೊಮ್ಮೆ ನಿಮ್ಮೊಟ್ಟಿಗೆ ನಾವು ಚರ್ಚೆ ಮಾಡ್ತೇವೆ. ಈಗ ನಾವು ಕಾರ್ಯಕ್ರಮವನ್ನು ಮುಂದುವರೆತ ಮುಖ್ಯ ಅತಿಥಿಗಳ ಪರಿಚಯಕ್ಕೆ ನಾವು ಬರುವ. MRPL ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕರು ಶ್ರೀ ವೀಣಾ ಟಿ ಶೆಟ್ಟಿ ಇವರ ಪರಿಚಯವನ್ನ ನಾವು ಸುರೇಂದ್ರ ಮಾರ್ನಾಡ್ ಮುಂಬೈ ಇವರು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಶ್ರೀ ಸುರೇಂದ್ರ ಮಾರ್ನಾಡ್ ಮುಂಬೈ. ನಮಸ್ಕಾರ. ವೀಣಕ್ಕ ಹೌದು, ಇನಿತ್ತ ಮಾಮಲ್ಲ ಬಿನ್ನೆರಾದ ಚೇಳ್ಯಾರು ಗುತ್ತದ ವೀಣಕ್ಕ ಪಂಡ ವೀಣಾ ತಾರನಾಥ್ ಶೆಟ್ಟಿ ನಮ್ಮೊಟ್ಟು ಗೊಲ್ಲೇರು. ಚೇಳ್ಯಾರು ಗುತ್ತು ಪಂಡ ಸುರೂಕು ನೆಂಪಾಪಿ ನಮ್ಮ ಕಿನ್ನೀರ್ ದಿಂಚಿ ಕೇನೊಂದು ಬೈದಿನ ಬಗ್ಗಣ್ಣ ಅಡ್ಯಂತ ಇರು. ನಮ್ಮ ತುಳುನಾಡದ ಭೀಮೆ ಅಗೋಳಿ ಮಂಜಣ್ಣನ ತಮ್ಮಲೆ ಅಂಚಿನ ಅಗೋಳಿ ಮಂಜಣ್ಣನ ಕುಟುಂಬದ ಕೊಡಿಯಾಡಟಿ ಪುಟ್ಟಿನಾರು ನಮ್ಮ ಈ ವೀಣಕ್ಕ. ಅರೆನ ಅಗೆತ ಮೊನ್ನೆದ
ಪೊರ್ಲ ತೆಲಿಕೆದಾವು ನಂಕ್ ನಗಿತ್ತು ತೋಜುಂಡು. ಸುರತ್ಕಲ್ ಗೋವಿಂದಾಸ್ ಕಾಲೇಜಿನ ವಿದ್ಯಾಭ್ಯಾಸ ಮಲ್ತಿನ ವೀಣಕ್ಕ ಕಲ್ಕತ್ತಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನೆಟ್ ರೆಡ್ ಬಂಗಾರದ ಪದಕ ದೆತೊನ್ಯಾರು. ಸದ್ಯೋಗು MRPL ಕುಡ್ಲ DGM ಆದ ಬೇಲೆ ಮಲ್ತೊಂದುಪ್ಪುನ ವೀಣಕ್ಕ ಸುರತ್ಕಲ್ ಬಂಟ ಸಂಘದ ಮಹಿಳಾ ವೇದಿಕೆಯ ಎಕ್ಸಿಕ್ಯೂಟಿವ್ ಕಮಿಟಿಡ್ ಸದಸ್ಯ ಆದುಲ್ಲೇರು. ತುಳು ಕನ್ನಡ ಸಾಹಿತ್ಯದ ಮಿತ್ತು ಬಾರಿ ಮೋಕೆ ಉಪ್ಪುನ ವೀಣಕ್ಕ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಸುರತ್ಕಲ್ನೆತ್ತ ಸಂಯೋಜಕರಾದ ಕೆಲಸ ಮಲ್ತೊಂದುಲ್ಲೇರು. ಈತೆಯ ತೊಂದ್ರೆ MRPL ಎಜುಕೇಶನ್ ಟ್ರಸ್ಟ್, ಕನ್ನಡ ಕೂಟ MRPL, ಶಾರದಾ ಮಾತೃ ಮಂಡಳಿ, ರಾಮಕೃಷ್ಣ ವಿದ್ಯಾರ್ಥಿನಿ ಭವನ ಇಂಚ ಬೋಡಾಯ್ನಾಥ್ ಸಾಮಾಜಿಕ ಸಂಸ್ಥೆಗಳು ತನ್ನ ಅನುಭವಗಳನ್ನು ಪಟ್ಟೊಂದು ಉಲ್ಲೇರು. ಇನಿ ನಮ್ಮ ಐಲೇಸದ ಈ ಪುಸ್ತಕ ಬಿಡುಗಡೆತ ಮದಿಪು ಕೊರ್ರೆಗೆ ತುಳು ಭಾಷೆದ ಏಳಿಗೆಗಾದ ನಮ್ಮ ದಾದ ಮಲ್ಪುಲಿ ಪನ್ಪುಲಿನ್ನು ತೆರಿಪಾವರೆ ನಮ್ಮೊಟ್ಟಿಗೂ ಒಂದುವೇ ಚೇಳಿಯಾರು ಗುತ್ತದ ನಮ್ಮ ವೀಣಕ್ಕ ಉಲ್ಲೇರು. ಗುತ್ತದೆಲ್ಲದ ಗತ್ತದ ಸತ್ವದ ತತ್ವದಾರನ ಉಡಲ ಪೊರ್ಲುದ ಪಾತೆಲ್ಲ ನಮ್ಮ ಕಿವಿಕ್ಕಿತ್ತೆ ಬೂರ್ರೆ ಉಂಡು. ವೀಣಕ್ಕ ಇರಗ ಟೀಮ್ ಐಲೇಸದ ಪರವಾದ ಉಡಲ್ದಿ ನಿಂಜಿದಿ ಸ್ವಾಗತ. ಸುರೇಂದ್ರಣ್ಣ ಧನ್ಯವಾದ. ಬಾರಿ ಪೊರ್ಲುಡು ಅರ್ನ ಪರಿಚಯ ಮಲ್ದರಿರು. ಅಂಡ್ ಈಗ ಮುಖ್ಯ ಅತಿಥಿ ಆಗಿರ್ತಕ್ಕಂಥ ಶ್ರೀ ವೀಣಾ ಟಿ ಶೆಟ್ಟಿ ಇವರಿಂದ ಒಂದು ಎರಡು ಮಾತು ಆಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಒಂದು 8-10 ನಿಮಿಷಗಳ ಕಾಲ ಅವರು ಮಾತಾಡ್ತಾರೆ. ದಯವಿಟ್ಟು ನಾವೆಲ್ಲ ಅವರ ಪೊರ್ಲು ಪಾತ್ರವನ್ನ ಕೇಳುವ. ಶ್ರೀಮತಿ ವೀಣಾ ಟಿ ಶೆಟ್ಟಿ. ಮ್ಯೂಟ್ ಆಗಿದೆ. ಆರ್ ಮ್ಯೂಟ್ ಅನ್ಮ್ಯೂಟ್ ಮಲ್ತೇನೆ ವೀಣಕ್ಕ ಅನ್ಮ್ಯೂಟ್ ಮಲ್ಪಲೆ. ಕೇನುಂಡೆ ಇತ್ತೆ ಕೇನುಂಡು ವೀಣಕ್ಕ. ಸೂರ್ಯ ಸ್ಟಾರ್ಟ್ ಮಲ್ಪಲೆ. ಎಲ್ಲರಿಗೂ ನಮಸ್ಕಾರ. ಮಾತೆರೆಗ್ಲ ಉಡಲ್ ದಿಂಜಿನ ಸೊಲ್ಮೇಲು ಐಲೇಸ ಈ ತಂಡದಕ್ಕಲು ಇನಿ ಪ್ರಸ್ತುತಿ ಮಲ್ತೊಂದುಪ್ಪುನ ಒಂಜಿ ಪೊರ್ಲುದ ಕಾರ್ಯಕ್ರಮ ಒಂದು ಪೂವೆಂಪು 101 ನೆಂಪು ಪನ್ಪಿನ ಒಂಜಿ ಪುಸ್ತಕದ ಈ ಬುಕ್ ಬಿಡುಗಡೆ. ಇನಿತ್ತ ಈ ಕಾರ್ಯಕ್ರಮದ ಈ ಪುಸ್ತಕನು ಬಿಡುಗಡೆ ಮಲ್ಪರೆ ಬೈದಿನಾರು ಇತ್ತೇನು ಪಾತಿರಿಯರು ನಂಗೆ ಆಶೀರ್ವಚನ ಕೊರಿಯರು ರಾವಲೇಚಿ ಗಣೇಶ್ ಭಟ್, ನೇಪಾಳದ ಶ್ರೀ ಪಶುಪತಿನಾಥ ದೇವಸ್ಥಾನದ ಪ್ರಧಾನಿರು ಮೇರೆಗೆ ಗೌರವ ಪೂರ್ವಕವಾದ ಯಾನೆಯನ್ನ ಸೊಲ್ಮೆ ಸಂದ ಒಂದುಲ್ಲೆ. ಅಂಚೆನೆ ಬಾಕಿ ಬಿನ್ನೇರ್ ನಕಲಾದ್ ಶ್ರೀ ನವೀನ್ ರೋಷನ್ ಪಿಟ್ಟೋ ಅಧ್ಯಕ್ಷರು ಬ್ಯಾಂಕ್ ಆಫ್ ತುಳುಕೂಟ, ವಸಂತ್ ಶೆಟ್ರು ಮೈ ಲ್ಯಾಂಗ್ ಬ್ಯಾಂಗ್ಳೂರ್, ಬೊಕ್ಕ ಶ್ರೀ ಲಕ್ಷ್ಮೀಕಾಂತ್ ವಿ ಟೋಟಲ್ ಕನ್ನಡ ಬ್ಯಾಂಗ್ಳೂರು ಮಕ್ಳು ಪೂರ ಉಲ್ಲೇರು. ಮಕ್ಳಿಗೆ ಮಾತ ಯಾನು ಸೊಲ್ಮೆ ಸಂದ ಒಂದುಲ್ಲೆ. ಅಂಚೆನೆ ಐಲೇಸ ತಂಡದ ಮಾತೆರೆಗ್ಲ ಪದಾಧಿಕಾರಿ ನಕಲು ಶಾಂತಾರಾಮ್ ಶೆಟ್ಟರನ ಎಂಕ್ ಗುರ್ತೊಂಡು ರಮೇಶ್ ಚಂದ್ರರನ್ನು ಯಾನು ತಿಕ್ಕದೆ. ಅಂಚೆನೆ ಮೊಕ್ಕ ಮಾತೆರೆಗ್ಲ ಈ ಒಂಜಿ ತಂಡ ಕಟ್ಟೊಂದು ಒಂಜಿ ಬಾರಿ ಪೊರ್ಲುದ ಕೆಲಸ ಮಲ್ತೊಂದು ಪುನಃ ನಿಕ್ಲೆಗ್ ಮಾತ. ಅಂಚೆನೆ ಇನಿ ಎಂಕ್ ಒಂಜಿ ಈ ಅವಕಾಶ ಕೊರ್ನೆ ನಿಕ್ಲೆಗ್ ಮಾತ ಎನ್ನ ಉಡಲ್ ದಿಂಜಿನ ಸೊಲ್ಮೆ ಸಂದ ಒಂದಲ್ಲೇ. ಇನ್ನಿದ್ದು ಬೊಕ್ಕ ಇನ್ನಿತ್ತ ಈ ಕಾರ್ಯಕ್ರಮಡು ಉಪಸ್ಥಿತರು ಪುನಃ 22 ದೇಶದ ತುಳುವೇರು ಮುಲ್ಪ ಉಲ್ಲೇರು ಪಂಪಿನೇನು ಶಾಂತಾರಾಮಣ್ಯ ಪಂಡೇರು. ಮಸ್ತ್ ಖುಷಿ ಆವಂದುಂಡು. ಯಾನ್ ಎಕಾಡ್ದಿಚ್ಚಿ ಒಂಜಿ 2 ಸರ್ತಿ ಎನ್ನ ಮೀನಿ ಆನೆ ಕಿನ್ಕೊಂಡೆ. ಒಂದು ಸತ್ಯನ ಸುಳ್ಳ ಎಂಕೊಂಜಿ ಈ ಅವಕಾಶ ಇಂಚಿನ ಒಂಜಿ ವೇದಿಕೆಡು ಒಂಜಿ ಅತಿಥಿಯಾದ ಬರ್ಪಿನ ಅರ್ಹತೆ ಎಂಕು ಗೊತ್ತಿಜ್ಜಿ ಆಂಡ ಇಂಚಿನ ಒಂಜಿ ಅವಕಾಶವನ್ನು ಎಂಕ ಕಲ್ಪಿಸಾದ ಕೊರಿನಕಲು ಶಾಂತಾರಾಮ್ ಶೆಟ್ರು ಬೊಕ್ಕ ಆರ್ನ ತಂಡದಕ್ಲು ಅಕ್ಲಿಗೆ ಪೂರ ಸುರುಟೆ ಯಾನು ಒಂಜಿ ಸೊಲ್ಮೆ ಸಂದ ಹೊಡೆದು ಉಲ್ಲೆ. ಈ ತುಳು ಭಾಷೆದ ವಿಷಯಡು ಪಾತೆರ್ದು ದುಂಬು ಐಲೇಸದ ವಿಷಯಡ್ಲ ಎಂಕೊಂಜಿ 2 ಪಾತೆರ ಪನೆರಂಟು. ಐಲೇಸ ಪಂಪಿನ ಶಬ್ದನೆ ಎಕಡ್ಲ ಏರ ಪಂಡೇರು ಬಾರಿ ಪೊರ್ಲುದ ಒಂಜಿ ಶಬ್ದ, ಒಂಜಿ ಆಕರ್ಷಕ ಶಬ್ದ. ಎಲ್ಲಿಡು ಎಂಕ್ಲು ಪೇರ್ ಪತ್ತೊಂದು ಪೋಂದಿತ್ತ ಕ್ಯಾನಡ್ ಅದನಗ ಪಾವಂಜೆ ಪಂಡ ಈ ಎಂಕಲ್ನ ಚೇಳಾರಡು ಒಂಜಿ ಕಂಡೇವು ಕರಿಯ ಅಂದುಕೊಂಡು ಮೀನ್ ಪತ್ತುನ ಪರ್ಬ ಅಲ್ಪನೆ ಆಪಿನಿ ಐತ ಬರಿಟ್ಟು ಒಂಜಿ ಮಲ್ಲ ಪಳ್ಳ ನೀರು ದಿಂಜಿನ ಪಳ್ಳಡು
ಮರತ ತುಂಡುಲೇನು ಮರದ ದಿಮ್ಮಿ ಪನ್ಪಿರತ್ತೆ ಕನ್ನಡ ಅವೇನು ಕಂತು ಪಾಡ್ದೋದಿತ್ತೇರು ಅವು ದಾಯ ಗೊತ್ತುಂಚಿ ಪಂಡ ಅವು ಆ ನೀರೆಡು ಸುಮಾರು ಸಮಯ ಉಪ್ಪು ಈ ದಿಮ್ಮಿಲೇನು ಮಿತ್ತು ಕನ್ನಗ ಅವೇನು ನೂಕು ನಂಚಾಕುಲು ಐಲೇಸ ಪಣೊಂದು ನೂಕುಲು ಪಂಡ ಅವೊಂಜಿ ಅವು ಮಿತ್ತು ಪೋರೆ ದಿಮ್ಮಿ ಮಿತ್ತು ಪೋವರೆ ಶಕ್ತಿ ಪಾಡ್ನಾಗ ಅಕ್ಲಿಗೆ ಒಂಜಿ ಪ್ರೋತ್ಸಾಹ ಕೊರ್ಪಿನ ಅಕ್ಲೇನ ಒಂಜಿ ಎನರ್ಜೈಸ್ ಮಲ್ಪುನಂಚಿದ ಒಂಜಿ ಶಬ್ದ ಈ ಐಲೇಸ ಇಂದು ಶಬ್ದ ಶಾಂತಾರಾಮ್ ಶೆಟ್ಟರಿಗೆ ಅಕ್ಲಿಗೆ ಅಕಲ್ನ ದಂಡದ ಅಕ್ಲಿಗೆ ಎಂಚ ತಿಕ್ಕಣ ಹೆಂಗ್ ಗೊತ್ತಿಜ್ಜಿ ಅಂಡ ತುಳುನು ಒಂಜಿ ಮಿತ್ತು ಕೊನೊಪ್ಪಿನೆಟ್ಟು ಬಾನದೆತ್ತಲು ಕೊನೊಪ್ಪಿನೆಟ್ಟು ಅಕ್ಲೆಗ್ ಈ ಶಬ್ದ ಐಲೇಸ ಐಲೇಸ ಪನ್ಪಿನ ಈ ಶಬ್ದ ಕೊರ್ಪುಂಡು ಪನ್ಪಿನ ಒಂಜಿ ನಂಬಿಕೆ ಎಂಕ್ ಅಂಚೆನೆ ಈ ಐಲೇಸ ಈ ತಂಡದೊಟ್ಟಿಗೆ ಅಕ್ಲೆ ಎಂಚಿನ ಕೆಲಸ ಮಲ್ಪುವೆರ ಅಕ್ ಪೂರ ಒಂಜಿ ಬೆರಿಸಾಯ ಕೊರ್ಪಿನ ಆ ಜವಾಬ್ದಾರಿ ತುಳುವೇರ ಐನ ನಂಕ್ ಮಾತೆರೆಗ್ಲ ಉಂಡು ಆಯ್ಕ್ ಪೂರ ನಮ್ಮನ್ಲ ಎನರ್ಜೈಸ್ ಮಲ್ಪುನ ಒಂಜಿ ಶಕ್ತಿ ಈ ಐಲೇಸ ಶಬ್ದಗು ಉಂಡು ಅಂಚಾದ್ ಅಕ್ಲೆಗ್ ಅಕ್ಲನ ಈ ಒಂಜಿ ತಂಡ ಎಡ್ಡೆ ಕೆಲಸ ಮಲ್ಪುನಂಚಿದ ಶಕ್ತಿ ನಮ್ಮ ನಮ್ಮಿನ ದೈವ ದೇವಿರು ಕೊರಡು ಪಂಡು ಯಾನ್ ಈ ಸಮಯಡು ಒಂಜಿ ಎನ್ನ ಒಂಜಿ ಪ್ರಾರ್ಥನೆ ಮಲ್ತೊಂದುಲ್ಲೆ ನನ್ನ ತುಳುತ ವಿಷಯ ಬರ್ಪಿನ ಅಂಡ ನಮ್ಮ ಮಾತ ಇನಿತ್ತ ಈ ಪೊರ್ತುಡು ನಮ್ಮ ಮಾತ ಇಲ್ಪ ಒಟ್ಟು ಸೇರ್ದನ್ ಪಂಡ ಐಕ್ ಕಾರಣ ತುಳುತ ಮಿತ್ತು ನಂಕು ಮಾತೆರ ಉಪ್ಪುನ ಅಭಿಮಾನ ಅವು ಮಸ್ತ್ ಬೇರೆ ಬೇತೆ ದೇಶದ್ದು ನಿಕ್ಲು ಮಾತ ಮೂಲು ಸೇರ್ದರು ಮುಲ್ತು ಇತದು ಮುಲ್ತ ಒಂಜಿ ಸಮೃದ್ಧ ಬದುಕದು ನಿಕ್ಲು ಅಡೆ ಪೋತಿನಕಲು ಅಂಚಾದ ಪುನಗ ಎಂಗ್ ಹೆಚ್ಚಿನ ಕಲ ಗುರ್ತಜ್ಜಿಡ ನೈಜೀರಿಯಾದ ಶರತ್ ಶೆಟ್ಟಿನ ಎಂಕ್ ಗುರ್ತ ಉಂಡು ಆರು ಎಂಕಲ್ನ ನಮ್ಮ ಬಂಟರ ಮಾತ್ರ ಸಂಗೋಡು ಕುಡ್ಲಡು ಏತೊಂಜಿ ಆಕ್ಟಿವ್ ಆಗಿ ಇತ್ತಿರು ಪಂಡ ಒಂಜಿ ಸಮೃದ್ಧವಾದ ಸಾಹಿತ್ಯಿಕವಾದ ಏತು ಒಂಜಿ ಕ್ರಿಯಾಶೀಲರಾದ ಇತ್ತಿರು ಪಂಡ ಬಹುಶಃ ಆರು ನಂಚಿನಕುಲು ಅವು ನೈಜೀರಿಯತ್ತ ಆರು ಒಳೆ ಪೋಯರ್ಡಲ ಆರೆಗ್ ಮನಿಪಂದ ಕುಲ್ಲರ ಸಾಧ್ಯ ಇಜ್ಜಿ ದಾಯ್ ಪಂಡ ಮುಲ್ತ ಬದುಕದ ಒಂಜಿ ನಮ್ಮ ಮಿತ್ತು ಅವು ಮಲ್ಪುನ ಪರಿಣಾಮ ಅಂಚಿನ ದಾಯ್ ಪಂಡ ನಮ್ಮ ಮಾತೆರ್ಲ ತುಳುನಾಡು ಪುಟ್ಟಿನಕುಲು ತುಳುವೇರು ಪನ್ಪಿನ ಒಂಜಿ ಪೆರ್ಮೆ ಒಂಜಿ ಅಭಿಮಾನ ಮಾತೆರೆಗಲ ಉಪ್ಪುಂಡುಗೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಪನ್ಪೇರು ಪಂಡ ದಾಯ ಪಂಡ ಒಂಜಿ ನಮ್ಮ ಪುಟ್ಟಿನ ಊರು ಪಂಡ ಅವು ಪುಟ್ಟಿನ ಊರಾದುಪ್ಪು ಅತ್ತಡ ನಮ್ಮನ ಪೆದಿನ ಅಪ್ಪೆ ಆದುಪ್ಪು ಅವು ಪೂರ ನಂಕ್ ಸ್ವರ್ಗ ಸಮಾನಗೆ ಐದು ಮಿತ್ತು ನಂಕ್ ದಾಲ ಇಜ್ಜಿ ಅಂಚಾದು ಪುನಗ ಈ ತುಳುನಾಡದಂಚಿನ ಬಡಕಾಯಿ ಬಾರ್ಪುರುದ್ದು ತೆನ್ಕಾಯಿ ಮಂಜೇಶ್ವರ ಮುಟ್ಟ ಬಣ್ಪೇರು ಮೂಡಾಯಿ ಗಟ್ಟದ್ದು ಪಡ್ಡಾಯಿ ಕಡಲು ಮುಟ್ಟ ಬನ್ಪೇರು ಇಂಚಿನ ಈ ಒಂಜಿ ತುಳುನಾಡು ಮುಲ್ಪದ ಒಂಜಿ ಪ್ರಾಕೃತಿಕ ಸೌಂದರ್ಯ ಅವೇನು ತೂವರೆ ರಡ್ಡು ಕಣ್ಣಯ್ಯವಂದು ಮುಲ್ಪದ ಒಂಜಿ ಸಮೃದ್ಧವಾಯಿನ ಸಾಂಸ್ಕೃತಿಕವಾದುಪ್ಪು ಅತ್ತಡ ನಮ್ಮ ಒಂಜಿ ಕೃಷಿ ಬದುಕು ಮುಂದೇನು ಪೂರ ಒಂಜಿ ಇದ್ದ ಅನುಭವ ಮಲ್ತಿನ ಯಾವೇನು ಏಪೊಗಲ ಮದಪರೆ ಸಾಧ್ಯನೇ ಇಜ್ಜಿ ಅಂಚಿ ಪುನಗ ಈ ಬದುಕುಡು ಓ ಮಲ್ಲಾತಿನಕುಲು ನಮ್ಮ ಹಿರಿಯರು ಈ ಬದುಕು ಬಂಡ ಅವು ಕೃಷಿ ಬದುಕಾದುಪ್ಪು ಓವೇ ಆದುಪ್ಪು ಅಲ್ಪ ಒಂಜಿ ಅವೇನು ಶ್ರೀಮಂತ ಮಲ್ಪ ಒಂಜಿ ಭಾಷೆದ ಅಗತ್ಯ ನಂಕುಂಡು ದಾಯಪಂಡ ನರಮಾನಿ ಒಂಜಿ ಮೂಕೆ ಆದ ಒಂಜಿ ಸಮೃದ್ಧ ಬದುಕು ಬದುಕರೆ ಸಾಧ್ಯನೇ ಹೆಚ್ಚು ಆಯ್ನ ಉಲಾಯ್ದ ಭಾವನೆನು ಒಂಜಿ ಸಂವಹನಗೂ ಒಡು ಒರಿಯಡು ಪಾತೆರೋಡು ಎನ್ನ ಮನಸ್ಸುಡುಲ ಎಂಚಿನ ಉಂಡು ಬಣ್ಪಿರೇನು ಕುಡೊರಿಯಡು ಎಂಗ್ ಪಣ್ಣೋಡು ಇನ್ನೆಕ್ ನಂಗೆ ಒಂಜಿ ಭಾಷೆ ಬೋಡು ಅವೇ ತುಳುವ ಭಾಷೆ ಈ ತುಳುವ ಭಾಷೆದ ಮೂಲಕ ನಮ್ಮ ಬಜಿ ಪಾತಿರ್ಜ ನಮ್ಮ ಈ ಬದುಕನ ಒಂಜಿ ಪಂಡ ಐಟ್ ತುಳು ನಮ್ಮ ಒಂಜಿ ತುಳು ಪಾಡ್ದನೆಲ್ಲ ವಿಷಯ ನಮ್ಮದೇ ತೊಂದ ನಮ್ಮ ಭಾವನೆಲೇನು ಅವೇನು ಒಂಜಿ ಪಿದಾಯ ಪಾಟ್ರೆ ತುಂಡ ಒಟ್ಟಾರೆ ತುಂಡ ತುಳುಟ್ಟು ಮೌಖಿಕ ಸಾಹಿತ್ಯನೇ ಜಾಸ್ತಿ ಪುನು ಈ ನಮ್ಮ ಲಿಖಿತ ಸಾಹಿತ್ಯವೂ ಉಂಡು ಅವೊಂಜಿ 500 ವರ್ಷ ಪಿರ ಮುಟ್ಟದ ಮಾತ್ರ ಇತ್ತಂಡ ತುಳು ಭಾಷೆಗ್ 2000 ವರ್ಷದ ಇತಿಹಾಸ ಉಂಡ ಪಣ್ಪೇರು ಪಂಚ ದ್ರಾವಿಡ ಭಾಷೆಲು ತುಳು ತೆಲುಗು ತಮಿಳು ಅಂಚಿನ ಮಲಮಲ್ಲ ಭಾಷೆಲು ಕನ್ನಡ ಇಂಚಿನ ಭಾಷೆದ ಒಟ್ಟಿಗೆ ನಮ್ಮ ತುಳುಲ ಅವೇ ಸಾಲಿಡು ಉಂತುನ ಒಂಜಿ ಭಾಷೆ ಪನ್ಪಿನ ಒಂಜಿ ಒಂಜಿ ಏತ ಅಭಿಮಾನದ ವಿಷಯ ನಂಕ ತುಲೆ ಆಂಡ ಒಂಜಿ ವಿಷಯ ದಾದಾಂಡ್ ಪಂಡ ನಮ್ಮ ಈ ತುಳುನಾಡದ ಒಂಜಿ ಭೌಗೋಳಿಕ ಪರಿಸರ ಅಂದು ಪಂಡ ಮುಡಾಯಿಗಟ್ಟ ಅಂದ ಮೂಜಿ ಮೇಟ್ಲವು ಗಟ್ಟನೆ ಒಂಜಿ ಕಡೆಟ್ ಕಡಲು ಇನ್ನೆತ್ತ ನಡುಟ್ಟು ಬದುಕಿನ ನಮ್ಮ ತುಳುವೇರ್ನ ತುಳು ಭಾಷೆ
ಬಹುಶಃ ಅಲ್ಪನೇ ಒರಿದು ಪೋಣು ನಮ್ಮಲಯೇ ಒರಿದು ಪೋಣತ್ತಂದೆ ಅವು ಪಿದಾಯಿ ಪೋವರೆ ಐಕೊಂಜಿ ಅವಕಾಶ ತಿಕ್ಕಿನಿ అని ಎನ್ನುವೆ ದಾಯ್ ಪಂಡ ದುಮ್ಮದ ಕಾಲಡು ಇತ್ತದಲ್ಲಿ ಕತ್ತು ಮುಲ್ಪ ಎಂಕಲ ಸುರತ್ ಕಾಲದ ಮುಲ್ಕಿ ಪೋಡ್ಡ ಒಂಜಿ ಕಡೆಗೆ ಪೋದು ಬಸ್ ಅಲ್ಪ ಉಂತದ್ದು ಓಡೋಡು ಪೋದು ಕುಡೊಂಜಿ ಬಸ್ ಬರ್ತದ ಪೋಪಿನಿಗೆ ಅಂಚೆ ಪುನಗ ಒಂಜಿ ಕಡೆ ಕುಡೊಂಜಿ ಕಡೆಗೆ ಪೋಪಿನ ಮಸ್ತ್ ಒಂಜಿ ಕಷ್ಟದ ವಿಷಯ ಆದಿತ್ತು ಅಂಚಾದು ಪುನಗ ಈ ತುಳುನಾಡನ್ನು ಬುಡ್ದು ಪಿದಾಯಿ ಪೋಪಿನ ಪಂಡ ಅವು ಭಾರಿ ಕಷ್ಟ ಆದುಪ್ಪು ಅಂಚಾದು ಪುನಗ ನಮ್ಮ ಭಾಷೆಲ ದುಂಬು ಪೋರೆ ಸಾಧ್ಯ ಐತಿ ಇನಿ ಯಾನು ಐಲೇಸದ ಶಾಂತಾರಾಮಣ್ಯ ಒಂಜಿ ಬರೆತಿನ ಒಂಜಿ ಆರ್ಟಿಕಲ್ ಐಲೇಸದ ವಿಷಯ ಇಡಾರ ಒಂಜಿ ಲೇಖನ ಬರೆತೀರ ವಾಟ್ಸಪ್ ಬತ್ತಿತ್ತು ಐಟಾರ್ ಪನ್ಪೇರು ಭಾಷೆನು ಬಂಧನೊಡುದು ಇವರ ಬಲ್ಲಿ ಅವು ಬುಲೆ ಒಡ್ಡ ಬುಲೆನಲ್ಕನೆ ಅವೇನು ಸಲೀಸಾದ ಪರಪರ ಬುಡೋಡು ಪಸೆರರೆ ಬುಡೋಡು ಒಂದು ಈ ಪರಪೊಡ್ಡ ಪಸೆರೊಡ್ಡ ಎದುರುದಾಲ ಅಡ್ಡ ಪರವೆಲ್ಲತೆ ಮೂಲ ನಂಕ್ ತುಳು ಭಾಷೆಗ್ ಅವು ಪಸೆರ ಸಾಧ್ಯ ಒಂದಿನ ಪರಪರ ಸಾಧ್ಯ ಒಂದಿಂತ ಅಡ್ಡ ಬತ್ತನದಾದನ ಆಂಡ ಬೊಕ್ಕದಾದಾಂಡು ಇಂದು ಒಂತೆ ಪಿರಾಕದ ಒಂಜಿ ಸಂದರ್ಭ ಮಾಡೋಗಿ ಐದು ಬೊಕ್ಕ ತುಳೆ ನಮ್ಮ ತುಳುವೇರು ಪಿದಾಡಿಯರು ಊರು ಬುಡ್ದು ಪಿದಾಡಿಯರು ಐಕ್ ಕಾರಣ ನಂಗೆ ಗೊತ್ತಿನ ಸುಮಾರು ಉಂಟು ವಿಶೇಷವಾದ ತುಳುವೇರು ಮುಂಬೈ ಪೋತಿದ್ದಿಂದ ಐಕ್ ಕಾರಣ ಮುಲ್ಪ ಬತ್ತಿನ ಈ ಭೂಮಸೂದೆ ಕಾನೂನು ಆದಪ್ಪು ಅತ್ತಡ ಬೇತೆ ಏತೋ ವಿಷಯಲ ಆದಪ್ಪು ಕೃಷಿ ಬದುಕಡು ಬಂಜಿ ದಿಂಜುಜಿ ಪಂಪಿನ ಒಂಜಿ ಜವಣೆರೆಗ್ ಒಂಜಿ ಅಂಚಿನ ಐತ ಒಂಜಿ ಅರಿವು ಅನುಭವ ಆನಾಗ ಅಕಲು ತುಳುನಾಡನ್ನು ಬುಡ್ದು ಪೋಯರು ಪೋನಾಗ ಅಕಲ್ನೊಟ್ಟಿಗೆ ಅಕಲ್ನ ಭಾಷೆನ್ಲ ಪತ್ತೊಂದು ಪೋಯರು ಬೊಂಬೈಡ್ ಆದಪ್ಪು ಬೇತೆ ಕಡೆಟ್ ಆದಪ್ಪು ನಮ್ಮ ರಾಜಧಾನಿ ಬೆಂಗಳೂರು ಆದಪ್ಪು ತುಳುವೇರು ಪೋಯರು ಐದು ಬೊಕ್ಕ 7 ಕಡಲ್ದ ಅಂಚಿಲ ಪೋಯರು ತುಳುವೇರು ಈಗ ತುಳುನು ಪತ್ತೊಂದು ಪೋಯರು ಆಂಡ ಇತ್ತೆ ಕೆಲವೊಂಜಿ ವಿಷಯಲು ನಮ್ಮ ಭಾಷೆ ಪಂಡಡ್ಲ ಒಂಜಿ ಪ್ರಾಕ್ಟಿಕಲ್ ಒಂಜಿ ಪ್ರಾಬ್ಲಮ್ಸ್ ಪನ್ಪಿನ ಪಂಡ ಅವು ಸತ್ಯ ಈ ಸಮಸ್ಯೆ ಪನ್ಪಿನವು ನಮ್ಮ ಎಲ್ಲೇನು ಮಲ್ಲ ಮಲ್ಪುವ ಮಲ್ಲೇನು ಎಲ್ಲೇ ಮಲ್ಪುವ ಆಂಡ ನಿಜವಾದ್ಲ ಕೆಲವೊಂಜಿ ಸಮಸ್ಯೆಲು ತುಳು ಭಾಷೆಗೂ ಉಂಡು ಪನ್ಪಿನ ಯಾನ್ ಎನ್ನುವೆ ಎನ್ನ ಅಭಿಪ್ರಾಯ ಅಂಚ ಒಂಜಿನೇದಾದ ಪಂಡ ನಂಕ್ ಮಾತೃ ಭಾಷೆ ಪನ್ಪಿನವು ತುಳು ಆಂಡ ಶಿಕ್ಷಣ ನಂಕ್ ನಮ್ಮ ಮಾತೃ ಭಾಷೆ ತಿಕ್ಕಿಚಿ ಐ ಕಾರಣದಾದ ಪಂಡ ತುಳು ಲಿಪಿ ಇತ್ತಿನದಾಗ ಆಂಡಲ ಶಿಕ್ಷಣವು ನಮ್ಮ ಒಂದು ರಾಜ್ಯದ ಅಧಿಕೃತ ಭಾಷೆಡೆ ತಿಕ್ಕೋಡಾಯ್ನ ಛಾತ್ರ ಅನ್ಮ್ಯೂಟ್ ಮಂತ್ ಬಾತಲ್ಲಕ್ಕ ಶಿಕ್ಷಣ ತಿಕ್ಕಂದಿನ ನಂಕ್ ಪ್ರಾಥಮಿಕ ಶಿಕ್ಷಣ ಅವಲ ನಂಕ್ ತಿಕ್ಕಂದಿನ ನಂಕ್ ತುಳು ಭಾಷೆಗೊಂಜಿ ಮಲ್ಲ ಪೆಟ್ಟುಂದೆನ್ನುವೆ ದಯಪಂಡ ತುಳು ಈ ತುಳುಟು ನಮ್ಮ ಇಲ್ಲಡು ಪಾತೆರಿಯ ಅಪ್ಪೆಮ್ಮಡ ಪಾತೆರಿಯ ಅಜ್ಜಿಡ ಪಾತೆರಿಯ ಅಜ್ಜಿನೊಟ್ಟಿಗೆ ಜೊತ್ತೊಂದು ತುಳುಟು ಕತೆ ಕೇಂಡ ನಮ್ಮ ಒಂಜಿ ತಲೆಮಾರದಕ್ಕಲು ನಮ್ಮ ಬೊಕ್ಕದಕ್ಕುಲ್ಲ ಕೆಲವೇರು ಕತೆ ಕೇಂಡ ಕಂಡುಡು ದಪ್ಪುನಗ ಪಾಡ್ತನ ಕೇಂಡ ಕೋಲದಡೆ ಪೋಡ್ದು ಅಲ್ಪ ನುಡಿಕಟ್ಟು ಕೇಂಡ ದೈವದ ಇನ್ನೇನು ಪೂರ ನಮ್ಮ ತುಳುಟು ಕೇಂಡ ಆಂಡ 5 ಬೊಕ್ಕದಾದಾಂಡು ಶಾಲೆ ಪೋಯ ನಮ್ಮ ಕನ್ನಡ ಶಾಲೆ ಅದಾಗ ಇಂಗ್ಲಿಷ್ ಮೀಡಿಯಂ ಇತ್ತಿಜ್ಜಿ ಪುಣ್ಯೋಗು ಕನ್ನಡ ಶಾಲೆ ಪೋಯ ಶಾಲೆಡು ತುಳು ಪಾತ್ರೆಂಡ ಮಾಸ್ಟರ್ ಪೆಟ್ಟು ಬರೋದಿತ್ತೆ ಶಾಲೆಯ ಕಂಪೌಂಡಿನೊಳಗೆ ಯಾರು ತುಳು ಮಾತಾಡಬಾರ್ದು ಅಂತ ತುಳು ಮಾತಾಡ್ಬಾರ ನಂಗೆ ಒಂದೊಂಜಿ ಕಾರಣ ಯಾವ್ಜೆ ತುಳು ಕ್ರಮೇಣ ಪಿರಪೋಂಡು ಎರ ಒಂಜಿ ಒಲ್ಪನ ಓದಿಯೇನು ಇನ್ನಿತ ತುಳುವೇರಿಗೆ ಮೂಜಿ ಭಾಷೆಡು ಇತ್ತ ಬನ್ಪೇರು ಮಾತೃ ಭಾಷೆಡು ಯೋಚನೆ ಮಲ್ತಂಡ ಅವು ಎಡ್ಡೆಪ್ಪುಂಡು ಸೃಜನಶೀಲತೆ ಉಪ್ಪುಂಡು ಆ ಯೋಚನೆಲೆಡು ಪಂಡ ಕೆಲವು ಶಬ್ದಲು ಪುರ ನಂಕ್ ಬೇತೆ ಭಾಷೆ ತಿಕ್ಕುಜಿನ್ ಆಂಡ ದಕ್ಷಿಣ ಕನ್ನಡ ಅತ್ತಡ ಈ ತುಳುನಾಡದ ವಿಷಯಡು ಇಲ್ಲಡು ನಮ್ಮ ಇಲ್ಲದ ಸಂಸಾರಗೂ ಸಂಬಂಧಪಟ್ಟಿನ ವೈಯಕ್ತಿಕ ವಿಷಯಲೇನು ಪೂರ ನಮ್ಮ ತುಳುಟು ಯೋಚನೆ ಮಲ್ಪ ಐದು ಬೊಕ್ಕ 5 ಒಂತೆ ಪಿದಾಯಿ ಬರ್ತದ ಸಾಹಿತ್ಯಿಕವಾದ ನಮಕ್ ತುಳು ಸಾಹಿತ್ಯ ತುಳು ಲಿಪಿಟಿತ್ತಿನ ಸಾಹಿತ್ಯ ಅತ್ತಡ ಕನ್ನಡೋಡು ಬರೆತಿನ ತುಳು ಸಾಹಿತ್ಯದ ಅವು ಓದರ ಒಂತೆ ಬಂಗ ಹಾಕೊಂಡು 5 ದಿನಂಕ ಕನ್ನಡ ಸಾಹಿತ್ಯ ಒಂಜಿ ಮುಟ್ಟ ಅನ್ನಾಡು ದಾಯಪಂಡ ಶಾಲೆಡು ಮಾಸ್ಟರ್ ಕಲ್ಪನೆ ಅವೇ ಅದು ರನ್ನನನ ಪಂಪನನ ಕಾವ್ಯಲೇನು ನಂಗೆ ಕನ್ನಡೋಡೆ ವಿವರಣೆ ಕೊರಿಯರು ನಂಕಲ್ಲ ಒಂಜಿ ಮಂಕುತಿಮ್ಮನ ಕಗ್ಗದಂಚಿನ ಒಂಜಿ ಕಗ್ಗೊಲೆಡು ಅವೇನು ಪೂರ ನಂಕ್ ಕನ್ನಡೋಡೆ ನಂಗೆ ಇಷ್ಟ ಅಂಡು ನಮ್ಮ ಬರೆಯವರೆಲ್ಲ ಶುರು ಮಾಡ್ತಾರೆ ಕನ್ನಡೋಡೆ ದಯಪಂಡ ಆದ ಪೊರ್ತುಗು ನಮ್ಮ ಆಲೋಚನೆ ಎಲ್ಲ ಕನ್ನಡದಂಚಿ ಪೋದಿತ್ತು ಇನ್ನಿತ ದಿನೊಟ್ಟು ದಾದಾತಂಡು ನಮ್ಮ ಇಂಗ್ಲಿಷ್ಲ ಬೈದನು ನಮಕ್ ಈ 2
ತುಳು ಕನ್ನಡದಲ್ಕನೆ ಇಂಗ್ಲಿಷ್ ನಂಗೆ ಮುಟ್ಟಾತಂದೆ ಕೆಲವೊಂದು ವಿಷಯಲು ನಮ್ಮ ಇಂಗ್ಲಿಷ್ ಪನೋಡ ದಯಪಂಡ ಕೆಲವು ಶಬ್ದೋಲೆ ತಿಕ್ಕುಜಿ ನಂಗೆ ತುಳುಟ್ಲ ತಿಕ್ಕುಜಿ ಕನ್ನಡೊಡ್ಲ ತಿಕ್ಕುಜಿ ಅಂಚದು ನಮ್ಮ ಇಂಗ್ಲಿಷ್ ದಂಚಿ ಅಲ್ದ ಒಂಜಿ ರೀತಿ ಒಂಜಿ ಎಡ್ಡೆಂದಾಂಡಲ್ಲ ನಮ್ಮ ತುಳುಕು ನೆಟ್ಟೊಂತೆ ಖಂಡಿತ ಪೆಟ್ಟಾತಂಡ ಅನ್ನುವೆ ಬೊಕ್ಕೊಂಜಿ ತುಳು ಪಾತೆರ್ನಕುಲು ತುಳು ಪಂಡವಂತೆ ಕೆಳಸ್ತರದ ಭಾಷೆ ಪಂಪಿನ ಒಂಜಿ ಅಭಿಪ್ರಾಯ ಒಂಜಿ ಸಮಯಡು ಇತ್ತೆ ಇಜ್ಜವು ಖಂಡಿತ ಇಜ್ಜಿ ಒಂಜಿ ಸಮಯಡು ಒಂಜಿ ಶೂದ್ರೇರು ನಕಲು ಪಾತೆರು ವೇರವೇನು ಇಜಿಂಡ ಒಂಜಿ ಪಾಪದಕ್ಕಲು ಪಾತೆರನು ಯಾನ ಒಂಜಿ ಜಾತಿ ದಕ್ಲೇನು ತೂತೆ ಅಕ್ಲು ಕನ್ನಡನೇ ಪಾತೆರು ನಿಜವಾದ ಅಕ್ಲು ತುಳುಟು ಪಾತೆರು ನಕಲು ಆಂಡ ಕನ್ನಡ ಪಾತೆರು ಬೇರಿತ್ತೆ ದಾಯ ಪಂಡ ತುಳು ಪಾತೆರು ನಾವು ದಾಯಗಂದು ಗೊತ್ತು ಜಂಕ್ ಒರಿಯೊರಿಯನ ಒಂಜಿ ಎಸೆಂಟ್ ಪಂಪಿರು ಅವೇನ್ ತೂನಗ ಎಂಕ್ಲು ಎಂಚಿನ ಗೊತ್ತಾಪುಂಡು ಅಂಚ ಪಂಡ ಅಕ್ಲು ಕನ್ನಡೋಡು ಪಾತೆರು ಮುಂದಿನ ಒಂಜಿ ತುಳುಕು ಪೆಟ್ಟಾಂಡ ಐದು ಬೊಕ್ಕ ಈ ಭಾಷೆ ಉಂಡತೆ ಇಂಗ್ಲಿಷ್ ವ್ಯಾಮೋಹ ಅವು ನಮ್ಮ ಯಂಗ್ಸ್ಟರ್ಸ್ ಯಾನ್ ಇನಿತ್ತ ಯಂಗ್ಸ್ಟರ್ಸ್ ಅನ್ಪನಯ ಒಂತೆ ಪಿರದಕಲು ಅಕ್ಲು ದಾದ ಅಲ್ತೇರು ಊರುಡು ಹಳ್ಳಿಡು ಪುಟುದು ಬಳೆಯನಕಲು ಆಂಡಲ್ಲ ಅಕಲ್ನ ಜೋಕುಲು ಅಕ್ಲು ಕನ್ನಡ ಮೀಡಿಯಂನ ಕಲ್ತೀನಿ ತುಳುಟು ಪಾತಿರ್ತೀನಿ ಕನ್ನಡ ಮೀಡಿಯಂನ ಕಲ್ತೀನಿ ಪೂರಲ್ಲ ಅಂದ್ ಆಂಡಲ ಅಕಲ್ನ ಜೋಕ್ಲೆಗ್ ಅಕ್ಲು ತುಳು ಕಲ್ಪವರನೆ ಪೋಯ್ತೀರು ಒಂದು ಎನ್ನ ಅನುಭವ ಯಾಂದು ತೂತಿನ ಊರುಡೇ ಡಿಗ್ರಿ ಮಲ್ತದ್ ಮದ್ಮ್ಯಾದ್ ಪಿದ ಇವ್ರು ಪೋಯಿನ ಒಂಜಿ ಪೊಣ್ಣು ಅತ್ತಿನ ಪೊಣ್ ಜೋಕುಲು ಅಕ್ಲು ದಾದ ಅಲ್ತೀರ ಅಕಲ್ನ ಜೋಕ್ಲೆ ಇಲ್ಲಡಲ ತೊಟ್ಟಿಲ್ದ ಬಾಲೆಡನೆ ಇಂಗ್ಲಿಷ್ ಪಾತೆರ ಸುಮ್ ಅಲ್ತೀರು ದಾಯ ಪಣ್ಣಾಗ ಆ ಶಾಲೆ ಪೋನಾಗ ಪೊರ್ಲು ಇಂಗ್ಲಿಷ್ ಬರೋಡತೆ ಅಂಚಾನಾಗ ದಾದ ಆಂಡು ಪನ್ನಾಗ ಆ ಬಾಲೆ ಪಾಪ ಊರುಗ್ ಬನ್ನಾಗ ಅಜ್ಜ ಅಜ್ಜಿಡ ಇಲ್ಲದ ಕಡ್ಡ ಇಲ್ಲಗ ನಮ್ಮ ಹಳ್ಳಿಡ್ ಒಂಜಿ ಇಲ್ಲು ಪಂಡ ಒಂಜಿ ಊರತ್ತೆ ಊರುಗು ಇಲ್ಲಗ ಮಾತೆರ್ಲ ಬರ್ಪೇರು ಕೇಯ್ ಕೊಯ್ಯರ ಬರ್ಪೇರು ಜನಕ್ಲು ಊರೆರ್ಲ ಬರ್ಪೇರು ಅಕ್ಲಡ ಪಾತೆರ್ರೆ ಬಾಲ್ಯ ಗೊತ್ತಿಚ್ಚಿ ಮೂಕ ಭಾಷೆಡ್ ಪಾತೆರುಡು ಆಪಿನ ಅಂಚಿನ ಒಂಜಿ ಪರಿಸ್ಥಿತಿ ಬೈದುಂಟು ಆ ಬಾಲ್ಯಗ್ ಅಜ್ಜಿನ ಕತೆ ಕೇಂದ್ರ ಇದ್ದಿತ್ತುಲೆ ಎಂಚಕೇನು ಆ ಭಾಷೆಡ್ಕೇನು ಇಂದು ಅಕ್ಲೆ ಗೊತ್ತಾಯ್ತು ಅಕ್ಲೆಗ್ ಬಾಲ್ಯ ಪೋದು ಶಾಲೆ ಜೋಕ್ಲು ದಾನೆ ಜೋಕ್ಲೆಗ್ 10 ಭಾಷೆ ಕಲ್ಪಂಡಲ ಬರ್ಕೊಂಡು ಅವು ಒಂಜಿ ಆ ಸತ್ಯನು ಅಕ್ಲು ತೆರಿಯೊಂತೀರು ತುಳುಕೊಂಜಿ ಮಲ್ಲ ಪೆಟ್ಟು ಅಲ್ಪಲಾಂಡ್ ಭಾಷೆ ಪನ್ಪಿನವು ಗಲಸೊಡತ್ತೆ ಗಲಸ ಜಿಡ್ಡದಾಪುಂಡು ನಮ್ಮ ಒಂಜಿ ಕತ್ತಿನ ಒಂಜಿ ಮೂಲೆಡ್ದು ಎಡ ಬಡ್ಡಾಪುಂಡು ಅವೇನು ಗಲಸೋಂಗಿತ್ತು ನಂಡ ಮಾತ್ರ ಆಯ್ತಾ ಹರಿತ ಉರಿ ಉಂಡು ಈ ನಮ್ಮ ತುಳು ಭಾಷೆಗಳ ಅಂಚೆನೆ ಆಂಡ್ ಬೊಕ್ಕೊಂಜಿ ತುಳು ಲಿಪಿ ಇಜ್ಜಿತುಲೆ ಲಿಪಿ ಇಪ್ಪಂದು ದಾದಾಂಡ್ ಇತ್ತೆ ನಮ್ಮ ಈ ಜವಣೇರು ಇನ್ನು ಇತ್ತೆ ಅಮೆರಿಕಡು ಅಲ್ಪ ಮುಲ್ಪ ಪುರ ಉಳ್ಳೇರು ಇನ್ನು ಇತ್ತೆ ಬಿಡುಗಡೆನ ಅಕ್ಲು ಇಂಗ್ಲಿಷ್ ಮೀಡಿಯಂ ಕಲ್ತಿನಕುಲ ಅಂಡ ಇಲ್ಲಾಡು ತುಳು ಪಾತಿರ್ತೀನಿ ಶಾಲೆಡ್ ಇಂಗ್ಲಿಷ್ ಮೀಡಿಯಂ ಕನ್ನಡ ಒಂಜಿ ಭಾಷೆ ಅದು ಇಪ್ಪು ಆಂಡ ಕನ್ನಡ ಒಂಜಿ ಭಾಷೆ ಅದು ಅಕ್ಲೆಗೆ ಒಂಜಿ ಸೆಕೆಂಡ್ ಥರ್ಡ್ ಲ್ಯಾಂಗ್ವೇಜ್ ಅದು ಇಪ್ಪು ಅಕ್ಲೆಗೆ ಕನ್ನಡ ಓದಕ್ಕೆ ಬರ್ಪುಜಿ ಇನ್ನಿತ ಈ ಕುವೆಂಪು ನುತ್ತೊಂಜಿ ನೆಂಪು ಪನ್ಪಿನ ಪುಸ್ತಕನು ಅಕ್ಲು ಎಂಚ ಓದನು ಅಕ್ಲೆಗೆ ಓದರ ಸಾಧ್ಯ ಇದ್ದಿತ್ತುಲ್ಲ ಏರ್ಲ ಓದು ಪಂಡೆಂಡು ಅಕ್ಲು ಕೇನುಡತ್ತಂದೆ ಪದ್ಯಲೇನು ಇಜಿನ ನಮ್ಮ ರಮೇಶ್ ಚಂದ್ರ ಓದಲ್ಪ ಪದ್ಯ ಪನ್ನೋಡತ್ತ ಅಕ್ಲೆಗೆ ಅವೇನು ಓದರೆ ಆಪುಜಿ ಬಹುಶಃ ನಮ್ಮ ಈ ಬುಕ್ನು ಇಂಗ್ಲಿಷ್ ಲಿಪಿಟ್ ಮಲ್ತುಂಡ ಇಂಗ್ಲಿಷ್ ರೋಮನ್ ಸಂಖ್ಯೆ ಅಂಕೆ ಒಂದು ಪನ್ಪೆರತೆ ಆಲ್ಫಾಬೆಟ್ಸ್ ಮಲ್ತುಂಡ ಓಲ್ಲ ಆಕುಲು ಅವೇನು ಓದೋಲಿ ಅದಾದನ ಇಂಚ ಅವಳ ಒಂಜಿ ಎನ್ಲೆಕ್ಕಡು ಅವಳ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬೊಕ್ಕ ಅಂಚಿನ ಏತೋ ಕೆಲವು ತುಳಿ ನಮ್ಮಟ್ಟು ಒಂದು ಇಂಟರ್ ಕಾಸ್ಟ್ ಮ್ಯಾರೇಜ್ ಆಪುಂಡು ಎನ್ನಿಕ್ಲಿ ಎನ್ನಾರು ಮೇರೆ ದಾಯಿಗೆ ಮದು ಮೇರೆ ನೆತ್ತ ನಡುಟು ಕಂಟೇರು ಪಂಡ ವಿಷಯ ಅತ್ತು ಇಂಟರ್ ಕಾಸ್ಟ್ ಅತ್ತು ಇಂಟರ್ ಸ್ಟೇಟ್ ಮ್ಯಾರೇಜ್ ಆನಾಗ ನಾನೊಂದು ಲವ್ ಇಟ್ ಈಸ್ ಅಕ್ಸೆಪ್ಟೆಡ್ ನಮ್ಮ ಮಾತೆರ್ಲವೇನೆ ಅಕ್ಸೆಪ್ಟ್ ಮಾಡ್ದೆ ಇತ್ತು ಪಂಡ ಅವು ಮಾತ ಇತ್ತೆ ಜೋಕುಲ್ನ ಆಯ್ಕೆ ಅಕ್ಲು ಪುರ್ಲುಡುಪುನ ಮುಖ್ಯ ಪಂಡ ನಮ್ಮ ಮಾತೆರ್ಲ ಒಪ್ಪುಂದ ಅಂಡ್ ಅಲ್ಪ ದಾದ ಪುಂಟುಲೆ ನಾನೊಂಜಿ ರಾಜ್ಯದ ಒಂಜಿ ಪೊಣ್ಣು ಬತ್ತೊಳ್ಟ ಆಲ್ನ ಭಾಷೆ ಅಕ್ಲು ಕಡನೆ ಮುಳದಿ ಇಂಗ್ಲಿಷ್ ಇಡ ಹಿಂದಿಡ ರಡ್ಡಟ್ಟು ಒಂಜಿಲ ಭಾಷೆ ಪಾತೆರ್ವೇರು ಬಾಲೆಲ್ಲ ನ್ಯಾಚುರಲಿ ಅವೇ ಭಾಷೆ ಪಾತೆರುಡತ್ತಂದೆ ಆಯ್ಕೆ ತುಳುಜಿ ಒಂಜ ಅಪ್ಪೆಗ ಅಮ್ಮಗ ತುಳು ತಮ್ಮಿತ್ತು ವಿಪರೀತ ಅಭಿಮಾನ ಇತ್ತದು ಎನ್ನ ಬಾಲೆಗ್ ತುಳು ಕಲ್ಪೊಡು ಎನ್ನ ಅಪ್ಪೆಮ್ಮಡಾಯ ಪಾತೆರುಡು ಪನ್ಪಿನ ಒಂಜಿ ಆಶೆಡಕ್ಲು ಕಲ್ಪ ಎರಡಾಂಡ್ ಇಜಿ ನಡದಾದಾಂಡ್ ತುಳು ಮರತ್ತೆ ಪೋಪುಣ ಅವು ಇಲ್ಲಡ್ ಬೊಕ್ಕ ಅವು ತುಳುವೇರ್ನ ಇಲ್ಲಂದು ನಮ್ಮ ಪನೋಡೆ ಎತ್ತಂದೆ ಉದಾಲ ಒಂಜಿ ಒಂದು ಫ್ಲಾಗ್ ಮೀನು ಪಾಡೋಡತ್ತಂದೆ ಅಲ್ಪ ಉಲ ಇಟ್ಟು ತುಳು ಪಾತೆರ್ನಕ್ಲು ಏರ್ಲ ಅವರಿ ಉಜ್ಜಿರು ಇಂಚ ಎತ್ತೋ ವಿಷಯಲು ತುಳು ಒಂಜಿ ಭಾಷೆ ದುಂಬು ಪೋವರೆ ಬುಳೆವರೆ ಭಾಷೆ ಗಲಸರೆ ಇಂದಕ್ಕೆ ಪೂರ ಕೆಲವೊಂಜಿ ಪ್ರತಿಬಂಧಕಲು ಪಣೋರಿ ಪಂಡ ಸಮಸ್ಯೆಲು
ಅಂಡ ಉಂದೇನು ಪೂರ ಮೀರ್ದು ಒಂಜಿ ಒರಿವುನಂಚಿನ ತಾಕತ್ತು ನಮ್ಮ ತುಳುಟುಂಡು. ಇದು ತುಳು ಇಂಕ್ಲು ನಮ್ಮ ಊರ್ದ ಒಂಜಿ ಆಟದ ವಿಷಯನೇ ಪಂಪ ಯಕ್ಷಗಾನ ಅಂತ. ಒಂಜಿ ತುಳುತ್ತ ಒಂಜಿ ಸಮೃದ್ಧ ತುಳುನಾಡ್ದ ಒಂಜಿ ಸಮೃದ್ಧ ಕಲೆ ಯಕ್ಷಗಾನ. ಎಂಕ್ಲು ಪುರ ಎಲ್ಲಿಡು ಆಟದ ಚೆಂಡ ಕೇಂಡಾಂಡು ಪಜೆ ಪತೊಂದು ಪೋದು ರಂಗಸ್ಥಳದ ಎದುರು ಪಾಡ್ದು ಕುಲ್ದು ಇಡೀ ದಿನ ಆಟದು ಒಂದು ಇತ್ತಿನಕ್ಲು ಆಂಡ ಇನ್ನಿಂತ ದಿನದಾದ ಆತಂಡು ಜೋಕ್ಲೆಗ್ ಆಟ ಪೊಡ್ಚಿ ಆಟ ಉಲ್ಲ ಮರತ್ತೆ ಪೋಪುಂಡದಾನ್ನ ಪನ್ಪಿನ ಒಂಜಿ ಭಾವನೆ ಉಪ್ಪುನಾಗ ಒಂಜಿ ಓಡಿಗೆನು ಮೀರ್ದು ನಮ್ಮ ಯಕ್ಷಗಾನ ಇನಿ ಬೇತೆ ಬೇತೆ ರೀತಿಡು ಬುಳೆ ಒಂದುಂಡು, ವಿಶ್ವವ್ಯಾಪಿ ಒಂದುಂಡು. ದಾಯಪಂಡ ಆ ಕಲೆತ್ತ ಒಂಜಿ ಗಟ್ಟಿತನ ಅವು ಅಂಚಾದುಪ್ಪುನಾಗ ನಮ್ಮ ತುಳುಟುಲ ಐತ್ ಅಂಚಿನ ಒಂಜಿ ಗಟ್ಟಿತನ ಉಂಟು. ಸುರೇಂದ್ರ ಮೇರೆ ಶಾಂತರಾಮಣ್ಣನ ಮುರಳಿ ಎಂಕ್ಲು ಪಾತೆರ್ನಂಗ ಪಂಡೇರಾರು ನಮ್ಮ ಭಾಷೆದ ಪುರ್ಲುಂಡತೆ ಅವು ಬೇತೆ ವಾ ಭಾಷೆಡ್ಲ ಬರಂದು ಪಂಡ್ ದಾಯಪಂಡ ಆಯ್ತ ಒಂಜಿ ಮೋಡಿ ಆಯ್ತ ಒಂಜಿ ಗಟ್ಟಿತನ ಅವು ಒಲ್ಲ ತಿಕ್ಕಂದ ಅಂಚಾದ್ ನಮ್ಮ ಆ ತುಳು ಭಾಷೆ ಮರತ್ತು ಪೋರೆ ನಮ್ಮ ಬುಡಿಯರ ಬಲ್ಲಿಂದಾಂಡ ಎಂಚಿನ ಮಲ್ಪೋಡು. ನಮ್ಮ ತುಳುಟು ಸಾಹಿತ್ಯದ ಸೃಷ್ಟಿ ಅವಡು ಎಂಚಿ ಸಾಹಿತ್ಯ ಸೃಷ್ಟಿ ದಾಯಪಂಡ ನಮ್ಮ ಬದುಕದ ಒಂಜಿ ಆ ಸಮೃದ್ಧತೆಯನ್ನು ದಾಖಲೀಕರಣ ಮಲ್ಪುನ ಅಗತ್ಯ ಉಂಟು. ಅಲ್ಪ ಆ ಸಮೃದ್ಧತೆ ಎಂಚಿನ ಇತ್ತುಂಡು ಆ ಇತ್ತ ಒಂಜಿ ತಿಳುವಳಿಕೆ ನಮ್ಮ ನನದ ಜನರೇಷನ್ಗೆ ತಲೆಮಾರುಲೆಗೆ ತಿಕ್ಕೊಂಡು ಐತೊಟ್ಟಿಗೆ ಭಾಷೆದ ಬೆಳವಣಿಗೆ ಎಲ್ಲ ಕೊಡು. ಈ ಭಾಷೆ ಅಲ್ಪ ನಮ್ಮ ಆಡು ಈ ಸಾಹಿತ್ಯ ಸೃಷ್ಟಿ ಮಲ್ಪುನಾಗ ಏಪಲ ಆಡು ಭಾಷೆಯನ್ನು ಮಾತ್ರ ನಮ್ಮ ಉಪಯೋಗ ಮಲ್ಪರೆ ಬಲ್ಲಿ ದಾಯಪಣ್ಣಗ ಬೊಕ್ಕ ಅವೇ ಭಾಷೆಯಿಂದ ಹಾಪುಡು ತುಳು ಪಂಡ ಅವೇಂದ ಹಾಪುಡು ಅಂಚಾದ್ ನಮ್ಮ ತುಳು ಭಾಷೆನ ಮೂಲ ಸ್ವರೂಪಡು ತುಳು ಭಾಷೆಡು ಮೂಲ ಸ್ವರೂಪಡು ಸಾಹಿತ್ಯ ಸೃಷ್ಟಿ ಅವಡು. ಈ ಸಾಹಿತ್ಯದ ವಸ್ತು ವಿಷಯಲ ಎಂಚಾವಡು ದಾಯಪಂಡ್ ಅವು ಐಟ್ಲ ಗಟ್ಟಿತನ ಬೋಡು ಇಜಿಂದ ಒರಿ ಓದಿನಾಯಗ ಅವೇನ ಯಾನು ಕುಡೊಂಜಿ ಭಾಷೆಗ್ ಭಾಷಾಂತರ ಮಲ್ಪೋಡು. ಅವೇನು ಭಾಷಾಂತರ ಮಲ್ಪಂಡ ಅವು ಬಾತೆರೆಗ್ಲ ಐತ ಒಂಜಿ ಸತ್ವ ಆ ಸಾಹಿತ್ಯದ ಸತ್ವ ಮಾತೆರೆಗ್ಲ ತಿಕ್ಕೊಡು. ಶಿವರಾಮ್ ಕನ್ನಡೋಡು ನಮ್ಮ ಪನ್ಪ ನಮ್ಮ ಊರ್ದ ಶಿವರಾಮಕಾರ ಅಂತೇರು ಆರ್ನ ಒಂಜಿ ಸಾಹಿತ್ಯ ಕೃತಿಗ್ಲೆಡ್ ಇತ್ತಿನ ಆ ಗಟ್ಟಿತನ ಉಂಡತೆ ಅವೇನು ಓದುನಾಗ ನಮ್ಮ ಏನ್ ನೋಡು ದಾಯಪಂಡ ನಮ್ಮ ಇನಿ ವಿಶ್ವದ ಓಲೇ ಉಪ್ಪಡು ಅಮೆರಿಕಾದಪ್ಪು ಎಂಚ ನಮ್ಮ ಎನ್ನುವ ತುಲ ಇನ್ನಿತ ದಿನ ಉಂಟು ನಮ್ಮ ಎನ್ನೊಂದಿತ್ತ ಅಮೆರಿಕ ಪಂಡ ಏತ್ ಮಲ್ಲ ಒಂದು ರಾಷ್ಟ್ರ ಮಲ್ಲ ಶ್ರೀಮಂತ ರಾಷ್ಟ್ರ ನಮ್ಮ ಭಾರತ ಪಂಡ ನಮಗದಾಲ ಅಂಚಿನ ಒಂದು ಇಚ್ಚಿ ಅಂತ ಅವು ಸುಳ್ಳು ಒಂದು ನಮ್ಮ ಪನ್ಪ ಇತ್ತಿನ ದಿನಕ್ಕೆ ಸತ್ಯ ಸುಳ್ಳು ಬಂದು ನಮ್ಮ ಇತ್ತಿನ ಗೊತ್ತಾತ ನಂಗೆ ಒಂಜಿ ನಮ್ಮ ಈ ಕೊರೋನಲ ತುಲೆ ಅವು ಅಂಚೆನ ನಮ್ಮ ಮಾತೆರ್ಲ ಒಂಜೆ ಪನ್ಪಿನ ಅವನಿ ಸಾಬೀತು ಪಡಿಸಾದ ತೊಜಿಪಾಡು ಅಂಚಾದು ಪುನಗ ಬೊಕ್ಕೊಂಜಿ ಅಂದಾದ ಪನ್ಪಿನ ಬಂಡ ಈ ಒಂಜಿ ಭಾವನೆಲು ನರಮನಿನ ಉಲಾಯ್ತ ಅವು ಓಲೆ ಉಪ್ಪಡು ಅವು ಒಂಜೆ ಅದುಪ್ಪಡು ಒಂಜಿ ಪೊಣ್ಣುಲು ಎಂಕ್ಲು ಪಂಡ ಪೊಂಜವಿನ ಉಲಾಯ್ದ ಒಂಜಿ ಭಾವನೆಲು ಅವಳ ಮಾತ ಕಡೆಟ್ಲ ಒಂಜೆ ಅದುಪ್ಪುಣ ಆ ಬೇನೆ ಆ ಬೆಸರು ಆ ಒಂಜಿ ಎಂಚಿನೆ ಸೆಲ್ಫ್ಲೆಸ್ ಲವ್ ಕೊರ್ಪಿನ ಒಂಜಿ ಫ್ಯಾಮಿಲಿಗ್ ಇಂದು ಪೂರ ಮಾತ ಕಡೆಟ್ಲ ಒಂಜೆ ಲೆಕ್ಕ ಉಪ್ಪುಂಡು ಅಂಚಾದು ಉಪ್ಪುನಗ ಈ ಒಂಜಿ ಒಂದೇನು ನಮ್ಮ ಸತ್ವಯುತವಾದ ಮಾತೆರೆಗಳ ರಿಲವೆಂಟ್ ಆಪಿನಂಚಿನ ಒಂಜಿ ಸಾಹಿತ್ಯದ ಸೃಷ್ಟಿ ಆವಡು ಐತ ವಸ್ತು ಸಾರ್ವಕಾಲಿಕ ಆದುಪ್ಪುಡು ಸಾರ್ವಜನಿಕ ಮಾತೆರೆಗಳ ರಿಲವೆಂಟ್ ಆದುಪ್ಪುನ ಒಂಜಿ ವಸ್ತು ಪತೊಂದು ನಮ್ಮ ಸಾಹಿತ್ಯ ಸೃಷ್ಟಿ ಮಲ್ಪೊಡು. ಈ ಸಾಹಿತ್ಯದ ಹತ್ರ ತುಳು ಬದುಕು ತುಳುದ ಸಂಸ್ಕೃತಿ ತುಳು ಭಾಷೆದ ಮೂಲಕ ಒಂದಿತ್ತ ಪೂರ ಒಂಜಿ ಮಾತೆರೆಗ್ಲ ನೆತ್ತ ಒಂಜಿ ರುಚಿ ತಿಕ್ಕೊಡು ನೆತ್ತ ಒಂಜಿ ಪೊರ್ಲುದ ತೆರಿವು ನಂಚಿನ ಒಂಜಿ ಅವಕಾಶ ಅವಡು. ಏನ ಮಸ್ತ್ ಪಾತೆರಿ ಅಂತ ತೋಜುಂಡು ನಮ್ಮ ಮಾತೆರ್ಲ ಇತ್ತ ಐಲೇಸ ತಂಡದಕ್ಕಲು ಇಂಚಿನ ಒಂಜಿ ಪೊರ್ಲುದ ಕೆಲಸಗು ಜೈದೇರು ನಿಜವಾದ ಯಾನ್ ಎನ್ನದೆ ಪದ್ಯ ಪಂಪೇರು ಎನ್ನ ಪುದರ್ ವೀಣಾಂಡಲಿ ಪದ್ಯ ಬಂದ್ರೆ ಬರ್ಪುಚಿ ಕೇನೋಲಿ ಆತೆ ಅಂಚದು ದಾದನ ಪದ್ಯದ ತಂಡನೆಂದೆ ಇತ್ತು ತುನಗಾಕುಲು ಸಾಹಿತ್ಯ ಸೇವೆ ಈತು ಪೊರ್ಲುಡು ಮಲ್ತೊಂದುಲ್ಲೇರು ಅವಳ ತುಳು ಭಾಷೆದ ಸೇವೆ ಈತು ಪೊರ್ಲುಡು ಮಲ್ತೊಂದುಲ್ಲೇರು ಅಕ್ಲೆಗ್ ಪೂರ ನಮ್ಮ ಸೇರ್ದು ಬೆರಿಸಾಯ ಕೊರಡು ನಮ್ಮ ಇಟ್ಟು ಮಸ್ತ್ ತೆರಿನಕಲು ಉಲ್ಲೇರು ಅಂಚದು ಪುನಗ ಮಾತೆರ್ಲ ತೆರಿದಿನಕ್ಲು ಉಲ್ಲೇರು ಮಾತೆರ್ಲ ಸೇರ್ದು ಐಲೇಸ ತನ್ನರೊಟ್ಟಿಗೆ ಅಕ್ಲೆಗೆ ಬೆರಿಸಾಯ ಕೊರ್ದು ನಮ್ಮ ತುಳು ಭಾಷೆನ
ಮಾನದೆತ್ತರಗೂ ಒಂಜಿ ಏರಿ ಸಾವನಂಚಿನ ಕೆಲಸ ಮಲ್ಪುಗ ಪಂಡದು ಮಾತಾಡಲಕ್ಕೆ ಏನೊಂದು ಈ ಪೊರ್ಲುದ ಅವಕಾಶಗೂ ಎನ್ನ ಒಂಜಿ ಉಡಲ್ ದಿಂಜಿನ ಸೊಲ್ಮೆ ಸಂದ ಒಂದು ಎನ್ನ ರೆಡ್ ಪಾತೆರ ಮುಗಿ. ವೀಣಾ ಶೆಟ್ರೆ ಇರ್ನ ಇಡೀ ಭಾಷಣ ಒಂಜೇ ವಾಕ್ಯಡ್ ಪಂಪುನೊಂದು ದಾಂಡ ನಿಮ್ಮ ತುಳು ಭಾಷಾಭಿಮಾನ ಉಕ್ಕಿ ಹರಿತಾ ಉಂಟು. ಹಾಗಾಗಿ ನಿಮ್ಗೆ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಭಾಷಣವನ್ನು, ನಂಗೆ ಅರ್ಥ ಆಗ್ತದೆ ಅಲ್ವಾ? ಆದ್ರೂ ಕೂಡ ಇಷ್ಟು ವಿಷಯಗಳನ್ನ ನೀವು ಹಂಚಿಕೊಂಡಿದ್ರಿ ಭಾಷಾಭಿಮಾನ. ನೀವು ಹೇಳುದೊಂದು ಕರೆಕ್ಟು, ಬೆಳೀತಾ ಬೆಳೀತಾ ಭಾಷೆ ಬಳಸಿದಷ್ಟು ಶ್ರೀಮಂತ ಆಗ್ತಾ ಹೋಗ್ತದೆ, ಬಳಸದಿದ್ರೆ ಬಡತನವನ್ನ ಕಾಣ್ತದೆ ಅಂತ ಹೇಳುವಂತ ಮಾತನ್ನ ನಾನು ಖಂಡಿತ ಹೋಗ್ತೇನೆ. ಎಲ್ಲರೂ ಒಪ್ಪಲೇಬೇಕಾದಂತ ಮಾತು. ಆಂಡಲ ಅಗೋಳಿ ಮಂಜಣ್ಣನ ಬಗ್ಗೆ ಒಂದ್ ಎರಡು ರಡ್ಡು ಪಾತ್ರ ಯಾನ್ ನಿರೀಕ್ಷೆ ಮಲ್ದಿತ್ತೇರಡ ಆಂಡಲ ಈ ಕಾರ್ಯಕ್ರಮದ ಅಕ್ಕೇರಿಗೆ ಇರ್ನೊಟ್ಟು ಯಾನ್ ಮಸ್ತ್ ಪಾತ್ರ ಮಸ್ತ್ ಪ್ರಶ್ನೆ ಕೇಂದ್ರ ಉಂಡಿರಡ ಇತ್ತ ನಮ್ಮ ಕಾರ್ಯಕ್ರಮ ದುಂಬು ಪತೊಂಬ ಇರ್ನ ಪರ್ಮಿಷನ್ ಕಾರ್ಯಕ್ರಮ ಮುಂದುವರಿಸ್ತಾ ಈ ಬುಕ್ ಪ್ರಕಾಶಕ ಮೈಲಾಂಗ್ ಇದರ ವಸಂತ್ ಶೆಟ್ಟಿ ಅವರನ್ನ ನಾವು ಈಗಾಗಲೇ ಶಾಂತರಾಮ್ ಶೆಟ್ಟರ್ ಅವರ ಬಗ್ಗೆ ಹೇಳಿದ್ರು. ಇವರ ಬಗ್ಗೆ ಐಲಸದ ತಂಡದೊಬ್ಬರಿಗೆ ಹೆಚ್ಚಿನ ಬಗ್ಗೆ ಪರಿಚಯ ಇದೆ. ಇವರನ್ನ ಕೂಲಂಕಷವಾದ ಒಂದು ಪರಿಚಯವನ್ನ ಲೇಖಕ ಕಾದಂಬರಿಕಾರ ಶ್ರೀ ರಮೇಶ್ ಶೆಟ್ಟಿಗಾರ್ ಅವರು ವಸಂತ್ ಶೆಟ್ಟಿ ಅವರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಐಲಸದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ರಮೇಶ್ ಶೆಟ್ಟಿಗಾರ್. ಥ್ಯಾಂಕ್ ಯು ಸರ್. ವರ್ಚುವಲ್ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಪೂಜ್ಯರಿಗೆ ನನ್ನ ಅಭಿವಂದನೆಗಳು. ಅಂಚೆನೆ ಮುಲ್ಪ ಇತ್ತಿನ ಮಾತ್ರ ಭಿನ್ನರೆಗಳ ಎನ್ನ ಸೋಲ್ಮೇಲು ವಸಂತ್ ಶೆಟ್ಟಿ ಆರಿನ ಪರಿಚಯ ದುಂಬು ಈ ಕುವೆಂಪು ನೂತೊಂಜಿ ಬುಕ್ಕದ ಬಗ್ಗೆ ಒಂಜಿ ರಡ್ಡು ಪಾತ್ರ ಐಲೇಸ ಪುಟ್ಟುದ್ರೇನೆ ಸಾಹಿತ್ಯ ಸಂಗೀತ ಸಂಸ್ಕೃತಿದ ಬಗ್ಗೆ ಸೇವೆ ಮಲ್ಪೆರೆ. ಸಾಹಿತ್ಯದ ಬಗ್ಗೆ ದಾದಾಂಡ ಒಂಜಿ ಸೇವೆ ಮಲ್ಪಡು ಪನ್ಪುನ ಒಂಜಿ ಉದ್ದೇಶ ಹಿಡ್ದು ಎಂಕ್ಲ ಒಂಜಿ ಸಮಾಲೋಚನೆ ಮಲ್ಪನಾಗ ಎಂಕ್ಲೆಗ್ ಗೊತ್ತಾಯಿನಂಚಿನ ಒಂಜಿ ವಿಷಯ ಪಂಡ ತುಳುಟು ಭಾವಗೀತೆದ ಅಭಾವ ಉಂಡು, ಅಂಚೆನೆ ಟ್ರ್ಯಾಕ್ ಪಾಡದು ಪದ್ಯ ಪನ್ಪುನಂಜಿ ಅವಕಾಶ ಮಸ್ತ್ ಕಡಿಮೆ ಉಂಡು ಪಂಡದು. ಆ ಒಂಜಿ ಅಭಾವನು ಕಡಿಮೆ ಮಲ್ಪೆರೆ ಎಂಕ್ಲ ಮಲ್ತನಂಚಿನ ಒಂಜಿ ಎಲ್ಲಿಯ ಸಾಹಿತ್ಯ ಸೇವೆನೆ ಕುವೆಂಪು ನೂತ ಒಂಜಿ ನೆನ್ಪು ಪುಸ್ತಕ. ಈ ಪುಸ್ತಕ ಅಕ್ಟೋಬರ್ 10ನೇ ತಾರೀಕಿದಾನಿ ಕುಡ್ಲಡ್ ಮಾಮಲ್ಲ ಒಂಜಿ ಸಭೆಟ್ ಲೋಕಾರ್ಪಣೆ ಆಂಡ್ ಈ ಪುಸ್ತಕಡು 114 ಜನ ಬರಹಗಾರರು ಬರೆಯಿನಂಚಿನ 119 ತುಳು ಕವನಗಳು ಉಂಡು. ಈ ಪುಸ್ತಕ ಎಂಕ್ಲ ಮಲ್ಪೆರೆ ಪಿದಾಡ್ನಾಗ ಸೆಪ್ಟೆಂಬರ್ ಎಂಕ್ಲ ಈ ಪುಸ್ತಕ ಮಲ್ಪೆರೆ ಪಿದಾಡ್ನಾಗ ಎಂಕ್ಲ ಮಾತಾ ಕಾಂಟ್ಯಾಕ್ಟ್ ಎಂಕ್ಲ ಐಲೇಸದ 23 ಕಂಟ್ರಿ ಇತ್ತಿನ ಮಾತಾ 14 ಕಂಟ್ರಿ ಇತ್ತಿನ ಮಾತ್ರ ಕಾಂಟ್ಯಾಕ್ಟ್ ಪ್ಲಸ್ ಎಂಕ್ಲನ ಉಳೈದ ಕಾಂಟ್ಯಾಕ್ಟ್ ಮಾತ್ರ ಕಟ್ಬೋದು. ತುಳು ಕವನಗ ಎಂಕ್ಲ ಆಹ್ವಾನ ಕೊರ್ನಾಗ 190 ಕವನಗಳು ನಮಗೆ ಬಂದಿದೆ. ಅದರಲ್ಲಿ ಆಯ್ಕೆ ಮಾಡಿದಂತಹ ಒಟ್ಟು 101 ಕವನ ಮತ್ತೆ ಕುವೆಂಪು ಕುಟುಂಬದ 17 ಕವನ ಅಂಚೆ 100 ಬುಕ್ಕ ರಡ್ಡು ವಿಶೇಷವಾದ ಕವನ ಸೇರಿದು ಒಟ್ಟುಗು 114 ಕವನ ಈ ಪುಸ್ತಕಡು ಉಂಡು. ಈ ಪುಸ್ತಕಗೂ ಒಂಜಿ ಎಡ್ಡೆ ಪುದರದಿಯೋಡು ಪಣ್ಣಾಗ ಎಂಕ್ಲ ಸಮಾಲೋಚನೆ ಮಲ್ತ ಎಂಕ್ಲ ಮಾತೆರೆಲ್ಲ ಪುದರ್ ದೀವಲಿ ಪಣ್ಣದ ಕೇಳಿನಾಗ ಸುಮಾರು ಒಂಜಿ 50 ಪುದರ್ ಬರ್ತಂಡ್ರಿ. ಆಂಡ 51ನೇ ಪುದರೆ ಎಂಕ್ಲೆಗ್ ಇಷ್ಟವಾಯಿನ ಪುದರ್ ಪುಂಡೂರು ವೆಂಕಟರಾಜ್ ಪುಣಚಿತ್ತಾಯರ್ನ ನೆನಪುಗು ಕುವೆಂಪು ಪನ್ಪುನಂಚಿನ ಪುಸ್ತಕ ಪನ್ಪುನ ಪುದರ್ನ ಈ ಪುಸ್ತಕ ದೀದು ಎಂಕ್ಲ ಲೋಕಾರ್ಪಣೆ ಮಲ್ತದ. ಇನಿತ್ತ ಈ ವೇದಿಕೆಡ್ ಈ ಬುಕ್ ನಮ್ಮ ಲೋಕಾರ್ಪಣೆ ಆತಂದ್ರೆ ಇದಕ್ಕೆ ಮುಖ್ಯ ಕಾರಣ ಏನಂಚಿನ ವಸಂತ್ ಶೆಟ್ಟಿ ಆರಣೆ ಒಂಜಿ ಶಾರ್ಟ್ ಪರಿಚಯ ಮೂಲ ಮಲ್ತಂದು ಕೊರೊಂದಿಲ್ಲ. ನಮ್ಮ ಕುವೆಂಪು ನೂತೊಂಜಿ ನೆಂಪು ಪುಸ್ತಕವು ಈ ಪುಸ್ತಕವಾಗಿ ಹೊರಬರುವುದಕ್ಕೆ ಮುಖ್ಯ ಕಾರಣರು ಶ್ರೀ ವಸಂತ್ ಶೆಟ್ಟಿ ಅವರು. ಅವರನ್ನು ತಮಗೆಲ್ಲ ಪರಿಚಯಿಸಲು ನನಗೆ ಸಂತೋಷವಾಗ್ತಾ ಇದೆ. ವಸಂತ ಶೆಟ್ಟಿ ಅವರು ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಲೇ ಕನ್ನಡದ ಸುತ್ತ ಸಾಕಷ್ಟು ಕ್ರಿಯಾಶೀಲವಾದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರು. ಅವರು ಉಡುಪಿಯಲ್ಲಿ ಜಿಲ್ಲೆಯಲ್ಲಿ ಹುಟ್ಟಿ ಧಾರವಾಡ ಜಿಲ್ಲೆಯಲ್ಲಿ ಬೆಳೆದು ಇಂಜಿನಿಯರಿಂಗ್ ಪದವೀಧರರಾದರು. ಮೋಟ್ರೋಲಾ, ಟಿವಿಎಸ್, ಸಿಸ್ಕೋ ಮುಂತಾದ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರುತ್ತಾರೆ. ಅವರಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಯುವ ಜನಾಂಗವನ್ನು ಡಿಜಿಟಲ್ ಆಗಿ ಸೆಳೆಯುವ ಮಹತ್ವಾಕಾಂಕ್ಷೆಯಿಂದ ಮೈ ಲ್ಯಾಂಗ್ ಬುಕ್ ಎಂಬಂತಹ ಒಂದು ಮೈಲ್ಯಾಂಗ್ ಬುಕ್ಸ್ ಡಿಜಿಟಲ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸಂಸ್ಥಾಪನೆ ಮಾಡಿದರು. ಆ ಮೂಲಕ ಕನ್ನಡದಲ್ಲಿ ಇ ಬುಕ್ಸ್ ಮತ್ತು ಆಡಿಯೋ ಬುಕ್ಸ್ ಹೊರಗೆ ತರುವ ಡಿಜಿಟಲ್ ಪಬ್ಲಿಕೇಶನ್ ಸಂಸ್ಥೆಯ ಸಹ ಸ್ಥಾಪಕರಾಗಿರುತ್ತಾರೆ. ಇತ್ತೀಚೆಗಿನ ಕಾಲಮಾನಕ್ಕೆ ತಕ್ಕಂತೆ ಜಾಗತೀಕರಣದ ಈ ದಿನಗಳಲ್ಲಿ ಪ್ರಪಂಚದ ಓಡಾಟದೊಂದಿಗೆ ಕನ್ನಡವೂ ಓಡಲು ಏನಾಗಬೇಕು ಎನ್ನುವ
ವಿಷಯದ ಸುತ್ತ ಉದಯವಾಣಿ ದಿನಪತ್ರಿಕೆಯಲ್ಲಿ ಕನ್ನಡ ಜಗತ್ತು ಎನ್ನುವಂತಹ ಅಂಕಣವನ್ನು ಬರೆಯುತ್ತಿದ್ದ ಶ್ರೀ ವಸಂತರವರು ಕರ್ನಾಟಕ ಒಂದೇ ಮತ್ತು ಕನ್ನಡ ಜಗತ್ತು ಎನ್ನುವ 2 ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ನಾಡು ನುಡಿಯ ವಿಚಾರಗಳನ್ನು ಕನ್ನಡದಲ್ಲಿ ಸೈನ್ಸ್ ಟೆಕ್ನಾಲಜಿ ಕುರಿತು ಮಾತುಕತೆಯನ್ನು ನಿರಂತರವಾಗಿ ಹಮ್ಮಿಕೊಂಡಿರುವ ಮುನ್ನೋಟ ಪುಸ್ತಕ ಮಳಿಗೆಯನ್ನು ಕಳೆದ 3 ವರ್ಷಗಳಿಂದ ಗೆಳೆಯರೊಡಗೂಡಿ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ವಸಂತರವರು. ಜೊತೆಗೆ ತಕ್ಷಶಿಲಾ ಇನ್ಸ್ಟಿಟ್ಯೂಟ್ ಸಂಸ್ಥೆಯಿಂದ ಪಬ್ಲಿಕ್ ಪಾಲಿಸಿ ಮೇಲೆ ಸರ್ಟಿಫಿಕೇಟ್ ಪದವಿಯನ್ನು ಕೂಡ ಅವರು ಪಡೆದಿರುತ್ತಾರೆ. ಈಗ ವಸಂತ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುತ್ತಾ ಮೈಲ್ಯಾಂಗ್ ಇ ಬುಕ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆಲ್ಲ ನೀಡಲಿದ್ದಾರೆ. ಓವರ್ ಟು ಶ್ರೀ ವಸಂತ್ ಶೆಟ್ಟಿ ಅವರಿಗೆ. ಎಲ್ರಿಗೂ ನಮಸ್ಕಾರ. ಎನ್ನ ಮಾತ ತುಳುವ ಬಂಧುಲಿಗ ನಮಸ್ಕಾರ. ನಾನು ತುಳು ಅಷ್ಟು ಚೆನ್ನಾಗಿ ನನಗೆ ಬರಲ್ಲ, ಅರ್ಥ ಆಗುತ್ತೆ, ಆದ್ರೆ ಸ್ವಲ್ಪ ತುಳುವಲ್ಲೂ ಮಾತಾಡೋ ಪ್ರಯತ್ನ ಮಾಡ್ತೀನಿ ಕೊನೆಯಲ್ಲಿ. ಮೊದಲಿಗೆ ಗಣೇಶ್ ಭಟ್ರು ಅವರಿಗೆ, ವೀಣಾ ಶೆಟ್ಟಿ ಅವರಿಗೆ, ರೋಷನ್ ಪಿಂಟ್ ಅವರಿಗೆ, ನಮ್ಮ ಲಕ್ಷ್ಮೀಕಾಂತ್ ಅವರಿಗೆ, ಐಲೇಸ ತಂಡದ ಎಲ್ರಿಗೂ ನಾನು ನನ್ನ ನಮಸ್ಕಾರ ತಿಳಿಸ್ತೇನೆ. ತುಳು ಮತ್ತೆ ಕನ್ನಡ 2 ಭಾಷೆಗಳು ಒಂದು ರೀತಿಲಿ ನಮ್ಮ ಗಣೇಶ್ ಭಟ್ರು ಹೇಳಿದ ಹಾಗೆ ಒಂದೇ ನಾಣ್ಯದ 2 ಮುಖ. ಅಂದ್ರೆ 2 ಭಾಗದಲ್ಲಿ ನೀವು ನೋಡಿದ್ರೆ, ಬಾರ್ಕೂರಿಂದ ಆಚೆ ಬಾರ್ಕೂರಿಂದ ಈಚೆ ನೋಡಿದ್ರೆ ಅದದೇ ಜಾತಿ, ಅದದೇ ದೈವ ಪದ್ಧತಿ, ಅದದೇ ಊಟ ತಿಂಡಿ, ಯಕ್ಷಗಾನ, ಈ ರೀತಿ ಹೆಚ್ಚು ಕಡಿಮೆ ಒಂದು ದೊಡ್ಡ ಹೋಲಿಕೆ 2 ಭಾಗದಲ್ಲಿದೆ. ಭಾಷೆ ಮಾತ್ರ ಬೇರೆ ಬೇರೆ ಆಗಿರುವಂತದ್ದು ಇದೆ. ಹಾಗಾಗಿ 2 ಒಂದ್ ರೀತಿಲಿ ನೋಡಿದ್ರೆ ಒಂದೇ ನಾಣ್ಯದ 2 ಮುಖ ಅಂತ ಅವ್ರು ಹೇಳಿದ್ದು ಬಹಳ ಒಂದು ಸೂಕ್ತವಾದ ಮಾತು ಅಂತ ನಾನು ಅನ್ಕೊಳ್ತೇನೆ. ಆನಂತರ ವೀಣಾ ಅವರು ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ವಿಶೇಷವಾಗಿ ತುಳು ಮಕ್ಕಳ ಒಂದು ಪರಿಸರದಲ್ಲಿ ಮಕ್ಕಳ ಕಿವಿ ಮೇಲೆ ಬೀಳೋದು, ಮಕ್ಕಳು ಅದನ್ನ ಮಾತಾಡುವಾಗಾಗೋದು, ಅದರಲ್ಲಿ ಸಾಹಿತ್ಯ ಅಲ್ಲದೇನೆ ಬೇರೆ ಬೇರೆ ವಿಚಾರಗಳೆಲ್ಲ ಹುಟ್ಟೋದು ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ರು. ಅದ್ರ ಬಗ್ಗೆ 1-2 ಮಾತು ನಾನು ಕೂಡ ಹೇಳಕ್ ಬಯಸ್ತೀನಿ. ಅದೇನಂದ್ರೆ, ಈಗ ಒಂದು ಭಾಷೆ ಬೆಳವಣಿಗೆ ಆಗುವ ಒಂದು ವಿಚಾರಕ್ಕೆ ಬಂದಾಗ ಅಲ್ಲಿ ಒಂದು ಲ್ಯಾಂಗ್ವೇಜ್ ಪ್ಲಾನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಸಾಕಷ್ಟು ದೇಶಗಳಲ್ಲಿ ಇದನ್ನ ಒಂದು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಲ್ಯಾಂಗ್ವೇಜ್ ಪ್ಲಾನಿಂಗ್ ಅಂತಂದ್ರೆ ಏನು ಅಂದ್ರೆ, ಒಂದು ಭಾಷೆ ಮಾತಾಡುವಂತ ಪ್ರದೇಶದಲ್ಲಿ ಆ ಭಾಷೆ ಯಾವ ರೀತಿಯಲ್ಲಿ ಅದು ಒಂದು ಯಾವ್ಯಾವ ಸ್ಥಾನಮಾನ ಮತ್ತೆ ಯಾವ್ಯಾವ ಒಂದು ಅವಕಾಶಗಳನ್ನ ಯಾವ್ಯಾವ್ದನ್ನ ಆಗ್ಲೇ ಪಡ್ಕೊಂಡಿದೆ ಅಂತ ನೋಡುವಂಥದ್ದು. ಅಂದ್ರೆ ಉದಾಹರಣೆಗೆ, ಈಗ ಅದು ಕಲಿಕೆಯಲ್ಲಿ ಆ ಭಾಷೆ ಇದೆಯಾ, ಆಡಳಿತದಲ್ಲಿ ಆ ಭಾಷೆ ಇದೆಯಾ, ಮನೋರಂಜನೆ ವಿಚಾರಕ್ಕೆ ಬಂದಾಗ ಆ ಭಾಷೆ ಇದೆಯಾ, ನ್ಯಾಯದಾನ ಅಂದ್ರೆ ಈಗ ಒಂದು ಲಾ ಸಿಸ್ಟಮ್, ಲೀಗಲ್ ಸಿಸ್ಟಮ್, ಕಾನೂನುಗಳು ಇವೆಲ್ಲ ಆ ಭಾಷೆಯಲ್ಲಿ ಸಿಗ್ತಾ ಇದೆಯಾ, ಮಾರುಕಟ್ಟೆಯ ಭಾಷೆ ಅದಾಗಿದೆಯಾ, ಈ ರೀತಿಯಾಗಿ ಬೇರೆ ಬೇರೆ ಆಯಾಮದಲ್ಲಿ ನೋಡಿದಾಗ ಸರ್ಕಾರ ಅದನ್ನ ಏನು ಯಾವ್ಯಾವ ವಿಚಾರದಲ್ಲಿ ಒಂದು ಭಾಷೆಯನ್ನ ಸ್ಥಾಪಿಸೋದಕ್ಕೆ ಏನ್ ಮಾಡ್ಬೋದು ಅನ್ನೋದ್ರ ಸುತ್ತ ಲ್ಯಾಂಗ್ವೇಜ್ ಪ್ಲಾನಿಂಗ್ ಅಂತ ಮಾಡ್ತಾರೆ. ಈ ಲ್ಯಾಂಗ್ವೇಜ್ ಪ್ಲಾನಿಂಗ್ ಅಲ್ಲಿ 2-3 ಭಾಗ ಇದೆ. ಚುಟುಕಾಗಿ ನಾನು ಹೇಳ್ತೇನೆ. ಏನಂದ್ರೆ, ಒಂದು ಸ್ಟೇಟಸ್ ಪ್ಲಾನಿಂಗ್, ಒಂದು ಕಾರ್ಪಸ್ ಪ್ಲಾನಿಂಗ್, ಒಂದು ಅಕ್ವಿಸಿಷನ್ ಪ್ಲಾನಿಂಗ್ ಅಂತ ಮಾಡ್ತಾರೆ. ಈ ಸ್ಟೇಟಸ್ ಪ್ಲಾನಿಂಗ್ ಅಂದ್ರೆ ಏನು ಅಂತಂದ್ರೆ, ಒಂದು ಭಾಷೆಯ ಸ್ಥಿತಿಗತಿ ಏನಿದೆ ಅಂತ ನೋಡ್ಕೊಳ್ಳುವಂಥದ್ದು. ಈಗ ಕನ್ನಡದಲ್ಲೂ ಸಾಕಷ್ಟು ಕನ್ನಡ ಒಂದಿಷ್ಟು ಮುಂದಿದ್ರು ಕನ್ನಡದಲ್ಲೂ ಸಾಕಷ್ಟು ಬೇರೆ ಬೇರೆ ತೊಂದರೆಗಳಿವೆ. ತುಳುವಲ್ಲೂ ಸಾಕಷ್ಟು ತೊಂದರೆಗಳು ನಾವು ನೋಡ್ತಾ ಇದೀವಿ. ಈ ಉದಾಹರಣೆಗೆ ಕಲಿಕೆಯ ವಿಚಾರಕ್ಕೆ ಬಂದಾಗ ತುಳು ಯಾವ ಮಟ್ಟದಲ್ಲಿದೆ, ಕಲಿಕೆಯ ವಿಚಾರಕ್ಕೆ ಬಂದಾಗ ತುಳು ಒಂದು ಭಾಷೆಯಾಗಿ ಈಗ ಕಲಿಯುವಂತ ಅವಕಾಶ ಕೆಲವು ಶಾಲೆಗಳಲ್ಲಿ ಏರ್ಪಟ್ಟಿದೆ ಅಂತ ಇದೆ. ಆದ್ರೂ ನಿಜವಾಗ್ಲೂ ಇರ್ಬೇಕಾದದ್ದು ಏನು ಅಂತಂದ್ರೆ, ತುಳು ಮಾಧ್ಯಮದಲ್ಲಿ ಶಾಲೆಗಳು ನಡಿಬೇಕಾದಂತ ವ್ಯವಸ್ಥೆ ಇರ್ಬೇಕಾಗಿತ್ತು, ಬಹಳ ಹಿಂದಿನಿಂದನೇ ಇರ್ಬೇಕಾಗಿತ್ತು ಅನ್ನೋದನ್ನ ನಾನು ಪ್ರತಿಪಾದಿಸ್ತಾ ಬಂದಿದ್ದೀನಿ. ಹಾಗೆ ಆಡಳಿತಕ್ಕೆ ಬಂದಾಗ ಈಗ ಆಡಳಿತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಳು 8ನೇ ಶೆಡ್ಯೂಲಿಗೆ ಸೇರಿಸಬೇಕು ಅನ್ನುವಂತ ಒಂದು ಬೇಡಿಕೆ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಅದಕ್ಕೆ ಒಂದು ಬೇಡಿಕೆ ಸುತ್ತ ನಡೆಯುವಂತ ಅಭಿಯಾನಗಳಲ್ಲಿ ಸಾಕಷ್ಟು ಕನ್ನಡ ಭಾಷಿಕರು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ತುಳು ನಮ್ಮದೇ ಭಾಷೆ, ಕರ್ನಾಟಕದ ಭಾಷೆ. ತುಳುವಿಗೆ ಈಗ ಒಂದು ವಿಧಾನಸಭೆಯಲ್ಲಿ ಒಬ್ಬ ಶಾಸಕರು ಆಯ್ಕೆಯಾಗಿ ಬಂದು ಪ್ರಮಾಣ ತೆಗೆದುಕೊಳ್ಬೇಕಾದಾಗ ಅವರು ಅಸ್ಸಾಮಿ ಭಾಷೆಯಲ್ಲಿ ಬೇಕಾದ್ರೆ ಬೆಂಗಳೂರಲ್ಲಿ ಪ್ರಮಾಣ ತೆಗೆದುಕೊಳ್ಬಹುದು, ಆದ್ರೆ ತುಳು ಭಾಷೆಯಲ್ಲಿ ತೆಗೆದುಕೊಳ್ಳೋ ಹಾಗಿಲ್ಲ. ಯಾಕೆ ಅಂದ್ರೆ ಅದಕ್ಕೆ 8ನೇ ಶೆಡ್ಯೂಲ್ ಅಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳೋದು ಎಂತ ಬೇಸರದ ಸಂಗತಿ ಅಂತ ನಾನು ಅನ್ಕೊಳ್ತೇನೆ. ಹಾಗಾಗಿ ಈಗ ಕಲಿಕೆ, ಆಡಳಿತ, ಮನೋರಂಜನೆ ಅಂತ ತಗೊಳ್ಳಿ. ಮನೋರಂಜನೆ ಅಂತಂದಾಗ ತುಳು ಭಾಷೆಯ ಸಿನಿಮಾಗಳು ಈಗ ಸಾಕಷ್ಟು ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಅದರಿಂದಾಗಿ ತುಳುವಿನ ಕಲಾವಿದರು ಬರ್ತಾ ಇದ್ದಾರೆ, ತುಳುವಿನ ಕಥೆಗಳು ಸಿನಿಮಾ ಆಗುವಂತದ್ದು ಆಗ್ತಾ ಇದೆ. ಅದಷ್ಟಕ್ಕೆ ನಿಲ್ಬಾರ್ದು, ಇನ್ನೂ ಸಾಕಷ್ಟು ಕಾಂಟೆಂಟ್ ಬರ್ಬೇಕಾದಿದೆ. ಈಗ ತುಳುವಿನ ಮಕ್ಕಳನ್ನು ನೀವು ಟಿವಿ ಮುಂದೆ ಕೂರಿಸಿದಾಗ ತಂದೆ ತಾಯಿ ಇಬ್ರು ಕೆಲಸ ಮಾಡ್ಕೊಂಡು ಮಗುನ ಟಿವಿ ಮುಂದೆ ಕೂರಿಸಿದ್ರೆ ತುಳುವಲ್ಲಿ ಕಾರ್ಟೂನ್ ನೋಡೋದಕ್ಕೆ ಯಾಕೆ ಅವಕಾಶ ಇರಬಾರ್ದು? ತುಳುವಲ್ಲಿ ಡಿಸ್ಕವರಿ ಈ ತರದೊಂದು ವಿಜ್ಞಾನದ ವಾಹಿನಿಗಳು ನೋಡೋಕೆ ಯಾಕೆ ಅವಕಾಶ ಇರಬಾರ್ದು? ಅಥವಾ ತುಳು ಪುಸ್ತಕಗಳು ಸಾಕಷ್ಟು ಪ್ರಿಂಟ್ ಆಗುವಂಥದ್ದು, ಅದು ಡಿಜಿಟಲ್ ಅಲ್ಲಿ ಕೂಡ ಬರುವಂಥದ್ದು, ಇಂಥದ್ದೆಲ್ಲ ನೋಡಿದಾಗ ಒಂದೊಂದು ಲ್ಯಾಂಗ್ವೇಜ್ ರಿಜಿಸ್ಟರ್ಗಳನ್ನು ತಗೊಂಡು ಅದರಲ್ಲಿ ಎಲ್ಲಿ ತುಳು ಯಾವ ಸ್ಥಿತಿಲಿದೆ, ಎಲ್ಲಿಗೆ ಹೋಗ್ಬೇಕು, ಯಾವ್ಯಾವ್ದ್ರಲ್ಲಿ ಸರ್ಕಾರದ ಪಾತ್ರ ಇದೆ, ಯಾವ್ಯಾವ್ದ್ರಲ್ಲಿ ಸಮುದಾಯದ ಪಾತ್ರ ಇದೆ, ಯಾವ್ಯಾವ್ದ್ರಲ್ಲಿ ಇಂಡಿವಿಜುವಲ್ ಆಗಿ ನಮ್ಮ ಪಾತ್ರ ಇದೆ ಅನ್ನೋದನ್ನ ನಾವು ನೋಡ್ಕೊಂಡು ಒಂದ್ ಸ್ವಲ್ಪ ವ್ಯವಸ್ಥಿತ ಪ್ರಯತ್ನಗಳನ್ನ ಮಾಡಿದ್ರೆ ಇನ್ನಷ್ಟು ಗಟ್ಟಿಯಾಗಿ ತುಳುನ ಕಟ್ಟುವಂತ ಕೆಲಸಗಳನ್ನ
ತುಳು ಭಾಷಿಕರೆಲ್ಲ ಸೇರ್ಕೊಂಡು ಮಾಡ್ಬೋದು ಅಂತ ನಾನು ಅನ್ಕೊಳ್ತೀನಿ. ಆ ನಿಟ್ಟಿನಲ್ಲಿ ತುಳು ಮತ್ತೆ ಕನ್ನಡದ ನಡುವಿನ ಸಂಬಂಧ ನೂರಾರು ವರ್ಷಗಳಿಂದನೂ ಒಂದ್ ರೀತಿಯಲ್ಲಿ ಅದು ಕೊಡು ತೆಗೆದುಕೊಳ್ಳುವ ಸಂಬಂಧ, ಅನ್ಯೋನ್ಯವಾದ ಸಂಬಂಧ ಇದೆ. ಅಲ್ಲೇನು ಜಗಳ ಅಥವಾ ಭಿನ್ನಾಭಿಪ್ರಾಯ ಭಾಷೆಗಳ ಕಾರಣಕ್ಕಾಗಿ ವೈಷಮ್ಯ ತರದ್ದು ಒಂದು ವಾತಾವರಣ ಹಿಂದೆಂದೂ ಇರಲಿಲ್ಲ. ಈಗ ನನಗೆ ಅಷ್ಟೊಂದು ತುಳು ಅಷ್ಟೊಂದು ಸ್ಪಷ್ಟವಾಗಿ ಬರ್ಲಿಲ್ಲ ಅಂದ್ರೂ, ಯಾಕಂದ್ರೆ ನಾನು ಕುಂದಾಪುರದ ಭಾಗದಲ್ಲಿ ಹುಟ್ಟಿದವನು, ಓದ್ ಬೆಳೆದಿದ್ದ ಧಾರವಾಡದಲ್ಲಿ ಅನ್ನೋ ಕಾರಣಕ್ಕೆ. ಅದು ನನ್ನ ಮನೆಯಲ್ಲಿ ನನ್ನ ತಂದೆಗೆ, ನನ್ನ ದೊಡ್ಡ ಅಕ್ಕನಿಗೆ ತುಳು ಅಲಯನ್ಸ್ ಇದೆ, ನನ್ನ ತಂಗಿಗೆ ತುಳು ಅಲಯನ್ಸ್ ಇದೆ. ಹಾಗಾಗಿ ಅವರಿಗೆಲ್ಲ ತುಳು ಬರುತ್ತೆ. ನಾನು ಇವತ್ತಿಗೆ ನಿಮ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡು ಬರುವಾಗಲೂ ಕೆಲವುದನ್ನೆಲ್ಲ ನನ್ನ ಅಕ್ಕನ ಹತ್ರ ಮಾತಾಡಿ ತುಳುವಲ್ಲಿ ಬರ್ಕೊಂಡು ಕೂಡ ಬಂದೆ. ಕೊನೆಯಲ್ಲಿ ಒಂಚೂರು ಅದನ್ನ ತುಳುವಲ್ಲಿ ಹೇಳೋಣ ಅಂತ ಅನ್ಕೊಂಡೆ. ಈಗ ಮುಖ್ಯವಾಗಿ ಮೈಲ್ಯಾಂಗ್ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಲಕ್ಷ್ಮೀಕಾಂತ್ ಅವರು ಒಂದ್ ದಿವಸ ಫೋನ್ ಮಾಡಿ ಇದನ್ನ ಹೇಳಿದ್ರು. ಸೊ ನಾವು ಮೈಲ್ಯಾಂಗ್ ಶುರು ಮಾಡಿದ ಉದ್ದೇಶ ಅಂದ್ರೆ, ನಾನು ಮತ್ತೆ ನನ್ನ ಜೊತೆಗಿರೋರು 15 ವರ್ಷದಿಂದ ನಾನು ಸಾಫ್ಟ್ವೇರ್ ಇದ್ದೆ, ಅವರು 25 ವರ್ಷದಿಂದ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ವಿ. ಕನ್ನಡದಲ್ಲಿ ಈ ತರದ ಪುಸ್ತಕಗಳೆಲ್ಲ ಬರೀ ಪ್ರಿಂಟಿಂಗ್ ನಿಂತು ಹೋಗಿದೆ. ಈ ಪ್ರಪಂಚದಲ್ಲಿ ಎಷ್ಟೋ ಭಾಗಗಳಲ್ಲೆಲ್ಲ ಕನ್ನಡ ಪುಸ್ತಕಗಳನ್ನ ಓದ್ಬೇಕನ್ನೋರ್ತಾರೆ. ಕೆಲವರಿಗೆ ಇವತ್ತು ಓದಕ್ ಆಗಲ್ಲ, ಹಾಗಾಗಿ ಅವರು ಆಡಿಯೋದಲ್ಲಿ ಕೇಳೋದಂತ ಒಂದು ಅವಕಾಶ ಸಿಕ್ಕಿದ್ರೆ ಕೇಳ್ಬೇಕು ಅನ್ನೋರಿದ್ದಾರೆ. ಯಾಕೆ ಒಂದು ಮಾಡರ್ನ್ ಡಿಜಿಟಲ್ ಪಬ್ಲಿಷಿಂಗ್ ಹೌಸ್ ಅನ್ನೋ ತರದ ಒಂದು ವೇದಿಕೆನ ಕಟ್ಟಿ ಅದರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕನ್ನಡ ಪುಸ್ತಕಗಳನ್ನ ಓದೋದಕ್ಕೆ, ಕೇಳೋದಕ್ಕೆ ಎರಡು ಅವಕಾಶ ಮಾಡ್ಕೊಡೋಣ. ಪ್ರಕಾಶಕರಿಗೆ, ಲೇಖಕರಿಗೆ ಅದನ್ನ ಅವರು ನಮ್ಗೆ ಕೊಟ್ರೆ ಅದನ್ನ ಮಾರಾಟ ಮಾಡಿದಾಗ ಅದಕ್ಕೊಂದು ರಾಯಲ್ಟಿ ಅವರಿಗೆ ಸಿಗುವಂತ ಒಂದು ಟ್ರಾನ್ಸ್ಪರೆಂಟ್ ಆದ ವ್ಯವಸ್ಥೆನ ಯಾಕೆ ಕಟ್ಟಬಾರ್ದು. ಮತ್ತೆ ಈ ರೀತಿ ನಾವು ಒಂದ್ ರೀತಿಲಿ ಮುಂದಿನ ತಲೆಮಾರಿಗೆ ಎಲ್ಲವನ್ನೂ ಮೊಬೈಲ್ ಅಲ್ಲೇ ಕನ್ಸ್ಯೂಮ್ ಮಾಡ್ತಿರುವಂತ ಒಂದು ಜನರೇಷನ್ ಇದೆ. ಅವ್ರನ್ನ ಮೊಬೈಲ್ ಡಿಜಿಟಲ್ ನೇಟಿವ್ಸ್ ಅಂತ ಕರೀತಾರೆ. ಡಿಜಿಟಲ್ ನೇಟಿವ್ಸ್ ಅಂದ್ರೆ ಅವ್ರು ಯಾರು ಓದಿದ್ರೆ, ಕೇಳಿದ್ರೆ, ನೋಡಿದ್ರೆ ಎಲ್ಲವೂ ಮೊಬೈಲ್ ಅಲ್ಲೇ ಮಾಡುವಂಥವ್ರು. ಅಂಥವ್ರು ಇವತ್ತು ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ದೇಶದಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ನಮ್ಮ ಭಾಷೆಯನ್ನ ಕೊಂಡ್ಕೊಂಡು ಹೋಗೋದಾದ್ರೆ ನಾವು ಮೊಬೈಲ್ ಅಲ್ಲೇ ಪುಸ್ತಕ ಮತ್ತೆ ಆಡಿಯೋ ಪುಸ್ತಕಗಳನ್ನ ಕೊಡುವಂತದನ್ನ ಯಾಕೆ ಮಾಡಬಾರ್ದು ಅನ್ನೋ ಪ್ರಯತ್ನವಾಗಿ ನಾವು ಮೈಲ್ಯಾಂಗ್ ಶುರು ಮಾಡಿದ್ದು. ಆದ್ರೆ ಶುರು ಮಾಡಿದ ದಿನದಿಂದಲೂ ನನ್ನ ಮನಸ್ಸಲ್ಲಿ ಒಂದು ಆಸೆ ಇತ್ತು. ಅದೇನಂದ್ರೆ, ಇದು ಕನ್ನಡದಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು. ಕರ್ನಾಟಕದಲ್ಲಿರೋ ನಮ್ಮದೇ ಸಹೋದರ ಭಾಷೆ ತುಳು ಇರ್ಬೋದು, ಕೊಡವ ಇರ್ಬೋದು, ಕೊಂಕಣಿ ಇರ್ಬೋದು, ಅಂತ ಪುಸ್ತಕಗಳು ಬಂದ್ರೆ ಅದನ್ನು ನಾವಿಲ್ಲಿ ಹಾಕುವಂತ ಪ್ರಯತ್ನ ಮಾಡ್ಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನಮ್ಗೆ ಒಂದ್ ದಿವಸ ನಮ್ಮ ಲಕ್ಷ್ಮೀಕಾಂತ್ ಅವ್ರು ಫೋನ್ ಮಾಡಿ, ಈ ತರ ಒಂದು ತುಳು ಪುಸ್ತಕ ನಾವು ಪ್ರಿಂಟ್ ಅಲ್ಲಿ ಮಾಡಿದೀವಿ, ಬಟ್ ಅದನ್ನ ಇ ಬುಕ್ ಮಾಡೋ ವಿಚಾರದಲ್ಲಿ ನಮ್ಮ ಶಾಂತರಾಮಣ್ಣ ಅವರು ಆಸಕ್ತಿ ಹೊಂದಿದ್ದಾರೆ, ನೀವು ಅವ್ರ ಹತ್ರ ಮಾತಾಡ್ತೀರಾ ಅಂತ ಕೇಳಿದ್ರು. ನಾನು ಆ ಅವಕಾಶನ ತಗೊಂಡು ಅವ್ರ ಜೊತೆ ಮಾತಾಡದೆ, ಅವ್ರ ತಂಡದ ಜೊತೆ ಚರ್ಚೆ ಮಾಡಿದೆ. ಈಗ ತುಳು ಒಂದು ಪುಸ್ತಕ, ಕುವೆಂಪು ಅವರ ಪುಸ್ತಕ ನಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇ ಬುಕ್ ಆಗಿ ಬಂದಿದೆ. ಆಮೇಲೆ ಶಾಂತರಾಮಣ್ಣ ಅವ್ರು ಆಗ್ಲೇ ಕೇಳಿದ ಹಾಗೆ ಸಾಕಷ್ಟು ತುಳುವಿನ ಲಿಟ್ರೇಚರ್ ಏನೇನು ಒಳ್ಳೊಳ್ಳೆ ಪುಸ್ತಕಗಳು ಬಂದಿದ್ದಾವೋ ಅದನ್ನೆಲ್ಲ ಡಿಜಿಟಲ್ ಅಲ್ಲಿ ಪ್ರಪಂಚದ ಯಾವ್ಯಾವ್ದೋ ಭಾಗದಲ್ಲಿ ಕೂತ್ಕೊಂಡಿರುವಂತ ತುಳು ಭಾಷಿಕರು ಓದೋದಕ್ಕೆ ಅನುಕೂಲ ಆಗೋ ರೀತಿಲಿ ನಮ್ಮ ಮೈಲ್ಯಾಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಅದನ್ನ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರನೂ ನಾವು ಕೊಡ್ತೀವಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಯಾಕೆಂದ್ರೆ ನನ್ನ ಪಾಲಿಗೆ ಕನ್ನಡ ಬೇರೆ ಅಲ್ಲ, ತುಳು ಬೇರೆ ಅಲ್ಲ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳಿದ್ದಾಗೆ. ನಮಗೆ ಎರಡು ಭಾಷೆಗಳು ಬೆಳಿಬೇಕು. ತುಳು ಎಷ್ಟು ಕನ್ನಡಕ್ಕೆ ಏನೇನು ಹಕ್ಕುಗಳಿದೆ, ಏನೇನು ಅವಕಾಶಗಳಿದೆ, ಅದೆಲ್ಲ ತುಳು ಭಾಷೆಗೂ ಲಭ್ಯ ಆಗ್ಬೇಕು. ಯಾಕಂದ್ರೆ ಭಾಷೆ ಅನ್ನೋದು ಬರೀ ಒಂದು ಮಾತಿನ ಒಂದು ವಿಚಾರ ಅಲ್ಲ, ಅದು ಅದಕ್ಕಿಂತ ಮಿಗಿಲಾದದ್ದು. ಅದರಲ್ಲಿ ಒಂದು ಪರಂಪರೆ ಇದೆ, ಅದರಲ್ಲಿ ಒಂದು ಸಂಸ್ಕೃತಿ ಇದೆ, ಅದರಲ್ಲಿ ಒಂದು ಹೆರಿಟೇಜ್ ಇದೆ. ಅದು ಯಾವುದು ಕಳೆದು ಹೋಗ್ಬಾರ್ದು. ಅದು ಕಳೆದು ಹೋದ್ರೆ, ಒಂದು ಭಾಷೆ ಕಳೆದು ಹೋದ್ರೆ ಇಡೀ ಮನುಕುಲಕ್ಕೆ ಆಗುವಂತ ಒಂದು ದೊಡ್ಡ ಲಾಸ್ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಈ ನಿಟ್ಟಿನಲ್ಲಿ ತುಳು ಭಾಷಿಕರ ಜೊತೆ ತುಳುವಿಗೆ ಏನೇನು ಸಹಾಯನ ಮೈಲ್ಯಾಂಗ್ ಮೂಲಕ ಮಾಡಕ್ಕಾಗುತ್ತೋ ಅದೆಲ್ಲ ನಾನು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೇನೆ. ಕೊನೆಯದಾಗಿ 1-2 ಸಾಲ ನಾನು ತುಳು ಚೂರು ಬರ್ತ್ಕೊಂಡ್ ಬಂದಿದ್ದೆ, ಆದ್ರಿಂದ ಏನಾದ್ರು ತಪ್ಪಾಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಎನ್ನ ಮಾತ ತುಳುವ ಬಂಧುಲೇಗ ನಮಸ್ಕಾರ. ತುಳು ಬೊಕ್ಕ ಕನ್ನಡ ರಡ್ಡಲ ದ್ರಾವಿಡ ಭಾಷೆಲು ರಡ್ಡ ಭಾಷೆದ ನಡುಟ ಅವೇತೋ ವರ್ಷದ ದೋಸ್ತಿ ಮೋಕೆ ಉಂಡು. ತುಳುವೆ ಕರ್ನಾಟಕದ ಮಾತ್ ಕೆಡೆಟ್ ಬೇಲೆ ದೊಟ್ಟು ಕನ್ನಡದ ಅಕ್ಲೇನ ಮೋಕೆ ದೋಸ್ತಿ ಕತೆ ದೊಟ್ಟು ಕರ್ನಾಟಕದ ಏಳಿಗೆಗೆ ಮಲ್ಲ ಮಟ್ಟದ ಸಕಾಯ ಮಲ್ದೇರ್ ಇಂಚಿನ ಪೊರ್ಲುನು ಪಟ್ಟುನ ಖುಷೀತ್ ದಿನ ಇನೀತ್ ಲೇಸ. ತುಳು ಭಾಷೆದ ಸಾಹಿತ್ಯ ಪರಪೋರ್ಕುನು ಆರ್ನ ಪದ ಗದ್ಯ ವೈದ್ಯ ಗ್ರಂಥದ ಮುಖೇನ ಬೊಲ್ಪುಗು ಕಂತಿನ ತುಳುಲಿಪಿ ಬ್ರಹ್ಮ ಪುಂಡೂರು ವೆಂಕಟರಾಜ್ ಪುಣ್ಚಿತ್ತಾಯ ಮೇರೆನ ನೆಂಪುಡು ಐಲೇಸ ಕೂಟದ ತುಳು ಪದೋ ಕುಲೆ ಈ ಬುಕ್ನ ಮೈಲ್ಯಾಂಗ್ ಆಪ್ ಮುಖೇನ ಲೋಕೋದ ಮಾತ ತುಳುವೇರ್ಗ ಮುಟ್ಟಾಯರೆ ಆಪಿನ ಎಂಕ್ಲಿನ ಪಾಲ್ಗ ಪೆರ್ಮೆದ ಇಸೆಯ ಮುಂದೇನ ನಮರ್ದ ಮಲ್ಪಾಯಿನ ಐಲೇಸ ಕೂಟದ ಮಾತೆಯರೇಗ್ಲ ಟೋಟಲ್ ಕನ್ನಡದ ಲಕ್ಷ್ಮೀಕಾಂತ್ ಮೇರೆಗ್ಲ ಸೊಲ್ಮೇಲು. ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಸಂತ್ ಶೆಟ್ರ ಇರ್ನ ತುಳು ಎನ್ನ ತುಳು ಆದ್ರೂ ಕೂಡ ತುಂಬಾ ಭಾಷಣದಲ್ಲಿ ನೀವು ವ್ಯಕ್ತಪಡಿಸಿದಂತ ಒಂದು ಅನಿಸಿಕೆ, ಆ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಏನಿದೆ, ಲ್ಯಾಂಗ್ವೇಜ್ ಪ್ಲಾನಿಂಗ್,
ಅದು ಲ್ಯಾಂಗ್ವೇಜ್ ಪ್ಲಾನಿಂಗ್, ರೈಟ್? ಲ್ಯಾಂಗ್ವೇಜ್ ಪ್ಲಾನಿಂಗ್ ಈ ಭಾಷೆಯ ಅಭಿವೃದ್ಧಿಗೆ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅಂತ ಹೇಳುವಂಥದ್ದು ನನ್ನ ಭಾವನೆ. ಆದ್ರೆ ಇಂಥ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಹೆಚ್ಚು ಮಾತಾಡ್ಬೇಕು ಅಂತ ಅನಿಸ್ತದೆ. ಆದ್ರೆ ಸಮಯದ ಅಭಾವ ಇರೋದ್ರಿಂದ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಇಂಥ ನನ್ನ ಒಂದು ಸಲಹೆ ನಿಮಗೆ, ಈ ವಿಷಯವನ್ನ ನೀವು ಇಂಥ ಒಂದು ವೇದಿಕೆಯಲ್ಲಿ ಒಂದು ಚರ್ಚೆಯ ವಿಷಯವಾಗಿ ಇಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಆದ್ರೆ ದಯವಿಟ್ಟು ನನ್ನನ್ನು ಮರಿಬೇಡಿ, ನಾನು ಬರ್ತೇನೆ ಅಲ್ಲಿ. ನಾನು ಭಾಗವಹಿಸ್ಲಿಕ್ಕೆ ನಾನು ಬಹಳ ಉತ್ಸುಕನಾಗಿದ್ದೇನೆ. ರಮೇಶ್ ಶೆಟ್ರೆ, ಇನ್ ಬಿಟ್ವೀನ್ ಒಂದ್ ಮಾತು ಹೇಳಿ. ವಸಂತ್ ಅವರ ತರನೇ ಕನ್ನಡ ಬಂದಿಲ್ಲ ಅಂದ್ರೂ ತುಳು ಭಾಷೆಗೆ, ತುಳು ಬಂದಿಲ್ಲ ಅಂದ್ರೂ ತುಳು ಭಾಷೆಗೆ ವಿಶೇಷ ಪ್ರೋತ್ಸಾಹ ಕೊಡುವಂತ ಇನ್ನೊಬ್ಬ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಮುಂಬೈ ಯೂನಿವರ್ಸಿಟಿಯ ಜಿ.ಎನ್. ಉಪಾಧ್ಯಾಯರು. ಜಿ.ಎನ್. ಉಪಾಧ್ಯಾಯರು ಬಂದಿರೋದು. ಇವರು ಅಷ್ಟೇ ಬಹುಶಃ ಕನ್ನಡ, ನಾನು ತುಳು ಮಾತಾಡಿದ್ ನೋಡಿಲ್ಲ, ಆದ್ರೆ ತುಳು ಭಾಷೆ ಬಗ್ಗೆ ಇರುವ ಅವರ ಅಭಿಮಾನ ಅದಕ್ಕೆ ಸಾಕ್ಷಿಯಾಗಿ ನನ್ನ ಒಂದು ತುಳು ಪುಸ್ತಕವನ್ನು ಮೊದಲ ಬಾರಿಗೆ ಯೂನಿವರ್ಸಿಟಿಯಲ್ಲಿ ಬಿಡುಗಡೆ ಮಾಡಿದಂತ ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಸರ್ ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ದಯವಿಟ್ಟು ಕೊನೆಯವರೆಗೆ ನಿಲ್ಬೇಕು, ನಿಮ್ಮ ಹತ್ರ ಒಂದು ಮಾತಾದ್ರೂ ಕೇಳ್ಬೇಕು ಅಂತ ಆಸೆ ಇದೆ ನನಗೆ. ಮುಂದುವರಿಸಿ ಸರ್. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ, ಇದು ಬಹುಶಃ ವಸಂತ್ ತುಳು ಭಾಷೆಯಲ್ಲಿ ಇದು ಮೊದಲ ಈ ಬುಕ್ ಅಲ್ವಾ? ಇಷ್ಟವರೆಗೆ ಯಾವುದೇ ತುಳು ಈ ಬುಕ್ಗಳು ಪ್ರಕಟ ಆಗಿಲ್ಲ. ಸಣ್ಣ ಪುಟ್ಟ ಸ್ಕ್ಯಾನಿಂಗ್ ಮಾಡಿದಂತ ಪುಸ್ತಕಗಳು ನಿಮಗೆ ಸಿಗ್ಬೋದು ಹೊರತು ಒಂದು ಸುಶಿಕ್ಷಿತ ಆಪ್ ಅಲ್ಲಿ ಫಸ್ಟ್ ಟೈಮ್ ಒಂದು ಪುಸ್ತಕ ಬರ್ತಾ ಇದೆ. ಸದ್ಯಕ್ಕೆ ಅವರು ಇನ್ನೊಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ತುಳುವಿಗೆ ಅನುವಾದ ಆಗಿದೆ. ಅದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಎರಡನೇ ಪುಸ್ತಕವಾಗಿ ಕರ್ವಾಲ ಬರ್ತಾ ಇದೆ. ಮೊದಲನೇ ಪುಸ್ತಕವಾಗಿ ಕುವೆಂಪು ಇದೆ. ಅದು ನಮ್ಮ ಹೆಮ್ಮೆ ಅಂತ ನಿಮ್ಗೆ ಆ ಮೂಲಕ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದು ಹೀಗೆ ವಸಂತ್ ಶೆಟ್ರೆ, ನಿಮ್ಮ ಕನ್ನಡ ಮತ್ತು ತುಳು ಅಭಿಮಾನಿಯಾಗಿ ಮತ್ತು ಪ್ರಕಾಶಕರಾಗಿ ನಿಮ್ಮ ಸಾಹಿತ್ಯ ಸೇವೆ ಹೀಗೆ ಸಾಗ್ಲಿ ಅಂತ ಹೇಳಿ ನಾನು ಐಲಸ ಪರವಾಗಿ ನಿಮ್ಗೆ ಹಾರೈಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನವೀನ್ ರೋಷನ್ ಪಿಂಟು, ಅಧ್ಯಕ್ಷರು ತುಳುಕೂಟ ಬ್ಯಾಂಕಾಕ್, ಇವರ ಪರಿಚಯ. ಅದರ ಮೊದಲು ನನಗೆ ಬ್ಯಾಂಕಾಕ್ ವಿನಯ್ ರೈಲ ವೈದ್ಯರು ಕಾರ್ಯಕ್ರಮಕ್ಕೂ ಶಾಂತರಾಮಣ್ಣ ನಮಸ್ಕಾರ ಬೊಕ್ಕಾರೆಗ್ಲ ನಮ್ಮ ಐಲಸದ ಪರವಾದ ಎತ್ಕೊನ್ವಾ ಈ ಕಾರ್ಯಕ್ರಮಕ್ಕೂ. ನವೀನ್ ರೋಷನ್ ಪಿಂಟು ಇವರ ಪರಿಚಯ, ಸಂಘಟಕ ಮತ್ತು ತುಳುವೆರಿಂಕ್ಲು ಇದರ ಮಾಜಿ ಅಧ್ಯಕ್ಷರಾಯಿನ ಶ್ರೀ KN ಅಡಿಗ ಇವರಿಂದ. ನಮಸ್ತೆ. ಭಿನ್ನಾತಿ ಭಿನ್ನರ್ನಕ್ಲೆ ಮಸ್ತ್ ಜನ ಬೈದಾರೆ ಅಕ್ಲೆ ಪಾತ್ರ ಪೂರ ಕೈಂಡ ಅಂಕ್ಲೆ ಈ ಕೈಂಡ ತಿಪ್ಪನಕನೆ ನನಗೆ ತುಳುತ್ತ ಪೊರ್ಲೆ ಗಮ್ಮತ್ತು ಪೂರ ಗೊತ್ತಾವಂತುಂಡು. ಐಲೇಸ ಶುರುವಾತ್ 4 ತಿಂಗಳ ಆಗಸ್ಟ್ ತಿಂಗಳ ಶುರುವಾಯಿ ನಾವು ಐದು ಬುಕ್ಕ ನಮ್ಮ ಒಂದೊಂದೇ ದೇಶದಾಗಲ ಶ್ರೀ ಸರ್ವೋತ್ತಮ ಶೆಟ್ಟಿ ನಮ್ಮೊಟ್ಟಿಗೆ ಸೇರ್ಸಾವಂತ ಪೋಯಿರು. ಇನಿ 22 ದೇಶದಾಗಲ ನಮ್ಮೊಟ್ಟಿಗೆ ಉಳ್ಳೇರಿನ ಪಂಟ ಇರ್ನ ವಸ್ತು ಮಲ್ಲ ಪೆರ್ಮೆ ಓಲೈಚಿ ನಮ್ಮ ರಾಜಧಾನಿ ತುಳು ಸಂಘಟನೆಗೆ ಮಸ್ತ್ ಕೊಡಿರುವಂತ ಅಂಟ ಇನಿ ರಾಜಧಾನಿ ಬ್ಯಾಂಗ್ಳೂರ್ ಹತ್ತು ಇಂಡಿಯಾ ಹತ್ತು ವಿಶ್ವದೊಟ್ಟಿಗೆ ನಮ್ಮ ತುಳುವರೊಟ್ಟಿಗೆ ನಮ್ಮ ಉಳ್ಳೊಂದು ಪಣಿರ ಖುಷಿ ಹಾಕೊಂಡು ಅವೇ ನಮ್ಮ ಶಾಂತರಾಮೇರ್ಲ ಐಟ್ ನಾಡು ಮಿನ್ನೇರ್ ಎತ್ತೊಂದು ಬರ್ತದೆ ಈ ಕಾರ್ಯಕ್ರಮಕ್ಕೆ ಒಂಜಿ ಕೊರಲು ಕೊಡ್ತೇವೆ. ಐಟ್ ನಂಗೆ ಕುವೆಂಪು ನೂತೊಂಜಿ ನೆಂಪುದು ಪಂಟ್ನ ಪುಸ್ತಕದ ಬಿಡುಗಡೆದ ಸಮಯಟ್ಟು ನವೀನ್ ರೋಷನ್ ಪಿಂಟೋ ಆರೆಲ್ಲ ಒಂಜಿ ಮುಖ್ಯ ಭಿನ್ನರ ಎತ್ತಿನೋ ನಮ್ಮ ಮಲ್ತ ಒಂಜಿ ಬಾರಿ ಖುಷಿತ ವಿಷಯ. ತುಳುನಾಡು ಬಿಡ್ತು ವಿದೇಶದ ಹೋತು ಅಲ್ಪ ಒಂಜಿ ಸಂಘ ಕಟ್ಟೋಡು ಪಂಟವು ಎಲ್ಲೇ ವಿಷಯ ಆಯ್ತು. ತುಳುವೇರ್ನ ಒಟ್ಟಾತು ಸೇರ್ಸಾತು ಆ ಸಂಘ ಕಟ್ಟದು ಇನಿ ಒಂಜಿ ಸಂಘದ ಗುರಿಕಾರ ಆತು ಇನಿ ನಮ್ಮೊಟ್ಟು ಗುಳ್ಳೆರ ಆರು ಪಣೆರ ಬಾರಿ ಪೆರ್ಮಿಟ್ ಪಣ್ಣೊಂದುಳ್ಳೆ. ಶ್ರೀ ನವೀನ್ ರೋಷನ್ ಪಿಂಟೋ ಮೂಲತಃ ಕುಡ್ಲತ ಬಲ್ಮಠ ತಾರ ಮಡಂತ್ಯಾರು ಸಾಕ್ರೆಡ್ ಹಾರ್ಟ್ ಕಾಲೇಜಿತ 2005ನೇ ಇಸವಿಡ್ ವಾಣಿಜ್ಯ ಪದವಿ ಮುಗಿತಿಲಕ್ಕನೆ ಶ್ರೀ ನವೀನ್ ಪಿಂಟೋ ಕರಿನ 15 ವರ್ಷದಿಂಚಿ ಡೈಲ ಥೈಲ್ಯಾಂಡ್ ದ ಬ್ಯಾಂಕಾರ್ಡ್ ಟೆಕ್ಸ್ಟೈಲ್ ಟ್ರೇಡಿಂಗ್ ಕಂಪನಿಡ್ ಬೇಲೆ ಮಲ್ತೊಂದು ಉಳ್ಳೇರು ಟೆಕ್ಸ್ಟೈಲ್ಸ್ ಅಲ್ಪ ಆ ಬೇಲೆ ಮಾತ್ರ ಮಲ್ಕೊಂಡೆ ಹತ್ತು. ನಮ್ಮ ಅಪ್ಪ ಭಾಷೆ ಕೊಂಕಣಿ, ಆ ಕೊಂಕಣಿ ಭಾಷೆ ಆತಿತ್ತಂಡ್ಲ ಆರು ತುಳು ಭಾಷೆದ ಮಿತ್ತದ ಮೋಕೆಟ್ ಕರಿನ 4 ವರ್ಷದಿಂಚಿ ಬ್ಯಾಂಕಾಕ್ ನಗರಡು ತುಳುಕೂಟ ಕಟ್ಟೊಂದು ತುಳುತ ಜನಕಳೆಲ್ಲ ಒಟ್ಟು ಸೇರ್ಸ ಒಂದು ಉಳ್ಳೇರು. ಹೌದಲ್ಲ, ಎಲ್ಲೇ ಕೆಲಸ ನಮ್ಮ ಮಾತೃಭಾಷೆ ಓವನ್ ಪಂಟ ಕರಾವಳಿತ ವಿಶೇಷ ಪಂಟವೇ ಏರು ಆ ಭಾಷೆ ಪಾತ್ರಿಂಟ್ಲ ಅಕ್ಲೆ ಮಾತ ತುಳುವೆ ಒಂಜಿ ಮೂಲಾಂತ ಪಂಟ ಒಂಜಿ ಭಾವನೆ ಉಂಡು. ಆ ಭಾವನೆಟೆ ಪಿಂಟೋ ಸಮೇತ ಅಲ್ಪ ಹೋತು ತುಳುತಕ್ಕಿನ ಒಟ್ಟು ಒಂಜಿ ಸಂಘ ಕಟ್ಟಿಯರು ಅಕ್ಲಿನ ಊರ ಒಟ್ಟು ಪಾಡೊಂಡೇರು.
ಇನಿ ನಮ್ಮ ಐಲೇಸದ ಈ ಬುಕ್ ಬಿಡುಗಡೆದ ಬುಕ್ ಬಿಡುಗಡೆಗೆ ನಮ್ಮೊಟ್ಟುಗಾರು ಲೋಕರ್ಮ ತುಳುವರ್ನ ಒತ್ತಾಸೆಡು ಸೇರ್ಸಾವ್ರೊಡತ್ ನಮ್ಮೊಟ್ಟುಗಾರು ಬತ್ತತು ಉಳ್ಳೇರು ಬತ್ತಿನ ಮಾತ್ರ ಅತ್ತು ಪಾತೇರಿಯರ್ಲ ಉಳ್ಳೇರು ಪ್ರತಿಯೊರೆಲ್ಲ ಪಾತೇರ್ನಾಗ ತುಳುತ ಬಗ್ಗೆ ನಂಗೆ ಪೆರ್ಮೆಂದ್ ಪಂಡ್ಕೊಂಡು ನಮ್ಮ ಒಂತೆ ಒಂಜಿದಿ ಕಡೆ ತುಳು ಸಂಘಟನೆ ಮಾಡ್ತಾರ ಪೋಂಟನೆ ಯೋಚನೆ ಹಾಕೊಂಡು ಊರು ಬಿಡ್ತು ನಣಂದಿ ಊರಿಗೆ ಸೇರ್ತು ನಮ್ಮ ಮಾತೃ ಭಾಷೆ ಒಂಜಿತ್ತಿರ್ಲ ತುಳು ಭಾಷೆ ಮಲ್ಲೆ ಅನ್ಪಂಟ್ ತೋಜಾತು ಕೊಡ್ತು ಅಲ್ಪಲ ಒಂಜಿ ಸಂಘ ಕಟ್ಟದ ಗುರಿ ಕಾರ್ಯ ಉಳಿಸ ಇರುತ್ತ ಈ ಕಿಂಜ ಪ್ರಾಯಗಳು ಅವು ವಿಶೇಷ ನಮ್ಮ ಸಂಘಟನೆ ಕಟ್ಟದೆ ಅವತ್ತಂತೆ 6ನೇ ಕೆಲಸ ಒಟ್ಟು ಸೇರ್ಸಾವಂತು ಸಂಘ ಕಟ್ಟಿಯರು ಈಗ ಇವತ್ಲ ಹೀರವೇಣಿ ಮಲ್ಲ ಸ್ವಲ್ಪ ನಮಸ್ಕಾರ ಹೊಣೊಂದುಳ್ಳೆ ಕಾರಣ ಈತೆ ಶ್ರೀ ನವೀನ್ ರೋಷನ್ ಪಿಂಟೋ ತೀರ್ನ ತುಳು ಅಭಿಮಾನಕ್ಕೂ ಎಂಕ್ಲ ಮಲ್ಲ ಹ್ಯಾಟ್ಸ್ ಆಫ್ ಹೊಣೊಂದುಳ್ಳೆ ಕಾರಣ ಈತೆ ಎಲ್ಲಿ ಪ್ರಾಯಡ್ ಮಾಲ್ತಿನ ಸಾಧನೆ ಮಲ್ಲೆ ಇನಿ ನಮ್ಮ ಐಲೇಸಗಿಗೆ ಜೊತೆ ಆತಾರೆ 22 ದೇಶದಲ್ಲಿ ಒಟ್ಟು ಸೇರ್ತಾರೆ ಈ ಸಂದರ್ಭ ಈರ ದೇಶನು ಈರು ಪ್ರತಿನಿಧಿನ ಸ್ವಂತ ಇನಿತ ಈ ವೇದಿಕೆಗೆ 10 ನಿಮಿಷದ ಬಗ್ಗೆ ಈರು ನಮ್ಮ ಪುಸ್ತಕ ಬಿಡುಗಡೆ ಅಂಚನೆ ಸಂಘ ಕಟ್ಟುಣ ಏತು ಬಂಗ ಅಲ್ಪ ಎಂಚ ಕಟ್ಟ್ಯಾರದ ಪಂಟ್ನಂತೆ ಮಾಹಿತಿ ಎಂಗ್ಲೆ ತಿರಿಪಾವಡು ಈರನ್ನು ಮೋಕೆಟ್ ಎದ್ಕೊಂದುಳ್ಳ ಬಲ್ಲೆ ನಮ್ಮ ದುಂಬು ರೆಡ್ಡು ಪಾತ್ರ ಪಲ್ಲೆ ಶ್ರೀ ನವೀನ್ ರೋಷನ್ ಪಿಂಟು ಈರು ಇಂಚ ಇಂಟ್ರೊಡಕ್ಷನ್ ಕುರಿಯಾರ ಎಂಕೆ ಪೊಡಿಯಾಡು ಮಾರ ಯಾನು ಮೂಲು ತುಳು ಕೊಟ್ಟಾಡು ಯಾನು ಒರಿಯಾತ್ ಮಲ್ತಿನ ಮಸ್ತ್ ಜನ ಉಲ್ಲೇರ್ ಮೂಲು ಎಂಕಲ್ ಮಸ್ತ್ ಎಂಕಲ ತುಳು ಕುಟ್ಟದ ದುಂಬು ಎಂಕಲ ಒಂಜಿ ತಾಯಿ ಕನ್ನಡ ಬಳಗ ತಂಪುನ ಒಂಜಿ ಸಂಘ ಉಂಡು ಅವು ಐತ ಸೀನಿಯರ್ಸ್ ಮೆಂಬರ್ಸ್ ಅಲ್ಪ ಏರ್ ಸೀನಿಯರ್ಸ್ ಮೆಂಬರ್ಸ್ ಉಲ್ಲೇರು ಅಕಲ್ ಪೂರ ತುಳು ಕೂಟದಕಲೆ ಸೊ ಅಕಲ್ ಪೂರ ಸೇರ್ದು ನಮ್ಮ ಒಂಜಿ ತುಳು ಕೂಟ ಮಲ್ಪುನ ಪನ್ಪುನ ಒಂಜಿ ಉದ್ದೇಶಡ್ ಎಂಕಲ್ 4 ವರ್ಷ ದುಂಬು ಎಂಕಲ್ ಇಂಚ ಪ್ಲಾನ್ ಮಲ್ತಿತ್ತ ಸೊ ನಮ್ಮ ತುಳುಕುಟ್ಟ ಐತೆ 4 ವರ್ಷ ಅಂಡ್ ನಮ್ಮ ಜಾಸ್ತಿ ಮೆಂಬರ್ಸ್ ಇಜ್ಜ ನಮ್ಮ 100 ಜನ ಮಾತ್ರ ಇಪ್ಪುನಿ ಅಂಡಲ ಎಂಕಲ್ ಒಂಜಿ ಫ್ಯಾಮಿಲಿ ಲೆಕ್ಕ ಒಂಜಿ ಒಂಜಿ ಈವೆಂಟ್ ಲೆಕ್ಕ ತುಪ್ಪು ಒಂಜಿ ನಮ್ಮ ಒಂಜಿ ತುಳುಕುಟ್ಟದ ತುಳು ಪಾತೆರ್ನ ಜನಕ್ಕುಲು ಒಂಜಿ ಫ್ಯಾಮಿಲಿ ಲೆಕ್ಕ ಗೆಟ್ ಟುಗೆದರ್ ಆದ್ ಎಂಕುಲು ಒಂಜಿ ಮೂಲು ಸೇರುವ ವರ್ಷ ಒಂಜಿ 4 ಸತಿ ಸೇರುವ ಸೊ ಅಂಚ ಎಂಕ್ ಇಂಬೇರ್ನ ವೀಣಾ ಶೆಟ್ಟಿ ಇಂಬೇರ್ನ ಪಾತೆರ ಬಾರಿ ಖುಷಿ ಅಂಡ್ ಆರು ತುಳುತ ಬಗ್ಗೆ ಒಂಜಿ ಆತೊಂಜಿ ಪಾತಿರಿ ಯಾನ್ ಬಾರಿ ಯಾರು ಕೇನೊಂದಿತ್ತೆ ಅರಿಗೆ ನಿಜವಾದ ಹ್ಯಾಟ್ಸ್ ಆಫ್ ಅರ್ನ ತುಳು ಭಾಷೆದ ನಾಲೆಜ್ ಯಾನ್ ಏರ್ನಲ್ಲ ಕುದರೆ ಮೂಲು ಪನೇರ ಪೂಪುಜಿ ನಲಕ್ ಟೈಮ್ ಇಜ್ಜಿ ತುಳು ಕುಟ್ಟದ ಮುಲ್ತ ತುಳು ಕುಟ್ಟದ ಪಂಪುನಂಡ ಅವೇ ಯಾನ್ ಪಂಡಿಲಕ ಎಂಕ್ಲ ಮಸ್ತ್ ಎಲ್ಯ ಸಂಘ ಎಂಕಲಿಗ್ ನಿಕ್ಕಲ ಮಾತೆರ್ನ ಸಹಕಾರ ಬೋಡು ಎಂಕಲ್ ಇತ್ತೆ ನೆಕ್ಸ್ಟ್ ಎಂಕಲ ಅದ ಪ್ಲಾನ್ಸ್ ಕೆಂಡ ಎಂಕಲ್ ಇತ್ತೆ ತುಲೆ ಎಂಕಲ್ ಜನ ಕಮ್ಮಿ ಉಲ್ಲೇರು ಅಂಚಾದ ಎಂಕಲ್ ನೆಕ್ಸ್ಟ್ ಎಂಕಲ್ನ ಪ್ಲಾನ್ ಕೆಂಡ ಎಂಕಲ್ ಮೇ ಬಿ ಸಿಂಗಾಪುರ್ ಮಲೇಷ್ಯಾ ಆಸಿಯಾನ್ ಕಂಟ್ರೀಸ್ ಪಂಡ ಉಲ್ಲೆ ನಮ್ಮ ಉಂಡತೆ ಆಸಿಯಾನ್ ಕಂಟ್ರೀಸ್ ಲೈಕ್ ಸಿಂಗಾಪುರ್ ಮಲೇಷ್ಯಾ ಥೈಲ್ಯಾಂಡ್ ಇಂಡೋನೇಷ್ಯಾ ಕಂಬೋಡಿಯಾ ಲಾವೋಸ್ ಅಂಚನೆ ಅಂಚಿತ್ನ ಪೂರ ಏರ ತುಳು ಪಾತೆರ್ನ ಏರ ಉಲ್ಲೇರು ಅಕ್ಲೇನು ಒಟ್ಟುಗು ಸೇರಾದ್ ನಮ್ಮ ಒಂಜಿ ಈವೆಂಟ್ ಮಲ್ಪುನ ಒಂಜಿ ಪ್ಲಾನ್ ಉಲ್ಲ ಸೊ ಇಂಕ್ಲೆಗ್ ನಿಕ್ಲ್ನ ಮಾತೆರ್ನಲ್ಲ ಸ್ಪೆಷಲ್ ಆದ ಏನ ಲೆಕ್ಕಡ್ ಮೂಲು ಮಿಡಲ್ ಈಸ್ಟ್ ಮಸ್ತ್ ಜನ ಉಲ್ಲೇರು ಇಂಕ್ ಆರ್ನ ಸರ್ವೋತ್ತಮ್ ಶೆಟ್ಟಿ ಆರ್ನ ಗುರ್ತುಂಡು ಜಾಸ್ತಿ ಇಂಕ್ ಗುರ್ತ ಇಜ್ಜಿ ಮಲ್ಲ ಮಲ್ಲ ಗಣ್ಯರು ಉಲ್ಲೇರು ಮೂಲು ಇಂಕ್ ಮಸ್ತ್ ಜನತ ಗುರ್ತ ಇಜ್ಜಿ ಅಂಡಲ ಅಕ್ಲ ಮಿಡಲ್ ಈಸ್ಟ್ ದಕ್ಲ ದುಬೈ ದಕ್ಲ ಒಮನ್ ದಕ್ನ ಒಮನ್ ಕುವೈಟ್ ಅಕ್ಲನಲ ಸಪೋರ್ಟ್ ಪೂರ ಬೋರ್ಡು ಎಂಕ್ಲೆಗ್ ಎಂಚ ಮಲ್ಪುನಿ ಆರ್ಗನೈಸೇಷನ್ ಎಂಚ ಮಲ್ಪುನಿ ಪನ್ಪುನ ಒಂಜಿ ಉದ್ದೇಶ ಬೊಕ್ಕ ಬ್ಯಾಂಕಾಕ್ ಎರೆಗ್ ಬರ್ರ ಇತ್ತಂದ ಬಲ್ಲಿ ಮೋಕೆಡ್ ಬಲ್ಲಿ ನಮ್ಮ ಮೋಕೆಡ್ ಎದುಕೊನೋಂಗ ಎಂಕ್ಲೆಗ್ ಕಾಂಟ್ಯಾಕ್ಟ್ ಮಲ್ಪುಲೆ ಏಪಲ ಯು ಗೈಸ್ ಆರ್ ವೆಲ್ಕಮ್ ಬೊಕ್ಕ ದಾದ ಪಾತ್ರ ಇತ್ತದು ಆತೆ ಎಂಕ್ಲೆಗ್ ಮೂಲು ಎಂಕ್ ತುಳುಕುಟ್ಟ ಬ್ಯಾಂಕಾಕ್ ಪರವಾದ ಎಂಕ್ ಬೊಕ್ಕ ವಿನೇರೆಗ್ ಮೂಲು ಆಹ್ವಾನ ಕೊರ್ತಿನಿಕ್ ಐಲೇಸ ತಂಡದಕ್ಲಿಗ್ ಯಾನ್ ಹೃತ್ಪೂರ್ವಕವಾದ ಸೊಲ್ಮೆ ಸಂದಾವುದುಲ್ಲೆ ಅಂಚನೆ ಈ ಬುಕ್ ಇಂದೊಂಜಿ ಸಕ್ಸಸ್ ಅವಾರ್ಡ್ ಪನ್ಪಿನ ಒಂಜಿ ಉದ್ದೇಶ ಎಲ್ಲ ಯಾನ್ ಈ ಸಮಯಡ್ ಯಾನ್ ಪಾತೆರ ಪಣೊಂದುಲ್ಲೆ ಮಾದ್ರೆಗ ಸ್ವಲ್ಪ ಧನ್ಯವಾದ.
ರೋಷನ್ ಸರಿ. ಶಾಂತರಮಣ್ಣ, ನೀವು ಒಂದು ಪಾಯಿಂಟ್ ಅವ್ರು ಹೇಳಿದ್ದನ್ನ ಗಮನಿಸ್ಬೇಕು. ಅವರು ಆಸಿಯನ್ ಕಂಟ್ರೀಸ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದ್ರು. ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಇನ್ನು ನೇಪಾಳ ಬಂದು 22 ಅಂತ ಹೇಳಿದ್ರಿ. ಈಗ ನಿಮ್ಗೆ ಇವ್ರಿಗೆ ಸಹಕಾರ, ನಿಮ್ಮ ಸಹಕಾರವನ್ನು ಕೇಳಿದ್ದಾರೆ ಅವರು. ನೀವು ಕೊಟ್ರೆ 30 ಕಂಟ್ರಿಗೆ ನಾವು ರೀಚ್ ಆಗ್ತೇವೆ ಅವ್ರು, ಅಲ್ವಾ? ಖಂಡಿತ ಖಂಡಿತ, ನಮ್ಮ ಪ್ರಯತ್ನನೂ ಅದೇ ಅಲ್ವಾ? ನವೀನ್, ಥ್ಯಾಂಕ್ಸ್ ಇನಿಶಿಯೇಟ್ ಮಾಡ್ತೀನಿ. ಇರ್ನ ಆಸಿಯನ್ ಕಂಟ್ರಿದ ಕನೆಕ್ಟಿವಿಟಿ ಬಾರಿ ಎಡ್ಡೆ ಐಡಿಯಾ ರೋಷನ್. ಐ ಥಿಂಕ್ ಯು ಶುಡ್ ಕಂಟಿನ್ಯೂ. ಸೊ ನಮ್ಮ ಐಲೆಸದೊಟ್ಟು ಜಾಯಿನ್ ಆಪನೊಂದಾಂಡ ವಿ ವಿಲ್ ರೀಚ್ ಅರೌಂಡ್ 30 ಅತ್ತೆ ಶಾಂತರಮಣ್ಣ, 30ಗೆ ಮುಟ್ಟುವ ನಮ್ಮ ಅದೇ ಬೇಗ ಮುಟ್ಟುವ ನಮ್ಮ ಪಾತೆರಂದಿತ್ತತೆ ಆ ಐಡಿಯಾದ ಕಾನ್ಸೆಪ್ಟ್ ಆ ಕಾರ್ಯಕ್ರಮ ಅಲ್ತರದೆ ಸ್ಟಾರ್ಟ್ ಮಲ್ಪೊಲಿ ಶಾಂತರಮಣ್ಣ. ಓಕೆ, ರೋಷನ್ ಧನ್ಯವಾದ ಇವರಿಗೆ. ಟೋಟಲ್ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಟೋಟಲ್ ಕನ್ನಡ ಶ್ರೀ ಲಕ್ಷ್ಮೀಕಾಂತ್ ಇವರ ಪರಿಚಯ. ಈ ಟೋಟಲ್ ಕನ್ನಡದವರನ್ನ ಟೋಟಲ್ ತುಳುವರಿಂಕ್ಲು ಕಾರ್ಯದರ್ಶಿ ಪಳ್ಳಿ ವಿಶ್ವನಾಥ್ ಶೆಟ್ಟಿ ಅವರು ಮಾಡಿಕೊಡ್ತಾ ಇದ್ದಾರೆ. ಶ್ರೀ ವಿಶ್ವನಾಥ್ ಶೆಟ್ರು ನಮಸ್ತೆ. ಈ ಒಂಜಿ ಡಿಜಿಟಲ್ ಚಾವಡಿ ಸೇರಿದಿನ ನಮ್ಮ ಐಲೇಸದ ಕುಟುಂಬದ ಸರ್ವ ಬಂಧುಗಳ ಉಡಲದ ಸೊಲ್ಮೇಲೆ ಅಂಚನೆ ಇನ್ನಿತ ದಿವ್ಯ ಉಪಸ್ಥಿತಿ ಎನ್ನ ಕೈತಲದ ಊರದ ಮೂಲದ ಪರಮ ಪೂಜ್ಯ ರಾವಲ್ ಗಣೇಶ್ ಭಟ್ನ ಪಾದಾರವಿಂದಗೂ ಟೀಮ್ ಐಲೇಸದ ಪರವಾದ ಸೊಲ್ಮೆ ಸಂದ ಒಂದುಲ್ಲೆ. ಇನ್ನಿತ ಈ ಲೇಸದ ಮುಖ್ಯ ಅತಿಥಿ ಲೇಡುವರಿ ನಮ್ಮ ಭಾರಿ ಆತ್ಮೀಯರು ಒಡನಾಡಿಲು ಆ ಅಚ್ಚ ಕನ್ನಡಿಗರು ಆಂಡಲ ತುಳುನು ಬಾರಿ ಸೋಕುಡ ಅರ್ಥ ಮಾಡ್ತಂದೇರಿ. ಅಂಚನೆ ನಮ್ಮ ತುಳುವೆರನ್ನ ಬಾಗ್ಲಾಗಿಡು ಅರ್ಥ ಮಾಡ್ತಂದಿಲ್ಲೇರಿ. ಆರೆ ಲಕ್ಷ್ಮೀಕಾಂತ್ ವಿ ಯಾನು ಕನ್ನಡ ಪನ್ಪೆ. ಇವರು ಬೆಂಗಳೂರಿನ ಅರಕೆರೆ ಮೈಕೋ ಲೇಔಟ್ ನಿವಾಸಿಯಾಗಿದ್ದು MS ರಾಮಯ್ಯ ತಾಂತ್ರಿಕ ವಿದ್ಯಾಲಯದಿಂದ ಇಂಜಿನಿಯರಿಂಗ್ ಪದವಿ ಪಡೆದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ 8 ವರ್ಷಗಳ ಕಾಲ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ತನ್ನ ಅಪಾರ ಕನ್ನಡಾಭಿಮಾನದಿಂದಾಗಿ ತವರಿಗೆ ಬಂದು 2006ರಲ್ಲಿ ಟೋಟಲ್ ಕನ್ನಡ ಅನ್ನುವ ಒಂದು ಪುಸ್ತಕ ಮಳಿಗೆಯನ್ನು ಆರಂಭಿಸಿದ್ರು. ಜಯನಗರ 4ನೇ ಬ್ಲಾಕ್ ನಲ್ಲಿರುವ ಈ ಮಳಿಗೆಯ ವಿಶೇಷತೆ ಏನಂದ್ರೆ ಇಲ್ಲಿ ಕರ್ನಾಟಕದ ಎಲ್ಲ ಭಾಷೆಗಳ ಪುಸ್ತಕಗಳು ಹೇರಳವಾಗಿ ಲಭ್ಯವಿರುತ್ತದೆ. ತುಳು ಭಾಷೆಯ ಬಗ್ಗೆ ವಿಶೇಷ ಒಲವು ಇರುವ ಇವರು ತುಳುವಿನ ಹಲವಾರು ಪುಸ್ತಕಗಳನ್ನು ಮತ್ತು ಐತಿಹಾಸಿಕ ಕೋಟಿ ಚೆನ್ನಯ್ಯ ತುಳು ಸಿನಿಮಾದ DVD-ಗಳನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ತುಳು ಭಾಷೆಯ ಹಲವಾರು DVD-ಗಳು ಪುಸ್ತಕಗಳು ಇಲ್ಲಿ ಲಭ್ಯವಿರುತ್ತದೆ. ಇತ್ತೀಚೆಗೆ ಕನ್ನಡ ಶಾಲೆಗಳ ಅವನತಿಯ ಬಗ್ಗೆ ಕಾಳಜಿ ಬೀರುವ ಪಂಪ ಎನ್ನುವ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದು ಅದು ಬಿಡುಗಡೆಯ ಹಂತದಲ್ಲಿದೆ. ಜಗತ್ತಿನ ಯಾವ ಮೂಲೆಗಾದರೂ ಪುಸ್ತಕಗಳನ್ನು ತಲುಪಿಸುವುದು ಟೋಟಲ್ ಕನ್ನಡದ ವಿಶೇಷತೆ. ಇವರ ಈ ಮಹಾನ್ ಕೆಲಸಕ್ಕೆ ಮತ್ತು ಇವರ ನಿರ್ಮಾಣದ ಅತ್ಯುತ್ತಮ ಚಲನಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಶ್ರೀರಕ್ಷೆ ಸದಾ ಇರಲಿ ಎಂದು ಹಾರೈಸುತ್ತಾ ಅವರನ್ನು ಮಾತಿಗಾಗಿ ಭಿನ್ನವಿಸುತ್ತೇನೆ. ಇರಗೆ ಉಡಲ್ದ ಸೊಲ್ಮೇಲು ಶ್ರೀಕಾಂತರೆ ಲಕ್ಷ್ಮೀಕಾಂತರೆ ரெண்டு பாத்திர பண்ணது 2 பின்னய இறகு டீம் ஐலேசது பரவாது மோகிடு எதுக்கொந்துள்ள ಲಕ್ಷ್ಮೀಕಾಂತ್ ಅವರು. ನಮಸ್ತೆ. ನಮಸ್ಕಾರ. ಹಲೋ, ನಮಸ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. ಸಾರಿ, ಮಗಂದ ಇವತ್ತು ಬರ್ತ್ಡೇ ಇತ್ತು, ಸೊ ಅದಕ್ಕೆ ಹೊರಗಡೆ ಬಂದೆ, ಕ್ಷಮಿಸಿ. ಮೊದಲಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಐಲೇಸ ತಂಡದ ಎಲ್ಲ ಸದಸ್ಯರಿಗೆ ಮತ್ತೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅವ್ರಿಗೂ ಸಹ ನನ್ನ ವಂದನೆಗಳು. ಕನ್ನಡ ಮತ್ತೆ ತುಳು ಅಥವಾ ಬೇರೆ ಯಾವುದೇ ಕರ್ನಾಟಕದ ಭಾಷೆ ಆಗ್ಲಿ ಅಥವಾ ಯಾವುದೇ ಅನ್ಮ್ಯೂಟ್ ಅದನ್ನ ಮೊದಲಿಗೆ
ನಾವು ರೀಜನಲ್ಲು ಅಥವಾ ಪ್ರಾದೇಶಿಕ ಅಂತ ಟ್ಯಾಗ್ ಮಾಡೋದೇ ತಪ್ಪು ಅನಿಸುತ್ತೆ. ನಾವು ಎಲ್ಲಾ ಭಾಷೆಗಳು ರಾಷ್ಟ್ರದ ಭಾಷೆಗಳೇ. ಸೊ ಪ್ರಾದೇಶಿಕ ಅಂತ ಹೇಳಿದ್ರೆ ನಾವು ಅದನ್ನೆಲ್ಲೋ ಮತ್ತೆ ಒಂದು ಗಡಿ ಹಾಕೊಂತಾ ಇದೀವಿ. ಒಂದು ಗಡಿ ಹಾಕೊಂಡ್ಬಿಟ್ರೆ ಅದಕ್ಕೆ ಮತ್ತೆ ಲಿಮಿಟ್ ಆಗುತ್ತೆ. ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ, ಪ್ರಾದೇಶಿಕ ಭಾಷೆ ಕನ್ನಡ, ತಮಿಳು ಅನ್ನೋದು ನಮ್ಗೆ ಒಂದು ಗಡಿ, ಒಂದು ಲಿಮಿಟ್ ಹಾಕೊಳ್ಳೋದನ್ನ ಫಸ್ಟ್ ಪ್ರಾದೇಶಿಕ ಅನ್ನೋ ಪದ ಉಪಯೋಗಿಸಬಾರ್ದು ಅನ್ನೋದು ನನ್ನ ಸಲಹೆ. ಇನ್ನು ಮುಂದೆ ಆದ್ರೂ ನಮ್ಮ ರಾಷ್ಟ್ರದ ಭಾಷೆ ತುಳು, ರಾಷ್ಟ್ರದ ಭಾಷೆ ಕನ್ನಡ, ರಾಷ್ಟ್ರದ ಭಾಷೆ ಕೊಂಕಣಿ ಅಂತಾನೆ ಹೇಳೋಣ ಅಲ್ವಾ? ಓಕೆ. ಆಮೇಲೆ ಈ ಬುಕ್ ಬಿಡುಗಡೆ ಮಾಡ್ತಾ ಇರೋ ಮೈಲ್ಯಾಂಗ್ ವಸಂತ್ ಶೆಟ್ಟಿ ನನ್ನ ಸ್ನೇಹಿತರು, ಅವ್ರಿಗೂ ಸಹ ಧನ್ಯವಾದಗಳು. ಇದೊಂದು ನಾವು ತುಂಬಾ ಮುಂಚೆ ಈ ಬುಕ್ ಮಾಡ್ಬೇಕು ಅಂತ ಒಂದು 7-8 ವರ್ಷದ ಹಿಂದೆ ನಾನು ಸಹ ಸುಮಾರು ಕೆಲಸ ಮಾಡಿದ್ದೆ. ಮೋಸ್ಟ್ಲಿ ಆ ಟೈಮಲ್ಲಿ ಅನ್ನಿಸ್ತೇನೋ, ಬಟ್ ಈಗ ಒಂದು ಟೈಮ್ ಬಂತು. ಅದನ್ನ ವಸಂತ್ ಶೆಟ್ಟಿ ಮತ್ತೆ ಅವ್ರ ಟೀಮ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನ ಮತ್ತಷ್ಟು ತುಳು, ಕನ್ನಡ, ಕರ್ನಾಟಕದ ಎಲ್ಲಾ ಭಾಷೆಗಳು ಆಡಿಯೋ ಬುಕ್, ಈ ಬುಕ್ ರೂಪದಲ್ಲಿ ಬರ್ಲಿ ಅಂತ ಅವ್ರಿಗೆ ಹಾರೈಸ್ತೀನಿ. ಮತ್ತೆ ಈ ಪುಸ್ತಕದ ಹಿಂದೆ ಕುವೆಂಪು ನೂತಂಜಿ ನೆನಪು, ಈ ಪುಸ್ತಕದ ಹಿಂದೆ ಕೆಲಸ ಮಾಡಿರೋ ಎಲ್ರಿಗೂನು ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಮತ್ತೆ ಈ ಕೆಲಸನ ಮತ್ತೆ ಅವರು ಮುಂದುವರಿಸ್ತಾ ಹೋಗ್ಲಿ. ತುಳು ಪುಸ್ತಕ ಆಗ್ಲಿ, ಇನ್ನೊಂದು ಕರ್ನಾಟಕದ ಯಾವುದೇ ಭಾಷೆ ಪುಸ್ತಕ ಆಗ್ಲಿ ಮುಂದುವರಿಸ್ತಾ ಹೋಗ್ಲಿ ಅಂತ ನನ್ನ ಒಂದು ಸಲಹೆ. ಪುಸ್ತಕಗಳು ಎಲ್ಲಾ ರೂಪದಲ್ಲೂ ಬರಬೇಕು. ಅದು ಪೇಪರ್ ಬ್ಯಾಕ್ ಎಡಿಷನ್ ಆಗ್ಲಿ ಅಥವಾ ಇ ಬುಕ್ ಆಗ್ಲಿ, ಆಡಿಯೋ ಬುಕ್ ಆಗ್ಲಿ. ಯಾಕೆಂದ್ರೆ ಎಷ್ಟೊಂದ್ ಜನಕ್ಕೆ ಕನ್ನಡ ಓದಕ್ ಬರಲ್ಲ ಅಥವಾ ತುಳು ಓದಕ್ ಬರಲ್ಲ. ಅವರು ಇನ್ನೊಂದು ರೂಪದಲ್ಲಿ ಕೇಳಿಸ್ಕೊಂಡ್ಲಿ, ಆಡಿಯೋ ರೂಪದಲ್ಲಿ ಆದ್ರೂ ಕೇಳಿಸ್ಕೊಂಡ್ಲಿ. ಮತ್ತೆ ಲಭ್ಯತೆ ಎಲ್ಲ ಕಡೆನೂ ಬೇಕಾಗಿರೋ ಸಮಯದಲ್ಲಿ ಪುಸ್ತಕ ಸಿಗೋ ಒಂದು ಅವಕಾಶ ಇಲ್ಲ. ಸೊ ಅಂತವ್ರಿಗೆ ಇ ಬುಕ್ ರೂಪದಲ್ಲಿ ಸಿಗ್ತಾ ಇದೆ ಈಗ. ಸೊ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ. ಈ ಕೆಲಸ ಎಲ್ರನ್ನೂ ಜಂಟಿಯಾಗಿ ಮಾಡ್ತಾ ಹೋಗ್ಬೇಕು. ಯಾರೋ ಒಬ್ಬರಿಂದ, ಒಂದು ಸಂಸ್ಥೆಯಿಂದ ಮಾತ್ರ ಆಗಲ್ಲ. ಹಲವು ಸಂಸ್ಥೆಗಳು ಒಟ್ಟಿಗೆ ಕೂಡಿ ಕೆಲಸ ಮಾಡ್ತಾ ಹೋಗ್ಬೇಕು. ಇದು ನನ್ನ ಒಂದು ಯೋಚನೆ. ಮತ್ತೆ ಇದಕ್ಕೆ ಈ ಕೆಲಸ ಮಿಕ್ಕಿದ ಪುಸ್ತಕಗಳು ಇದರದ್ದು ಕೆಲಸದಲ್ಲಿ ಮುಂದೇನು ಸಹ ಟೋಟಲ್ ಕನ್ನಡ ಸಂಸ್ಥೆ ಖಂಡಿತವಾಗಿಯೂ ಜೊತೆಗಿರುತ್ತೆ. ನಾವ್ ಏನ್ ಮಾಡ್ಬೇಕೋ ಮಾಡ್ತಾ ಹೋಗೋಣ ಅಷ್ಟೇ. ನಮ್ಮ ಕೈಲಾದಷ್ಟು ನಮ್ಮ ಸಮಯದಲ್ಲಿ ಮಾಡ್ತಾ ಇರ್ಬೇಕು. ಮತ್ತೆ ನಾನು ರೀಕನೆಕ್ಟ್ ಮಾಡಿ. ಹೌದೌದು, ಕನೆಕ್ಟಿವಿಟಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ನಾ ಮುಂದುವರ್ಸೋಣ. ನಾ ಮುಂದುವರ್ಸೋಲ್ಲ. ಆಯ್ತು, ಇವಾಗ ಸಮಯ ಮುಗಿತಾ ಬಂತು. ಹೌದೌದು ಹೌದು. ಸೊ ನಿಮ್ಮಲ್ಲಿ ಒಂದು ವಿನಂತಿ, ಸುರೇಶ್ ಪುಂಜ್ ಅವರು ತುಂಬಾ ಲೇಟ್ ಆಗಿದೆ. ಸೊ ಇನ್ನು ಮುಂದಕ್ಕೆ ನಾವು ಒಂದು ಕೆಲವು ಬೇರೆ ಬೇರೆ ದೇಶದವರಿಂದ ಒಂದೊಂದು ನಿಮಿಷದ ಮಾತುಗಳಿಗೋಸ್ಕರ ನಾವು ಅವರನ್ನು ಕರಿತೇವೆ. ಸೊ ಮೊದಲಿಗೆ ಸುರೇಶ್ ಪುಂಜ ಮತ್ತೆ ಜಿ.ಎನ್. ಉಪಾಧ್ಯಾಯರು ಅವರನ್ನು ಮಾತಾಡಿಸಿ ಆಮೇಲೆ ಉಳಿದವರನ್ನು ಮಾತಾಡ್ಸೋಣ. ಅನಂತವರೇ. ಖಂಡಿತ ಖಂಡಿತ. ಜೆ.ಎನ್. ಉಪಾಧ್ಯಾಯರಿಂದ ಆರಂಭ ಮಾಡುವಲ್ಲ. ಸುರೇಶ್ ಪುಂಜ ಅವರಿಂದ. ಸುರೇಶ್ ಹೌದು, ಅವರು ಅಲಾರಾಮ್ ಇಟ್ಟು ಎದ್ದಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವತ. ಅವರಿಗೊಂದು ವಿಶೇಷವಾದ ಕೃತಜ್ಞತೆ ಸಲ್ಲೇಬೇಕು ಐಲೆಸದ ಪರವಾಗಿ. ಅವರಿಂದಲೇ ಆರಂಭ ಮಾಡುವ. ಸುರೇಶ್ ಪುಂಜರು, ನಿಮ್ಮ ಅನಿಸಿಕೆಗಳು. ಎಲ್ರು ಒಂದೊಂದು ನಿಮಿಷದಲ್ಲಿ ಎಷ್ಟು ಮಾತಾಡ್ಲಿಕ್ಕೆ ಆಗುತ್ತೋ ಅಷ್ಟು ಮಾತಾಡಿ. ಸುರೇಶ್ ಪುಂಜ ಹಲೋ. ಸಾರಿ, ಅದೇನೋ ಇಂಟರ್ನೆಟ್ ಕನೆಕ್ಷನ್ ಇಂದ ಡಿಸ್ಕನೆಕ್ಟ್ ಆಯ್ತು. ನಾನು ಅದೇ ಈ ಕೊನೆಯಲ್ಲಿ ಒಂದು ಮಾತು, ತುಳು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ಮಾತಾಡೋದಕ್ಕೆ ಅಷ್ಟು ಬರಲ್ಲ. ಬಟ್ ಒಂದೇ ಒಂದು 2 ಪದ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಾ ಬರ್ಪೆ. ಆಯ್ತಾಯ್ತು. ಪೋದ್ಬಲೆ ಲಕ್ಷ್ಮೀಕಾಂತ್ ಅವ್ರೆ, ಹೋಗಿ ಬನ್ನಿ. ನಿಮ್ದು ಹೆಸರು ಮಾತ್ರ ಟೋಟಲ್ ಕನ್ನಡ, ಬಟ್ ನಿಮ್ಮ ಎಲ್ಲಾ ಪ್ರೋತ್ಸಾಹ ಎಲ್ಲಾ ಭಾಷೆಗೂ ಟೋಟಲ್ ಆಗಿ ಸಿಗ್ತಾ ಇದೆ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಷಯ, ನಮ್ಮ ವಿಷಯನ ತಿಳಿಸಿದಂಗೆ ನಮ್ಮ ಚಲನಚಿತ್ರ ಪಂಪ ಕನ್ನಡ ಭಾಷೆಯ ಬಗ್ಗೆನೇ ಅಂತ ಮಾಡಿರೋ ಒಂದು ವಿಶೇಷವಾದ ಸಿನಿಮಾ ರೆಡಿ ಆಗಿದೆ ಬಿಡುಗಡೆಗೆ. ಮುಂದಿನ ವರ್ಷದಲ್ಲಿ, ಈ ವರ್ಷದಲ್ಲಿ ಆಗಲಿಲ್ಲ, ಮುಂದಿನ ವರ್ಷದಲ್ಲಿ ಬಿಡುಗಡೆ ಮಾಡೋ ಒಂದು ಯೋಜನೆ ಸಹ ಇದೆ.
ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನಮ್ಮ ಐಲೇಸ ಗ್ರೂಪ್ ನಲ್ಲೇ ಇನ್ನೊಂದು ಮೀಟಿಂಗ್ ಮಾಡಿ ಅದರಲ್ಲಿ ಹಂಚ್ಕೊಳ್ತೀನಿ. ಖಂಡಿತ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಖಂಡಿತ. ಥ್ಯಾಂಕ್ ಯು ಲಕ್ಷ್ಮೀಕಾಂತ್ ಅವರೇ. ಶುಭವಾಗಲಿ. ಸುರೇಶ್ ಪುಂಜ ಅವರು ಇದ್ದಾರ ಲೈನ್ ಅಲ್ಲಿ? ಶಾಂತರಮಣ್ಣ ಅವರು ಉಳ್ಳರ ಬಟ್ ಯಾರು ಕಾಂಟ್ಯಾಕ್ಟ್ ಆಗಿದ್ರೆ ಅಲ್ದೇರಾ? ಅದು ನಮ್ಮ ಜಿ ಎನ್ ಉಪಾಧ್ಯಾಯರನ್ನು ಬಕ್ಕ ನಮಸ್ಕಾರ ಎಲ್ರಿಗೆ. ಹೇಳಿ. ನನ್ನ ತುಳು ಅದು ಮುಂಬೈದ ತುಳು, ಆದ್ರಿಂದ ನಾನು ಕನ್ನಡದಲ್ಲೇ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಆಶ್ಚರ್ಯ ನೋಡಿ, ನಾನು ವಸಂತ ಶೆಟ್ಟಿ ಅವರ ಹಾಗೆ ಹುಟ್ಟಿದ್ದು ಕೋಟದಲ್ಲಿ, ಬೆಳೆದದ್ದು ಧಾರವಾಡದಲ್ಲಿ, ಅನಂತರ ತುಳುವನ್ನ ಮುಂಬೈಯಲ್ಲಿ ಕಲ್ತಿದ್ದು, ತುಳು ನಾನು ಕಲ್ತಿದ್ದು ಮುಂಬೈಯಲ್ಲಿ. ಹಾಗಾಗಿ ಒಂದು ದ್ರಾವಿಡ ಪ್ರಾಣಾಯಾಮದ ಹಾಗೆ ದೂರದ ಮಹಾನಗರಿ ಮುಂಬೈಯಲ್ಲಿ ನನಗೆ ಕನ್ನಡಿಗನಾಗಿ ತುಳುವನ್ನ ಕಲಿಯುವಂತಹ ಭಾಗ್ಯ ಸಿಕ್ಕಿದೆ ಅನ್ನುವಂಥದ್ದು. ನನ್ನ ಒಂದೇ ಒಂದು ಮಾತು ಅಂದ್ರೆ, ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬರ್ತಾ ಇದೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಇದೆ. ಅದರಲ್ಲಿ ತುಳುವಿಗೆ ಒಂದು ಪ್ರಾಧಾನ್ಯತೆ ಸಿಗಬೇಕು, ತುಳುವಿಗೆ ಮನ್ನಣೆ ಸಿಗಬೇಕು. ಈಗಾಗಲೇ ವೀಣಾ ಶೆಟ್ಟಿ ಅವರು ಹೇಳಿದ್ರು, ವಸಂತ್ ಶೆಟ್ಟಿ ಅವರು ಹೇಳಿದ್ರು, ಸ್ಥಳೀಯ ಭಾಷೆಯಲ್ಲಿ, ತಮ್ಮ ಮಾತೃ ಭಾಷೆಯಲ್ಲಿ, ತುಳುವಿನಲ್ಲಿಯೇ ಶಿಕ್ಷಣ ಮಾಧ್ಯಮವಾಗಿ ತುಳುವನ್ನ ಕಲೀಲಿಕ್ಕೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಇವಾಗಲೇ ತಯಾರಿಯನ್ನ ಮಾಡಬೇಕು. ILS ಜವಾಬ್ದಾರಿಯೂ ಇದೆ ಈ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ. ಬಿಟ್ಟು ILS ಅವರು ಸಹ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಕರ್ನಾಟಕದ ಕರಾವಳಿ ಕರ್ನಾಟಕದ ಮಕ್ಕಳು ಅವರ ಮಾತೃಭಾಷೆಯಲ್ಲಿಯೇ ತುಳುವನ್ನ ಕಲೀಲಿಕ್ಕೆ ಸಾಧ್ಯ ಆದ್ರೆ ಮುಂಬರುವ ದಿನಗಳಲ್ಲಿ ಅತ್ಯಂತ ಕ್ರಿಯೇಟಿವ್ ಆಗಿ ಒಂದು ಸೃಜನಶೀಲ ಸಾಹಿತ್ಯವನ್ನ ಅವರು ನಿರ್ಮಾಣ ಮಾಡ್ತಾರೆ. ಇಂಗ್ಲಿಷ್ ಇರ್ಲಿ, ಕನ್ನಡ ಇರ್ಲಿ, ತುಳು ಇರ್ಲಿ, ಕೊಂಕಣಿ ಇರ್ಲಿ, ಎಲ್ಲ ಭಾಷೆಗಳು ಇರ್ಲಿ, ಬಹುಭಾಷಾ ಒಂದು ಮೈಯಾಗಿ ನಾವು ಬೆಳೆಯೋಣ. ಸರ್ವಭಾಷಾ ಮೈ ಶಾರದಾ ಎನ್ನುವಂತಹ ಗೋವಿಂದ ಪೈ ಅವರ ಮಾತನ್ನ ಹೇಳ್ತಾನೆ ಐಲೇಸ ಮಾಡ್ತಾ ಇರುವಂತಹ ಒಂದು ಕೆಲಸ ಬಹಳ ಅದ್ಭುತವಾದಂತಹ ಒಂದು ಸಾಂಸ್ಕೃತಿಕ ಒಂದು ಸಾಹಿತ್ಯಿಕ ಕೈಂಕರ್ಯ. ಇದು ನಾಡಿಗೆ ಮಾದರಿ ಅಂತ ಹೇಳಿ ಶಾಂತರಾಮ್ ಶೆಟ್ಟಿ ಅವರಿಗೆ, ಸರ್ವೋತ್ತಮ್ ಶೆಟ್ಟಿ ಅವರಿಗೆ, ರಮೇಶ್ ಚಂದ್ರ ಅವರಿಗೆ, ರವಿ ಶೆಟ್ಟಿ ಅವರಿಗೆ, ರಮೇಶ್ ಶೆಟ್ಟಿಗಾರ್, ಅನೇಕರು ನನಗೆ ಬಹಳ ಸಂತೋಷ ಆಯ್ತು. ನೂರಾರು ಕವಿತೆಗಳನ್ನ ಕಲೆ ಹಾಕಿ ಕುವೆಂಪು, ನನಗೆ ಕುವೆಂಪುರವರ ಹೆಸರು ಕೇಳಿದಾಗ ಆಯ್ತು, ರೋಮಾಂಚನ ಆಯ್ತು. ನಿಜವಾಗಿ ಇಂತಹ ಒಂದು ಸಾಂಸ್ಕೃತಿಕ ಪರಿಚಾರಿಕೆಯನ್ನ ಯಾವ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಿಲ್ಲ. ನಿಮಗೆ ಮುಂಬೈ ಕನ್ನಡಿಗರ ಪರವಾಗಿ, ತುಳುವರ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು. ಸರ್ವೋತ್ತಮ್ ಶೆಟ್ಟರು ದಯವಿಟ್ಟು ಒಂದೆರಡು ತಮ್ಮ ಅನಿಸಿಕೆ. ದೂರ ಮಾತಾಡಿಸಿ. ಬ್ಯಾಂಕಾಕ್ ನಲ್ಲಿ ವಿನಯರ ಇದ್ದಾರೆ, ಅವರಿಗೆ ಮತ್ತೆ ಮಲಗಬೇಕಲ್ಲ, ಅವ್ರ ಹತ್ರ ಮಾತಾಡಿಸಿ. ಬ್ಯಾಂಕಾಕ್ ವಿನಯ್ ರೈ. ನಮಸ್ಕಾರ. ಎರಡು ಪಾತೆರ್ನ ವಿನಯ್ ರೈ ಕಲೆ ಪಾತೆರ್ಲಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಈ ಫಂಕ್ಷನ್ ಬಾರಿ ಶೋಕಾಂಡ್. ಪುಸ್ತಕ ಬಿಡುಗಡೆ ಏನೆಲ್ಲ ಬಾರಿ ಖುಷಿ ಅಂಡ್ ರಿಗಾರ್ಡಿಂಗ್ ಈ ಕಡೆ ರೋಷನ್ ಫಂಡ್ ಇಂಕ ನಾವು ಆ ಪ್ಲಾನಿಂಗ್ ಉಂಡು ಏಷ್ಯನ್ ಕಂಟ್ರಿ ಮಾತ ಒಟ್ಟು ಅನ್ಕೊಂಡೈತೆ. ಈ ಕೋವಿಡ್ ಅಂತ ಡಿಲೇ ಅಂಡ್ ಮಾತ ಪ್ರೋಗ್ರಾಮ್ ಇಂಕ್ ಆಲ್ರೆಡಿ ಕನೆಕ್ಟ್ ಮಲ್ಪೋಡು ಆಕ್ಚುಲಿ ತಿಕ್ಕೊಂಡಿದ್ದೀರಿ ಜನ ಕರೆಕ್ಟ್ ಕನ್ಸರ್ನ್ ಜನಕ್ಕೆ ಇಂಕ್ಲೈನ್ ಮಲ್ಪುವ ಅರೌಂಡ್ ಒಂಜಿ 2-3 months ಒಂಜಿ ಟಾರ್ಗೆಟ್ ತೀದ್ ಒಂಜೊಂಜಿ ಗುರುಡು ಒಂಜೊಂಜಿ ಕಾಂಟ್ಯಾಕ್ಟ್ ಕರೆಕ್ಟ್ ಯಾರನ್ನ ತಿಕ್ಕ ನಮ್ಮ ಒಂದು ಈ ಪಂಡಿಲೆ ಕನೆ ನಮ್ಮ ಐಡಿಯಾಸ್ ನೆಟ್ ಕಂಟ್ರಿಲ ಜಾಸ್ತಿ ಆಪುಂಡು ಒಂಜಿ ಕಮಿಟಿಲ ಮುಲ್ಪ ಸ್ಟ್ರಾಂಗ್ ಆಪುಂಡು. ಈಗ ನಾವು ಒಂದು ಆ ಪ್ಲಾನಿಂಗ್ ನೆಗ್ ದುಂಪ ಒಂದುಲ್ಲ ತುಕ ಒಂದು ಕೋವಿಡ್ ದೈತ ಒಂದು ಮಾತ ಮುಗಿ ಬುಕ್ಕ ಎಂಕಲ ಏರಿಯರ್ ಎಂಕಲ ಅಂಚು ಪಾಪ ಸಿಂಗಾಪುರ್ ಅಂಚ ಮಾತ ಟೂರ್ ಪಾಲ್ಪ ಜನಕ್ಕೆ ಒಂದು ಮಾಲ್ತದ ಎಂಕಲ ಅಪ್ಡೇಟ್ ಮಲ್ಪ ಐಲಾಸ್ ನೆಟ್ ಅಪ್ಡೇಟ್ ಮಲ್ಪ ನೆಟ್ ಮಾತ್ರ ಕೂಡ ಲೆಕ್ಕ ಮಲ್ಪ. Great. Okay, ಇಂಚನ ನಮ್ಮ ಮೀಟ್ ಆವೊಂದಿ ಪುಗ. Thank you very much for this platform. Let's grow together. Thank you so much. ಇರೇ ಥ್ಯಾಂಕ್ಸ್ ಮಾಡು ನಮ್ಮ ಐಲೇಸದ ಪರವಾದ ಮಸ್ತ್ ಥ್ಯಾಂಕ್ಸ್ ಇರೇ ಪಾರ್ಟಿಸಿಪೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಚನೆ ನಮ್ಮ ದುಂಪೋಯಿ ಭಾಸ್ಕರ್ ಶೇರಿಗಾರ್ ಉಲ್ಲಿರತೆ ಎಲ್ಲರಿದ್ದು ಭಾಸ್ಕರಣ್ಣ ಉಲ್ಲಿರದೆ ಕೇನುಂಡು ಪಾತರ್ಲೆ ಭಾಸ್ಕರಣ್ಣ. ಲೇಸುಡ್ ಸೇರ್ದಿನ ಮಾತ ಗಣ್ಯರಿಗೂ ಬೊಕ್ಕ ಮಾತ ಬಿನ್ನರಿಗೂ ಎನ್ನ ಉಡಲಗಾಂತೋಡ್ ಮಲ್ಪನ್ ಸೊಲ್ಮೇಲು ಒಂದು ಮಾತ ಪುದರ್ ದೆಪ್ಪರ ಆವಂದಿಜ್ಜಿ ಮಾಪ್ ಮಲ್ಪಲೆ ಐಲೇಸ ಮಲ್ ಉದಿಪನ ಆದ ಖಾಲಿ 4 ತಿಂಗಳು ಮಲ್ತೊಂದಿಪ್ಪನ ಅಂಚಿನ ಈ ಬೇಲೆ ಬಾರಿ ಪೊರ್ಲುದ ಬಾರಿ ಪೆರ್ಮೆದ ನಂಗೆ ಮಾತ ಪೂರಳಾಯಿನ ಒಂಜಿ ಬೇಲೆ ಈ ನೂತೊಂಜಿ ಕವಿತೆಲೆನ ಕುವೆಂಪು ನೂತೊಂಜಿ ನೆಂಪುಂದು ಐಟು ಒಂಜಿ
ಬಾರಿ ಎಡ್ಡೆ ಬೇಲೆ ಎನ್ನ ಲೆಕ್ಕ ಲೋಕೋರ್ಮೆ ಕಾತೊಂದಿತ್ತಿನ ತುಳು ಬಾಂಧವರೆಗ್ ಮಾತೆರೆಗ್ ಒಂಜಿ ಗೆತೊನ್ನ ಓದುನ ಅವಕಾಶ ದಿಕ್ಕಂಡು ಬಾರಿ ಎಡ್ಡೆ ನೆಕ್ ಇನ್ನೇನು ಅಂದು ಮಲ್ತಿನಂಚಿನ ಮಾತ ನೆಕ್ ಸೇರ್ನೆಕ್ಲು ಮಾತೆರೆಗ್ಲ ಸೊಲ್ಮೆಲು ಧನ್ಯವಾದಗಳು. ನನ್ನ ವಿಷಯ ಏನ್ ಪನ್ನಡನಿಲ್ಲ ಎಂಕ್ಲು ಇಂಚಪ್ಪ ತುಡರ್ ಪರ್ಬದ ಪಂಡ ದೀಪಾವಳಿ ಪಡ್ತುಡು ಎಂಕ್ಲು ಒಂಜಿ ವಿ ಪರ್ಬ ವರ್ಚುವಲ್ ಪರ್ಬ ಅಂದ್ ಮಲ್ತ ಎಂಕ್ಲನ ಕೂಟೋಡು ಮೊಲು ಐಟ್ ಎಂಕ್ಲು ಪುನಿಶ್ಚಿತಾಯನ ನೆನಪು ಗಾತ್ರ 6 ಬಾರಿತ್ತು ಒಂಜಿ ಪೊರ್ಲುದ ಪದ್ಯ ಕಡಲು ತುಯ್ಯಾರ ಕುಡಲ ತುಯ್ಯಾರ ತುಳುವನಾಡಿಗೆ ಪೋಯಾರ ಪಂಡ ಎಂಕ್ಲು ಟೈಟಲ್ ಸಾಂಗ್ ಅದು ಏನು ಉಪಯೋಗ ಮಾಡ್ತಾರೆ ಎಂಕ್ಲು ಆರೆಗ್ ಕೊರ್ಪುನ ಅಂಚಿನ ಒಂಜಿ ಎಂಕ್ಲನ ಇತ್ತಿನ ಒಂಜಿ ಒಂದು ಮಲ್ಲ ಮಾನಾದಿಗೆ ಒಂಜಿ ಗೌರವ ಅವಿನ ಕೃಷ್ಣ ಕಾರಂತೇಳಿ ಪಂಡಿತ್ತೇರು ಅವು ಮಾತೆರ್ಲ ಬಾರಿ ಲಾಯ್ಕಡು ಐನ್ ಬಾರಿ ಪುಗರಿಯರು ಬಾರಿ ಸೋಕಾತಡಿಂದು ಅವು ಎಂಕ್ಲನ ಪರವಾದ ಒಂಜಿ ಎಲ್ಲಿಯ ಕಾಣಿಕ್ಯಾರೆಗ್ ಬೊಕ್ಕ ನಿಕ್ಲು ಈ ತುಳು ಭಾಷೆದ ಒರಿಯರ ಐನು ಐತು ಬುಳಿಚೆಲ್ ಮಲ್ತಂದಿಪ್ಪಿನ ಇಂಚಿನ ಈ ಬೇಲೆ ಈ ಸಾಹಿತ್ಯದ ಬೆನ್ನಿ ನನಲ ಮಸ್ತ್ ಮಸ್ತ್ ಆವಡು ನೆಕ್ ಎಂಕುಲ ಸಹಕಾರ ನಕ್ಲು ಎಂಕ್ಲ ಪರ್ಸನಲ್ ಲೆವೆಲ್ಡ್ ಇಂಜಿನ ಎಂಕ್ಲ ಕೂಟ ಲೆವೆಲ್ಡ್ ಇಂಚ ಆವಣ ಎಂಪುರ ಎಂಕ್ಲು ಸಹಕಾರ ಕೊರ್ಪ ಎಡ್ಡೆ ಆವಡು ನಮ್ಮನ ತುಳು ಭಾಷೆ ಬುಳೆವಡು ಒರಿಯಡು ಅಂಡ್ ಲೋಕೋರ್ಮೆ ಪಸರಡು ಸೊಲ್ಮೆಲು ಅನಂತಣ್ಣ ಮನೋಹರ್ ತೋನ್ಸ್ ಹೇಳೇರಿ ಪುರುಷೋತ್ತಮ ಚೇನ್ಲೇರಿ ಓಕೆ ಅಂತ ತುಂಬ ಮನೋಹರ್ ತೋನ್ಸೆ ಅವ್ರು ನಮಸ್ಕಾರ ಪೂರ್ವರಿಗಳ ನಮಸ್ತೆ ಮನೋಹರ್ ಹೇಗಿದ್ದೀರಿ? ಸೌಖ್ಯ. ನಾನು ತುಳುಟೆ ಪಾತ್ರ ರೆಡ್ ಪಾತ್ರ ಐಲೇಶದ ನಿಸ್ವಾರ್ಥ ಸೇವೆ ಒಂಜಿ ಸಾಹಿತ್ಯ ತುಳು ಸಾಹಿತ್ಯದ ಒಂದು ನಿಸ್ವಾರ್ಥ ಸೇವೆ ತುಳು ಕವನ ಪೂರ ಒಟ್ಟು ಮಲ್ತ ಎಡ್ಡೆ ಬರೆತಿನಗಲ ಒಂಜಿ ಪುಸ್ತಕ ರೂಪಗ ಅವಳ ಪ್ರಪ್ರಥಮ ಪ್ರಯತ್ನ ಅವು ಎಡ್ಡೆ ಸ್ವಟ ಒಂಜಿ ಎನ್ನ ಸಲಹೆ ಪಂಡ ನಿಗಲ ಒಂಜಿ ಕೆಲವು ಕವನನ್ನು ಓದು ಪಂತೋಡು ಆ ಒಂದು ಪೊರ್ಲು ಆತ ಒಂಜಿ ದೇವಂಡ ಪ್ರತಿ ಒಂಜಿ ಸಾಹಿತ್ಯದ ಕೃತಿ ಬಿಡುಗಡೆ ಮಲ್ಪನಗ ಆ ಕೃತಿದ ಉಲಾಡ ಎಂಚಿನ ಉಂಡು ಪಂಡು ಮುಲ್ಪ ಇತ್ತಿನಗಲು ಗೊತ್ತಾವಡ ಅಟ್ ಒಂದು ಕೆಲವು ಓದು ಪನ್ನೋಡು ಅವನ್ ಪೊರ್ಲುದ ಒಂದು ತುಳು ಭಾಷೆದ ಓದು ಪಂತನ ನಮ್ಮ ಕಾರ್ಯಕ್ರಮ ಕುಡ್ಲ ಪೊರ್ಲಾತ್ ಬಂಡಿ ಅನ್ನ ಒಂಜಿ ಸಲಹೆ ಅದರ್ವೈಸ್ ದಾಲ ಬ್ಯಾತೆ ಒಂದಿಜ್ಜಿ ನಿಗಲ ಖಂಡಿತ ಒಂದೊಂದು ಒಡ್ಡೆ ಪ್ರಯತ್ನ ಸಾಹಿತ್ಯದ ಮೊದಲ ಒಂದು ಸುಹೃತ ಪುಸ್ತಕ ಇಂಥ ಪುಸ್ತಕ ನೀವು ಮಸ್ತ್ ಮಲ್ಪೋಡು ಆ ಮೂಲಕ ಒಂದು ಐಲೇಶ ಖಾಲಿ ಒಂಜಿ ಕೇವಲ ಪ್ರತಿ ಒಂಜಿ ಪ್ರಕಾರಗೆ ಸೀಮಿತ ಆತ್ ಸಾಹಿತ್ಯಗುಲ ಸೀಮಿತ ಉಂಡು ಖಾಲಿ ಸಂಗೀತಗೂ ಮಾತ್ರ ಆತ್ ಸಾಹಿತ್ಯಗುಲ ಸೀಮಿತ ಉಂಡು ಪಂಪಿನ ಒಂಜಿ ನಿಗಲು ತೋಜೆ ಕೊರಿಯರು ಅಂಚನೆ ಸರತಮಣ್ಣನ ಅಧ್ಯಕ್ಷ ಅರ್ನ ಮಾರ್ಗದರ್ಶನೋಡು ಎಂಕಲೊಂಜಿ ಅಬುದಾಬಿದ ಮಲ್ತಿತ್ತ ಈ ಪ್ರಕಾಶ್ ರಾವ್ ಪಯ್ಯಾರನ ಪುಸ್ತಕದ ಈ ತುಳು ಪುಸ್ತಕ ಬಿಡುಗಡೆ ಅಂಕಲ್ ನಮ್ಮ ಮಲ್ತಿತ್ತ ಈ ಸಾಹಿತ್ಯದ ಆರಂಭದ ನಮ್ಮ ಸುರುತ ನಿಗಲ್ನ ನಮ್ಮ ಐಲೇಶದ ಸುರುತ ಕಾರ್ಯಕ್ರಮವು ಅವು ಸುರುತ ಆರಂಭದ ದಿನಕಲವು ಬಾಲ್ಯ ನಡಪನಾಗ ಎಂಚ ಒಂದೊಂಜಿ ಹೆಜ್ಜೆ ಮಾಡೋದು ಒಂದೊಂಜಿ ಪದ್ಯ ಪಾಡೋದು ಪೋಪಿಲಕ್ಕ ಆ ಪದ್ಯ ಶುರು ಮಾಡಿದಾರು ಈ ಕಾರ್ಯಕ್ರಮ ಬಾರಿ ಎಡ್ಡೆ ಕಾರ್ಯಕ್ರಮ ನಮ್ಮ ಆರು ವೀಣಾ ಆರು ಎಡ್ಡೆ ಪಾತಿರ್ದೇರು ಲಾಯ್ಕ್ ಪಾತಿರ್ದೇರು ಪಾತ್ರ ಪೋಯರು ಮಸ್ತ್ ಪಾತಿರ ಅಂಡ್ ಎಡ್ಡೆ ಪಾತಿರ ಏನ್ರೆ ಖುಷಿ ಅಂಡ್ ಅವ್ರನ್ನ ಪಾತ್ರ ಅವು ಅನಿರೀಕ್ಷಿತ ಅವು ಎಂಕಲೆಗೆ ಆರು ಪಾತಿರ್ನ ಲಾಯ್ಕ್ ಕಾರ್ಯಕ್ರಮ ಎಂಕ್ ಪಾತಿರ ಕೊರ್ರಿ ಅವಕಾಶ ಕೊರ್ನೆಗ್ಲು ಥ್ಯಾಂಕ್ಸ್ ಧನ್ಯವಾದ. ಅನಂತ್ ಅವರೇ ನಾವು ಪದ್ಯ ಓದಿಲ್ಲ ಯಾಕೆ ಅಂತ ಹೇಳಿದ್ರೆ ಪದ್ಯ ನಾವು ಓದಿದ್ರೆ ಅವ್ರು ಆಮೇಲೆ ತಗೊಳಲ್ಲ. ಇಲ್ಲ ಹಾಗೆಲ್ಲ ಅದನ್ನು ಒಪ್ಪುದಿಲ್ಲ ನಾನು ಶಾಂತಾರಾಮಣ್ಣ. ಅದು ಪದ್ಯ ಓದಿದ್ರೆ ಇನ್ನಷ್ಟು ಮತ್ತಷ್ಟು ಪುಸ್ತಕ ತಕೊಳ್ಳುವಂತ ಅನ್ನಿಸ್ತದೆ. ಹಾಗೆ ಉಂಟದು ಪದ್ಯ. ಮನೋಹರ್ ಹೇಳೋದನ್ನ ಒಪ್ಪುತ್ತೇನೆ, ನೀವ್ ಹೇಳೋದನ್ನ ಒಪ್ಪುದಿಲ್ಲ. ಇಲ್ಲಿ ಒಂದು ವಿಷಯ ನಾನು ಹೇಳ್ಬೇಕು. ಕುವೆಂಪು ಆ ಪುಸ್ತಕದ ವಿಷಯ ಪಂಡ್ರೆ ಪೋನಾಗ ಎಂಕಲು ನೂತ್ತೊಂಜಿ ಪದ್ಯದಲ್ಲಿ ನೆತ್ತೊಂದ ಎಂಕಲ ಉದ್ದೇಶ ಎತ್ತೀನಿ ಗೇಯ ಪದ್ಯಲ್ ಬೋಡು ಅವು ಮೀಟರ್ಗೆ ತಕ್ಕ ಅದು ಬರೆಯೋಡು ಮುಂದೆ ಎಂಕಲು ಪಣದಿತ್ತ. ರಮೇಶ್ ಅಣ್ಣಗೆ ಇದು ಬಾರಿ ಇಂಟ್ರೆಸ್ಟ್ ಇರ್ತಿದ್ದು ಅವು ವಿಧಿನ ತಾಳೋಡು ಕೊಡು ಅಡೆ ವೈದ್ಯನ ಎಂಕಲ ಇರುವುದು ಪದ್ಯ ಮುಟ್ಟ ಬೈತಂದ್ರೆ ಅಡೆ ತೊಂದರೆ ಏನ ಬಣ್ಣಗ ತಾಳದ ತಕ್ಕ ಅದು ಏರ್ಲು ಬರೀತಿತ್ತು ಅಂಚ ಅದು ಪದ್ಯ ಈ ಬುಕ್ಕುಡು ಪದ್ಯಲು ಪದ್ಯ ಪಂಪಿನ ಪದ್ಯಲು ಉಂಟಿನ ಒಂದು ಬೇತೇನೆ ಆತಂದ್ರೆ ವಾಚ್ಯ ಪಕ್ಕ ಗೇಯ ಅವರಡ್ಲ ಒಟ್ಟಾತು ಅಂಚಾತು ಆ ಪುಸ್ತಕ ಒಂದು ನಮ್ಮದಿ ಇಟ್ಸ್ ಎ ಕ್ಯುಮ್ಯುಲೇಟಿವ್ ಬುಕ್. ಆ ವಿಷಯ ಪಂಡ್ರೆ ಇತ್ಕೊಂಡು ಮಾತಾ ಪದ್ಯಲ್ಲ ಗೇಯ ಪದ್ಯಲ್ಲ ಇಜ್ಜೆ ಇತ್ತು ಮಾತಾಲ ಬಾರಿ ಕ್ವಾಲಿಟಿದ ಪದ್ಯಲ್ಲ ಪಂಡ್ರೆ ಆಗಿ ಬಟ್ ಎಂಕಲ ಒಂಜಿ ದೃಷ್ಟಿ ಏನತ್ತಿರ ಕುವೆಂಪು ಕುಂಡೂರು ವೆಂಕಟರಾಜ ಪುಣಿತಾರನ ಒಂಜಿ ಮುಖಪುಟ ಅವು ನಮ್ಮ ಇಲ್ಲಾಡು ಮಾತಾರನ ಇಲ್ಲ ಒಪ್ಪೋಡು ಅರೆಗೊಂಜಿ ನಮ್ಮ ಗೌರವ ಕೊರ್ರೆಗೋಸ್ಕರ
ಗೊತ್ತಾಯ್ತಾ ಮಾತ ಉಲಾಯ್ದ ಕ್ವಾಲಿಟಿಲೆಲ್ಲ ಮಾತ ತೂಯರಿಗೆ ಸಾಧ್ಯ ಆ ಒಂದು ಫಸ್ಟ್ ಪ್ರಯತ್ನ ಓಕೆ ನನ್ನ ದುಂಬುಗು ಏನ್ ಮಾಡ್ತಂದು ಪೋಪಾಯಿಂಟ್ ಅನ್ನಂತೆ ಸಾರಿ ಶಾಂತರಮಣ್ಣ ನಮ್ಮ ಒಂಜಿ ಸುಧಾಕರ್ ರಾವ್ ಬೋಸ್ಟ್ ಆರೆಡ ಒಂಜಿ ಪಾತ್ಯಾರ ಪಗತಿ ಸುಧಾಕರ್ ರಾವ್ ಲೈನ್ ಉಡುಲ್ಲಾರತಿ ಸುಧಾಕರ್ ರಾವ್ ಉಳ್ಳಾರತಿ ಅದು ಇತರ ಅಧ್ಯಕ್ಷರು ನ್ಯೂ ಇಂಗ್ಲೆಂಡ್ ತುಳುಕೂಟದ ನ್ಯೂ ಇಂಗ್ಲೆಂಡ್ ತುಳುಕೂಟದ ಅಧ್ಯಕ್ಷರು ಓಕೆ ಭಾಸ್ಕರ್ ಶೇರಿಗಾರರು ಗೌರವ ಅಧ್ಯಕ್ಷರು ಫೌಂಡರ್ ಅಧ್ಯಕ್ಷರಾರು ಭಾಸ್ಕರ್ ಶೇರಿಗಾರ್ ಸುಧಾಕರ್ ರಾವ್ ಇರ್ನ ಒಂಜಿ ಎರಡು ಪಾತ್ಯಾರ ಲೈನ್ ಉಳ್ಳಾರತಿ ಉಳ್ಳಾರ ಬತ್ತರ ಸರ್ ತಮ್ಮಣ್ಣ వీడియో డించి అను వర్క్ అది వీడియో ಸೇರ್ಚಾನು ಮಲ್ಲೇಜ್ ಸೊ ಕಾರ್ಯಕ್ರಮ ಕೇಳೋದಿಲ್ಲ ಬಾರಿ ಬಾರಿ ಎಡ್ಡೆ ಪ್ರೋಗ್ರಾಮ್ ಆವೊಂದುಂಡು ಈತೊಂಜಿ ಕೆಲಸ ಮಾಡ್ತುನ ಏನಿಂದು ಫಸ್ಟ್ ಟೈಮ್ ನಿಕ್ಲ ಪ್ರೋಗ್ರಾಮ್ ಏನ್ ಜಾಯ್ನ್ ಆಯ್ನ ಸುತ್ತ ಪ್ರೋಗ್ರಾಮ್ ಮತ್ತೆ ಜಾಯ್ನ್ ಅವರ ಆಯ್ಜಿ ನಿಕ್ಲ ಮಾತೆರ್ಲ ಪಾತೆರ ಕೇಂದ್ರದ ಒಂಜಿ ಅಭಿಮಾನ ತೂದು ತುಳುಕ ದಾನೆಲ್ಲ ಮಲ್ಪುಗ ಒಂಜಿ ನಿಕ್ಲ ಒಂಜಿ ಉತ್ಸಾಹ ತೂದು ಬಾರಿ ಖುಷಿ ಅಂಡ್ ಎಂಕ್ಲೆಗಳ ಮುಲ್ತುಕುಲು ತೂವಾಗ ಎಂಕಲು ದಾನ ಮಲ್ಪುಗ ತೋಜಿಂಡು ನಿಕ್ಲೆಗ ಆ ದೃಷ್ಟಿಡ್ ಮಲ್ಲ ಮಲ್ಲ ಸೊಲ್ಮೆ ಧನ್ಯವಾದ ಥ್ಯಾಂಕ್ ಯು ಸುಧಾಕರ್ ಅಣ್ಣ ಡ್ಯೂಟಿ ಇತ್ತಂಡಲ್ಲ ಒಂಜಿ ನಮ್ಮ ಪಾರ್ಟಿಸಿಪೇಟ್ ಮಲ್ದಾರ ನಮ್ಮ ಕಾರ್ಯಕ್ರಮ ಥ್ಯಾಂಕ್ ಯು ಸೋ ಮಚ್ ಅಂಚನೆ ಇತ್ತೆ ರಮೇಶ್ ಕಿದಿಯೂರ್ ಉಲ್ಲೇರು ಕುಬೇಟೆಡ್ ಅರ್ನ ಒಂಜಿ ಎರಡು ಪಾತ್ಯಾರ ರಮೇಶ್ ಅಣ್ಣ ಒಂಜಿ ಎರಡು ಪಾತ್ಯಾರ ಎರಡು ಅನ್ಮ್ಯೂಟ್ ಮಲ್ಪ್ಲಿ ರಮೇಶ್ ಅಣ್ಣ ಹೆಜ್ಜಿ ಮ್ಯೂಟೆಡ್ ಲಾರಿ ಓಕೆ ಇತ್ತಕ್ಕೇನು ಪನ್ಯ ಮ್ಯೂಟೆಡ್ ಇತ್ತಾರ ಅಂದಂದು ಓಕೆ ಇದು ಆಲ್ರೆಡಿ ಟೈಮ್ ಆಂಡ್ ನಿಕಲಿಗೆ ಅಲ್ಪ 10-15 ಆಂಡ್ ತೋಜುಂಡು ಅಂದೆ ಇಂತ ಬಾರಿ ಬಾರಿ ಶೋಕುಡೆ ಅಂಡ್ ನೇಪಾಳದ ಪಶುಪತಿ ದೇವಸ್ಥಾನದ ಪ್ರಧಾನರಾಯನ ಶ್ರೀ ರಾವಲ್ ಗಣೇಶ್ ಭಟ್ರು ಉಡುಪಿದಾರ ಪನ್ಪಿನ ಹಿಂಗ್ ಬಾರಿ ಖುಷಿ ಅಂಡ್ ಅಂದ್ರೆ ಯಾಲ ಉಡುಪಿದಾಯಿ ಉಡುಪಿ ಕಿದಿಯೂರು ಕರ್ನ ಆಶೀರ್ವಚನ ಒಂಜಿ ಸ್ಪೆಷಲ್ ಇನ್ನಿ ಫ್ರೈಡೆ ಸ್ಪೆಷಲ್ ಎಂಕಲೆ ಗಲ್ಫದ ಕಲೆಗೆ ಎಂಕಲೆ ಆಶೀರ್ವಚನ ತಿಕ್ಕುನು ಬಾರಿ ಬಾರಿ ಕಮ್ಮಿ ಮುಲ್ಪ ಅಂಚಿಂಜಿ ತೂವನಗ ಅಲ್ಲ ಅಕ್ಬರ್ ಬಂಡದು ಅಜಾನೆ ಕೆಲವೊಂದು ಎಂಕಲೆ ಅಂಚ ಪನಗ ನಂಜಿ ಆಶೀರ್ವಾದ ಒಂಜಿ ಬಾರಿ ಖುಷಿ ಅಂಡ್ ಚೇಲಾರ್ ಗುತ್ತದ ವೀಣಕ್ಕ ಅರ್ನ ತುಳುತ ಒಂಜಿ ಮೋಕೆ ಅರ್ನ ಉಕ್ಕು ಅರ್ನ ತುಳುತ ಪಾತ್ಯಾರ ಅರೆ ನಲ್ಲೊಂಜಿ ಒಂಜಿ ಗಂಟೆ ಕೊರ್ತುಂಡ ಬಕಲ್ಲ ಇಡೀ ನಂಗೆ ಪಾತ್ಯಾರ ಕೇಂದ್ರಿಗೆ ಅಂಡ್ ಸಮಯದ ಅಭಾವಡು ಆಜಿ ಬಾರಿ ಎಡ್ಡೆ ಪಾತ್ಯಾರ ಯಾರು ಇಂತ ಡಿನ್ನರ್ ಮತ್ತೆ ಲೆಕ್ಕ ಉಂಡು ಅರ್ನ ತುಳುತ ಪಾತ್ಯಾರ ಕೇಂದ್ರ ಅಂಚನೆ ನಮ್ಮ ಮುಲ್ಪದ ತುಳುಕೂಟ ಬ್ಯಾಂಕಾಕ್ ದಾರ್ ಅರ್ಲ ರೋಷನ್ ಅವಕ್ಕಲ್ನ ಹೊಸತ್ತೆ ಅದಕ್ಕೆ ಸಹಕಾರ ಮತ್ತು ಬೋಡಾಪ್ ನಕಲಿ ಹೆಲ್ಪ್ ಪೂರ ಇಂಚಿನ ಕೋಡಿಡ್ ಇಂಚಿನ ಬೋಡುತ್ತಲ್ಲ ಪನ್ನಡಾಕಲಿ ಪಂಡ ನಮ್ಮ ಏಪಲ್ಲ ರೆಡಿ ಇಲ್ಲ ತುಳುಕು ಬೋಡಾದು ಅಂಚನೆ ಅಂಜನೆ ಸರ್ವತಮ್ಮನ ಒಂಜಿ ಒಂಜಿ ಒರಿ ಆರು ಗುರ್ತೊಂಡು ಬಂಡೇರು ಅರ್ನ ಒರಿನ ಗುರ್ತೈತಂಡ್ರಿ ಒಬ್ಬರು ವರ್ಲ್ಡ್ ದಾಗ ತುಳುಕು ಗುರ್ತೈತಿಲ್ಲಕ್ಕನಿ ಅಂಜನೆ ಅಂಚನೆ ಪುಸ್ತಕ ಬಿಡುಗಡೆ ಈ ಸಂದರ್ಭಡು ಐಲೇಸದ ಮಾತಾ ಸದಸ್ಯರಿಗೆ ಸೊನ್ನೆ ಒಂದು ಅಂಚನೆ ವೆಂಕಟರಾಜ ಪುನಿಚಾಯರ್ನ ಈ ಬುಕ್ ವಿಶ್ವ ಇಡೀ ಪಸರಿಸಡು ಮಾತಕ್ಲ ತೂದುದು ಅರ್ನ ಒಂಜಿ ಒಂಜಿ ಏಪರ್ನ ನಮ್ಮ ಪುಟ್ಟು ದುಂಬು ಅರ್ನ ಪುರ ಕೆಲವು ಇಂದೆಂಪುರ ಅರ್ನ ಸಾಹಸ ಅರ್ನ ಒಂದು ಪುರ ತಿಳುವಳಿಕೆ ನಾಲೆಜ್ ಅವನ್ ಪುರ ನಮ್ಮ ಓದುಂಡ ನಂಕಾಯ್ತು ಒಂಜಿ ಪರ್ಸೆಂಟ್ ಅಲ್ಲಿ ಒಂಜಿ ಇನ್ಸ್ಪಿರೇಷನ್ ತಿಕೊಂಡ ಈ ತುಳು ದುಂಬು ಮಸ್ತ್ ಪತಂಪೋಲಿ ಅಂಚನೆ ಈ ಐಲೇಶ ಮಲ್ತಿನ ಒಂಜಿ ಬಾರಿ ಮಲ್ಲ ಕೆಲಸ ಕುವೆಂಪು ನುತ್ತ ಒಂಜಿ ನೆಂಪು ಪಂಪಿನ ಪುಸ್ತಕ ವಿಶ್ವದ ಮಾತಾ ತುಳುವರಿಗೆ ತಿಕ್ಕದು ಅದ್ರ ಮಾತಕಲ್ಲ ಓದುದು ಒಂಜಿ ಐಲೇಶನು ಒಂಜಾರು ನಮ್ಮ ಪನ್ಲೆಕ್ಕನೆ ನಮ್ಮ ವೀಣಕ ಪನ್ಲೆಕ್ಕನೆ ಆರೊಂಜಿ ಐಲೇಶ ಒಂಜಿ ಎಡ್ಡೆ ಡೆಫಿನೇಷನ್ ಕೊರಿಯರು ಮರದ ದಿಂಬುನ ಲಕ್ಕದ್ದು ನೂಪಂಪನಕ ಐಲೇಶ ಪನ್ನ ಅಂಚನೆ ನಮ್ಮ ಮಾತೆಲ್ಲ ಈ ಐಲೇಶ ಪುದರ್ ಕೊರ್ತಿನೇ ಪತ್ತೊಂಬವರೆಗೆ ಕಾಂತಾರ ಮನೆ ಪಂಡರ 4 ತಿಂಗಳದ ಕೂಸು ಬಂಡದು ಒಂದು 4 ತಿಂಗಳದ ಕೂಸಲಕ್ಕ ತೋಜಂದಿಜ್ಜಿ ಅಲ್ಪ ವರ್ಷದ ಅನುಭವ ಏನೋ ಒಂಜಿ ಐಲೇಶ ಅದಕ್ಕೆ ಕಾರಣ ಬಂದಾಗ ಇನ್ನ 40 ವರ್ಷ ಅನುಭವಿಸ್ತಿರ ಪುರ ನೆಟ್ಟು ಉಲ್ಲೇರು ಅಂಚದು ಈ ಐಲೇಶ ಒಂಜಿ ವಿಶ್ವ ಇಡೀ
ಅಂಚನೆ ಯಾನ್ ನೆಟ್ ಅದು ಪಿನೆಗೆ ಹಿಂಗೆ ಬಾರಿ ಖುಷಿ ಆಗುಂಡು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಲೆಡ್ಡೆಡ್ ಅವಾರ್ಡ್ ಬಂದದ್ದು ಎಲ್ಲರೂ ಪತ್ತಂದು. ಓಕೆ, ಥ್ಯಾಂಕ್ ಯು ರಮೇಶ್ ಅಣ್ಣ. ನಮ್ಮ ಅಂಚನೆ ರಮಣ್ ಶೆಟ್ಟಿ ಉಳ್ಳೇರು ಒಮಾರ್ಡ್ ಉಳ್ಳೇರುತ್ತೆ ಶಾಂತರಮಣ ಡಿಸಪೇರ್ ಆಗ್ತದೆ ಅಂದ ರಾವಣನ ಉಳ್ಳರಕ್ಕೆ ಅಂದ್ ಎಂಕಲ ಬ್ಯಾಕ್ ಬೋನ್ ರವಿಯಣ್ಣ ಉಳ್ಳೇರುತ್ತೆ ಕತಾರಡು ರವಿಯಣ್ಣ ಇರ್ನ ಒಂಜಿ ಎರಡು ಪಾತ್ರ. ನಮಸ್ಕಾರ ಮಾತೆರೆಗ್ಲ. ನಮಸ್ಕಾರ. ಈತ ಈ ಬುಕ್ಸ್ ನೀನು ಬಿಡುಗಡೆ ಮಂತನಂಚಿನ ಪಶುಪತಿನಾಥ್ ದೇವಸ್ಥಾನದ ಅರ್ಚಕರಾಯನ ಶ್ರೀಯುತ ಗಣೇಶ್ ಭಟ್ರು ಮುಖಂಚನ ಈತ ಬಿನ್ನೇರು ಥೈಲ್ಯಾಂಡ್ ತುಳುಕೂಟದ ಬ್ಯಾಂಕಾಕ್ ತುಳುಕೂಟದ ರೋಷನ್ ಪಿಂಟೋ ಬೊಕ್ಕ ಬಾರಿ ತುಳುತ್ತ ಬಗ್ಗೆ ಮಸ್ತ್ ಮಾಹಿತಿ ಕೊರ್ನಂಚಿನ ವೀಣಕ್ಕ ಹಿರಿಯರ್ ನಕ್ಲನ ಶಾಂತರಮಣ್ಣಿ ಅಡಿಗೇರು ಬೊಕ್ಕ ಐಲೇಸದ ಮಾಮಲ್ಲ ಕಂಬೋಲು ಶಾಂತರಮಣ್ಯದು ಪೂರ ರುವಾರಿಲು ರಮೇಶ್ ಚಂದ್ರಣ್ಣಿ ಬೊಕ್ಕ ಸುಮಾರು ಜನ ಪುದರ್ ಪಂಡ ಮಸ್ತ್ ಉದ್ದ ಉಂಡು ಬೊಕ್ಕ ಕಾರ್ಯಕ್ರಮ ಬಾರಿ ಪುರ್ಲುಡು ಮಂತೊಂದು ಪುನಃ ಅನಂತನ್ನಿ ನಿಕ್ಲಿ ಮಾತೆರೆಗ್ಲ ನಮಸ್ಕಾರ. ದೂರ ದೂರದಕ್ಲುಲ್ಲೇರು ಅವೇ ಬಾರಿ ಪನ್ಪುನಿಂಚಿನ ಮಂಡ ಸುರುದಿಂಚಲ ಬಾರಿ ಎಡ್ಡೆ ಉದ್ದೇಶಡು ಒಂಜಿ ಐಲೇಸ ವೀಣಕ್ಕ ಪನ್ಲೇಕನಿ ಬಾರಿ ಪೊರ್ಲುದ ಪುದರ ತಿಕ್ಕುದುಂಡು ಅವೇ ನಮ್ಮ ನಿಷ್ಕಲ್ಮಶ ಮನಸ್ಸುಡು ಎಡ್ಡೆ ಉದ್ದೇಶಡು ಎಂಚಿನ ಸುರು ಮಂತ್ರ ಅಂಚನೆ ಪೂರಲ ಎಡ್ಡೆನೆ ಅಪ್ಪುಂಡು ಅವು ಐಲೇಸನೇ ಐಕೊಂಜಿ ನಿದರ್ಶನ ಬಾರಿ ಪೊರ್ಲುದ ಪುದರ ಐಲೇಸ ತಿಕ್ಕುದುಂಡು. ಐದು ಬೊಕ್ಕ ಬುಕ್ಕು ತೂಲೆ ಒಂಜಿ ಏತ್ ಮಲ್ಲ ಸಾಧನೆ ಇಂದು ಈ ಒಂಜಿ ಕಷ್ಟದ ಪೊರ್ತುಡು ಕೊರೋನಾದ ಸೈಬರ್ದು ಇಂದೆಟ್ಟು ಒಂಜಿ ಪಾಸಿಟಿವ್ಸ್ ಒಂದು ಬಂದ್ಲಿ ಇಂದೆಟ್ಟು ಪುಟುದು ನೈ ಪುರುಬಾಲೆ ಐಲೇಸ ಲೋಕನೆ ಒಂಜಿ ಸಂಕಷ್ಟಡು ಉಪ್ಪುನಾಗ ಐಲೇಸ ಪುಟುದುನು ಮಾತ ನಮ್ಮ ಲೋಕದ ಮಾತ ತುಳುವೇರು ನಮ್ಮ ಒಟ್ಟಾತ ಐತ ಒಟ್ಟಿಗೆ ಒಂಜಿ ರಡ್ಡು ತಿಂಗೊಳ್ಡೆ ಒಂಜಿ ನೂದು ನುತ್ತ ಒಂಜಿ ಕವನ ಒಂಜಿ ಭಾವಗೀತೆಯನ್ನು ಪೂರ ಬರೆಪ್ಪದು ಮಾತ ತುಳು ಸಾಹಿತ್ಯಲೆಗೆ ಒಂಜಿ ಅವಕಾಶ ಐತ ಒಟ್ಟಿಗೆ ನನ್ನ ರಮೇಶ್ ಅಣ್ಣೆ ಪನ್ಲೇಕ ನೀನು ನೂದು ಸಿಂಗರ್ಸ್ ನಗಡ ಪನ್ಪದ್ ಒಂಜಿ ನೂದು ಪ್ರತಿಭಾವಂತ ಹೊಸ ಪದ್ಯ ಪನ್ಪುನ ಅಕ್ಲೆಗ್ ಅವಕಾಶ ಕೊರ್ದು ಅಕ್ಲೆನ್ನು ಒಂಜಿ ಬುಲೆಪ್ಪ ಹೊಡುದು ಪನ್ಪುನ ಒಂಜಿ ಅರ್ನ ಒಂಜಿ ಎಡ್ಡೆ ಉದ್ದೇಶ ನುಪುರ ತುನಗ ಒಂಜಿ ಬಾರಿ ಒಂಜಿ ಖುಷಿ ಆಪುಂಡು. ಸುಮಾರು ಪೊರ್ತ ಆಂಡಲ ನೀನು ಮಾತೆರ್ನ ಪಾತೆರ ಕೇಂಡಾಗಲ ಇಂಕಲ್ನ ಸಾಹಿತ್ಯದ ಅಂಚನೆ ಭಾಷೆದ ಮಿತ್ತದ ಜ್ಞಾನದ ಭಂಡಾರಲ ಇಂಕಲ್ನಲ ಒಂಜಿ ವೃದ್ಧಿ ಆಪುಂಡು ಬನ್ನಿಯರೆ ಬಾರಿ ಸಂತೋಷ ಒಂದುಂಡು. ಅಂಚನೆ ಪುದರ್ಲ ತುಲೆ ಈ ಪುಸ್ತಕಗಳು ಅಂಚನೆ ಪುಂಡೂರು ವೆಂಕಟರಾಜರ್ನ ನೆಂಪುಗು ಮಂತನ ಐತ ಪುಸ್ತಕಗಳು ಒಂಜಿ ಪುದರ್ ಕುವೆಂಪು ಇಂದು ಅರೆಗೆ ಮಾತ್ರ ಕೊರ್ನ ಗೌರವ ನಮ್ಮ ಶ್ರೀಯುತ ಉಪಾಧ್ಯಾಯರು ಪನ್ಲೇಕ ಇಂದು ನಮ್ಮ ರಾಷ್ಟ್ರ ಕವಿ ಕುವೆಂಪುಗಳ ಒಂಜಿ ಕೊರ್ನಂಚಿನ ಒಂಜಿ ಮಾಮಲ್ಲ ಗೌರವ ಅಂಚನೆ ಈ ಪುಸ್ತಕ ಬಾರಿ ಒಂಜಿ ಬಿಡುಗಡೆ ಅಂಡ್ ನಮ್ಮ ಸಾಹಿತ್ಯ ಅಂಚನೆ ಭಾಷೆ ಲೋಕೊರ್ಮೆ ಜಗದಗೆಲ್ಲ ಪಸರಿಸೋಡು ಪನ್ಪುನ ಒಂಜಿ ಎಡ್ಡೆ ಭಾವನೆ ಐತೊಟ್ಟಿಗೆ ನಮ್ಮ ಶ್ರೀಯುತ ರಾವಲ್ ಗಣೇಶ್ ಭಟ್ರನ ಉಪಸ್ಥಿತಿಡು ಪುಸ್ತಕ ಬಿಡುಗಡೆ ಆಯ್ನವು ಒಂಜಿ ದೇವೇರ್ನ ದೈವಿಕ ಸಾನ್ನಿಧ್ಯದ ಅನುಗ್ರಹಲ ನಂಕ್ ಈ ಐಲೇಸಗ ತಿಕ್ಕಣದ ಪನೊಲಿ ಅಂಚ ಬಾರಿ ಖುಷಿಯಾಡು ಮಾತಂದೆ ಮೆಕ್ಲೇಲ ಮಾತ ಸೊಲ್ಮೇಲೆ ಪನೊಂದುಲ್ಲ ಈ ಇಂದಕ್ಕೆ ಬಿಡುಗಡೆ ಮನ್ಪೇರೆ ಕಾರಣಕರ್ತರ ಶ್ರೀಯುತ ವಸಂತ್ ಶೆಟ್ರು ಲಕ್ಷ್ಮೀಕಾಂತರು ಮೆಕ್ಲೆಗೆ ಮಾತ ಬೇರೆ ಸಾಯಕರು ಅಂಚಿನ ರಾತ್ರಿ ಪಗೆಲೆ ಬೆನೊಂದುಲ್ಲೇರು ಮಸ್ತಿ ಅಂತ ನಾವು ಪುದರ್ ಪನೊಂದಿಜ್ಜ ಈ ಐಲೇಸದ ಫಿರೌಡ್ ಎತ್ತು ಜನ ಸತೀಶ್ ಅಕ್ಬಾಲ್ ಇಂಚಿನಗಳು ಪೂರ ಮಸ್ತ್ ಜನ ಬೆನೊಂದುಲ್ಲೇರು ಅಕ್ಲೆ ಪೂರ ಸೊಲ್ಮೇಲೆ ಪನೊಂದು 4 ತಿಂಗಳು ಮಂತ್ನ ಸಾಧನೆ ಮಾಮಲ್ಲ ಸಾಧನೆ ನನ್ನ ಒಂಜು ವರ್ಷ ಪೂರ್ತಿ ಅನಗ ಬರ್ಪುನ ಆಗಸ್ಟ್ 15th 2021 ನಮ್ಮ ಎಂಚಿನ ಪೂರ ಸಾಧನೆ ಮನ್ಪೇರೊಂಡ್ಲನ ಖಂಡಿತ ಮಾಮಲ್ಲ ಸಾಧನೆ ಆರೆಂಡು ನನ್ನ ದುಂಬುದ ವರ್ಷಡು ಅಂಚನಿಂದಕ್ಕೆ ಮಾತ ದೇವರನ್ನ ಅನುಗ್ರಹ ಪಡು ಮಾತೆಲ್ಲ ಪನೊಂದು ಬಾರಿ ಖುಷಿ ಒಂದುಂಡು ಮಾತೆರೆಲ್ಲ ತುಯ್ಯರೆ ಸುಮಾರು ಸಮಯದ ಒಕ್ಕ ನಮ್ಮ ಮೀಟ್ ಆಯ್ನಿ ಮಾತೆರೆಲ್ಲ ನಮಸ್ಕಾರ ಅವಕಾಶಗೂ ನಿಕ್ಲೆ ನನವರ ಸೊಲ್ಮೇಲೆ ಪನೊಂದುಲ್ಲೆ. ಥ್ಯಾಂಕ್ ಯು ರೇವಣ್ಣ. ಇರ್ ಪಂಡ್ಲೆಕ್ಕ ಒಂದೊಂಜಿ ಬುಕ್ಕು ಬಿಡುಗಡೆ ಪಾಸಿಟಿವ್ ಕಾರ್ಯಕ್ರಮ ಪಾಸಿಟಿವ್ ಮಾತೆಲ್ಲ ಪಾಸಿಟಿವ್ ಇಲ್ಲಡ್ಕುಲು ಒಂದು ದಾಪಂಡ ನಮ್ಮ ಪಿದೈ ಪೋಪುಲಂದ ಅವ್ಲು ಪಾಸಿಟಿವ್ ಅಂತ ಪಂಡ್ರೆ ಅಬ್ಜಿ ಅವ್ಲು ನೆಗೆಟಿವ್ ಪೋಡು ಕರೆಕ್ಟ್ ಐತೆ ಆಯ್ತು ಅರ್ಥನೇ ಬೇತಾಡು ಪಿದೈ ಪೋಂಡ. ಥ್ಯಾಂಕ್ ಯು ಕವನ ಓದೋಡು ಬಂಡೇರಿ ಕವನ ಓಡುದ ಶುಕ್ರವಾರ ಕಾಣೇನೆ ಶುರು ಅನ್ಪಡ ನರೇಂದ್ರ ಪರಗಟ್ಟುಲ್ಲೇರು ಪಾತ್ರ ಓಕೆ ನರೇಂದ್ರ ಅವರೇ ಜರ್ನಲಿಸಂ ಅರ್ನ ಅಂದ ಓಕೆ
ಸೊಲ್ಮೆಲು. ನನ್ನ ತುಳುನಾಡಿನ ಎಲ್ಲ ಬಂಧುಗಳಿಗೂ ನಮಸ್ಕಾರ. ಇವತ್ತು ಈ ಐಲೇಸ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ನಮ್ಮ ತುಳುನಾಡಿನ ಒಂದು ಪ್ರೇರಕ ಶಕ್ತಿಯಾಗಿ ಐಲೇಸ ಬಹಳ ವೇಗವಾಗಿ ಮುನ್ನುಗ್ತಾ ಇದೆ. ನಿಮಗೆ ನಮ್ಮ ಬೆಂಗಳೂರಿನ ಎಲ್ಲ ತುಳು ಬಾಂಧವರ ಪ್ರೋತ್ಸಾಹ ಮತ್ತು ಸಹಾಯ ಸಹಕಾರ ಖಂಡಿತವಾಗಲೂ ಇದ್ದೇ ಇದೆ. ಇಲ್ಲಿ ಐಲೇಸದ ರಾಯಭಾರಿಯಾಗಿ ರಮೇಶ್ ಚಂದ್ರಣ್ಣ ಅವರು ಹೇಗೂ ನಮ್ಮ ಜೊತೆ ಇದ್ದಾರೆ. ಅವರ ನೇತೃತ್ವದಲ್ಲಿ ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ಮೆಲ್ಲ ಉತ್ತಮ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಕೊಡ್ತೀವಿ. ಈ ಒಂದು ಕಾರ್ಯಕ್ರಮ, ಈ ಒಂದು ಈ ಬುಕ್ ಇವತ್ತು ಬಂದಿದೆ. ಅದಕ್ಕೆ ಕಾರಣೀಕರ್ತರಾದವರಿಗೂ ಕೂಡ ನಾನು ಶುಭಾಶಯಗಳನ್ನ ಕೋರುತ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು. ನಮಸ್ಕಾರ. ಪತ್ರಿಕೆ ಹೆಸರು ಹೇಳಿಲ್ಲ. ನಾನು ಮಂಗಳ ಪತ್ರಿಕೆಯಲ್ಲಿದ್ದೀನಿ. ನಾನು ಮೂಲತಃ ಕಾಸರಗೋಡಿನವ. ಸುಮಾರು 20 ವರ್ಷಗಳಿಂದ ನಾನು ಮಂಗಳ ಪತ್ರಿಕೆಯ ಸಂಪಾದಕೀಯದಲ್ಲಿ ಹಿರಿಯ ಉಪಸಂಪಾದಕನಾಗಿದ್ದೇನೆ. ಅದು ಕೇರಳದ ಮಂಗಳಂ ಗ್ರೂಪಿನ ಕನ್ನಡದ ಮಂಗಳ ಮತ್ತು ಬಾಲಮಂಗಳ ಪತ್ರಿಕೆಯ ಬೆಂಗಳೂರಿಂದ ಪ್ರಕಟ ಆಗ್ತಾ ಇದೆ. ನಾವು ಓದ್ಕೊಂಡು ಬಂದಂತ ಪತ್ರಿಕೆ. ಹೌದೌದು ಶಾಂತರಮಣ್ಣ, ನಾವು ಇದು ಪೂರ್ಣಿಮಾ ಶೆಟ್ಟಿ ಮುಂಬೈ ಯೂನಿವರ್ಸಿಟಿ ಉಳ್ಳರತೆ. ಪೂರ್ಣಿಮಾ ಶೆಟ್ಟಿ ಮುಂಬೈ ಯೂನಿವರ್ಸಿಟಿ ಉಳ್ಳರ ಪಾತಿರ್ಗೊಡ್ಚಿ ಮಸ್ತ್ ಪೊರ್ತಾಂಡ್ ಮಲ್ಲಜ್ಜಿ ಮಾತೆರೆಗ್ಲ ತಡ ಹಾಕೊಂಡು ಇನ್ನಿ ಪಶುಪತಿನಾಥನ ದಿವ್ಯ ಸನ್ನಿಧಾನಡ್ ನೇಪಾಳಡ್ ಬಾರಿ ದೂರದ ನೇಪಾಳಡ್ ನಮ್ಮನ ಈತೊಂಜಿ ಪೊರ್ಲುದ ಒಂಜಿ ತುಳು ಭಾವಗೀತೆ ಕೃತಿ ಬಿಡುಗಡೆ ಆತಿನ ನಮಕ್ ಮಸ್ತ್ ಖುಷಿ. ಮಾತೆರ್ನ ಪಾತೆರೆಕೆಂಡ ವೀಣಕ್ಕ ಬಾರಿ ಪೊರ್ಲುಡು ಒಂಜಿ ತುಳು ಒಲ್ಪ ತತ್ತದು ಪೋಂಡು ನಾ ಮಾಡ್ದು ಅವೇ ಎಂಚ ನಮ್ಮ ಪಿರಕನ ಓಡು ಪನ್ಪಿನವೇನು ಬಾರಿ ಪೊರ್ಲುಡು ಪನ್ನೊಂದು ಪೊಯ್ಯರು. ಅಂಚನೆ ನಮ್ಮ ಗಣೇಶ್ ಭಟ್ರು ಆರ್ಲ ಒಂಜಿ ಅಲ್ಪ ಇತ್ತೊಂದು ಆ ಕನ್ನಡದ ತುಳುದ ಒಂಜಿ ಭಾಷಾಭಿಮಾನನ ಮಸ್ತ್ ಎಡ್ಡೆಡ್ ಪುಲೆಪೋನಂಚಿನ ಒಂಜಿ ಕೆಲಸ ಮಲ್ತೊಂದು ಮುಲ್ಪ ಸೇರ್ದಿನ ಮಾತೆರೆನ್ ತೂದು ಖುಷಿ ಅಂಡ್ ಇಂಚಿತ್ತಿನ ಕಾರ್ಯಕ್ರಮ ನಮ್ಮ ಐಲೇಸರ್ ನಾತ್ ನಡಪೊಡು ಸರ್ವತಮ್ಮಣ್ಣ ಶೆಟ್ರು ಉಲ್ಲೇರು, ರವಿ ಶೆಟ್ರು ಉಲ್ಲೇರು, ರಮೇಶ್ ಚಂದ್ರ ಉಲ್ಲೇರು. ನಾವು ಪೊರ್ಲದ ಪದಕ್ಲೆನು ಕೇಂದ್ರ ನಮಗ್ ಮಸ್ತ್ ಒಂಜಿ ಮನಸ್ಸಿಗೆ ಬೇಜಾರಾಕಿ ನಾರ್ನ ಪದಕೇನು ಅಂಚಿನ ಕೆಲಸ ಮಲ್ತೊಂದುಲ್ಲ ನಮ್ಮ ಇಂತೆ ಅಂಚಿತ್ತಿನ ಮಾತಿರ್ಲ ಒಂಜಿ ಎಡ್ಡ ಸಂಘಟನೆ ನಮ್ಮ ಐಲೇಸದ ಪಂಡ್ರೆ ಇಂಕ್ ಮಸ್ತ್ ಖುಷಿ ಆವೊಂದುಂಡು. ಇಂಚಿತ್ತಿನ ಕಾರ್ಯಕ್ರಮ ನಾತ್ ನಡಪಡು ಬಂದ್ ಮಾತಿರೆಗ್ಲ ಶುಭ ಹಾರೈಸ ಒಂದು ರೆಡ್ ಪಾತಿರ ಮುಖ್ಯ ಸ್ವಲ್ಪ ಕಡೆ ಕೊಂಜಿ ಪದ ಕೇನ್ಪವ ಎಂಕುಲೆರಡ ಪಂತ ಒಂಚೂರು ಲೇಟ್ ಆಣ್ಲ ಇನಿ ಮಾತೆರ್ಲ ಸೇರ್ತೀನಿ ಹೆಸರು ಅಂತೆ ಲೇಟ್ ಆಣ್ಲ ಕ್ಷಮೆ ಪಡು. ಅನಂತರ ಉಮೇಶ್ ಅಸೈಗಳು US ಹಿಡಿದುಲ್ಲೇರು. ಬೊಕ ಶರತ್ ಶೆಟ್ಟಿ ಪಡುವಲ್ಲಿ ನೈಜೀರಿಯಾ ಹಿಡಿದುಲ್ಲೇರು. ಕೊಂಚ ಪುರುಷೋತ್ತಮ ಚೆನ್ಲೇದ ಪದ್ಯ ಭೂಷಣ ಪದ್ಯಕ್ಕೆ ಸುಧಾಕರ್ ಶೆಟ್ರು ಒಲ್ಲೇರು. ಸುಧಾಕರ್ ಶೆಟ್ರು ಒಲ್ಲೇರು. ಉಮೇಶ್ ಅಸೈಗೊಳಿ ಅಣ್ಣ ಪಾತ್ರಲ್ಲ. ಉಮೇಶ್ ಅವರು ಉಲ್ಲೇರ ಲೈಟ್ ಉಲ್ಲೇರದೆ ಉಲ್ಲೇರು ಉಮೇಶ್ ಅಣ್ಣ ಕೇಳುಜಿ ಮೊಕ್ಕ ಮಾತಿರ ತೊಂದ್ರೆ ಜಾಗಲೇ ಫುಲ್ಲರ ಕಾಣುತ್ತೆ. ನೆಕ್ಸ್ಟ್ ಪೋಯಿ ಸಂತರಮಣ ಬೊಕ್ಕ ಪಿರ ಬರ್ಕ ಪಾತ್ರದಲ್ಲಿ ಕೇಳಂದಿ ಅಂದ ಓಕೆ ಅಂಚೆಂಡ ಮ್ಯೂಟ್ ಇಲ್ಲರ ಆಡಿಯೋ ಪ್ರಾಬ್ಲಮ್ ಉಂಟು. ಹಲೋ ಸಾರಿ ಮ್ಯೂಟೆಡ್ ಐತನ ನನ್ನ ತೋಜುಂಡು. ಓಕೆ ಪಾತೆಲ್ ಸಾರಿ ಕ್ಷಮೆ ಕೊರ್ಲೆ. ಸುರುಡ್ರಿಂಚ ಪ್ರೋಗ್ರಾಮ್ ಏನೊಂದೈತೆ ಬಾರ್ಲಾಕ ಮಿಡ್ಲೆಡ್ ಒಂಚೂರು ಬೇತೆ ಮೀಟಿಂಗ್ ಅಟೆಂಡ್ ಆಗಿರ್ತೀನಿ ಪಾಲ್ಗೊಳ್ರ ಆಯ್ಜಿ ಪ್ರೋಗ್ರಾಮ್ ಬಾರಿ ಖುಷಿ ಅಂಡ್ ಐಲೇಸ್ ಮುರಣಿ ಪುಟ್ಟಿನ ಬಾಲೆ ಮಲ್ಲ ಕೆಲಸ ಮಾಡ್ತಾ ಬೈದಲ್ಲಿ ಬುಕ್ ಬಿಡುಗಡೆ ಪೂವಂಪುನಂಚಿನ ಒಂಜಿ ಜನಕುಲೆಗೆ ಮಾತ ತುಳುತ ಭಾವಗೀತೆ ಇಡೀ ವರ್ಲ್ಡ್ಗೆ ಪಸರಿಸುವಂಚಿನ ಒಂಜಿ ಕಾರ್ಯಕ್ರಮ ಐತೆ ಉಂತ ಒಂದೇ ಐನ್ ಮಾತ ಎಂಕಲ್ನ ಮೂಲ ಬೇತೆ ಉಡುಪುನಕಲ್ನ ಉದ್ದೇಶ ಬಂಡ ಎಂಕಲ್ನ ಜೋಕುಲೆಗೆ
ತುಳುತ ಕಲ್ಚರ್ ಮುಟ್ಟೋಡು ಆಯ್ತ 100% ತಿಕ್ಕಿಜಿಂಡ್ಲ ಒಂಜಿ 60-70% ಆಂಡ್ಲ ಕೇನೊಂದು 11 ಜನಕ್ಲ ಒಟ್ಟು ಪಾಡೊಂದು ಎಂಕ್ಲವೇ ಮಲ್ಪನ ಮೂಲ ಒಟ್ಟು ಸಂಗಡ ಸೇರೊಂದು ಇಂದು ಈ ಐಲಾಸ್ ಬಂಚ್ ಸಂಸ್ಥೆ ಒಂಜಿ ಬೇತೆ ರೀತಿಡ್ ಸಂಗೀತ ಸಾಹಿತ್ಯ ಕೆಬಿಟ್ ಪಾಡೊಂದು ತುಳುತ ಕೆಲವೇ ಸಾಂಗ್ಸ್ ಲುಪ್ರಿ ನಮ್ಮ ಮೂವಿಡ್ ಅವು ಕೆಲವು ಮೋಕೆದ ಸಿಂಗಾರಿ ಅಂಚಿನ ಸಾಂಗ್ಸ್ ಗೊತ್ತಿಪ್ಪು ಅಂಡ ಭಾವಗೀತಲು ಎಲ್ಲೆ ಜೋಕುಲೆಗ ನಮಕ್ಲ ಒಂಜಿ ಮನಸ್ಸು ದಾಟ ಆವಡ್ದ ಅವು ಇಂಚಿನ ರೀತಿಡ್ ಸಾಹಿತ್ಯ ರೀತಿಡ್ ಪೋಡು ಸಂಗೀತ ರೀತಿಡ್ ಪೋಡು ತಲುಪೋಡು ಆ ಕಾರ್ಯಕ್ರಮ ಇನಿ ಆವೊಂದುಂಡು ಇನಿ ಅಟ್ಲೀಸ್ಟ್ ಈ ಎಲೆಕ್ಟ್ರಾನಿಕ್ ವೇಡ್ ಡಿಜಿಟಲ್ ವೇಡ್ ಕವನ ಸಂಕಲನ ಮಾತ ಬಿಡುಗಡೆ ಆವೊಂದುಂಡು ಅವು ನೆಕ್ಸ್ಟ್ ಲೆವೆಲ್ ಜೋಕ್ಲೆ ಮಾತ ಕೆಬಿಕು ಬೂರ್ಲೆಕ್ಕ ಆವಡ್ ನಮಕ್ ಲಾಂಛನ ಆವಡ್ ಬರಿದು ಬರಡ್ ಇಂಚಿನ ಕಾರ್ಯಕ್ರಮ ಅನೇಕ ಆವದು ಬಣ ಶುಭ ಕೋರೊಂದು ಇಲ್ಲಿ ಪ್ರೋಗ್ರಾಮ್ ಬಾರ್ಲ ಹಾಕಂಡು ಮಾತಾ ಸೇರಿನ ಜನಕ್ಲೆಲ್ಲ ಸೊಲ್ಮೆಲು ಪನಂದು ಏನಾದ್ರು ಅಡ್ಡ ಪಾತ್ರ ನಮಗೆ ಧನ್ಯವಾದ. ಥ್ಯಾಂಕ್ ಯು ಮಿಶಣ್ಣ. ಶಾಂತರಮಣ ನೆಕ್ಸ್ಟ್ ಇಯರ್ ಪಂಡಾರ ಶರತ್ ಶೆಟ್ರು ಇಲ್ಲರ ನೈಜೀರಿಯಾ. ನಮಸ್ಕಾರ. ಕೇನುನೆ ಮಾತರಿಗಳು ನಮಸ್ಕಾರ. ಬಾರಿ ಕೊರ್ಲುದೊಂದು ಅವಕಾಶ ಪರಶುರಾಮ ಬೊಕ್ಕ ಪಶುಪತಿನ ಸಂಬಂಧದ ಒಂಜಿ ಕೀಲಿ ಪಂಡ ಕೊಂಡಿ ಆದ್ ಇನಿತ ಈ ಪೊರ್ಲ ಲೇಸಿನ ಉದಿಪನ ಮಲ್ತಿನ ಪೂಜನೀಯ ಶ್ರೀಯುತ ರಾವಲ್ ಗಣೇಶ್ ಭಟ್ರನ ಪಾದ ಪುಡುಂದು ಎನ್ನ ಆತ್ಮೀಯರಾಯನ ಚೇಳಾರ್ದಕ್ಕ ವೀಣಕ್ಕನೆ ಅರೆಗಳ ಮೋಕೆದ ಸೊಲ್ಮೆ ಸಲ್ಲಿಸ ಒಂದು ನಮ್ಮ ಮಾತ ತುಳು ಏರ್ಪಟ್ರೆ ಖಂಡಿತವಾದ್ರೆ ಬಾರಿ ಖುಷಿ ಒಂದು ನಿಖಲ ಮಾತ ದಿಗ್ಗಜೇರ್ನಕಲ್ನ ಅಡುಟು ಎಂಕುಲ ಒಂಜಿ ಚನಿಲ್ ದಲಕ ರಾಮದೇವ್ ಸೇತುವೆ ಕಟ್ನಾಗ ಚನಿಲ್ ಪೊಯ್ಯೇಡು ಮುರುಕುದು ಪೋದು ಕುಡ್ತುದು ತಾನ್ಲ ಸೇವೆ ಮಲ್ದೆ ಬಂದ್ರೆ ಅಂಚೆ ಎಂಕುಲ ಒಂಚೂರು ಚನಿಲ್ ದಲಕ ಸೇವೆ ಮಲ್ಪರ ಅವಕಾಶ ಬೊಕ್ಕ ಆ ಪಾತ್ರವನ್ನು ಕೇಳಿ ಮುಂಚಿನ ಅವಕಾಶ ದಾದ ಬಂದ ಈ ಕೂಟನಿ ಇವಾಗ ರಮೇನ ಈಶ ಅದು ಚಂದ್ರಲಕ ಸಂಪು ಮೋನದ ಕೂಟದ ಗುರುಕಾರ ರಮೇಶ್ ಚಂದ್ರಣ್ಣಿ ಸರ್ವೇರ್ನ ಅಣ್ಣೆ ಅದು ಮಾತರನ್ನ ಮೋಕೆ ಜೋಕೆಡು ದೂಪಿನ ಅಂಚಿತನ ಸರ್ವೋತ್ತಮಣ್ಣೆ ಶಾಂತ ಮೂರ್ತಿ ಆದ ಕುಶಲ್ ದೋಸ್ಕೊರೊಂದು ಅಂಚಿತನ ಶಾಂತರಮಣ್ಣೆ ರವಿನ ತೇಜಸ್ ದಿಂಗಿನ ಅಂಚಿತನ ರವಿ ಅಣ್ಣೆ ಬೊಕ್ಕ ಸ್ವರತ ಮೈಮೇಡಿ ನಮ್ಮ ಮಾತ ಮರಳು ಮಲ್ಪನ ಸುರೇಂದ್ರ ಅಣ್ಣೆ ಸೂರ್ಯ ಅಣ್ಣೆ ಇಂಚಿನ ಮಲಮಲ್ಲ ಸಾಧನೆದ ಹಿರಿಯರನ್ನ ನಡುಟು ಯಾನ್ಲ ಸದ್ಯೋಗು ನೈಜೀರಿಯಾದ ಒಂದು ವರ್ಷದ 2 ತಿಂಗಳು ಇದನ್ನ ಯಾನ್ ಕುಟ್ಲವೇ ಇಲ್ಲ ಬೇಜಾರಾಪು ನೈಜೀರಿಯಾದ ಪಂಡ ಅಣ್ಣ ಅವನಿಗೆ ಗಟ್ಟಿ ತುಳುತಾಯ ಬಂದ್ರೆ ಖುಷಿ ಪಡೊಂದು ಈ ಭಾಗವಹಿಸಿನ ಅವಕಾಶ ಕೊರ್ದು ಏನನ್ನೇ ಯಾನ್ ಈ ನೈಜೀರಿಯಾದ ದಯವಂಡ ಕೆಲವರು ಮತ್ತೆ ಕೇಳೊಂದಿತ್ತಾರೆ ಎಂಗಳಿಗೆ ತುಳುತಾಕಲ್ ಬೋರ್ಡ್ ಉಂಡು ಅಂಚ ಕುಸಾಲಿಲ್ಲ ಸೀರಿಯಸ್ ಲ್ಯಾಂಡ್ ಎನ್ನ ಕಾಂಟ್ರಾಕ್ಟ್ ಅಲ್ಲಿ ಮಾರ್ಚಿಗೆ ಮುಗ್ಗಿಣು ಮುಲ್ತ ಬೊಕ್ಕ ನೀವು ಲೆಫ್ಟ್ ಹ್ಯಾಂಡ್ ಯಾವರು ಬರ್ಪೆ ತುಳುತ ಬೇಲೆಲ್ಲ ಬೊಕ್ಕ ಎನ್ನಲ್ಲ ಬಂಜಿಂಜಾವಣದ ಬೇಲೆತ್ತಿಂದ ಬಂದೆಲ್ಲ ಬಂತ ಈ ಮೀಡಿಯಾದ ಮುಖಾಂತರ ಯಾನೇ ಅಂಚಾದ ಈ ಒಂದು ಅವಕಾಶ ಕಲ್ಪಿಸಾಯಿನ ಮಾತ ಎನ್ನ ತುಳುವ ಬಂಧುಲೆಗೆ ಪಿರವರ ನನವರ ಮೋಕೆದ ಸೊಲ್ಮೆ ಸಲ್ಲಿಸುವ ಮಿಂಚಿತ್ರ ಮಲ್ಲಾದ ಕೆಲಸಲಾವಡು ಮುಖ್ಯವಾದ ನಮ್ಮ ಮಾತ ಪುದರ್ನಿ ಮುಖ್ಯವಾದ ಯಾವ ಎಣ್ಣಿ ಮಾತಾರ ಬಂತೆ ನಮ್ಮ ಮಾತ ಪುದರ್ ಇತ್ತ ನೀತಿ ಪುದರ್ ಬಂದಿ ಶಾಂತರಮಣ್ಯನ ಶರತ ಹತ್ರ ರಮೇಶ್ ಅಣ್ಣನ ಪೂರ ನಮ್ಮ ತುಳುತಾಕಲು ನಮ್ಮ ಆ ಪುದರ್ಲಿನ ಕೂಡ ಮರತೊಂದಿಲ್ಲ ಹೊಸ ಪುದರ್ನು ಅಂತ ಬರಲ್ಲುಂಡು ಅಂತ ಈ ಪುದರ್ಲ ದೇವಂದು ನಮ್ಮ ವಂಜಿ ನಮ್ಮದ ಜನರೇಷನ್ ನಕಲು ಈ ಪುದರ್ಲ ಆ ತುಳುತ ಒಟ್ಟಿಗೆ ನಮ್ಮ ಪುದರ್ಲ ಆ ತುಳುತ ನೆನಪಾಪಿನ ಅಂಚಿತನ ಪುದಾರ್ ದೇವರನ್ನ ಪುದಾರ್ ದೀಪಿನ ಅಂಚಿತನ ಕೆಲಸನ ನಮ್ಮ ಈ ಮೀಡಿಯಾದ ಮುಖಾಂತರ ಐತವ್ಯ ಹೈಲೈಟ್ ಮಲ್ಪುರ ಪಂಡದು ಹನ್ನೊಂದು ನಿಖಿಲಿಗೆ ಅವರ ಉಡಲ್ದಿಂಗಿನ ಸೊಲ್ಮೆ ಸಲ್ಲಿಸ ಒಂದು ನಮಸ್ಕಾರ. ಥ್ಯಾಂಕ್ ಯು ಶರತಣ್ಣ ಏತು ಶೋಕು ಬಾತೇರಿ ಶಾಂತರಮಣ ನಮ್ಮ ಪುರುಷೋತ್ತಮ್ ಚೆಂಡ್ಲೇರ್ ಚಂದ್ರಮಣ್ಣ ಗಣ್ಯರು ಬಿನ್ನೇರು ಪಾತ್ರ ನಮ್ಮ ಇಲ್ಲಲ್ಲಕ್ಲೆ ಆಂಡಲ ಈರೋಜಿ ಎಂಕಲ ಗುರುಕರ್ ಜಾಡ್ ಬಾರಿ ಖುಷಿ ಆಂಡ್ ನಮ್ಮ ಪರಮ ಪೂಜ್ಯ ಗಣೇಶ್ ಭಟ್ರು ನಂಗೆ ಇನ್ನು ಆಶೀರ್ವಚನ ಬಂತೀರಿ ಬೊಕ್ಕ ವೀಣಕ ಪಣ್ಣ ಒಂಜಿ ಪಾತೆರೊಡ್ಲ ನಮ್ಮ ಗಮನದ ಇದು ಕೇನೋಡು ದಯಪಣ್ಣ ನಾರ್ನ ಒಂಜಿ ಉಡಲ್ದ ಬೇನೆ ನಮ್ಮ ಬೇನೆ ಐನ್ ನಿಕ್ಲು ಬೇತೆ ಬೇತೆ ಊರುಡುತ್ತದೆ ಐನ್ ಕಂಜಿ ರೂಪ ಕನ್ನಡೊಂದು ಪ್ರಯತ್ನ ಬಂದ್ಪುನ ಐಲೇಸದ ಒಂಜಿ ಪ್ಲಾಟ್ಫಾರ್ಮ್ ನಡ್ಪುನ ಒಂಜಿ ಸಂತೋಷದ ವಿಷಯ. ಈ ಐಲೇಸದ ಸುರುತ ನೆಟ್ಟೆ ಮೀಟಿಂಗ್ ಇಡ್ ಅವು ಖಾಲಿ ಒಂತ ಜನಕ್ಕೆ ಸೇರ್ತೀನಿ ಸರ್ವೋತ್ತಮ್ ಶೆಟ್ಲ ರವಿ ಎಣ್ಣೆಲ ಬತ್ತಿಯಕ್ಕ ಐದು ಊರೂರು ಪಾರಾಯಿರು
ಅವು ಒಂಜಿ ಬಾರಿ ಸಂತೋಷ ವಿಷಯ. ಬೊಕ್ಕ ವೀಣಕ್ಕೆ ಒಂಜಿ ಬಂಡಿ ನೆಕ್ ಕುವೆಂಪು ಅಥವಾ ಐಲೇಸ ಪನ್ನ ಪುದರ್ ಎಂಚದಿಯರಿಂದು ಎಂಕ್ಲು ಸುರುಟು ವಾರಾಗ 4 ಮೀಟಿಂಗ್ ಮಂತನೆಲ್ಲ ಉಂಡು. ಐಟ್ ಇಂಕ್ಲೊಂದು ಜಟಾಪಟಿಲ ಆವೊಂದು ಉಪ್ಪುಂಡು ದಯಪಂಡ ಇಂಚೆನೆ ಬರೋಡು ಒಂಜಿ ಮೌಲ್ಯ ಬರೋಡು. ರಮೇಶ್ ಚಂದ್ರನ ಗುರಿಕಾರ್ ಮೇಡ್ ಶಾಂತರಾಮಣ್ಣೆ ಸೂರಿ ಬೊಕ್ಕ ಅಡಿಗೇರು KN ಅಡಿಗೇರು ಈಗ ಮಾತ್ರ ಪಾತೆರೊಂದು ಉಪ್ಪುನಾಗ ಇಂಚಿನ ಆವಡು ಬಂದೇನೆ ನಿರ್ದಿಷ್ಟ ರೂಪಡು ಮಂತದ್ದು ನಿಕ್ಲು ಇತ್ತ ಐಕ್ ಪೂರ ಕೈ ಕೊರೊಂದು ಪುನಿ ನಿಕ್ಲು ಈ ಐಲೇಸನ್ ಪ್ರತಿಯೊಂದಿಲ್ಲ ಪೊಸತ್ತನ್ನೇ ಬರಲ್ದೆ ನಡಪುನಂಜಿನ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನಡಪುನಂಜಿನ ಸಭೆ ಆವಡು ಅಥವಾ ಕುವೆಂಪು ಬನ್ನ ಪುದರ ಆವಡು ಅವು ಕುವೆಂಪು ಎಲ್ಲಾಂಡು ನಮ್ಮ ಕುವೆಂಪು ತುಳುಕೊಂಜಿ ಮಲ್ಲ ಆಸ್ತಿ ನಂಗೆ ತೋಜನ್ ಬರುತ್ತದೆ. ಆರ್ನ ಪುಂಡೂರು ವೆಂಕಟ ಮುನಿಚತ್ತ ಪುದರ್ಕೆ ಆಂಡ್ಲ ಆರೊಂಜಿ ಇತ್ತು ಮಲ್ಲ ಜನ ಅಂತ ಎಂಕ್ಲಿಗೆ ತಿರಿಂದಿ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಉಡಿ ನಿಜವಾದ ಒಂಜಿ ಅಡ್ಡ ವಿಷಯ. ಅಂಚೆನೆ ಇತ್ತ ಇನಿ ಈ ಡಿಜಿಟಲ್ ಬುಕ್ಲ ಒಂದು ಮಾತ್ರ ಒಂಜಿ ಐಲೇಸೋಡು ನಡಪುನಂಜಿನ ಹೊಸ ಕಾರ್ಯಕ್ರಮ ನನ್ನ ದುಂಬುದ ನೆಟ್ ನಲ್ಲ ಎಡ್ಡದ ಕಾರ್ಯಕ್ರಮಗೂ ನಿಕ್ಲ ಮಾತ್ರ ಸಹಕಾರ ಬೋರ್ಡು ಇಂಕ್ಲ ಡಿಸ್ಕಷನ್ ಮಂತದ ಅವು ನಿಕ್ಲೇ ದೂದೀಪ ಐಕ್ ಶೇಪ್ ಕನಪುನಂಜಿನ ಒಂಜಿ ಪುರ್ಲುದ ರೂಪ ಕನಪುನಂಜಿನ ಜವಾಬ್ದಾರಿ 22 ದೇಶದ ಮಾತ್ರ ತುಳುವರಿಗೆ ಬಾರಿ ಒಂಜಿ ಪೆರ್ಮೆ ಇಜಿನ ನಮ್ಮ ಒಟ್ಟಿಗೆ ಪಿಯರ್ಲೆಜ್ಜಂಡ್ ಒಲ ಫಂಕ್ಷನ್ ಅಥವಾ ಎರಡ ದಿಕ್ಕಂಡ ತೋಡುತ್ತಂದೆ ಎಂದಿಟ್ಟಿತ್ತ ನಂಗೆ ಮುಖಾತ್ತವಾದ ತೂಪುನಂಜಿನ ಅವಕಾಶ ಉಂಡು. ನೇನು ಒರಿಪಾದ ಕೊರ್ಪುನಕ್ಲು ಬೇತೆ ದೇಶದಕ್ಲು ಅಂಚನೆ ನಮ್ಮ ಐಲೇಸದ ರೂವಾರಿಲು ರಮೇಶ್ ಚಂದ್ರನ ಪುರ್ಲುದ ಪದ್ಯ ಬಣ್ಣದ ನಮ್ಮ ನಡುನೊಟ್ಟು ತಂಪು ಅನ್ಪೇರು ಅವುಲ ನಂಗೆ ಕೊಂಚ ಬಾರಿ ಖುಷಿ. ಅಂಚನೆ ಒಟ್ಟಿಗೆ ಸಹಾಯ ಮಂತೊಂದಿಲ್ಲ ಸರ್ವತಮಣ್ಣೆ ರವಿ ಅಣ್ಣೆ ಮತ್ತೆ ಅಪಗರ ಒಂಜಿ ಮಾತೆಲ್ಲ ಸಹಕಾರೋಡು ಒಂಜಿ ಕಣ್ಣು ತೋಜನ ಒಂಜಿ ಪೊಣ್ಣಾಗ ನಮ್ಮ ಪೋದು ಅಡೆ ಪೋದು ಅಲ್ಪ ಪೋದು ಕಂಡು ತೋಜಿನ ರಮೇಶ್ ಅಣ್ಣನೊಟ್ಟಿಗೆ ಸುಧಾಕರ್ ಶೆಟ್ಟರೊಟ್ಟಿಗೆ ಪದ್ಯವನ್ನೋಡು ಒಂಜಿ ಆಸೆ ಇತ್ತು ನಿನಗೆ ಅವಲ ಒಂಜಿ ಈಡರ್ಸನ ಒಂಜಿ ಎಡ್ಡೆ ಒಂಜಿ ಕ್ಷಣವು ಅಂಚಿನ ಮಾತ ಕ್ಷಣ ಒಂದು ಐಲೇಸರು ತಿಕ್ಕೊಂದು ಪನ್ಪುನ ಒಂಜಿ ಬಾರಿ ಖುಷಿ. ನಿನ್ನೆ ನಡಪವನ ಶಕ್ತಿ ಮಾತಿರಲ್ಲ ಕೊರಡು ಬಂಡದು ದೇವರ ಪ್ರಾರ್ಥನೆ ಬಂತಂದು ಒಂಜಿ ಅವಕಾಶ ಕೊರ್ನ ಇಲ್ಲಲ್ದಾಗ ಒಂಜಿ ಅವಕಾಶ ಕೊರ್ನಕ್ಕೆ ನಾನು ಸೊಮ್ಮೆ ಸಂದ ಒಂದಿಲ್ಲ. ಅನಂತ್ ಅವರೇ ಹೇಳಿ. 5ರಿಂದ ಆರಂಭದನ್ನು 500ಕ್ಕೆ ಮುಟ್ಟಿಸಿದ್ದು ಚೇನ್ಲ ಅವರು. ಈ 5 ಜನ ನಾವು ಮಾತಾಡ್ತಾ ಇದ್ದು ಅವ್ರ ತಲೆಯಲ್ಲಿ ಬಂದದ್ದು ಎಂಕಲು ಸರ್ವತಮಣ್ಣನ ಪತ್ರದಿಂದ ನಮ್ಮ ವರ್ಲ್ಡ್ ವೈಡ್ ಬರೋ ಸಾಧ್ಯ ಉಂಟು. ನಂದು ಐಡಿಯಾ ಕೊಡ್ತೀವಿ ಅದನ್ನ ಪಾತಾಡ್ತೀನಿ ಅರೇಂಡ್ ಕುದಾದೀನಿ. ಸೊ ಐತೆ ಅಂಕಲ್ ಮುಟ 75 ಜನ ಅಲ್ಲ, ಆ 75 ಜನ ಅವರೆಲ್ಲ ಈ ಮೂಲ ಕಾರಣ ಚೇನ್ಲೆ. ಸೊ ಥ್ಯಾಂಕ್ ಯು, ವೆರಿ ಥ್ಯಾಂಕ್ಫುಲ್ ಟು ಯು. ಮಾತೆಲ್ಲ ಸಹಕಾರ ಶಾಂತರಮಣ್ಣ ಸರ್ವತಮಣ್ಣ ಅಲ್ಪ ಪೋಯತೆ ಎಲ್ಲ ದೇಶಗಳನ್ನು ಕನೆಕ್ಟ್ ಮಾಡಿದೆ. ಎಲ್ಲ ದೇಶಗಳ ಪರವಾಗಿ ಅವ್ರು ಮಾತಾಡ್ಲಿ ಅಲ್ವಾ? ಸೊಲ್ಮೆಲು ಮಾತಾಡಲ್ಲ ವೇದಿಕೆ ಮಾತ ಗಣ್ಯರಿಗೆ ಬಿನ್ಯರಿಗೆ ಸೊಲ್ಮೆಲು ಅನಂತ ಇರು ಶುರು ಅನ್ನೋ ಇತ್ತಿಜಾರಲ್ಪ ಶುರು ಆಯ್ನ ಕಥವನ್ ಪೇರೆಗೆ ಮುಗಲ್ 4 ಜನ ಬತ್ತದ ಸೂರ್ಯ ತೆಲ್ತೊಂದಿಲ್ಲರು ಮುಗಲ್ 4 ಒಂಜಿ 7-10 ಜನ ಬತ್ತದ ಏನಡ ಕಥವನ್ ರಸರು ಹೇಳ್ತಾರೆ ಐಲೇಸ ಬಂದ್ರೆ ಒಂದ್ ಇಂಚಿನ ಐಲೇಸ ಆತಾಗ ಮೂಲು ಜನಕಲ್ನ ಬಂಗ ಬಿನಿ ತೂಂಡ ಮೂಲು ಕೆಲಸ ಬೋದು ಇಲ್ಲದಂತೆ ನುಪ್ಪುದಂತೆ ಊರು ಪಿರಬರ್ರೆ ಫ್ಲೈಟ್ ದಂತೆ ಯಾನ್ ಮಂಡೆ ವೆಚ್ಚಡು ಪರ ಮುಗಲಿನ ಪಾತಿರ ನಾನು ಸಮಾರ ಅಡ್ಡಿ ಅನ್ ಪಾತಾಡ್ದೆ ನಮ್ಮ ಗವರ್ಮೆಂಟ್ ನಿಲ್ತು ಮತ್ತೆ ನೆನಪುಂಟು ಸರ್ವತಮಣ್ಣ ನಿಗಲ ಇಂಚಿನ ಐಲೇಸ ಮೂಲು ಜನಕುಲ್ ಮತ್ತೆ ಬಂಗಡೂರು ಕಷ್ಟ ನಿಗಲ ಐಲೇಸ ಬಂದು ಹೋದರು ಇಂಚಿನ ನಿಗಲೆ ಮತ್ತೆ ಕಾಸು ಕೊಡ್ತೀನಿ ಮಾತ್ರ ಪರವರ್ಗದಲ್ಲಿ ನೆನಪಾತೀನಿ ಅಂತ ಅವು ಇರು ಎರಡು ಬಲ್ತೀನಿ ಅಂಚದಲ್ಲಿ ಬಂತು ವಜ್ರೇಶ್ವರಿದ ನಿತ್ಯಾನಂದ ಸ್ವಾಮಿಯಲ್ನ ಆಶೀರ್ವಾದ ಅವು ಆರು ದಾದಾರ ದಕ್ಕದ ಮೇಲ್ಗೆ ಗಾಯಂಡ ಮಾತ್ರ ಅದಕ್ಕೆ ಆಶೀರ್ವಾದ ತಿಕ್ಕು ನೀತೆ ಈರ್ನ ಆಶೀರ್ವಾದ ತಿಕ್ಕಿ ಬೊಕ್ಕಂದು ಇಂಚ ಆಡದ ಬರಲಿ ಕೇನಿ ಮನದನಿ ಯಾನು ಪುರುಷೋತ್ತಮ ಚಂಡ್ಲರೇ ಫೋನ್ ಮಾಡ್ತೆ ಚಂಡ್ಲರ ಇಂಚಿನ ಒಂದು ಮೊಗಲ್ ಐಲೇಸ ಬಣದು ఒక 6 ಎಂಕ ಸಾಧಾರಣ ಮಟ್ಟಡು ಮತ್ತ ಎಕ್ಸ್ಪ್ಲನೇಷನ್ ಕೊಡ್ತು ಮತ್ತ ಪಂಡರ ಅಂಚ ಇಂಚ ಬಣದು ఒక ಎಂಕೆ ಬೇಜಾರಾಣು ಮೊಗಲ್ ಎದುರು ದೇಗೆ ಅನ್ ಪಂತ ಪಾತಾಡ್ದ ಯಡಿಯೂರಪ್ಪನ ಗೌರವಡು ಸದಾನಂದ ಗೌಡರ್ನ ಗೌರವಡು ಮೊಗಲ್ನ ಮಿತ್ತು ಪಾತಾಡ್ತೀನಿ ನಾನು ಇಂಜ ಮಾತ ಆದ್ ಇನ್ನಿತ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲ ಅನ್ನುತ್ತೆ ಕುವೆಂಪು 101 ನೆಂಪು ಪನ್ಪಿನ ಒಂಜಿ ಈ ಬುಕ್ ನಿಗುಲಿನಿ ರಿಲೀಸ್ ಮಲ್ಪಾರ ನೇಪಾಳದ ಪಶುಪತಿನಾಥ ದೇವಸ್ಥಾನದ ಧರ್ಮ ಗುರುಕುಲ ಆಯ್ನ ನಮ್ಮ ಗಣೇಶ್ ಭಟ್ರನ್ನ ದಿವ್ಯ ಹಸ್ತೋಡು ಅವು ಒಂಜಿ ಉದೀಪನ ಅಂಡು ಬಾರಿ ಖುಷಿ ಅಂಡು ಅಂಚನೆ ಬಿನ್ಯರ್ನ ಮದುಪುಕರ್ನ ವೀಣಕ್ಕ ಬಾರಿ ಪೊರ್ಲುಡೆ ತುಳುಟು ಯಾನಾರು ದುಂಬು ತುಳುಟು ಪಾತ್ರನ ಕೇಂದ್ರ ನೆಟ್ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಡ್ ಸೊ ಬಾರಿ ಪೊರ್ಲುದ ತುಳುತ ಪಾತ್ರಿಯರು ಅಂಚನೆ ನವೀನ್ ರೋಷನ್ ಪಿಂಟೋ ಮೇರ್ ನಮ್ಮ ಬ್ಯಾಂಕಾಕ್ ಹಿಡ್ದು ವಿನಯ್ ರೈ
ಆಗಲೇ ಎಂಚಿನ ಸಹಾಯ ಬಿಡ್ತಂಡ್ಲ ಫಾರೆಸ್ಟ್ ದ ತುಳು ಕೂಟ ಮಲ್ಪರ ಎಂಚಿನ ಸಹಕಾರ ಬಿಡ್ತಂಡ್ಲ ಅನ್ ಕೊರ್ಪಲ್ಲ ಮಲೇಷ್ಯಾ ಗುರ್ತಂಡು ಸಿಂಗಾಪುರ್ ಗುರ್ತಂಡು ಆಗಲ್ಲ ಗುರ್ತ ಮಲ್ತ ಕೊರ್ಪ ಮಾತಾಡ್ನಲ್ಲ ಅಂಚನೆ ಟೋಟಲ್ ಕನ್ನಡ ಲಕ್ಷ್ಮೀನಾರಾಯಣ ಬಾರಿ ಸೋಕಡ್ ಪಾತಿರಿಯರು ನಮ್ಮ ವಸಂತ್ ಶೆಟ್ರು ಅರ್ನ ಆರ್ ಪ್ರಾಯೋಡು ಎಲ್ಲೇ ಅಣ್ಣ ಅರ್ನ ಅನುಭವ ಮಾತ್ರ ಎಂಪ ವರ್ಷದ ಅನುಭವ ಪಾತಿರಿಯಾರು ಕನ್ನಡ ಪಾತಿರಿಯಲ್ಲ ಬಾರಿ ಸೋಕಡ್ ಪಾತಿರಿಯಾರು ಈ ಐಲೇಸ ಉಂಡಾಯಿನ ದಿನೋಡ್ ದಿಂಚಿ ನೆತ್ತ ಪಿರೋಡ್ ಅಂತ ತಗೊಂಡಿಲ್ಲ ಆಯ್ತ ಏಮ್ಸ್ ಆಯ್ತ ಮುಖ್ಯ ವಿಷಯ ಬಂದಾಗ ತುಳು ಭಾಷೆ ವಿಶ್ವ ವರ್ಬಡಿ ಪರಡೋಡು ವಿಶ್ವ ವರ್ಬಡಿ ಅವು ಐಕೊಂಜಿ ಮರ್ಯಾದೆ ತಿಕ್ಕೋಡು ಗೌರವ ತಿಕ್ಕೋಡು ವಿಶ್ವನ ಮಾತ ತುಳುವರನ್ನು ಒಟ್ಟು ಮಲ್ಪಡೋ ಉದ್ದೇಶ ಅವು ಆವೊಂದುಂಡು ఒక ತುಳು ಕಲೆ ಕವಿಕೆಲೆಗೆ ಒಂದು ವೇದಿಕೆ ಆದ ನಿರ್ಮಾಣ ಆವಡು ಐಲೇಸ ಪನ್ಪಿನ ಉದ್ದೇಶ ಒಂದು ಉಂಡಾತೀನಿ ಹೊಸ ಹೊಸ ಜನಕಲ್ನ ಹೊಸ ಹೊಸ ಮೌನದ ಮದ ಗುರ್ತಾಪುಂಡು ಆವೊಂದುಂಡು ఒక ನ್ಯೂ ಇಂಗ್ಲೆಂಡ್ ತುಳುಕೂಟದಗಳು ಸರಿ ಅಮೆರಿಕೋಡು ಬೋಸ್ಟನ್ ಮತ್ತಿನ ಅವನ್ನಿ ಮಾಡಿದ ಪ್ರೋಗ್ರಾಮ್ ಐಟ್ ನಮ್ಮ ILS ಮೆಂಬರ್ಸ್ ನಗಲೇ ಮಸ್ತ್ ಐಟ್ ಪ್ರಾಮುಖ್ಯತೆ ಕೊರಿಯರ್ ರಮೇಶ್ ಬಾರಿ ಸೋಕಂಜಿ ಮೂಜಿ ಪದ್ಯ ತುಯ್ಯ ತುಳು ಪದ್ಯ ಬಾರಿ ಸೋಕ ಬಂತಾರೆ ಅವನೇ ತಾನು ಗಾಡಿ ಇಡ್ಬೋಣ ಅವನೇ ಪಾಡಂದು ಅವನೇ ಕೇನಂದು ಗಡಿ 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 ಎನ್ನ ಬುಡದಿ ಕೇನಂದು ಏಸ ಸರಿಕೇನು ಹಿಂಗ ಆಪ್ತ ಸರಿಕೇಂಡಲ್ಲ ಅವನ್ ಖುಷಿ ಆಗ್ತದೆ ಆ ತುಳು ಶಬ್ದಗಳು ಮತ್ತೆ ವಿಧ ಬಂದಾಗ ಕೊಂಚ ವಿಷಯ ಪಂಡರು ಮನೋರು ಈ ಬುಕ್ದ ಪದ್ಯಗಳನ್ನು ಮತ್ತೆ ಓದೋಡುತ್ತುಂಡು ಅರಣ್ಯ ಆ ಪುಸ್ತಕಗಳು ಮತ್ತೆ ಅರೆ ಒಂದು ಪುಸ್ತಕ ಪುಳ್ಳಿ ಅರಣ್ಯ ಓದ ಪದ ಅರಣ್ಯ ವಿಮರ್ಶೆ ಮಲ್ಪಲ್ಲಿ ಅದು ಬಾರಿ ಸೋಕಡು ವಿಮರ್ಶೆ ಮಲ್ಪರು ಮೂಲ ಪ್ರತಿ ಒಂದು ಕಾರ್ಯಕ್ರಮದ ವಿಮರ್ಶೆ ಮನೋರ್ ಅರ್ನ ಮತ್ತ ವಿಮರ್ಶೆ ಪಾತ್ರ ಮತ್ತೆ ಕೇಂದ್ರಕ್ಕೆ ಒಂದು ನಮ್ಗೆ ಖುಷಿ ಆಗ್ಬಿಡು ಮನೋರ್ನ ಅಂತ ರವಿ ಕಿದಿಯೂರು ಮತ್ತೆ ಬಾರಿ ಸೋಕಡು ಪಾತ್ರೆಯರು ಒಂಜಿ ವಿಷಯ ಮೂಲ ಬೇನದ ವಿಷಯ ಪಾತ್ರ ತುಳು ತುಳು ಪಣ್ಣಗ ತುಳುತ ಜನಕುಲು ರಾಜೇಶ್ ಆಳೂರು ಉಳ್ಳರ ತುಳು ವರ್ಲ್ಡ್ ಉಳ್ಳರ ಒಂಚೂರು ಕೆನ್ನೆ ಮರ ನೀವು ರಾಜ್ಯೋತ್ಸವ ಮಲ್ಪನ ಅಬುದಾಬಿಡ ರಾಜ್ಯೋತ್ಸವ ಮಲ್ತೊಂದು ಪನಗ ಯಾನು ನಮ್ಮ ಎಂಕಲ್ನ ಕಮಿಟಿದಗಳ ಪಂತಜಿ ಅನಂತ ಇರಡಾಲ ಪಂತಜಿ ಮನೋರು ಇರಡಾಲ ಏನ್ ಪಂತಜಿ ಅಂಡ ಒಂಜಿ ಎಂಕು ಬೇನ್ ಆತ್ ನಾನಿ ನಮ್ಮ ಯೂಟ್ಯೂಬ್ ಪನಗ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಟ್ ಮಲ್ಪನಗ ಕೆಲವು ತುಳುವೆರ ನಂಗೆ ನೆರೊಂದುತ್ತೇರು ಮಸ್ತ್ ತೂದು ತುಳುವೆರ ಈತ್ ಒಂಜಿ ಕೀಳ ಅಭಿಪ್ರಾಯ ಎಲ್ಲ ಉಂಡ ಜನಕುಲ್ನ ಮನಸ್ಸಿಡು ಬಂದ್ರೆ ಮಸ್ತ್ ಬೇನಾತಂಡು ಬೇಗನಾಗ ಕರ್ನಾಟಕ ರಾಜ್ಯೋತ್ಸವ ಮಲ್ಪುನು ನಮ್ಮ ರಾಜ್ಯದ ಒಂಜಿ ಅವು ಭಾಷೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷ 42 ವರ್ಷ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಮಲ್ತನಲ್ಲ ಮೂಲ ಆ ಸಂದರ್ಭಡು ತುಳುತಾಗುದು ಕೆಲವರು ಬರೆಪಿನ ವಿಷಯ ಮಾತ್ರ ತೂಣಗೊಂಡತೆ ಹೆಂಗ್ ಮಸ್ತ್ ಬೇಜಾರಾತನು ಆಮೇಲೆ ರಿಪ್ಲೈ ಮೇಲೆ ಓದ್ತಿದ್ದೆ ಬೇಗನಾಗ ಆ ನಮ್ಮೊಂದು ಕೀಳು ಭಾವನೆ ಪರವಲ್ಲಿ ಭಾಷೆ ಮಾತಲ್ಲ ಒಂಜೆ ಕನ್ನಡಲ ಒಂಜೆ ತುಳುಲ ಒಂಜೆ ಸೊ ನಮ್ಮ ರಾಜ್ಯೋತ್ಸವ ಮಲ್ಪುನು ಅಂಚನೆ ತುಳು ವಿಶ್ವ ತುಳು ಸಮ್ಮೇಳನ ಮಲ್ತ ಬಾರಿ ಗೌಜಿಡ್ ಮಲ್ತ ತುಳುಕಲ ನಮ್ಮ ಸಪೋರ್ಟ್ ಉಂಡು ಅಯ್ಯೋ ಇಜ್ಜಿಂದು ಪಂಪಿಜಿರಲ್ಲ ಅಂಡ ಕರ್ನಾಟಕ ರಾಜ್ಯೋತ್ಸವ ಮಲ್ತೊಂದು ಪರ ತುಳುತಲ ನಮ್ಮನಿ ಪಾತ್ರ ಮಸ್ತ್ ಬೇಜಾರಾತನು ಅವಲ ವೀರೇಂದ್ರ ಗಡ್ರು ಅವನು ಉದ್ಘಾಟನೆ ಮಲ್ತೀನಿ 6 ವೇದಿಕೆ ಇಡ್ತಾರೆ ಯೂಟ್ಯೂಬ್ ಅಂಚಿನ ಮತ್ತ ಭಾಷೆ ಯೂಸ್ ಮಲ್ಪನ ಹಿಂಗ್ ಮಸ್ತ್ ಬೇಜಾರ ರಾಜೇಶ್ ಕೇಳೋದಲ್ಲತ್ತೆ ಆಕೆ ಒಳ್ಳೆ ಸರ್ ಒಳ್ಳೆ ರಾಜೇಶ್ ಒಂಜಿ ಲೀಡರ್ ಅಲ್ಪ ತುಳುಕಲ ಅಂಚಿನ ಒಂಜಿ ಕೀಳು ಭಾವನೆ ಪರಬಲ್ಲಿ ಭಾಷೆ ಮಾತಲ್ಲ ಒಂಜಿ ನಮ್ಮ ಮಾತಲ್ಲ ಭಾಷೆ ನಮ್ಮ ಭಾಷೆ ಎನ್ನೋಡತೆ ಅಂಚ ತುಳುತ ಮಿತ್ ಎಂಕಲ ಅಭಿಮಾನ ಉಂಡು ಮಸ್ತ್ ಅಂಚ ಅದು ಪರಗ ನಮ್ಮ ಕನ್ನಡದ ವಿಷಯ ಪೋನಾಗ ತುಳುತಗಳು ಅಂಚ ಪಾತ್ರ ಬಲ್ಲಿ ಎಂಕ್ ಮಸ್ತ್ ಬೇಜಾರತ್ತು ನಾನಿ ಎಂಕಲ ತುಳು ಕನ್ನಡ ಸ್ನೇಹ ಸಮ್ಮೇಳನ ಮಲ್ತಂದು ಉಪ್ಪುನು ಸರ್ ಅಂದ್ ಓಕೆ ಇದನ್ನ ಮನಸ್ಸು ಹಂಚೊಂಡು ಅಂಡ ಕೆಲವರು ತುಳುತ ವಿಷಯ ಆತ್ ಸೀರಿಯಸ್ ಅದಕ್ಕೆ ತಂಡ ಬಲ್ಲಿ ನಮ್ಮ ಕನ್ನಡ ಅಲ್ಲ ನಮ್ಮ ಭಾಷೆನೆ ಕನ್ನಡ ನಮ್ಮ ಶಾಲೆ ಕಲ್ತೀನಿ ಕನ್ನಡತೆ ನಮ್ಮ ತುಳುನು ಆಯ್ತಾ ಮದ್ದಳು ತುಳುನು ಮಿತ್ರಗಣವ್ರೆ ನಮ್ಮ ಪ್ರಯತ್ನ ಮಲ್ತಂದು ಉಲ್ಲ ಇದು ವಿಶ್ವದ ಕೊಡಿಗಳೆಲ್ಲ ನಮ್ಮ ಅಂಚ ಪ್ರಯತ್ನ ಮಲ್ತಂದಿಲ್ಲ ಅಂಡ್ ಅವು ಆನಿ ಎಂಕ್ ಅವು ಯೂಟ್ಯೂಬ್ ಮತ್ತೆ ಆಗಲ್ಲ ನಾವು ಓದನ ಹೆಂಗ್ ಮಸ್ತ್ ಬೇಜಾರ ಓದ್ತಾನ ಮಾತ ಇದು ದೇಹ ಪಂಡೆ ಬಣ್ಣಗ ನಮ್ಮ ತುಳು ಪಣದ ಐಲೇಸ ತುಳುನು ಕಟಂದುಲ್ಲ ಅಂಡ ಆ ನಮ್ಮಂದ ಭಾವನೆ ತುಳು ಎರಡು ಉಪ್ಪರೆ ಬಲ್ಲಿ ಪನ್ಪಿನ ಒಂಜಿ ವಿಷಯ ಮಾತಾ ತುಳುವೆರ್ಲ ಸೊ ಇಂಚದು ಪನಗ ಐಲೇಸ ಎಡ್ಡೆ ಕೆಲಸ ಮಲ್ತಂದಾರು ರಮೇಶ್ ಶಾಂತರಾಮಣ್ಣಿ ಅಟಿಕರ್ ಪುರುಷೋತ್ತಮ್ ಚೆಂಡ್ಲರ್ ಅಂಜನೆ ನಮ್ಮ ಮೇರೆ ಶರಶೆಟ್ರು ಪಡಬಲ್ಲಿ ಅದನ್ನ ಕಾಂಟ್ರಾಕ್ಟ್ ಮುಖ್ಯಂದುಂಟಿಗೆ ಅದು ಎಂಕಲ ಬರೆಯೊಂದಿಲ್ಲ ಮಸ್ತ್ ಖುಷಿ ಅಂಡ್ ಮಸ್ತ್ ಖುಷಿ ಅಂಡ್ ಇದಕ್ಕೆ 11 ಗಂಟೆ ಕೊಡ್ಕೊಂಡ ಇದು ಪಾತ್ರದ ಬಾರ 11 ಗಂಟೆ ಕೊಡ್ಕೊಂಡಲ್ಲ ಯಾಕಂದ್ರೆ ಪಾತ್ರನ ಮಾತ್ರ ಇದ್ರ ಮೋನ ತೋಜೋತು ಅವು ಲೈಟ್ ಅಲ್ಪ ಹಾಕೊಂಡಿರ್ತೇನೆ
ಇತ್ತ ಲೈಟ್ ಎಜೆಸ್ಟ್ ಮಾಡ್ತಾರೆ ಇಂಜಿನ ಎಕಡೆ ಮೋನ ತೋಜೊತ್ತು ಇತ್ತ ಮೋನ ಲಾಯ್ಕ್ ತೋಜೊಂಡು ರವಿಯಣ್ಣ ಕಿದಿಯೂರು ಮಾತ್ರ ನಮಸ್ಕಾರ ಮಾಡೊಂದು ರಮೇಶ್ ಶೆಟ್ಟಿಗಾರರು ಆರ್ಲೊಲ್ಲೇರು ಅರೆಯ ನಮಸ್ಕಾರ ಮಲ್ತಂದು ನಮ್ಮ ನೇಪಾಳದ ಪಶುಪತಿನಾಥ ದೇವಸ್ಥಾನದ ಮುಖ್ಯಸ್ಥರು ಮೇರೆಗೆ ಗಣೇಶ್ ಭಟ್ರಿಗೆ ಅರೆ ಕುಡಂಜಿ ನಮಸ್ಕಾರ ಮಾಡ್ತಾರೆ ಅವನ ಪಾದಸ್ಪರ್ಶ ಮಾಡ್ತಂದು ನನ್ನ 2 ಪಾತ್ರ ಮುಗಿತ ಸೊಲ್ಮೇಲೆ. ಥ್ಯಾಂಕ್ ಯು ಸರತಮ್ಮಣ್ಣ ಯಾಕಿರ್ನ ನಮ್ಮ ರಾಜ್ಯೋತ್ಸವ ಆವಡು ತುಳುಕೂಟ ಆವಡು ರೇಪಲ ಒಂಜಿ ಪಾತೆರ ಪಡೊಂದಿತ್ತಾರೆ ಸರತಮ್ಮಣ್ಣ ಎಂಕ್ ಇತ್ತೆಲ್ಲ ನೆನಪುಂಡು ನಮ್ಮ ಒಂಜಿ ಕನ್ನಡ ಆವಡು ತುಳು ಆವಡು ಒಂಜಿ ರಡ್ಡು ಕಣ್ಣಿತ್ತಿಲಕ್ಕ ಅಂತ ಪಡೊಂದಿತ್ತಾರೆ ಒಂದು ವಾ ಕನ್ನಡ ನಮ್ಮ ರಡ್ಲ ಇಂಪಾರ್ಟೆಂಟ್ ರಡ್ಲ ಪ್ರಾಮುಖ್ಯ ನಮ್ಮ ಎಂಚ ಒಂಜಿ ಕನ್ನಡ ಸುಣ್ಣ ಒಂಜಿ ಕನ್ನಡ ಬೆಣ್ಣೆ ಅಂದು ಪಣದಿತ್ತಾರೆ ಎಂಕ್ ಇತ್ತೆಲ್ಲ ನೆನಪುಂಡು ಆತೊಂಜಿ ಎಷ್ಟು ಒಳ್ಳೆ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅದನ್ನೆಲ್ಲ ನಾವು ನೆನ್ಪಿಟ್ಕೊಳ್ಬೇಕು. ನಾನು ನಿಮ್ಮ ಅನಿಸಿಕೆಯನ್ನು ಒಪ್ತೇನೆ. ಥ್ಯಾಂಕ್ ಯು ಸೋ ಮಚ್. ಶಾಂತರಾಮ ನಮ್ಮ ಬನ್ನಿ ಕಮೆಂಟ್ ಮಲ್ಪನಾಗಲೇ ಸರ್ ಕಮೆಂಟ್ ಮಲ್ಪನಾಗಲು ಪೈಸದ ಬೆಲೆ ತುಳುಕು ಮಲ್ಪನಾಗಲತ್ತವೆ ಖಾಲಿ ಕಮೆಂಟ್ ಮಲ್ಪೇವೆ ಆಗಲ್ಲ ಏನೆತ್ತಂಗಲ್ಲ ವಾಟ್ಸಪ್ ಟ್ವಿಟರ್ ಫೇಸ್ಬುಕ್ ಆಂಡಲ ಗ್ರೂಪ್ ಬರ್ಪುಣತೆ ಶಾಂತರಮಣ್ಣ ಐಕೋಸ್ಕರ ಸರತಮಣ್ಣ ಪಂಡ್ಪುನು ಒಂಜಿ ನೆಗೆಟಿವ್ ವೈಬ್ರೇಷನ್ ಸ್ಪ್ರೆಡ್ ಆಪುನು ಗ್ರೂಪ್ ಬರ್ಪೆನ ಪ್ರಶ್ನೆ ಅನಂತ ಅವು ಶಾಶ್ವತ ಅದು ವರಿ ಉಂಡು ಆ ಕಮೆಂಟ್ಸ್ ಕರೆಕ್ಟ್ ಯೂಟ್ಯೂಬ್ ಪೋದು ಅಬುದಾಬಿ ಕನ್ನಡ ಸಂಘದ ಮನೆ UAE ಕನ್ನಡ ಸಂಘದ ರಾಜ್ಯೋತ್ಸವ ಪಾಡಿಯಾರಡೈರು ಅವು ಶಾಶ್ವತ ಅದು ಉಂಟು ಯೂಟ್ಯೂಬ್ ಉಂಟಾಯ್ತು ಅದು ಸರ್ ಅಡ್ಮಿನ್ ಡಿಲೀಟ್ ಮಲ್ಪೆರ ಆಪುನೈನು ಅವು ಅಡ್ಮಿನ್ ಓಡೆ ನಾಡ್ರೆ ಒಪಿನಕು ಎಂಕುಲು ಮಲ್ಪನಗ ಅಂಚನೆ ಸರ್ವತಮ್ಮಣ್ಣ ಎಂಕುಲು ಮಲ್ಪನಗ ಎಂಕುಲೊಂಜಿ ಎಂಕುಲ ಪ್ರೋಗ್ರಾಮ್ ದಾಗ ಎಂಕುಲು ಮಾಡರೇಟರ್ ಮಲ್ತಿತ್ತ 4-5 ಜನ ಎಡ್ಡೆ ಕಮೆಂಟ್ ಬತ್ತಂಡ ಕಮೆಂಟ್ ಮಲ್ಪರ ಹಾಲ್ ಕಮೆಂಟ್ ಬತ್ತಂಡ ಡಿಲೀಟ್ ಮಲ್ಪರ ವಿದ ಅಲ್ಪನೆ ಕೊರ್ದು ಬಿಡ್ಪ ಇಮಿಡಿಯೇಟ್ ಅಂಚ ಸೊ ಐ ಥಿಂಕ್ ಅಂಚ ಸ್ಕ್ರೀನ್ ಮಲ್ತದಿತ್ತಾರ ಅವತ್ತೆ ಮರಣಿ ಮೂಲ ಒಂಜಿ ಮೊಗಲು ಒಂಜಿ ವೆಬ್ ಮೀಟಿಂಗ್ ಮಲ್ಪನಾಗ ನಮ್ಮ ಮೇರುಲ್ ಇರುತ್ತೆ ನಮ್ಮ ಬಿಜೆಪಿ ಸೇರಿ ಪೊಲೀಸ್ ಬಿಡ್ದು ಬಿಜೆಪಿ ಸೇರಿ ಇರ್ತಾನೆ ಅಣ್ಣಮಲೆ ಚೀಫ್ ಗೆಸ್ಟ್ ಒರಿ ಬರ್ತದ ಬಾಯಿ ಬರ್ತಾ ಮಾತೇನತ್ತ ಪಂಡರಿ ಲಾಸ್ಟ್ ಪ್ರೋಗ್ರಾಮ್ ಕರೆಕ್ಟ್ ಅವು ಅಂಚ ಮತ್ತ ಅಗಲಿಗೆ ಒಂದು ಕೊರಲ್ಲ ಅಕ್ಸೆಸ್ ಕೊರಲ್ಲ ಬಲ್ಲಿ ತಿರದಾಗಲೆ ಮತ್ತ ಅಂತ ಏರೇದು ಬೋರ್ಡ್ ಅಗಲಿಗೆ ಅಕ್ಸೆಸ್ ಕೊರಡು ಕರೆಕ್ಟ್ ಇನ್ನು ಚಂದ್ರಮಣ್ಣ ಒಂದನೇ ಮುಂದೆ ಮಲ್ಪಲೆ ಶಾಂತರಮಣ್ಣ ನಮ್ಮ ಒಂಜಿ ಧನ್ಯವಾದ ಸಮರ್ಪಣೆ ದುಂಬು ಹರಿಹರಾಸನ ಮುಂಡತೆ ಒಂಜಿ ಕೇನೊಂದು ಆಸೆ ಉಂಡು ಆಸೆ ಅಂದ ಸಾಕಾರ ಆವಡಿ ರಮೇಶ್ ಚಂದ್ರಣ್ಣ ವೀಣಕ್ಕಾಗಲ್ಲ ಮೇರೆಗಿಲ್ಲ ನಮ್ಮ ಗಣೇಶ್ ಭಟ್ರು ಎಲ್ಲ ಡೆಡಿಕೇಟ್ ಮಾಡ್ತದೆ ಗಣೇಶ್ ಭಟ್ರನ್ನ ಮಂಜುಳಾ ಗಣೇಶ್ ಭಟ್ ಆರೆಗಿಲ್ಲ ಮಂಜಿಲ್ಲ ಮತ್ತೆ ಅರೆ ನಿಗಲಿಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದ ಹರಿಹರಾಸನ ರಮೇಶ್ ಅಣ್ಣ ಆಕ್ಚುಲಿ ಒಂದೇ ಟೈಮ್ ಶಬರಿಮಲೆ ಒಂದೇ ಟೈಮ್ ಪ್ಲೇ ಆಗ್ಬಿಡ್ಯಾ ಸಾಂಗ್ ವಾ ಗ್ರೇಟ್ ಸುಧಾಕರ್ ಶೆಟ್ಟಿ ಹೋಲು ನಂದು ರವಿ ಕೇಳೋದಿತ್ತೆ ನಮ್ಮ ಶುರುವಲ್ಪನ 77 ಜನ ನನ್ನ ಒಳ್ಳೆಯರು ಬಂದದ್ದು ಪೂರ ಒಳ್ಳೆಯರು ಅಯ್ಯಪ್ಪ ನೇಪಾಳದ ರಾಜನ ಮರ್ಮೈ ಪಶುಪತಿನಾಥ್ ಅಂದು ಮಾತ್ರೆಗಳ once again thanks panondule ravanda enka paatra ata gottuji inita ಕಾರ್ಯಕ್ರಮ ನಿಕಲ ಮಾತ್ರನ ಪಾತ್ರ ಕೇನಗ ಎಂಕ ನನಲ ವರ್ಕ್ ಮಲ್ಪೆರ ಒಂಜಿ ಹುಮ್ಮಸ್ಸು ಬರೋದುಂಡು ಎಂಕ್ಲು ಮಲ್ಪ ಎಂಕ್ಲು ಪಂಡಿನ ಪಾತ್ರ ಪೂರ ಮಲ್ಪ ನಿಕಲ ಸಹಕಾರ ಏಪಲ ಇಂಚನೆ ಪ್ರೀತಿ ಡುಪ್ಪಾಡು ಹರಿವರಾಸನಂ ವಿಶ್ವಮೋಹನಂ ಹರಿದತೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಕೀರ್ತನಂ ಭಕ್ತಮಾನಸಂ ಭರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ
वरगधायुधं वेदवर्णितं गुरुकृपाकरं कीर्तनप्रियं हरिहरात्मजं देवमाश्रये त्रिभुवनार्चितं देवतात्मकं त्रिनयनं प्रभुं दिव्यदेशिकं त्रिदशपूजितं चिन्तितप्रदं हरिहरात्मजं देवमाश्रये कळमृदुस्मितं सुन्दराननं कळभकोमलं गात्रमोहनं कळभकेसरी वाजिवाहनं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा श्रुतजनप्रियं चिन्तितप्रदं श्रुतिविभूषणं जीवनं श्रुतिमनोहरम् अय्यप्पा स्वामी अय्यप्पा श्रुतिमनोहरं गीतलालसं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा 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 ಏನಾದ್ರು ವರ್ಡ್ಸ್ ಇದೆಯಾ ಅನಂತ ಅವ್ರ ಹತ್ರ? ಅಲ್ಲ, ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಅವ್ರು ಹೇಳಿದ್ರು ಎಂಕ್ ಹೆಚ್ಚ ಪಾತ್ರೆ ಬರ್ಪುಜಿ ಅಂತ ನಂಕ್ ಪದ್ಯ ಪಂಡ ಬರ್ಪುಜಿ ಯಾರಿಗೆ ಪಾತ್ರೆ ಯಾರು ಪದ್ಯ ಪಂಡ ಕುಲ್ಲಾಡ್ ಪಂಡ ಅರ್ನ ಪದ್ಯಕ್ಕೆ ಒಂಜಿ ಸಮಸ್ಯೆ ಪಂಡ ಎಂಕಲ್ಲ ಪಾತ್ರೆ ಪೂರ ಸ್ತಬ್ಧ ಆದ್ಬೇಕು. ಎಷ್ಟು ಶ್ರದ್ಧಾ ಭಕ್ತಿಯಿಂದ ಹಾಡ್ತೀರಿ ರಮೇಶ್ ಅಣ್ಣ. ನಿಮ್ಗೆ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ, ನಿಮ್ಮ ಸ್ವರದಲ್ಲಿ ಇನ್ನಷ್ಟು ಮಾಧುರ್ಯವನ್ನು ಅಯ್ಯಪ್ಪ ಮತ್ತು ಪಶುಪತಿನಾಥ ತುಂಬಲಿ ಅಂತ ಹೇಳಿ ನಾನು ಐಲಸದ ಪರವಾಗಿ ನನ್ನ ಹೃದಯಾಂತರದಿಂದ ನಾನು ನಿಮ್ಗೆ ಪ್ರಾರ್ಥನೆಯನ್ನು ಮಾಡ್ತೇನೆ, ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ, ನಿಮ್ಗೆ ಹಾರೈಸ್ತೇನೆ ಎಲ್ಲರ ಪರವಾಗಿ. ನೀವು ಹೀಗೆ ಹಾಡ್ತಾ ಇರ್ಬೇಕು. ಐಲಸ ಇನ್ನಷ್ಟು ಗಟ್ಟಿ ಆಗ್ತಾ ಹೋಗ್ತದೆ ನಿಮ್ಮ ಸ್ವರ ಮಾಧುರ್ಯದಿಂದ, ಅಲ್ವಾ ಶಾಂತರಮಣ್ಣ? ಹೌದು, ನೀವೇ ನಮ್ಮ ಶಕ್ತಿ ಅಂತ. ಹೌದು. ಹಾಗೆ ಈಗ ನಾವು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ, ಬಹಳ ಕಷ್ಟದಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಾಂದ್ರೆ ಮಾತಾಡ್ತಾ ಹೋದ್ರೆ ನಾವು ಮಾತಾಡ್ತಾ ಹೋಗ್ತೇವೆ. ಈಗ ಸುರೇಂದ್ರ ಮಾರ್ನಾಡು ಇವರಿಂದ ಧನ್ಯವಾದ ಸಮರ್ಪಣೆ. ಸುರೇಂದ್ರಣ್ಣ. ಸೇರಿದಿನ ಮಾತಾಡಿಗಳ ಸುರುಕಾದ ಸೊಲ್ಮೆ ಸಂದಾಯ್ತ ಮತ್ತೊಂದಿಲ್ಲ ಇಂಥ ಮತ್ತು ಪೊರ್ಲುಡು ಮಲ್ತುಕೊರ್ನ್ಯ ಅನ ಮೆರೆಗ್ ಸುರೂತ ಸೊಲ್ಮೆ ಸಂದಾಯ್ತ ಮತ್ತೊಂದಿಲ್ಲ ಅಂಚನೆ
ದುಂಬು ನಮ್ಮ ಮಾತೆರ್ಲ ಪನಂತ ಹಳ್ಳಿದು ಡಿಲ್ಲಿಗೆ ಹೋಪು ಮುಂದು ನನ್ನ ಮಾತೆರ್ಲ ನಮ್ಮ ಮಣಿಪಾಲರ್ದು ನೇಪಾಳ ಬಂದ್ಕೊಂಡು ದಯನ್ ಬಂಡಗ ನಮ್ಮೊಟ್ಟಿಗೂ ಐಲೇಸಾದೊಟ್ಟಿಗೂ 21 ದೇಶ ಇರ್ತದೆ ಇತ್ತೆ ನೇಪಾಳ ಎಲ್ಲ ಸೇರ್ದು ಬಾರಿ ಪೊರ್ಲುದ ನಮಕ್ ಆಶೀರ್ವಚನ ಕೊರಿನ ಗೆಡ್ಡೆ ಮನಸ್ದ ಪಶುಪತಿ ದೇವಸ್ಥಾನದ ನೇಪಾಳ ನೆತ್ತ ಪ್ರಧಾನ ಅರ್ಚಕಿರು ರಾವಲ್ ಗಣೇಶ್ ಭಟ್ ಮೆರೆಗು ಸೊಲ್ಮೆ ಸಂದಾಯಿತ ಮಲ್ತೊಂದಿಲ್ಲ 10-12 ಕೆಲಸ ನಟು ಐಲೇಸದ ಕಾರ್ಯಕ್ರಮಕ್ಕೆ ಬತ್ತದು ಗುತ್ತುದ ಇಲ್ಲದ ಸತ್ವದ ತತ್ವದ ಮೋಕ್ಯದ ಪಂಡಿನ ವೀಣಕ್ಕಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದಿಲ್ಲ ಮೈಲಾಂಗ ವಿಷಯ ಪಾತಿರ್ನ್ಯ ಮಾತ್ರ ವಿಷಯನ್ನ ನಂಗೆ ತೆರಿಪಾದ್ ಕೊರ್ನ ಸೀನ್ ವಸಂತ್ ಶೆಟ್ರೆಗ್ಲ ಪವಮಾನುಲ್ಯ ರೈಟ್ ಅರೆಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದಿಲ್ಲ ಬರೆಂಡನೆ ಅವನ ಜನಕ್ಲೆ ಮುಟ್ಟವನ್ ಎಂಚ ಪಂಪಿನ ಟೋಟಲ್ ಕನ್ನಡದ ಲಕ್ಷ್ಮೀಕಾಂತ್ ಟೋಟಲ್ ಅದು ಗುಡ್ಪಾದ ಪಂಡಿರ್ ಅರೆಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದಿಲ್ಲ ಬೊಕ್ಕೊಂಜಿ ಪನ್ನಗ ಕಡಲಾಯರದ ಬಿನ್ನೆ ಬ್ಯಾಂಕ್ ತುಳುಕೂಟದ ಅಧ್ಯಕ್ಷೆ ನವೀನ್ ರೋಷನ್ ಪಿಂಟು ಮಾತಾ ತುಳುವರು ಓಲುತ್ತಂದಲ ಎಂಚ ಒಟ್ಟವಲಿ ಪಂಪಿನ ನಂಕ ತೆರೆಪಾ ಕೊರಿಯರು ಅರೆಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದಿಲ್ಲ ಐಲೇಸ ದಾದನೆ ಕಣ ಕಟ್ಟಡು ಬೆರಿಬೊಟ್ಟು ಬೆರಿಸಾಯ ಮಲ್ತದ ಒಡಿಮುಟ್ಟ ಕೆಲಸ ಎತ್ತಲು ಬಂದು ಏಪಲ ಕೇಂದ್ರ ಕನಸ ನನಸಾರ ಮಲ್ತು ಕೊರಪಿನ ಕಡಲಾಯರದ ಐಲೇಸದ ಬೆರಿಮುಲ್ಲ ಆಯ್ನ ಅಬುದಾಬಿದ ಸರ್ವೋತ್ತಮಣ್ಣೆ ಕತಾರದ ರವಿಯಣ್ಣೆ ರಾಗಣ್ಣೆ ಮುಕ್ಲಿ ಮಾತಾಡಿಗಳ ಸ್ವಲ್ಪ ಸಂದಾಯಿತ ಮಲ್ತೊಂದುಲೆ ಒವ್ವೇ ಕಾರ್ಯಕ್ರಮ ಆವಡು ಐಕ್ ಬೆರಿಸಾಯ ಆದುಪ್ಪನ ತನ್ನನೇ ರೀತಿಯ ಬೆರಿಬುಟ್ಟುನ ಒಂಜಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಲ್ಪನ METKದ ರಮೇಶ್ ಕಿದಿಯೂರ್ ಸರ್ ಭಾಸ್ಕರ್ ಶೇರಿಗಾರ್ ಸರ್ ಸುಧಾಕರ್ ರಾವ್ ಸರ್ ದೀಪಕ್ ಜೈನ್ ಮುಕ್ಲಿ ಮಾತಾಡಿಗಳ ಸೊಲ್ಮೆ ಸಂದಾಯಿತ ಮಲ್ತೊಂದುಲ ಗೆಸ್ಟ್ ನಕ್ಲೇನ್ ಪರಿಚಯ ಮಲ್ತಿನ ಅಡಿಗ ಸರ್ ಬೊಕ್ಕ ರಾಜೇಶ್ ಆಳ್ವ ಸರ್ ಬೊಕ್ಕ ರಮೇಶ್ ಶೆಟ್ಟಿಗಾರ್ ಮೆರೆಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದುಲ ಕಾರ್ಯಕ್ರಮಕ್ಕೂ ಐಲೇಸ ಎಂಚಿನೇ ಒಂಜಿ ಕೆಲಸ ಮಲ್ಪಡು ಪೊರ್ಲುಡು ಮಲ್ತೇನೆ ಅವೆನ್ ಎಂಚ ನಮಕ್ ಪಬ್ಲಿಕ್ ಕೊರಿಯರ್ ಎಂದು ಸುರು ಬೇರಿಗೊಟ್ಟು ಕಡಲಾಯರದ ಅಮೆರಿಕದ ಟ್ರಯಾಂಗಲ್ ತುಳುಕೂಟದ ಉಮೇಶ್ ಅಸೈಗೊಳಿ ಬೊಕ್ಕ ಅವಿಲ್ ಡಿಸೋಜಾ ಪೂಂಜರು ಮುಕ್ಲಿ ಮಾತೆರಿಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದುಲ ಊರ ಪರವೂರ ಬೊಂಬೈದ ಸಂಸ್ಥೆಗಳಿಗೆ ಮಾತೆರಿಗ್ಲ ಒಟ್ಟದ ಸೇರ್ಪಡೆಗಳು ಸೊಲ್ಮೆ ಸಂದಾಯಿತ ಮಲ್ತೊಂದುಲ ಐಲೇಸದ ಮಾತ ಪ್ರೋಗ್ರಾಮ್ ಒಂದು ಬಂದು ಜನಕ್ಲೆ ಮುಟ್ಟವನ ಸದಾ ಇಂಕ್ಲ ಬೆರಿಗೊಟ್ಟುನ ಮುಂಬೈದ ಕರ್ನಾಟಕ ಮಲ್ಲ ಉದಯವಾಣಿ ಸುದ್ದಿ 9 ಚಾನೆಲ್ ವಾಮಂಜೂರು ವಾಮನ್ ರಾಜು ಪ್ರತೀಕ್ಷಣ ನ್ಯೂಸ್ ಚಾನೆಲ್ ದ ಭವ್ಯ ಜೈನ್ ಮಾರ್ನಾಡು ತುಳುವಾಳಿ ಟಿವಿದ ರಾಜೇಶ್ ಅನ್ನಿ ಮುಕ್ಲೆ ಮಾತೆರ್ಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ ಇನ್ನಿತ ಟೆಕ್ನಿಕಲ್ ಸಪೋರ್ಟ್ ಮಲ್ತನ ಗೋಪಾಲನ್ನೇ ಪ್ರಸಾದ್ ಮುಕ್ಲೆಗ್ ಬೊಕ್ಕ ಟೀಮ್ ಐಲೇಸದ ಮಾತೆರ್ಗ್ಲ ಕುಡರ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ ಬೊಕ್ಕ ನಿಕ್ಲ ಮಾತ ಕೆಲಸನು ಬರಿಕದಿದ ಅಮೂಲ್ಯ ಸಮಯನು ಕೊರಿನ ನಿಕ್ಲೆಗ್ ಇತೋರ್ತು ಕೆಬಿಯಾರೆ ಕಣ್ಣಾರೆ ಕೇನ್ನಕ್ಲೆ ಮಾತೆರ್ಗ್ಲ ಟೀಮ್ ಐಲೇಸ ಪರವಾದ ಸೊಲ್ಮೆ ಸಂದಾಯಿತ ಮಲ್ತೊಂದಿಲ್ಲ ಮಾತೆರಿಗ್ಲ ಶುಭರಾತ್ರಿ ಅಂಚನೆ ಮಾತೆರ್ಲ ನಮ್ಮ ಐಲೇಸದ ಈ ಒಂದು ಪುಸ್ತಕವನ್ನು ದೆತ್ತನೋಡು ಪಂಡದೆ ಕೇಳೊಂದಿಲ್ಲ ಮೈಲ್ಯಾಂಗ್ ಡೌನ್ಲೋಡ್ ಮಂತೊಲ್ಲೆ ನಿಕ್ಲನ ಮೊಬೈಲ್ ದೇನ್ ಐನಾತ್ ಜನಕ್ ಪಟ್ಲೆ ಜಾಸ್ತಿ ಪುಸ್ತಕ ಒಂದೊಂದ್ಲೆ ಕುವೆಂಪು ನೂತೊಂಜಿ ನೆನಪು ವಿಶ್ವ ಇಡೀ ಪಸರಿಸಡ್ ಪಂಪನವೆಂಕ್ಲ ಕೇಳೊಂದಿಲ್ಲ ಮೊಬೈಲ್ ದಿಂಚೆ ಬರ್ಕೊಂಡು ದಯ ಮಲ್ತದೆ ಇನಿಯೇ ಡೌನ್ಲೋಡ್ ಮಲ್ತದೆ ಮಲ್ತೊಲ್ಲೆ ಸುರೇಂದ್ರ ಶೆಟ್ಟರ್ನ ಮಗೆ ಚಂದ್ರಮಣ್ಣ ಪಾರಿಶೋಕ್ತ ಆರ್ಟಿಕಲ್ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಒಂಜಿ ಬರಿ ಐನ್ ಒಂಜಿ ಓದಿಯ ಒಂಜಿ ಪ್ರತಿಭೆ ತುದಿಂಕ್ಲೆ ಬಾರಿ ಖುಷಿ ಆಂಡ್ ಅಂಚನೆ ಪೊಪ್ಪನ ಸುಯಿದ್ ಉಲ್ಲೇರ ಅಲ್ಪ ಸುಯಿದ್ ನೆಟ್ಲೆ ನಾನು ಮ್ಯೂಸಿಕ್ ರಿಹರ್ಸಲ್ ಇತ್ತ ಮಲ್ತೊಂದಿಲ್ಲ ನಾನು ನೈಟ್ ದಾನೆ ಲತ್ತಂಡ ಬಿತ್ತು ಬಂಡ ಬೆಂಡ ಕೊಟ್ಟು ಜೊತೆ ಲತ್ತಂಡ ಅದು ಮೇರೆ ಲತ್ತಂಡ ಬಿತ್ತು ಬಾಡ್ದ ದೀರ್ಸಲ್ಲ ಮುಂಚೆ ಕೊಡಿದ್ದೀನಿ ಅಂತ ಓಕೆ ಒಂಜಿ ವಸಂತ್ ಶೆಟ್ರು ಒಂಜಿ ಪ್ರಾಫಿಸ್ ಮಲ್ತಿರ್ತೀರಿ ಈಗೆಲ್ಲ ನಾನು ಒಂಜಿ ಮೂಜಿ ತಿಂಗಳದಲ್ಲ ತುಳುತ ಮಿನಿಮಮ್ 12-15 ಪುಸ್ತಕ ಮುಟ್ಟ ಕೊರಿಯರ್ಲೆ ಈ ಬುಕ್ ಮಲ್ಪೇರಿ ತಯಾರಿಲ್ಲ ಅಂಚದ ಐನಾತ್ ಜಾಸ್ತಿ ತುಳು ಪುಸ್ತಕಗಳು ಈ ಬುಕ್ ಮಲ್ತಡ ವರ್ಷ ತುಳುಕೊಂಜಿ ಎಡ್ಡೆ ಸ್ಥಾನ ತಿಕ್ಕೊಂಡು ಒಂದಿಟ್ಟು ನಮ್ಮ ಜಾಲತಾಣ ಅದಕ್ಕೋಸ್ಕರ ಐನಾತ್ ಪುಸ್ತಕಗಳು ಎಡ್ಡೆ ಪುಸ್ತಕಗಳು ಇತ್ತಿನ ನಿಗಲಿಯರ್ಲ ರೆಫರ್ ಮಲ್ತಾಡ ಅವೇನೆಂಕಲು ಐತ PDF ಫಾರ್ಮ್ ಬೋರ್ಡ್ PDF ಎತ್ತಡ ಇಮಿಡಿಯೇಟ್ ಒಂಜಿ ವಾರದಲ್ಲ ಬುಕ್ ಮಲ್ಪನ ವ್ಯವಸ್ಥೆ ವಸಂತ ಮಲ್ಪವ ಬೊಕ್ಕ ನೆಕ್ಸ್ಟ್ ಆಡಿಯೋ ಬುಕ್ ಒಂಜಿ ತುಳು ಟು ಸುರು ಇನಿಮುಂಡ ಆಡಿಯೋ ಬುಕ್ ವೈಜಿ ಅಂಚದ ಆಡಿಯೋ ಬುಕ್ ಮಲ್ಪೊಡು ಉಂಟು ಸೂರಿ ಬಾರಿ ಪ್ರಯತ್ನ ಮಲ್ತೊಂದುಲ್ಲೆ ಅರ್ನ ವಯಸ್ಸಿದೆ ಆಂಡ್ ಆಡಿಯೋ ಬುಕ್ ಲ ಮಲ್ಪ ಮಾತೆರ್ನ ಸಹಕಾರ ಉಪ್ಪಡು ಐನಾತ್ ತುಳುತ ಪುಸ್ತಕಲು ಬೆರೆಲ್ದ ಕೊಡಿಟ್ ತಿಕ್ಕಲಕ್ಕ ಆವಡು ಇಂತಿನೆಂಕಲ ಆಸೆ ಮಾತೆರ್ಲ ಸಹಕಾರ ಕೊರುಡು ಮಾತೆರ್ಲ ಎಡ್ಡೆಡ್ಡೆ ಪುಸ್ತಕಲು ಇತ್ತಿಂದ ಎಂಕಲೆ ತೆರ್ಪಾಯರ್ಡ ಐತ PDF ಫಾರ್ಮ್ಯಾಟ್ ಇತ್ತಿಂದ
ಒಂಜಿ ವಾರದಲ್ಲೇ ಅವು ಧರ್ಮಸ್ಥಳದ ಅಪಗ ವಿಶ್ವ ತುಳು ಸಮ್ಮೇಳನಗೂ ರಿಲೀಸ್ ಆಯ್ನ 52 ಪುಸ್ತಕಗಳು ಉಂಡು. ಅವು ಇತ್ತೆ ಏರೆಲ ಇಜ್ಜಿ ಪುಸ್ತಕ ಏರೆಲ ತಿಕ್ಕುಜಿ ಐನು ಪೋತು ಒಂಜಿ ಪಾತೆರಂಡ ಅವು 52 ಪುಸ್ತಕ ಉಂಡ್ಲ ಪಾಡ್ಪಾವಳಿ ವಸಂತ ಶೆಟ್ಟರೆಡ ಭಿನ್ನಯ. ವಸಂತ ಶೆಟ್ಟರ್ ಇದ್ದೀರಲ್ಲ ಇನ್ನಲ್ಲಿ ಸೊ ಆಗಲು ರೆಡಿ ಇಲ್ಲ ಏತು ಪುಸ್ತಕ ಮಲ್ಪ ಅಂತೇಳಿ ಬಹುಶಃ ಒಂದೊಂದು ನಂಗೆ ಬಾರಿ ಮಲ್ಲ ಅವಕಾಶ ಗೆಸ್ಟ್ ಲಿಸ್ಟ್ ವೀಣಕ್ಕ ಮಾತ್ರ ಒಪ್ಪುತ್ತೆ. 3 ಗಂಟೆ ಬಿಟ್ಟು ಊಟ ಮಾಡತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ. ರಿಹರ್ಸಲ್ ಬರ್ತೆ ಥ್ಯಾಂಕ್ ಯು ಪ್ರೋಗ್ರಾಮ್ ನಡೆಸ್ಕೊಟ್ರಿ ಇವತ್ತಿದ್ದು. ನನಗೆ ಒಂದು ಆಸೆ ಇತ್ತು ನಿಮ್ ಕೈಯಲ್ಲೇ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತ ಹೇಳಿ, ಇವತ್ತು ನೆರವೇರ್ತು. ಅವರ ನಿರ್ವಹಣೆ ಬಹಳ ಚೆನ್ನಾಗಿ ಬಂತು. ಚಂದ್ರಮಣ ಅನಂತ ದುಬೈ ಡುಪ್ಪನಾಗ ಅಬುದಾಬಿಯಲ್ಲಿರುವಾಗ ಇಲ್ಲಿ ಎಲ್ಲಾ ಕಾರ್ಯಕ್ರಮ ಅವರ ಹತ್ರ ನಿರ್ವಹಣೆ ಮಾಡಿಸುದು. ಅನಂತರ ಹತ್ರ ಇಲ್ಲಿ ಯುಎಲ್ಲಿ ಏನು ಕಾರ್ಯಕ್ರಮ ಕನ್ನಡದ ಕಾರ್ಯಕ್ರಮ ಆದ್ರೂ ಅನಂತ ನಿರೂಪಣೆ ಆಗ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ನಮ್ಮ ಅಬುದಾಬಿ ಕನ್ನಡ ಸಂಘದ ಮುತ್ತುಗಳು ಅವರು ಮನೋಹರ್ ತನ್ಸೆ ಎಲ್ಲ ಇಲ್ಲಿ ಪಳಗಿ. ಈಗ ರಮಣನ್ ಶೆಟ್ರು ಒಮನ್ ನಲ್ಲಿ ಹೋದ್ರಲ್ಲ, ಅವರು ಕೂಡ ಇಲ್ಲಿಂದಲೇ ಹೋದದ್ದು, ದುಬೈನಲ್ಲೇ ಹೋದದ್ದು. ಮನೆ ಮಾತಾಗಿ ನಾವು ನಮ್ಮ ರಾಹುಲ್ ಗಣೇಶ್ ಭಟ್ರಿಂದ ಮಾತು ಕೇಳಿ ರಮೇಶ್ ಶೆಟ್ಟಿಗಾರದ್ದು ಯಾವ್ದು ಕಾದಂಬರಿ ನಡೀತಾ ಉಂಟು ಈಗ? ನಂದು 2ನೇ ದೇವರು ಬಹುಶಃ ಫೆಬ್ರವರಿಯಲ್ಲಿ ಲೋಕಾರ್ಪಣೆ ಆಗುತ್ತೆ. ಈಗ ನಂದು ನನ್ನ 3 ಕೃತಿಗಳು ಪ್ಲಸ್ ಆಡಿಯೋ ಬುಕ್ ಇದರಲ್ಲಿ ಇದೆ, ಮೈಲ್ಯಾಂಗಲ್ ಇದೆ. ನೀವು ಕುವೆಂಪು 101 ನೆನಪು ನೋಡಿದಾಗ ಅದ್ರ ಜೊತೆಗೆ ನನ್ನ ಅಪೂರ್ಣ ಸತ್ಯ ಕೂಡ ಇರುತ್ತೆ ಅದ್ರ ಜೊತೆಗೆ ಅದೇ ಸ್ಕ್ರೀನ್ ಅಲ್ಲಿ. ಅಲ್ಲ 2ನೇ ದೇವರದು ಭೂತ ಅಲ್ವಾ ಅಂತ. 2ನೇ ದೇವರು ಭೂತ ಖಂಡಿತ ಅಲ್ಲ. ನೋ ಮರ್ಡರ್ ಇಲ್ಲಂತೆ. ನೋ ಮರ್ಡರ್ ಅಲ್ಲ, ತುಳುನಾಡಲ್ಲಿ ಇಲ್ಲಿ ಭೂತಗೆ ಹಾಗೆ ಹೇಳಲಿಕ್ಕಿಲ್ಲ, ಯಾಕಂದ್ರೆ ನಾವು ಭೂತಾರಾಧನೆ ಮಾಡುವವರು ಅಲ್ವಾ. ದೆವ್ವ ಬಗ್ಗೆ ಹೇಳುದು ಹಾಗೆ ಅದಾದ್ರೆ ಓಕೆ. ಭೂತ ಅಂತ ಹೇಳಿದ್ರೆ ನಮ್ಗೆ ದೈವ ಭಾವನೆ ಉಂಟಲ್ಲ. ನಾನು ಕನ್ನಡದ ಭೂತ ಹೇಳಿದ್ದು, ತುಳು ಭೂತ ಅಲ್ಲ. ಅದು ಹೇಳುದು ಲ್ಯಾಂಗ್ವೇಜ್ ಯಾವ್ದಂತ ಫಸ್ಟ್ ಹೇಳಿದ್ರು.